ಅವರು ನಮ್ಮ ರಮಾನಂದರಾವ್ ಅವರ ಪತ್ನಿ ಅವರು ಸ್ಮರಣಿಕೆ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿ ಸಮಿತಿ ಹಾಗೂ ಶಾರದಾ ಭಜನಾ ಮಂದಿರ ಸಮಿತಿಯನ್ನು ಸೇರಿಕೊಂಡು ಎಲ್ಲ ಹಿಂದೂ ಬಾಂಧವರ ಭಗವದ್ಭಕ್ತರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಿಂದ ಈಗ 6 ದಿನಗಳು ನಡೀತಾ ಇದೆ. ಇವತ್ತು 7ನೇ ದಿನ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಮ್ಮೊಂದಿಗಿರುವವರು ನಮ್ಮ ಮಾಜಿ ಶಾಸಕಿಯಾದಂಥ ಶಕುಂತಲಾ ಶೆಟ್ಟಿಯವರು. ಅವರಿಗಾಗಲೇ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮಂದಿರದ ಅಧ್ಯಕ್ಷ ಅಂತ ಸಾಯಿರಾಮರಾವ್, ಹಾಗೆ ಕಾರ್ಯದರ್ಶಿ ಜಯಂತರವರು, ಯಶವಂತರವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹಿರಿಯ ಅರ್ಥಧಾರಿ ನಮ್ಮ ಆತ್ಮೀಯರು ಆದಂಥ ಉಜಿರೆ ಅಶೋಕ್ ಭಟ್ ಅವರು ಯಕ್ಷಗಾನದ ತಂಡದ ಪರವಾಗಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ದೂರದ ತುಮಕೂರಿನಿಂದ ಆಗಮಿಸಿದ್ದಾರೆ ಆರತಿ ಭಟ್ರಮ್ಮೆ ಅವರು ಯಕ್ಷಗಾನ ಅಕಾಡೆಮಿಯ ಮಾಜಿ ಸದಸ್ಯೆ ಹಾಗೂ ಯಕ್ಷದೀವಿಗೆ ಅಂತೇಳುವ ಒಂದು ಕಲಾ ತಂಡವನ್ನು ಇಟ್ಟುಕೊಂಡು ತುಮಕೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಅಧ್ಯಕ್ಷೆ ಕೂಡ ಆರತಿ ಭಟ್ರಮ್ಮೆ ಅವರನ್ನು ವೇದಿಕೆ ಬರಮಾಡ್ತಾ ಇದ್ದೇನೆ. ನಮ್ಮೊಂದಿಗೆ ಭಾಗವತ್ ರಮೇಶ್ ಭಟ್ ಇದ್ದಾರೆ. ಹಾಗೆ ರಾಮ್ ಪ್ರಸಾದ್ ವದ್ವರು ಮತ್ತು ಆರತಿಯವರ ಪತಿ ಹಾಗೂ ಸಿಬಂತಿ ಪದ್ಮನಾಭರಿದ್ದಾರೆ. ಹಾಗೆ ಸೇವಕ ತಂಡದ ಅಧ್ಯಕ್ಷರು ಎಲ್ಲ ಸದಸ್ಯರಿದ್ದಾರೆ. ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ ಎಂಜಾಯ್. ಈಗ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರಿಂದ ದೀಪ ಪ್ರಜ್ವಲನದ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ. ಗಳ ಕೈಯ ಕಪ್ಪವ ಕೊಂಬಗೆ ದಾವಾದಿಯೊಂದದಿ ಮೆರೆವವಾಗೆ ಆವಾಗ ಮನದಲ್ಲಿ ನೆನೆದ ಭಕ್ತರ ಇಷ್ಟವ ಇವ ಗಣೇಶ ಗಾರದಿ ಎತ್ತಿರೇ ಗಜಮುಖದವಗೆ ಗಣಪಗೆ ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಚರಣ ಕಮಲಕಾರತಿ ಎತ್ತಿರೇ ಗಜಮುಖದವಗೆ ಗಣಪಗೆ ಅಂಬುರು ಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳುದು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬಡಮಡುದ ವರ್ಣಿಬೆನಿ ಕಥಾಮೃತವ
ಎನ್ನುತ್ತಲಾಜ್ಞೆಯನಿತ್ತು ಕಾಶಿ ಜನಪನಂದನೆಯರನು ಕರೆಯುತ್ತ ಎನ್ನುತ್ತಲಾಜ್ಞೆಯನಿತ್ತು ಕಾಶಿ ಜನಪನಂದನೆಯರನು ಕರೆಯುತ್ತ ವಿನಯದಿಂಪೇಳಿದನು ಗಂಗಾತನಯನವರೊಳು ಮೋದದಿ ಪ್ರತಾಪಸೇನನ ಸ್ವಯಂವರ ಮಂಟಪ ಕಾಶಿ ದೇಶ, ಹಸ್ತಿನಾವತಿಯ ಸಂಧಿ ವಿಗ್ರಹಿಯಾದಂತಹ ಭೀಷ್ಮನ ಪ್ರವೇಶ, ನನ್ನ ಆಜ್ಞಾಶಕ್ತಿ ಸಾಮಂತರ ಕೈಯಲ್ಲಿದ್ದಂತಹ ಧನುರ್ಬಾಣಗಳನ್ನು ಕೆಳಹಾಕುವಂತೆ ಮಾಡಿತು. ಹಾಗಾದ್ರೆ ನನ್ನ ಉದ್ದೇಶ ಏನಿತ್ತು? ಕಾಶಿಗೆ ಹೋಗುವಂತಹದ್ದು ಚಕ್ರವರ್ತಿ ಸಿಂಹಾಸನದ ಅನುಮತಿ ಪಡೆಯದೆ ಕ್ಷತ್ರಿಯೋಚಿತವಾದಂತಹ ಸ್ವಯಂವರವನ್ನು ಪ್ರತಾಪಸೇನ ತನ್ನ ಮಕ್ಕಳ ಮದುವೆ ಅಂತ ನಿಶ್ಚಯ ಮಾಡಿದ. ಅಲ್ಲದೆ ಇದ್ರೆ ಚಪನ್ನ ದೇಶಗಳ ಸಾಮಂತರ ವಿಭಾಗದಲ್ಲಿ ಕಾಶಿ ಉಂಟು ಅಂತ ಸ್ಪಷ್ಟ ಉಲ್ಲೇಖ ಇಲ್ಲ. ಅದು ಪ್ರತ್ಯೇಕವಾದಂತಹ ಒಂದು ಆಡಳಿತ. ಪ್ರತಾಪಸೇನ ದೊಡ್ಡ ರಾಜನೂ ಅಲ್ಲ, ಕಾಶಿಯ ಧರ್ಮಾಧಿಕಾರಿ, ಧರ್ಮದರ್ಶಿ. ವಿಶ್ವನಾಥನ ಕ್ಷೇತ್ರಕ್ಕೆ ಒಂದು ಚಕ್ರವರ್ತಿಯವರ ನಿಯಂತ್ರಣ ಅಷ್ಟು ಸೂಕ್ತವೂ ಅಲ್ಲ, ಸಮಂಜಸವೂ ಅಲ್ಲ. ಅದು ಭಾವುಕರು ನಂಬಿದಂತಹ ಸಂಗತಿ. ಆದರೆ ಪ್ರತಾಪಸೇನ ತನ್ನ ಮಗಳಂದರಿಗೆ ಮದುವೆ ಮಾಡಲಿ, ಕೇಳಲಿಕ್ಕೆ ನಾವು ಹೋಗುವುದೇ ಬೇಡ, ನಮಗ್ಯಾಕೆ. ಆದರೆ ವಿವಾಹವನ್ನು ನಿಶ್ಚಯಿಸುವ ಈ ಸಂದರ್ಭದಲ್ಲಿ ಕರಿಪುರದ ಅರಸೊತ್ತಿಗೆಗೆ ಆಮಂತ್ರಣ ಬೇಡ ಅಂತ ಒಂದು ಮಾತು ಬಂತಂತೆ. ಯಾಕೆ ಬಂತು? ಹಸ್ತಿನಾವತಿಯವರು ಎಲ್ಲಿಯಾದ್ರೂ ಹೋಗಿ ನಾವು ಮದುವೆ ನಿಲ್ಲಿಸಿದ ಘಟನೆ ಉಂಟಾ? ಇಲ್ಲಲ್ಲ. ನಾವು ಸ್ವಯಂವರವನ್ನು ವಿವಾಹವನ್ನು ಬೆಂಬಲಿಸುವವರು. ಹಾಗಾದ್ರೆ ನಮ್ಮನ್ನು ಅವಮಾನಿಸುವ ಉದ್ದೇಶವೋ ಅಲ್ಲ ಅವಲಕ್ಷ್ಯವೋ? ನನ್ನ ರಾಜಕೀಯ ಪ್ರಜ್ಞೆ ಇದು. ಏನೇ ಇರಲಿ, ವಿಕ್ರಮವೇ ಪಣ. ವಿಕ್ರಮವೇ ಪಣ ಎನ್ನುವುದು ಕ್ಷಾತ್ರಕ್ಕೆ ಸಂಬಂಧಪಟ್ಟದ್ದು. ಅದು ಬ್ರಾಹ್ಮಕ್ಕಲ್ಲ, ಅದು ವೈಶ್ಯನಿಗೂ ಅಲ್ಲ, ಆ ಮೇಲಿನವನಿಗೂ ಅಲ್ಲ. ವಿಕ್ರಮವೇ ಪಣ ಬರುವುದು ಸಾಮಂತರು. ಸಿಂಹಾಸನದ ಸಂಧಿ ವಿಗ್ರಹಿಯಾಗಿ ನಾ ಜಾಗೃತನಾದದ್ದು ಆ ಕಾರಣಕ್ಕೆ. ಇಲ್ಲದಿದ್ರೆ ಬಿಡಿ. ಜೊತೆಗೆ ಹೇಗೂ ಸ್ವಯಂವರ ವಿಕ್ರಮವೇ ಪಣ ಆಕ್ಷೇಪಿಸದೆ ಇದ್ರೆ ನಾಳೆ ಇನ್ನೊಂದು ತೀರ್ಮಾನಕ್ಕೆ ಸಾಮಂತರು ಬರುವಾಗ ಚಕ್ರವರ್ತಿ ಸಿಂಹಾಸನಕ್ಕೆ ಕೇಳಬೇಕು ಅಂತ ಇಲ್ಲ. ಹಾಗೆ ಆರ್ಯಾವೃತ್ತ ವ್ಯಾಪ್ತಿಯಾಗಿ ಒಬ್ಬೊಬ್ಬರು ಒಂದೊಂದು ಧಾರ್ಮಿಕವೋ ಅಥವಾ ಸಂಸ್ಕಾರ ವಿಭಾಗದಲ್ಲಿಯೋ ಸಿಂಹಾಸನವನ್ನು ಅವಗಣಿಸುತ್ತಲೇ ವ್ಯವಹರಿಸಿದರೆ ಆರ್ಯಾವರ್ತದ ಆಡಳಿತದ ವ್ಯವಸ್ಥೆ ಏನಾದೀತು. ಇದನ್ನು ಮನಗಂಡು ನಾವು ಹೊರಟದ್ದು. ಹೊರಡುವಾಗ ಹೇಗೂ ಸ್ವಯಂವರ, ನನ್ನ ತಮ್ಮನೂ ಚಕ್ರವರ್ತಿಯೂ ಆದಂತಹ ವಿಚಿತ್ರ ವೀರ್ಯನಿಗೆ ಗೃಹಸ್ಥಾಶ್ರಮವನ್ನು ಅವ ಪ್ರವೇಶ ಮಾಡಬೇಕು ಅಂತ ನಮಗೂ ಆಶಯ ಇತ್ತು. ತಮ್ಮನಿಗೆ ಮದುವೆ ಮಾಡಿಸುವುದು. ಯಾವುದೇ ಒಂದು ಕಾರ್ಯದಲ್ಲಿ ಎರಡು ಉದ್ದೇಶ ಇದ್ರೆ ಅಪರಾಧ ಅಲ್ಲ ಅದು. ಹೋದೆ
ನನ್ನ ಆಜ್ಞಾಶಕ್ತಿಯಿಂದ ಎಲ್ಲರೂ ನಿಯಂತ್ರಣಕ್ಕೆ ಬಂದರು. ನಮ್ಮ ಸಿಂಹಾಸನ ಅಧಿಕಾರ ವ್ಯಾಪ್ತಿಯ ನೆರಳಿನಲ್ಲಿ ನಾವಿದ್ದೇವೆ ಅಂತ ಹೇಳಿದರು. ಭೀಷ್ಮನು ಬಂದ ಮೇಲೆ ಇಲ್ಲ. ಪ್ರತಾಪಸೇನನು ನಡಗುತ್ತಲೇ ಏನೋ ಮಾತಾಡಿದ. ಚರರ ನಿಮ್ಮೆಡೆಗೆ ಕಳುಹಿಸುವ ಮನದೊಳಿರೆ ಚರಣ ದರ್ಶನವಾಯಿತು. ಅವ ಪ್ರತಿಜ್ಞೆ ಮಾಡಿದ್ದಾನೆ, ಸುಳ್ಳೇ ಹೇಳುವುದು ಬದುಕಿನಲ್ಲಿ ಅಂತ ಬಿಡಿ. ಏನು ಮಾಡುವುದು? ಆದರೂ ಅವರ ಉದ್ದೇಶ ಏನಿತ್ತು ಎನ್ನುವುದು ಮುಖ್ಯ ಅಲ್ಲ. ನನ್ನ ಉದ್ದೇಶ ಸಫಲ ಆಯಿತೋ ಇಲ್ವೋ? ಕೆಲವು ದಿವಸ ಕಳೆಯಿತು, ನಿನ್ನೆ ಕತೆ ಅಲ್ಲ ಇದು. ತಿಂಗಳು ಕಳೆಯಿತು. ಆ 3 ಮಂದಿ ಹೆಣ್ಮಕ್ಕಳನ್ನು ರಾಜಮಾತೆಯವರ ವಶ ಬಿಟ್ಟಿದ್ದೇನೆ. ಯಾಕಂದ್ರೆ ಅಲ್ಲಿಯ ಶೈಲಿ ಬೇರೆ ಇತ್ತು. ಉದ್ದೇಶ ನಮ್ಮದು ಯಾವುದು? ಪೂರ್ವ ಷೋಡಶದಲ್ಲಿ ಕೊನೆಯದಾದಂತಹ ವಿವಾಹ. ಚಪ್ಪರ ಎಲ್ಲ ಹಾಕ್ತಾ ಇದ್ದಾರೆ, ಹೌದೌದು, ನಡೀತಾ ಉಂಟು. ಆದರೆ ಈ ಉದ್ದೇಶವನ್ನು ಅವರು ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅದು ತಿಳಿಸಬೇಕಾದ್ದು ನನ್ನ ಕರ್ತವ್ಯ. ಹೌದು. ಅದಕ್ಕಾಗಿ ವೈಯಕ್ತಿಕವಾಗಿ 3 ಮಂದಿ ಅಂಬಿಕೆ, ಅಂಬಾಲಿಕೆ ನನ್ನನ್ನು ಬಂದು ಕಾಣಬೇಕು ಅಂತ ಹೇಳಿ ಕಳುಹಿಸಿದ್ದೇನೆ. ಅವರ ನಿರೀಕ್ಷೆಯಲ್ಲಿದ್ದೇನೆ. ಕಾಶಿ ದೇಶದ ರಾಜಕುವರಿಯರು ನಿಮ್ಮ ಮುಖ ನೋಡುವಾಗ ನೀವು ಅರಳಿಕೊಂಡಿದ್ದದು ಕಂಡಿತು. ಅರಳಿಸುವಂತಹ ಅರಳುವ ವಾತಾವರಣ ಇದ್ದ. ನಾ ತರುವಾಗ ಸ್ವಲ್ಪ ಮುದುಡಿತ್ತು, ಸರಿ, ಅಲ್ಲಿಯ ಶಾಖಕ್ಕೆ. ಆದ್ರೆ ಇಲ್ಲಿಯ ಶೇಖಕ್ಕೆ ಸ್ವಲ್ಪ ಅರಳಿದೆ. ಮುಖ ಮಾತ್ರ ಅಲ್ಲ, ಕುತೂಹಲದ ಕಣ್ಣುಗಳು ಅರಳಿದೆ. ಹೊಸ ಪ್ರದೇಶ ಅಲ್ವಾ? ಹಾಗಾದ್ರೆ ನಾ ಹೇಳ ಏನಾಚಾರ್ಯ? ಸರಸಿ ಜಾಂಬಕಿಯರೇ ಕೇಳಿ, ಯಾವುದರ ಆಶ್ರಯದಿಂದ ತಾವರೆ ಬೆಳೆಯುತ್ತದೆ, ಅರಳುತ್ತದೆ, ಅದನ್ನೇ ಧರಿಸಿಕೊಡುತ್ತದೆ. ಹೌದು. ನೀರಿಲ್ಲದಿದ್ರೆ ಅದಕ್ಕೆ ಅಸ್ತಿತ್ವವೇ ಇಲ್ಲ ತಾವರೆಗೆ. ಅದೇ ನೀರನ್ನು ಅರಳಿದಂತಹ ತಾವರೆ ಧರಿಸಿಕೊಡುತ್ತದೆ. ಹಾಗಂತ ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಅದು. ಯಾವುದೇ ಪಾತ್ರೆಗೆ ನಾವು ಯಾವುದೇ ಪದಾರ್ಥವನ್ನು ಹಾಕಲಿ, ನೀರಿರಬಹುದು, ಹಾಲಿರಬಹುದು, ಇನ್ನೊಂದು ಪಾತ್ರಕ್ಕೆ ಹಾಕುವಾಗ ಪ್ರಮಾಣ ಕಡಿಮೆ ಆಗ್ತದೆ. ಹೌದು. ಒಂದೊಂದು 4-5 ಪಾತ್ರೆಗೆ ಬದಲಾಯಿಸುವಾಗ ತುಂಬಾ ಕಡಿಮೆ ಕಾಣುತ್ತದೆ. ಯಾವ ಪಾತ್ರೆಯಲ್ಲಿ ಹೊಂದಿಕೊಳ್ಳುತ್ತದೋ ಅದಕ್ಕೆ ಅಂಟಿಕೊಳ್ಳುತ್ತದೆ. ಅದು ಸ್ವಲ್ಪ ಸ್ವಾರ್ಥ ಇರ್ತದೆ ಅದಕ್ಕೆ, ತನ್ನಿಗೆ ತಾನು ಅಂಟಿಸಿಕೊಳ್ಳುವುದು. ಅದೇ ತಾವರೆಯ ದಳವಾಗಲಿ ಅದರ ಪತ್ರವಾಗಲಿ ಅದು ಅಂಟಿಸಿಕೊಳ್ಳುವುದಿಲ್ಲ, ಪೂರ್ಣ ಕೊಡುತ್ತದೆ. ಹಾಗೆ ಅಂತ ಅದಕ್ಕೆ ಆಶ್ರಯ ನೀರಬೇಕು. ಹೆಣ್ಣು ಮಕ್ಕಳು ಕುಟುಂಬದ ಆಶ್ರಯದಲ್ಲಿ ಬೆಳೀತಾರೆ, ಕಂಡುಕೊಳ್ತಾರೆ. ಹೆಣ್ತನ ಉಳಿಯುವುದು, ಪೂಜ್ಯತೆಯೋ ಮಾನ್ಯತೆಯೋ ಗೌರವವೋ ಸಿಗುವುದು ಕುಟುಂಬವೆಂಬ ಆಶ್ರಯದಲ್ಲಿದ್ದಾಗ.
ಹೆಣ್ತನಕ್ಕೆ, ಹೆಣ್ಮಕ್ಕಳಿಗೆ. ಅದೇ ಕುಟುಂಬವನ್ನು ಅವರು ಧರಿಸ್ತಾರೆ, ಆಧರಿಸ್ತಾರೆ. ಹೆಣ್ಣು ಮಕ್ಕಳಿಗೂ ಆಧಾರಕ್ಕೆ ಕುಟುಂಬ ಬೇಕು, ಕುಟುಂಬ ಆಧಾರವಾಗಿ ನಿಲ್ಲುವುದಕ್ಕೂ ಹೆಣ್ಣು ಮಕ್ಕಳು ಬೇಕು. ಗೃಹಿಣಿ ಗೃಹ ಮುಚ್ಚತೆ, ಮನೆಯೊಡತಿಯೇ ಮನೆ. ಹೆಣ್ಮಕ್ಳು ಇಲ್ಲದಿದ್ರೆ ನಾವು ಹೇಳ್ತೇವೆ ಬಿಡಾರ ಅಂತ, ಎಷ್ಟು ದೊಡ್ಡದಿದ್ರು. ಹೌದು. ಹೆಣ್ಮಕ್ಳು ಇದ್ರೆ ಎಷ್ಟು ಸಣ್ಣದಿದ್ರು ಮನೆ. ಮನಸ್ಸನ್ನು ಹೊಂದಿಕೊಂಡಿರುವಂಥದ್ದು ಹೆಣ್ಣು ಮನೆ, ಮನೆಗೆ ಹೆಣ್ಣು ಲಕ್ಷಣ. ನಾ ಯಾಕೆ ಸರಸಜಾಂಬೆಕೆರೆ ಹೇಳಿ, ಯಾವ ಸ್ವಾರ್ಥವೂ ಇಲ್ಲದೆ ಮಾವನಿಗೋ ಅತ್ತೆಗೋ ಗಂಡನಿಗೋ ಮೈದುನನಿಗೋ ನಾದಿನಿಗೋ ಮಕ್ಕಳಿಗೋ ಅವರವರ ಅಭಿರುಚಿಗೆ ತಕ್ಕಂತೆ ಎಲ್ಲವನ್ನೂ ಕೊಡುವವಳು ಹೆಣ್ಣು. ತಾನು ಒದ್ದೆ ಬಟ್ಟೆಯನ್ನು ಹೊಟ್ಟೆಗೆ ಕಟ್ಟಿಕೊಂಡ್ರೂ ಆದೀತು, ಬಂದವರ ಹೊಟ್ಟೆ ತುಂಬಿಸಬೇಕಾದ್ದು ಮುಖ್ಯ. ಆ ಸ್ವಭಾವ ತಾನು ಧರಿಸಿದ್ದನ್ನು, ತಾನು ತುಂಬಿಸಿಕೊಂಡದ್ದನ್ನು ಹೇಗೆ ತಾನು ಏನನ್ನು ಅಂಟಿಸಿಕೊಳ್ಳದೇ ಕೊಡುತ್ತದೆಯೋ ಹಾಗೆ ಹೆಣ್ಣು ಮಕ್ಕಳು ತಾವು ಹೊಂದಿದ್ದನ್ನು, ಅನುಭವಿಸಿದ್ದನ್ನು ತಮಗಾಗಿ ಇಟ್ಟುಕೊಳ್ಳದೆ ಎಲ್ಲವನ್ನೂ ಕೊಡುವ ದೃಷ್ಟಿಕೋನ ಉಳ್ಳವರು ಎನ್ನುವುದರಿಂದ ಸರಸಿಜಾಂಬಕೆರೆ ಈ ಆಶಯದಿಂದ ದೊಡ್ಡ ಅರಮನೆಗೆ ನೀವು ಬಂದಿದ್ದೀರಿ, ಎಲೆ ಮನೆಗೆ ಬಂದದ್ದಲ್ಲ. ಅಲ್ಲ, ನಿಮ್ಮ ಹೊಣೆ ಬಹಳ ದೊಡ್ಡದು. ಹಾಗಂದ್ರೆ ಸಣ್ಣ ಮನೆಯಲ್ಲಿರುವ ಹೆಣ್ಮಕ್ಕಳ ಹೊಣೆ ಅಲ್ಲ, ಕಡಿಮೆ ಅಂತ ಹೇಳಿದ್ದಲ್ಲ. ರಾಜಮನೆ ತರ ನಮ್ಮದು. ನಮಗೆ ಮನೆಯೊಳಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ಮುಖ್ಯ ಅಲ್ಲ, ಪ್ರಜೆಗಳೇ ಮಕ್ಕಳು. ಹಾಗಾದ ಕಾರಣ ರಾಜಮಾತೆ ಕರೆಯುವುದು ಹಾಗೆ. ಓಹೋ. ಸರಸಿಜಾಂಬೆಕೆರೆ, ಆಚಾರ್ಯ. ಶಶಿ ಪರಂಪರೆ, ಚಂದ್ರಾನ್ವಯ. ಪ್ರಪಂಚದಲ್ಲಿ ಎರಡಮ್ಮ, ಒಂದು ಸೂರ್ಯವಂಶ, ಒಂದು ಚಂದ್ರವಂಶ. ಸೂರ್ಯವಂಶ ಪ್ರವರ್ಧಮಾನದಲ್ಲಿರುವಾಗ ಚಂದ್ರವಂಶ ಇರ್ತದೆ, ಆದರೆ ಕಾಣಿಸಿಕೊಳ್ಳುವುದಿಲ್ಲ. ಸೂರ್ಯ ಆಕಾಶದಲ್ಲಿ ಕಾಣುವಾಗ ಚಂದ್ರ ಇರ್ತಾನೆ, ಕಣ್ಣಿಗೆ ಕಾಣುವುದಿಲ್ಲ. ಸೂರ್ಯ ಕಂತುವಾಗ ಚಂದ್ರ ಕಾಣ್ತಾನೆ. ವರ್ತಮಾನ ಕಾಲದಲ್ಲಿ ಶಶಿ ಪರಂಪರೆ ಆರ್ಯಾವರ್ತದ ಚಕ್ರವರ್ತಿ ಸಿಂಹಾಸನದಲ್ಲಿದೆ. ಬಹಳ ಹಿಂದೆ ಚಂದ್ರನಿಂದ ಬುಧ, ಪುರೂರವ, ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಅಗ್ನಿ ತ್ರಯಗಳನ್ನು ಭೂಮಿಗೆ ತಂದವ. ಯಜ್ಞಾದಿ ಕರ್ಮಗಳಿಗೆ ದಕ್ಷಿಣಾಗ್ನಿ ಅದು ಮುಖ್ಯ ಅಗ್ನಿಗಳಲ್ಲಿ. ಆಹವನೀಯ, ಗಾರ್ಹಪತ್ಯ, ನಿಜವಾಗಿ ಶ್ರೇಷ್ಠವೇ ಗಾರ್ಹಪತ್ಯಾಗ್ನಿ. ಗಾರ್ಹಪತ್ಯಾಗ್ನಿಯ ಉಪಾಸನೆಯ ಪ್ರಾತಿನಿಧ್ಯ ಇರುವುದು ಹೆಣ್ಮಕ್ಕಳಿಗೆ. ಅದನ್ನು ಭೂಮಿಗೆ ತಂದವ ನಮ್ಮ ಚಂದ್ರವಂಶೀಯನಾದಂತಹ ಪುರೂರವ. ಗೃಹಸ್ಥಾಶ್ರಮ, ನಿಜವಾಗಿ ಗೃಹಸ್ಥಾಶ್ರಮ ಸಂರಕ್ಷಿಸಲ್ಪಡುವುದು, ಅನುಷ್ಠಾನಕ್ಕೆ ಒಂದು ಆಧಾರವೇ ಹೆಣ್ಣು. ಆಮೇಲೆ ನಮ್ಮಲ್ಲಿ ಅನೇಕ ಮತ್ತಿನಾರನಂತವರು ಬಂದಿದ್ದಾರೆ. ನೂರಾರು ಯಜ್ಞ ಮಾಡಿದವ. ಯಾಗ ಪರಂಪರೆಗೆ ದೊಡ್ಡ ಇತಿಹಾಸ ಉಂಟು. ಮತ್ತಿನಾರನ ಕಾಲದಲ್ಲಿ, ಯಯಾತಿಯ ಕಾಲದಲ್ಲಿ ಅಪೂರ್ವವಾದದ್ದು. ಎಲ್ಲಿಯವರೆಗೆ ಅಂದರೆ, ಹಾಡು ಕೂಪದಲ್ಲಿ ಬಿದ್ದಂತಹ ಹೆಣ್ಣಿಗೆ ಹೆಗಲಿನ ಉತ್ತರೀಯವನ್ನು ಕೊಟ್ಟು ಮೇಲೆದ್ದು ಬಾ ಅಂತ ಹೇಳಿದ ಯಯಾತಿ. ಪುರು, ಅಲ್ಲಿಂದ ಪೌರವೇಯರು ನಾವು. ಕುರು, ಕುರುಕ್ಷೇತ್ರ ಅಂತ ಉಂಟು ನಮ್ಮಲ್ಲಿ. ಧರ್ಮದ ಬೆಳೆಯನ್ನು ಬೆಳೆದಂತಹ ಕುರುವಂಶ ಅಂತ ಬಂತು ನಮಗೆ ಆಮೇಲೆ. ಹಾಗಾದರೆ ಒಬ್ಬೊಬ್ಬರು ಹೇಗೆ ಸೂರ್ಯವಂಶದಲ್ಲಿ ತಮ್ಮ ಹೆಸರಿನಿಂದ ಆ ವಂಶದ ಘನತೆಯನ್ನು ಉದ್ದೀಪನಗೊಳಿಸಿದ್ರ, ನಮ್ಮಲ್ಲಿಯೂ ಹಾಗೆ ಅವರವರ ಹೆಸರಿನಿಂದ ವಂಶದ ಘನತೆಯನ್ನು ಉದ್ದೀಪನಗೊಳಿಸಿದರು. ಆಗಿ ಹೋದಂತಹ ಚಕ್ರವರ್ತಿಗಳು ತಪೋವೀರ್ಯದಿಂದ ಕಾರ್ತವೀರ್ಯ, ಪ್ರಜಾ ಪರಿಪಾಲನೆಯಲ್ಲಿ ಭಗೀರಥ, ವಿಕ್ರಮದಿಂದ ದಿಗ್ವಿಜಯದಿಂದ ಸರ್ವದಮನ ನಾಮಕರಾದಂತಹ ಭರತ, ಮರುತ್ತನಂತವರು ಆಗಿ ಹೋದ ಚಕ್ರವರ್ತಿಗಳು. ಏನು ಕಡಿಮೆ ಇಲ್ಲಿ, ಎಂತೆಂಥ ಚಕ್ರವರ್ತಿಗಳಾಗಿ ಹೋದರು. ವರ್ತಮಾನ ಕಾಲದಲ್ಲಿ ಶಂತನು ಭೂಪತಿಗಳು ಒಂದು. ಅವರೆಲ್ಲಿಂದ್ರೆ ಪ್ರಾಣಿಗಳ ಹತ್ಯೆ, ಪಕ್ಷಿಗಳನ್ನು ಕೊಲ್ಲುವುದು, ನೋವು ಮಾಡುವುದು, ಅಹಿಂಸೆಯೇ ಪರಮೋ ಧರ್ಮ ಅಂತ ಜಗತ್ತಿಗೆ ಸಂದೇಶ ಕೊಟ್ಟ ಶಾಂತನು ಚಕ್ರವರ್ತಿಗಳು. ನನ್ನ ಪಿತೃಮಹಾಶಯರು. ಅವರು ದಿಗ್ವಿಜಯ ಮಾಡಲಿಲ್ಲ, ಸಾಮಂತರೇ ಅಭಿಮಾನದಿಂದ ಬಂದು ಶಂತನು ಚಕ್ರವರ್ತಿಗಳಿಗೆ ಪಟ್ಟಾಭಿಷೇಕ ಮಾಡಿದ್ರಂತೆ.
ಇಂತಹ ವರ್ಚಸ್ವಿ ವ್ಯಕ್ತಿತ್ವ ಶಂತನು ಚಕ್ರವರ್ತಿಗಳು. ಸ್ಪರ್ಶ ಮಾತ್ರದಿಂದಲೇ ಭೌತಿಕ ರೋಗ ವಾಸಿಯಾಗಿ ಹೋಗ್ತಿತ್ತು ಅವರ ಕಾಲದಲ್ಲಿ. ಓಹೋ. ವರ್ತಮಾನ ಕಾಲದಲ್ಲಿ ಶಂತನು ಭೂಪತಿಗಳ ಮಗ ವಿಚಿತ್ರವೀರ್ಯ ನಾಮಕ ಸಿಂಹಾಸನವನ್ನು ಏರಿ ಆಳುವ. ಹಾಂ ಹಾಂ. ಶಶಿವಂಶದ ಪರಂಪರೆ ವಿಸ್ತಾರವಾದದ್ದು. ನಾ ಹೇಳಲಿಕ್ಕೆ ಹೊರಟ್ರೆ ಕೆಲವು ದಿವಸ ಬೇಕು. ಓಹೋ. ಹೌದೌದು. ಕೀರ್ತಿಗೆ, ಪರಾಕ್ರಮಕ್ಕೆ, ತ್ಯಾಗಕ್ಕೆ, ಬಲಿದಾನಕ್ಕೆ ಎಲ್ಲದಕ್ಕೂ ನಮ್ಮ ಚಂದ್ರವಂಶ ಮನೋಕಾರಕ ಚಂದ್ರ. ಪ್ರಜೆಗಳಿಗೊಳ್ಳೆ ಮನಸ್ಸನ್ನು ಕೊಟ್ಟವರು, ಮನಸ್ವಿ ಆಡಳಿತ ಮಾಡಿದವರವರು. ಇದರಲ್ಲಿ ವರ್ತಮಾನ ಕಾಲದಲ್ಲಿ ಕುರುಧರೆಯನ್ನು ಪಾಲಿಸುವ ವಿಚಿತ್ರವೀರ್ಯ. ಅವ ಸಂಬಂಧದಲ್ಲಿ ನನಗೆ ತಮ್ಮ. ನಮಗೆ ಅಪ್ಪ ಒಬ್ಬನೇ, ಅಮ್ಮ ಬೇರೆ ಬೇರೆ. ನನ್ನ ಅಪ್ಪಯ್ಯನ ಹಿರಿಯ ಹೆಂಡತಿಯಲ್ಲಿ ನಾ ಮಗ. ಹೆತ್ತವರಲ್ಲಿ ಉಳ್ಕೊಂಡವ ನಾನು. ನನ್ನ ತಾಯಿ ಹೆತ್ತವರಲ್ಲಿ ನಾ ಉಳ್ಕೊಂಡವ. ನನ್ನ ಅಪ್ಪಯ್ಯನಿಗೆ ಮತ್ತೊಂದು ಮದುವೆ ಆಯಿತು. ಅದರಲ್ಲಿ 2 ಮಕ್ಕಳು, ಒಬ್ಬ ಚಿತ್ರಾಂಗದ, ಒಬ್ಬ ವಿಚಿತ್ರವೀರ್ಯ. ಚಿತ್ರಾಂಗದನನ್ನು ಕಳ್ಕೊಂಡೆವು ನಾವು. ಒಬ್ಬನನ್ನು ಯಾಕೆ ಕಳ್ಕೊಳ್ತೇವೆ? ವಿಧಿ, ಅದಕ್ಕೆ ಅಷ್ಟೇ ಉತ್ತರ. ಒಬ್ರು ಯಾಕೆ ಬೇಗ ಹೊರಟು ಹೋದರು? ದೇವರು ಅವನಿಗೆ ಅಷ್ಟೇ ಹೊರಡುವಾಗ ನಿಶ್ಚಯ ಮಾಡಿದ್ದು. ಒಬ್ರು ಯಾಕೆ ಇನ್ನೂ ಹೋಗಲಿಲ್ಲ? ಇನ್ನು ಹೋಗದಷ್ಟು ದೇವರು ಕೊಟ್ಟಿದ್ದಾರೆ, ಹಾಗೆ ಇನ್ನೂ ಹೋಗಲಿಲ್ಲ. ಎಲ್ಲವೂ ವಿಧಿಯೇ. ಎಲ್ಲವೂ ವಿಧಿಯೇ. ನಾ ವಿಚಿತ್ರವೀರ್ಯನ ಸುದ್ದಿ ಹೇಳಿದೆ ನಿಮ್ಮ ಹತ್ರ. ಕನ್ಯಾವರಯತೆ ರೂಪಂ, ರೂಪಾನ್ವಿತನು. ಬ್ರಾಹ್ಮಣರಲ್ಲಿ ರೂಪವನ್ನು ಹೇಳುವುದು ಅವನ ವೈದಿಕ ವಿದ್ಯೆ. ಒಳ್ಳೆ ವಿದ್ಯಾವಂತ, ಅವಾಗ ಚಂದ ಇದ್ದಾನೆ ಹುಡುಗ. ರೂಪ ಅಲ್ಲ, ಅವನ ದೇಹ ಪುಷ್ಟಿಯನ್ನು ಹೇಳುವುದಲ್ಲ ರೂಪ. ಅದು ಎಂತಗೆ ಅಲಂಕಾರಕ್ಕೆ, ಬೌದ್ಧಿಕತೆಗೆ. ಬ್ರಾಹ್ಮಣರೆಲ್ಲ ಹೇಗೆ ಚತುರ್ವೇದ ಪಾರಂಗತ, ಚಂದ ಇದ್ದಾನೆ. ಚತುರ್ವೇದ ಪಾರಂಗತನಾಗಿ ಕಾಣಬೇಕು. ಆ ವಿದ್ಯೆಯೇ ಚಂದ. ತೆಂಗಿನ ಮರ ನೇರ ಹೋಗಿದೆ, ಅಡ್ಡ ಹೋಗಿದೆ ಅಂತ ಲೆಕ್ಕ ಅಲ್ಲಮ್ಮ. ಗೊನೆ ಉಂಟ, ಕಾಯಿ ಕೊಡ್ತದ ಅಂತ ಮುಖ್ಯ ಅಟ್ಟೆ. ಹಸುವಿಗೆ ಕೋಡು ಎಷ್ಟು ಉದ್ದ ಹೋಗಿದೆ ಅಂತ ಲೆಕ್ಕವ ಅಲ್ಲ. ತಂಬಿಗೆ ಕೊಂಡೋಗುವಾಗ ಹಾಲು ಕೊಡ್ತದ ಅಂತ ಅಟ್ಟೆ. ಆ ಕಾರಣದಿಂದ ಕ್ಷಾತ್ರದಲ್ಲಿ ಹಾಗಲ್ಲ, ವಿಕ್ರಮದಿಂದ ಹೇಳುವುದು ರೂಪವನ್ನು, ಎಲ್ಲವನ್ನು, ವರಿಷ್ಠತ್ವವನ್ನು ರೂಪದಿಂದ ಹೇಳುದು. ವೈಶ್ಯರಲ್ಲಿ ಶ್ರೀಮಂತಿಕೆಯಿಂದ, 4ನೇ ವರ್ಣದಲ್ಲಿ ಸೇವಾ ಮನೋಧರ್ಮದಿಂದ, ತ್ಯಾಗದ ಮನೋಧರ್ಮದ. ಹಾಗೆ ಬಾಕಿದ್ದವರಿಗೆ ತ್ಯಾಗ ಸೇವೆ ಬೇಡ ಅಂತ ಅರ್ಥ ಅಲ್ಲ. ರೂಪಾನ್ವಿತ. ಸಾಧು. ಆಕ್ರಮಣ ಪ್ರವೃತ್ತಿ ಇಲ್ಲ. ಆಕ್ರಮಣ ಮಾಡಿದರೆ ಅದನ್ನು ವಿರೋಧಿಸುವ ಪ್ರವೃತ್ತಿ ಉಂಟು. ಸ್ವಯಂ ಆಕ್ರಮಣ ಪ್ರವೃತ್ತಿ ಇಲ್ಲ. ಕೆಲವರು ಸಾಧು ಅಂತ ಹೇಳಿದರೆ, ಸಜ್ಜನ ಅಂತ ಹೇಳಿದರೆ ಹೆಡ್ಡನು ಅಂತ ಕೇಳಿದ್ರು. ಸಾಧು ಸಜ್ಜನರು ಹೆಡ್ಡರು ಅಂತ ಅರ್ಥ ಅಲ್ಲ. ಹೌದೌದು. ಗುರುತಿಸುವುದು ಹಾಗೆ ಸಮಾಜ. ಯಾಕೆಂದರೆ ಸಮಾಜದಲ್ಲಿ ಆ ಹೇಳುವವರೇ ಹೆಡ್ಡರು, ಗುರುತಿಸಲಿಕ್ಕೆ ಗೊತ್ತಿಲ್ಲ. ಸಾಧು ಅಂತ ಹೇಳೋದು ವ್ಯಕ್ತಿತ್ವ ಅಲ್ವಾ? ಲೋಕೋತ್ತರವಾದಂತಹ ವಿಕ್ರಮ ಇರುವಂತಹ ನನ್ನಂತನನ್ನು ಸಂಧಿವಿಗ್ರಹಿಯಾಗಿ ಇಟ್ಟುಕೊಳ್ಬೇಕಿದ್ರೆ ಸಿಂಹಾಸನದ ಪ್ರಭುತ್ವ ಎಷ್ಟು, ಆಜ್ಞಾಶಕ್ತಿ ಎಷ್ಟು ಅಂತ ಆಲೋಚನೆ ಮಾಡಬೇಡುವ? ಖಂಡಿತ. ಮತ್ತೆ ಸಾಧು, ಗುಣವಂತ. ಹೌದೌದು. ಪ್ರಜಾನುರಾಗಿ, ಪ್ರಜಾವತ್ಸಲ. ಹೌದೌದು. ಅವನ ಜೊತೆಗೆ ನೀವು ಸಪ್ತಪದಿಯನ್ನು ತುಳಿದು ನಿಮ್ಮ ಹೊಣೆಯನ್ನು ನಿರ್ವಹಿಸಿ ನಮಗೂ ಸಂತೋಷ ಕೊಡಬೇಕು. ಹೇಗೆ ಸಂತೋಷ ಕೊಡೋದು? ಶಶಿಕುಲದ ಅಭ್ಯುದಯಗಳು. ವಿವಾಹ ಮೈಯ ತುರಿಕೆಗೆ ಅಲ್ಲಲ್ಲ, ಅಲ್ಲ. ಧರ್ಮ ಪ್ರಜಾ ಸಂಪತ್ ಸಿದ್ಧ್ಯರ್ಥಂ. ಧರ್ಮ ಮಾರ್ಗದಲ್ಲಿ ಪ್ರಜಾ ಸಿದ್ಧಿಯನ್ನು ಮಾಡುವುದಕ್ಕೆ ವಿವಾಹ ಸಂಸ್ಕಾರ. ಶ್ವೇತಕೇತು ಅವನ ತಾಯಿ 4 ಹೆತ್ತ ಮೇಲೆ ವಿಟನ ಜೊತೆಗೆ ಹೋಗುವುದನ್ನು ನೋಡಿದ್ರಂತೆ. ಛೇ, ನನ್ನ ಅಮ್ಮ 4 ಮಕ್ಕಳ ತಾಯಿ ತಂದೆಯನ್ನು ಬಿಟ್ಟು ವಿಟನ ಜೊತೆಗೆ ಹೋದನಲ್ಲ. ಆ ಶ್ವೇತಕೇತು ವಿವಾಹ ವಿಧಿಯನ್ನು ನಿರ್ಣಯಿಸಿದನಂತೆ. ನಮಗೆ ಗುರುಗಳು ಹೇಳಿದ್ದಿದ್ದು. ಇಲ್ಲದಿದ್ದರೆ ಮನುಷ್ಯರಲ್ಲಿ ಹಾಗೆ ಯಾರು ಯಾರೊಟ್ಟಿಗೆ ಹೋಗಬಹುದು. ಅಲ್ಲಿಂದ ಯಾರು ಯಾರ ಜೊತೆಗೆ, ಅದಕ್ಕೊಂದು ವಿಧಿ. ಹರ ವಿನಿಮಯವೋ, ತಾಳಿ ಬಂದವೋ, ಸಪ್ತಪದಿಯ ಪ್ರಸ್ಥದವರೆಗೆ. ಹಾಗೆ ನೀವು
ಚಂದ್ರವಂಶದ ಚಕ್ರವರ್ತಿಯಾದ ಕುರುಧರೆಯನ್ನು ಪಾಲಿಸುವ ವಿಚಿತ್ರ ವೀರ್ಯನ ಜೊತೆಗೆ ಸಪ್ತಪದಿಯನ್ನು ತುಳಿಬೇಕು. ಆತ್ಯಂತಿಕವಾದ ಲಕ್ಷ್ಯ ವಂಶವಲ್ಲರಿ ಪಲ್ಲವಿಸಬೇಕು. ಓ ಹೌದೌದು. ಹಾಗೆ ನಿಮ್ಮ ಹೊಣೆಯನ್ನು ನೀವು ಈ ವಂಶಕ್ಕೆ ನಂದಾದೀಪವನ್ನು ಕೊಟ್ಟು ಅಥವಾ ದೀಪ ನಂದದಂತೆ ನೀವು ತೈಲವನ್ನು ಹಾಕಿ ಕಾಯ್ದುಕೊಂಡು ನಮಗೆಲ್ಲ ಸಂತೋಷವನ್ನು ಕೊಡಬೇಕು. ಈ ಆಶಯದಿಂದ ನಿಮ್ಮನ್ನು ಪಣವನ್ನು ಮುರಿದ, ಪಣವನ್ನು ಗೆದ್ದ ಅಥವಾ ಪಣವನ್ನು ಸ್ವಾಧೀನೀಕರಿಸಿಯೋ ಭೀಷ್ಮನಾಮಕನಂತ ನಾ ತಂದಿದ್ದೇನೆ. ಹೀಗೆ ಹೇಳಲಿಕ್ಕೆ ನಿಮ್ಮನ್ನು ಕರೆದದ್ದು ನಾನು. ಆಚಾರ್ಯರೇ, ಕಾಶಿಯಿಂದ ಹಸ್ತಿನೆಯನ್ನು ಸೇರಿ ಕೆಲವು ದಿವಸಗಳಾಯಿತು. ಹೌದೌದು. ಹೇಗೆ ವ್ಯವಸ್ಥೆ ಹೇಗಾಯ್ತು ರಾಜಮಾತೆಯವರಲ್ಲಿ? ತಾವು ಇಷ್ಟೆಲ್ಲ ಆಡುವಾಗ ವ್ಯವಸ್ಥೆಗಳು ಹೇಗೆ ಇದ್ದಿತ್ತು? ಕೇಳಿದ್ದು. ಯಾಕಂದ್ರೆ ಮನೆ ಬದಲಾವಣೆ ಆಗುವಾಗ ಮನಸ್ಸು ಒಪ್ಪಿಕೊಳ್ಬೇಕಲ್ಲ. ಖಂಡಿತವಾಗಿಯೂ. ಆದ್ರೆ ಆ ಸಮಸ್ಯೆ ಇಲ್ಲಿ ಬರಲೇ ಇಲ್ಲ. ರಾಜಮಾತೆಯವರಿಗೆ ನಮಸ್ಕರಿಸಿ ನಾವು ಯಾವಾಗ ಅವರ ಅಂತಃಪುರವನ್ನು ಪ್ರವೇಶಿಸಿದ್ದೇವೋ ಆಗಲೇ ಒಂದು ಹೇಳಲಾರದ ಮತ್ತು ಹೇಳಬಾರದ ಪುಳಕ ಒಂದು. ಬಹುಶಃ ಅದು ವ್ಯಕ್ತಿತ್ವ ಅಂತ ನಾನು ತಿಳ್ಕೊಳ್ಳುತ್ತೇನೆ. ತಂಗಿಯಂದಿರು ಜೊತೆಯಲ್ಲಿದ್ದರು. ಹೌದೌದು. ನೀವೇ ಸೂಚಿಸಿದಂತ ನಿಮ್ಮ ತಮ್ಮ ಆಗಾಗ್ಗೆ ಬರ್ತಾ ಇರುವುದನ್ನು ಗಮನಿಸಿದೆವು ನಾವು. ಗಮನಿಸಿದ್ದೀರಲ್ಲ? ಹೌದು. ಅವ ಗಮನಿಸಿದ್ರು ನಿಮ್ಮನ್ನು? ಗೊತ್ತಾಗ್ಲಿಲ್ಲ. ಬುದ್ಧಿವಂತ. ಅಂದ್ರೆ ನೀವು ಅವನ ಮೇಲೆ ದೃಷ್ಟಿ ಇಡುವಾಗ ಅವನ ನಿನ್ನ ಮೇಲೆ ದೃಷ್ಟಿ ಇಡ್ಲಿಕ್ಕಿಲ್ಲ ಸಜ್ಜನ. ನಾನು ಗಮನಿಸಿದ್ದು ಮಾತ್ರ. ತಂಗಿಯಂದ್ರು ಹಾಗಲ್ಲ, ಮತ್ತು ಇಣುಕಿ ನೋಡುವಂತಹ. ಹೆಣ್ಣು ಮಕ್ಕಳು ನೋಡುವಾಗ ಗಂಡು ಮಕ್ಕಳು ನೋಡಿದ್ರ ಅವಾಗ ವಿಪರೀತ ಆಗ್ತದೆ. ಗಂಡು ಮಕ್ಕಳು ನೋಡುವಾಗ ಹೆಣ್ಣು ಮಕ್ಕಳು ಇಣುಕಿದ್ರ ಆವಾಗಲೂ ತೊಂದರೆ ಆಗ್ತದೆ. ಹೆಣ್ಣು ನೋಡುವಾಗ ಹೆಣ್ಣು ನೋಡುವುದು ಅಂತ ಹೆಸರು, ಗಂಡು ನೋಡುವುದು ಅಂತ ಹೆಸರು. ಹೆಣ್ಣು ನೋಡುವುದ್ರೆ ಗಂಡು ಹೆಣ್ಣು ನೋಡುವುದು ಅಂತ ಅರ್ಥ ಅಲ್ಲ. ಹೆಣ್ಣು ಗಂಡನ್ನು ನೋಡುವುದು ಅಂತ ಅರ್ಥ. ಗಂಡು ನೋಡುವುದಂದ್ರೆ ಗಂಡು ಹೆಣ್ಣನ್ನು ನೋಡುವುದು ಅಂತ ಅರ್ಥ. ಅದಕ್ಕೆ ಹೀಗೆ ಪಾನಕ ಹಿಡ್ಕೊಂಡು ಬರುವಾಗ ಅವ ಮುಖ ನೋಡುವುದಿಲ್ಲ, ಅವ ಪಾನಕ ತಟ್ಟೆ ನೋಡ್ತಾನೆ. ಇವಳು ಅವನನ್ನು ನೋಡ್ತಾಳೆ. ನೋಡುವ ಕ್ರಮ ಅದು ಅಲ್ವಾ? ಅವನ್ ನೋಡಿದ್ದು ಗೊತ್ತಾಗ್ಲಿಲ್ಲ ನಿಮಗೆ? ಬುದ್ಧಿವಂತ. ಹಾಗೆಂತ ಒಮ್ಮೆ ಅಲ್ಲ, ಬೆಳಗ್ಗೆ ಬರುತ್ತಿದ್ದ, ರಾಜಮಾತೆಯವರಿಗೆ ನಮಸ್ಕಾರ ಮಾಡುತ್ತಿದ್ದ. ಆಮೇಲೆ 1-2-3 ಸಲ ಬಂದದ್ದು ಗಮನಿಸಿದ್ದೇವೆ ನಾವು. ಯಾಕೆ ಅಂತ ಅರ್ಥವಾಗಿ ನನಗೆ ಅರ್ಥ ಆಯ್ತು ಅವ ಯಾಕೆ ಬಂದಿಲ್ಲ. ಹಾಗೆ ಬರುದಿಲ್ಲ ಅವ. ಹೌದಾ? ನೀವು ಅಲ್ಲಿಗೆ ಬಂದ ಮೇಲೆ ಅವ ಬರ್ಲಿಕ್ಕೆ ತೊಡಗಿದ್ರೆ ಒಂದೇ ಸಲ ಬರುದು. ಹೌದಾ? ಓಹೋ. ಆಗ ತಂಗಿ ಅಂತ ನನ್ನನ್ನೇ ಹತ್ರ ಬಂದರು ಅಂತ ಹೇಳ್ತಾ ಇದ್ರು. ನಾನಷ್ಟು ವಿರೋಧ ಅಲ್ಲ, ಅಸಡ್ಡೆಯೂ ಅಲ್ಲ, ದೊಡ್ಡ ಗಮನಿಸಲಿಲ್ಲ ಅಷ್ಟೇ. ಗಮನಿಸಿದ್ದೇನೆ. ನೀವು ಹೇಳಿದಂತ ಗಮನಿಸಲಿಲ್ಲ ಎನ್ನುವುದರಿಂದ ಆಸಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಅಲ್ಲ, ಅಭಿವ್ಯಕ್ತಿ ಇಲ್ಲ ಅಂತ ಅರ್ಥ. ಆ ವ್ಯಕ್ತಿತ್ವವನ್ನು ಕಂಡಾಗ ನೀವು ಹೇಳಿದ ಎಲ್ಲ ಗುಣಗಳನ್ನು ಅರಿತೆ, ಆ ಅರಿತದ್ದು ಶಬ್ದ ರೂಪದಲ್ಲಿ ಹೇಳಲಿಕ್ಕೆ ಬರಲಿಲ್ಲ ನನಗೆ. ಬೇಡ, ನೀವು ಹೇಳಿದಾಗ ತಿಳಿ ನನಗೆ ಅರ್ಥ ಆಗ್ತದೆ ಅಲ್ವೋ ಆಚಾರ್ಯರೇ? ಇಲ್ಲಿರುವಂತಹ ಪದ್ಧತಿ, ಇಲ್ಲಿರುವಂತಹ ಭಾಷೆಗಳು, ಆಚಾರ ವಿಚಾರಗಳೆಲ್ಲ ನೋಡಿಯೇ ತಿಳಿದೆವು ನಾವು. ತಿಳಿಯುವುದು ಹಾಗೆ ಅಲ್ವಾ? ಇನ್ನೊಬ್ಬರು ಅನುಸರಿಸಿದ್ದನ್ನು ನೋಡಿ. ರಾಜಮಾತೆಯವರ ವ್ಯಕ್ತಿತ್ವ ನಿಜವಾಗಿ ತಾಯಿಯನ್ನು ಕಂಡ ಹಾಗ ಆಯ್ತು ನನಗೆ. ಒಳ್ಳೆ ಬಹುಶಃ ತಾಯಿಯ ಬಳಿಯಲ್ಲಿಯೂ ಕೂಡ ಇಷ್ಟು ಒಳ್ಳೆಯ ಒಂದು ಸ್ಪರ್ಶತೆ ನನಗೆ ಸಿಗಲಿಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡಿದ್ದಾರೆ. ಹೌದು. ಮನಸ್ಸಿನಲ್ಲೇ ಮೆಲುಕು ಹಾಕುತ್ತಾ ಬಂದೆವು. ನಾವು ಅಂತಃಪುರಕ್ಕೆ ಸೀಮಿತವೋ ಹೇಳಿದನಲ್ಲ ಅನ್ನಿಸಿದ್ದ ಹಾಗೆ ನನಗೆ. ನಿಮ್ಮ ಕರೆ ಬಂದಾಗ ಕುತೂಹಲ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನ ಒಂದು ಪುಳಕ ಇದೆಯಲ್ಲ. ಮೊದಲು ಹೊಸ್ತಿಲು ದಾಟಿ ಓಡೋಡಿ ಬಂದವಳೆ ನಾನು. ನನ್ನನ್ನು ಅನುಸರಿಸಿದ್ದೆವರು. ಯಾಕಂದರೆ ಭೀಷ್ಮಾಚಾರ್ಯರ ಕರೆ ನಾವು ಅವರ ಬಳಿಗೆ ಹೋಗಿ ಮಾತಾಡುತ್ತೇವೆ ಹೇಳುವುದೇ ಒಂದು ಹೆಗ್ಗಳಿಕೆ ಅಂತ. ನಾನು ಕೇಳದೆ ನನ್ನಲ್ಲಿಗೆ ಈಗಲೂ ಯಾರೂ ಬರುವುದಿಲ್ಲ. ಅಲ್ವೋ? ನೀವಾಗಿ ಕರೆಸಿದಾಗ, ಅದು ಇಷ್ಟು ಸನಿಹದಲ್ಲಿ ಕರೆಸಿದಾಗ, ಇದಕ್ಕಿಂತ ದೊಡ್ಡ ಒಂದು ಭಾಗ್ಯ ಇನ್ನೇನು ಬೇಕು ಹೇಳಿ? ನಾನು ಕರೆದಾಗ ನನ್ನ ಹತ್ರ ಮಾತಾಡಿದವಾಗ ಎಲ್ರಿಗೂ ಗೊತ್ತಾಗೋದು ನಾ ಎಷ್ಟು ಹತ್ರ ಇದ್ದೇನೆ ಅಂತ. ಅಲ್ವೋ? ಈಗ ನಮಗೆ ಅಂತ ಅನುಭವ ಬರುತ್ತಾ ಇದೆ. ರಾಜಮಾತೆಯನ್ನು ತಾಯಿಯಾಗಿ ಕಂಡಂತಹ ನಮಗೆ ನಿಮ್ಮ ಈ ಹತ್ತಿರದ ಭಾವಗಳಿದೆಯಲ್ಲ, ಏನು ಹೆದರಿಕೆ ಹುಟ್ಟಿಸುವುದಿಲ್ಲ? ಕೇಳಿದ್ದಕ್ಕೆ ಎಂತದು? ಯಾವುದು? ಈಗ ಅವರು ತಲೆ ತಗ್ಗಿಸಿ ಹೊರಡುವ ಸಿದ್ಧತೆಯಲ್ಲಿದ್ದಾರೆ. ಅವರು ಹೋಗಿ ಆಯ್ತಲ್ಲ, ಹೌದು, ಅವರು ಒಪ್ಪಿ ಆಯ್ತು. ಈಗ ನನಗೆ ಒಪ್ಪುವುದಕ್ಕೆ ಯಾವುದು ಅಡ್ಡಿ ಇಲ್ಲ. ಒಂದಷ್ಟು ಗೊಂದಲಗಳಿದೆ ಅಷ್ಟೇ, ಅದನ್ನು ಹೇಳಿಕೊಳ್ಬಹುದಾ? ಯಾಕಂದ್ರೆ ಅಪಾರ್ಥ ಗ್ರಹಿಸುವ ಮುಕ್ತವಾಗಿ ಹೇಳಬಹುದು. ಸ್ವಾಮಿ ಕೇಳು ಭೀಷ್ಮಾಚಾರ್ಯ ವಿನಪವ ಆ
ಕೇಳು ಭೀಷ್ಮಾಚಾರ್ಯ ವಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಬೇಳುವೆ ಎನ್ನ ಮನದೊಲವಾಗ ಭೂಲನಾಮರ ಜಯಿಸಿ ಮೆರದಿಯ ತೋಳಿನೊಳು ಬಿಗಿದಪ್ಪಿ ಮನ್ಮತ ಕೇಳಿಯೊಳು ನೀನೆಲ್ಲ ಮನವನು ಕಾಲ ಕಾಲಕ್ಕೂ ತೃಪ್ತಿ ಪಡಿಸದೆ ಕೇಳು ಭೀಷ್ಮಾಚಾರ್ಯ ವಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಬೇಳುವೆ ಎಲ್ಲ ಮನದೊಲವ ಎಲ್ಲ ಮನದೊಲವ. ಆಚಾರ್ಯರೇ, ಓ ತಮ್ಮ ಮಾತಿಗೆ ಅನುಸಾರವಾಗಿ ತಂಗಿಯಂದಿರು ನೆಲನೋಟಕರಾಗಿ ಅಂತಃಪುರ ಸೇರಿದರು. ಅವರ ಮೌನ ಸಮ್ಮತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೌದು, ಇಂಥ ವಿಷಯದಲ್ಲಿ ಆದಷ್ಟು ಮೌನವೇ ಧರಿಸುವುದು ಒಳ್ಳೆಯದು ಅಂತ ಭಾವಿಸಿದವಳು ನಾನು ಬದುಕಿನಲ್ಲಿ. ಆ ಗೊಂದಲಗಳು, ಸಂದಿಗ್ಧಗಳು, ಜಿಜ್ಞಾಸೆಗಳು ಬಂದಾಗ ತಿಳಿದುಕೊಳ್ಳಬೇಕು ಹೇಳುವಂಥ ಹಪಹಪಿಕೆ ಇಲ್ಲ ಅಂತ ಅರ್ಥ ಅಲ್ಲ, ಒಂದು ರೀತಿಯ ಮೌನವೇ. ಆದರೆ ಇಂದ ಹಾಗಲ್ಲ. ಯಾವ ಹೆಣ್ಣೇ ಆಗಲಿ ತನ್ನ ಭಾವಿ ಬದುಕು ಹೇಗಿರಬೇಕು, ಭವಿಷ್ಯವನ್ನು ಬರೆಯುವುದು ವಿಧಿ, ಆದರೆ ಇವಳಾಗಿಯೇ ಕೆಲವು ಸಲ ತನ್ನ ಭವಿಷ್ಯ ಹೀಗಿರಬೇಕು ಅಂತ ಮನಸ್ಸಿನಲ್ಲೇ ಹಪಹಪಿಸ್ತಾ ಇರ್ತಾಳೆ. ಮನುಷ್ಯರಿಗೆ ಸ್ವಭಾವ ಅದು ಅಲ್ವೋ? ಮತ್ತು ಕರ್ತವ್ಯ. ಹೊಕ್ಕ ಮನೆ, ಅತ್ತೆ ಹೇಗೋ, ಮಾವ ಹೇಗೋ, ಗಂಡ ಹೇಗೋ, ಎಲ್ಲ ಹೊಸ ಬದುಕು. ಹಾಗಾಗಿ ನಾ ತಿಳ್ಕೊಂಡದ್ದು ಹೆಣ್ಣಿನ ಬದುಕು ಆರಂಭ ಆಗುವುದೇ ಗಂಡನ ಮನೆ ಸೇರಿದ ಬಳಿಕ. ನಾಳೆಯ ಬಗ್ಗೆ ಆಲೋಚಿಸುವಂತಹ ಶಕ್ತಿಯನ್ನು ಭಗವಂತ ಕೊಟ್ಟದ್ದು ಮನುಷ್ಯ ವರ್ಗಕ್ಕೆ ಮಾತ್ರ ಅಲ್ವೋ? ಇಲ್ಲರೆ ಯಾವ ಪ್ರಾಣಿಗಳಿಗೂ ನಾಳೆ ಬಗ್ಗೆ ಆಲೋಚಿಸುವ ಶಕ್ತಿ ಇಲ್ಲ. ನಿನ್ನೆ ನೆನಪು ಸಂಸ್ಕಾರ ಇದ್ದ ಪ್ರಾಣಿಗಳಿಗೆ ಬರ್ತದೆ. ಹೌದು ಹೌದೌದು, ಅದು ಆಹಾರ ಕೊಟ್ಟವರನ್ನು ಗೊತ್ತಾಗುವುದು. ಹೌದು. ಆಚಾರ್ಯರೇ, ಕಾಶಿ ದೇಶಕ್ಕೆ ನಿಮ್ಮ ಆಗಮನವಾಯಿತು. ಅಲ್ಲಿ ಆದಂಥ ಎಲ್ಲ ವಿದ್ಯಮಾನಗಳಿಗೆ ನಾನೂ ಸಾಕ್ಷಿ. ಹೌದೌದು. ರಥವನ್ನು ಏರಿದೆವು. ರಥವನ್ನು ಏರುತ್ತಾ ಏರುತ್ತಾ ನಮ್ಮ ಬದುಕಿನ ಭಾವಿ ರಥವನ್ನು ನಾವು ಏರಿದ ಅನುಭವವಾಯಿತಲ್ಲಿ. ಬರೇ ರಥ ಅಲ್ಲ ಇದು, ಭೀಷ್ಮಾಚಾರ್ಯ ರಥ ಅಲ್ಲ, ಇದು ಬದುಕಿನ ರಥ. ಬದುಕಿನ ರಥ ಇಷ್ಟು ಎತ್ತರವೇ ಈ ಆರಂಭದಲ್ಲಿರುವಾಗ ಇನ್ನು ನಮ್ಮ ಮುಂದಿನ ಬದುಕು ಇನ್ನೂ ಎತ್ತರವಾಗ್ತದೆ ಅಂತ ಹೇಳುವಂಥ ಆ ಒಂದು ಆಶೆಯಿಂದ, ನಿರೀಕ್ಷೆಯಿಂದ ರಥವನ್ನು ಏರಿದೆವು, ಹಸ್ತಿನೆಯನ್ನು ಸೇರಿದೆವು. ಸೇರುವ ಹೊತ್ತಿಗೆ ನನ್ನ ಮನಸ್ಸಿನಲ್ಲಿದ್ದದ್ದೇನು? ಹಬ್ಬ, ಭೀಷ್ಮಾಚಾರ್ಯರ ಪರಾಕ್ರಮ, ಜಗತ್ತೇ ನಿಬ್ಬೆರಗಾಗುವಂತಹ ಒಂದು ವ್ಯಕ್ತಿತ್ವ. ಎಷ್ಟೇ ಪರಾಕ್ರಮಶಾಲಿಯಾಗಿರಲಿ, ಎಷ್ಟೇ ಬೌದ್ಧಿಕವಾದಂಥ ಶಕ್ತಿ ಇರಲಿ, ಭೀಷ್ಮಾಚಾರ್ಯರ ಮುಂದೆ ನಿಂತು ಮಾತಾಡಿದಾಗ ನಾಲಿಗೆ ತಡವರಿಸ್ತದೆ. ಅದು ಹೆದರಿಕೆ ಅಲ್ಲ, ಅದು ವ್ಯಕ್ತಿತ್ವ. ಅದು ಮನಸ್ಸಿನಲ್ಲೇ ನಾನಿವತ್ತು ನಾನು ಹೋಗುವುದು ಹಸ್ತಿನೆಗೆ, ಯಾರನ್ನು ಕೈ ಹಿಡಿಯುವುದು? ಪರಾಕ್ರಮಶಾಲಿಯನ್ನು ಕೈ ಹಿಡಿಯುವುದು. ಆ ಮುಖೇನವಾಗಿ ನಾನು ಮತ್ತೆ ಹೀಗೆಲ್ಲ ಭಾವಿಸ್ತಾ ಬಂದಾಗ ನಿಮ್ಮ ಮಾತು ಕೇಳಿದಾಗ ನನಗೆ ಆಶ್ಚರ್ಯವಾಯಿತು. ನಾನು ನಂಬಿದ್ದೆಲ್ಲ ಸುಳ್ಳಾಗಿ ಹೋಯಿತೋ? ಯಾಕೆ? ನಂಬಿದ್ದು ನಾನು, ಹೌದು, ಎಣಿಕೆ. ಎಲ್ಲ ರಾಜರನ್ನು ಗೆಲಿದು ಏಕಮೇವ ಅದ್ವಿತೀಯವಾಗಿ ರಥವನ್ನು ಏರಿಸಿ ನಮ್ಮನ್ನು ಕರ್ಕೊಂಡು ಬಂದ ಮೇಲೆ ಭೀಷ್ಮಾಚಾರ್ಯರೇ ನಮ್ಮನ್ನು ವಿವಾಹವಾಗುತ್ತಾರೆ ಹೇಳುವಂಥ ಒಂದು ಕಲ್ಪನೆ ಇತ್ತು ನನಗೆ. ಸರಿ ಸರಿ, ಸಹಜ ಅಲ್ವೋ? ಸರಿ. ಎಲ್ಲರನ್ನೂ ಗೆದ್ದ ವೀರ 3 ಹೆಣ್ಣು ಮಕ್ಕಳಿಗೆ ಆಶ್ರಯದಾತ ಅಲ್ವೋ? ಇಲ್ಲಿ ಆಶ್ರಯ ಅಂತ ಹೇಳೋದು ಮದುವೆ ಹಿನ್ನೆಲೆಯಲ್ಲಿ. ಇಲ್ಲಿಗೆ ಬಂದ ಮೇಲೆ ತಾವು ವಿಚಿತ್ರ ವೀರನನ್ನು ತೋರಿಸುವುದು, ಅಡ್ಡ ಮಾತಾಡ್ತೇನೆ ಅಂತ ಭಾವಿಸಬಾರದು. ನಾ ಹಾಗೆ ಅಲ್ವಾ, ಗ್ರಹಿಸೋನೇ ಅಲ್ಲ ಅಲ್ವಾ? ನಾವು ಯಾವುದು ಅಡ್ಡ ಅಂತ ಗ್ರಹಿಸ್ತದ ಇನ್ನೊಬ್ಬನಿಗೆ ನೀಟಾಗಿರ್ತದೆ ಅಲ್ವಾ? ಯಾವ ತೋಳಿನ ಪರಾಕ್ರಮದಿಂದ, ತೋಳಿನ ಪರಾಕ್ರಮ ಹೇಗೆ ಅಂತ 10 ಮಂದಿಗೆ ಕಾಶಿಯಲ್ಲಿ ತೋರಿಸಿದ ನೀವು, ನಿಮ್ಮ ತೋಳ್ಬಂದಿಯಲ್ಲೇ ನಾವು ಈಗಲೂ ಇದ್ದೇವೆ ಪರೋಕ್ಷವಾಗಿ. ಆದರೆ ನನ್ನ ರಕ್ಷಣೆಯಲ್ಲಿ ನೀವಿದ್ದೀರಿ ಅಲ್ವೋ? ಅದು ಈಗ ನೋಡಿದಾಗ ನಮ್ಮ ಬದುಕಿನ ರಕ್ಷಣೆಗೆ ನೀವಿಲ್ಲ ಅಂತ ಆಯಿತು.
ಬದುಕಿನ ರಕ್ಷಣೆಗೆ ಇನ್ನೊಬ್ಬನನ್ನು ತಾವು ತೋರಿಸ್ತೀರಿ ಅಂತಾರೆ ನನಗೆ ಗೊಂದಲ ಆದದ್ದು. ಒಪ್ಪಬಾರದು ಅಂತಲ್ಲ, ಛೇ ಛೇ. ಎಲ್ಲರನ್ನು ಗೆಲ್ಲಿದ ವ್ಯಕ್ತಿಗೆ ನಾವು ಸಲ್ಲಬೇಕಾದ್ದು ಅಂತ ಆದ ಮೇಲೆ ನೀವದನ್ನು ನಿರಾಕರಿಸಿ ತಮ್ಮನನ್ನೇ ತೋರಿಸ್ತೀರಿ ಅಂತ ಎಂದಾದ ಮೇಲೆ ಇದು ಎಲ್ಲರೂ ಸರಿಯೋ ಅಂತ ಅನ್ನಿಸುವುದು ಸರಿ ಪ್ರಶ್ನೆ ಅಲ್ಲ ಇದು. ನೀ ಪ್ರಶ್ನೆ ಕೇಳಿದ್ರು ನಾ ಉತ್ತರಿಸ್ತೇನೆ ಅಲ್ವಾ? ನಿನ್ನ ಗೊಂದಲವನ್ನು ಸರಿ ಮಾಡ್ತೇನೆ. ಹೌದು. ಗೊಂದಲ ಇರಬಾರ್ದು. ಎಲ್ಲರನ್ನು ಗೆಲ್ಲಿದ ಪರಾಕ್ರಮಶಾಲಿಗೆ ನಾವು ಸಲ್ಲಬೇಕಾದವರು ತಮ್ಮನನ್ನು ತೋರಿಸ್ತಿರ್ತಾರೆ, ಇದು ಸರಿಯೋ? ಆಮೇಲೆ ಇನ್ನೊಂದು, ನಮ್ಮ ಬದುಕಿನ ಬೇರೆ ಬೇರೆ ಹಂತಗಳಲ್ಲಿ ನಾವು ಆದರ್ಶವನ್ನು ಪಾಲಿಸ್ತೇವೆ. ಹಿಂದೆ ಆಗಿ ಹೋದಂತಹ ಅನೇಕ ಘಟನೆಗಳು ನಮ್ಮ ಬದುಕಿಗೆ ಆದರ್ಶವಾಗ್ತದೆ. ಆ ಆದರ್ಶದ ನೆರಳಿನಲ್ಲಿ ಬದುಕನ್ನು ರೂಪಿಸ್ತಾ ಹೋಗ್ತೇವೆ. ಅದನ್ನೇ ವಿವಾಹಕ್ಕೆ ಸಂಬಂಧಿಸಿದಾಗ ಒಂದು ವೇಳೆ ಇಂತಹ ವಿವಾಹಗಳು ಹಿಂದೆ ಎಂದಾದ್ರೂ ಆದದ್ದಿದೆಯೋ, ಆ ತಳಹದಿಯಲ್ಲೇ ನೀವು ತಮ್ಮನನ್ನು ತೋರಿಸ್ತಾ ಇದ್ದೀರಿಯೋ, ಈ ಗೊಂದಲ ನಮಗೆ. ಹಾಗಾಗಿ ಅನುಜನಾದ ವಿಚಿತ್ರ ವೀರನನ್ನು ತಾವು ತೋರಿಸುವುದು ತಮ್ಮ ವ್ಯಕ್ತಿತ್ವಕ್ಕೆ ಭೂಷಣ ಅಂತಲೇ ತಿಳ್ಕೊಳ್ತೇನೆ ನಾನು. ಆದ್ರೆ ಇಷ್ಟೆಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ನೀವು ವಿವಾಹವಾಗದೆ ತಮ್ಮನನ್ನು ತೋರಿಸ್ತೀರಿ ಅಂತ ಆದ್ರೆ ಯಾಕೋ ಒಂದು ರೀತಿಯ ನೀತಿಯ ಗೊಂದಲಗಳು ನನಗೆ ಕಾಣ್ತದೆ. ಹಾಗಾಗಿ ಅದನ್ನು ಪರಿಹರಿಸಿದ್ರೆ ಮತ್ತೆ ಮಾತಾಡ್ಬಹುದೋ ಏನೋ. ನಿನ್ನ ನಾಲಿಗೆಯಲ್ಲಿ ಸರಸ್ವತಿ ಇದ್ದಾಳೆ. ಯಾಕೆ? ಸರಸಿಜಾನನೇ ಸರಸಿಜಾನನೇ ಕೇಳು ಬೀಳುವೆನು. ಶಂತನು ಧರಣಿ ಪಾಲಗೆ ಸತ್ಯವತಿಯಳನು ತರುವ ಕಾಲದೊಳವಳ ಪಿತ ಕಂದರನ ಬಳಿಯೊಳು ಗೈದ ಶಪಥವ ಮರಣ ಪರ್ಯಂತರವು ಸತಿಯರ ಒರಿಸೆ ರಾಜ್ಯವನಾಳನೆನ್ನುವುದ ಕೇಳು. ಅಂಬಾ ಸ್ವಾಮಿ, ನನ್ನ ನೆನಪು ಎಷ್ಟು ಹಿಂದೆ ಹೋದರೂ ಹೀಗೊಂದು ಸ್ವಯಂವರ ನಡೆದದ್ದಿಲ್ಲ. ಓಹೋ, ಗಿರಿಜಾ ಕಲ್ಯಾಣ ಅದು ಗೌರಿ ದೇವಿ ಅಲ್ವೋ ಪುನಃ ಶಿವದೇವರನ್ನು ಸೇರಿದ್ದು. ಹೌದು, ದೇವರಿಗೆ ಸಂಬಂಧಪಟ್ಟದ್ದು. ಲಕ್ಷ್ಮೀ ಸ್ವಯಂವರ ನಾರಾಯಣ ದೇವರು ತನ್ನ ಹೆಂಡತಿಯನ್ನೇ ಪುನಃ ಮದುವೆದ್ದು. ಹೌದು, ವರಹ ಮಾಲಿಕೆಯನ್ನು ಕೊಟ್ಟರಂತೆ ಲಕ್ಷ್ಮೀ ದೇವಿ ಹತ್ರ. ಯಾರಿಗೆ ಬೇಕೋ ಹಾಕಿಬಿಡು. ಯಾರ್ಯಾರಿಗೆ ಯಾಕೆ ಹಾಕ್ತಾಳೆ? ಅವಳು ಮೊದಲು ಭಾರ್ಗವಿ, ಆಮೇಲೆ ಲಕ್ಷ್ಮಿ ಆದ್ಲು. ರೇಣುಕಾ ಸ್ವಯಂವರ, ದಮಯಂತಿ ಸ್ವಯಂವರ ದೇವತೆಗಳೇ ಪರೀಕ್ಷಿಸಿದ್ರು. ಮಾತು ಕೊಟ್ಟಂತಹ ನಳನು ಒಪ್ಪಿದ, ನೀವು ಮದುವೆ ಆಗೋದಿದ್ರೆ ಆಗಿ. ಆದರೆ ಆಗ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಆ ಕಾಳಿಕಾಂಬೆ ದಮಯಂತಿಗೆ ದಿವ್ಯ ಜ್ಞಾನವನ್ನು ಕೊಟ್ಲು. ಮಾರ ಹಿಡ್ಕೊಂಡು ಹೋದ್ರು. ಸೀತಾ ಕಲ್ಯಾಣ, ಶಿವಧನುರ್ಭಂಗವನ್ನು ಯಾರು ಮಾಡ್ತಾರೋ ಅವರಿಗೆ ಎಲ್ಲರ ಕೈಯಲ್ಲಿಯೂ ವರಹ ಮಾಲಿಕೆ ಇತ್ತು. ಯಾರು ಪಣವನ್ನು ಗೆಲ್ತಾನೆ ವರಹ ಮಾಲಿಕೆಯನ್ನು ಹಾಕಬೇಕು. ನಿಮ್ಮಲ್ಲಿಯೂ ವರಹ ಮಾಲಿಕೆ ಇತ್ತು. ಪಣವನ್ನು ಸ್ವಾಧೀನೀಕರಿಸಿದವರಿಗೆ ವರಹ ಮಾಲಿಕೆ ಹಾಕಲಿಕ್ಕೆ ಹೇಳಿದ್ರಾ? ಇಲ್ಲ, ಹೇಳಿ. ಆಲೋಚನೆ ಮಾಡುವುದೇನು? ಯಾವ ಸ್ವಯಂವರವನ್ನು ತೆಕ್ಕ ಆಮೇಲೆ ಮದುವೆ ವಿಧಿವಿಧಾನ ಉಂಟು. ನಿಶ್ಚಯ ತಾಂಬೂಲವೋ, ನಾಂದಿ ಕಾರ್ಯಕ್ರಮವೋ, ಇನ್ನು ಹಾರ ವಿನಿಮಯವೋ, ಸಪ್ತಪದಿಯೋ, ತಾಳಿ ಬಂಧವೋ, ಇದೆಲ್ಲ ಉಂಟು. ಆದರೆ ಪಣವನ್ನು ಗೆದ್ರೆ
ಸ್ವಯಂವರದ ಒಂದು ಮೊದಲ ವಿಧಿ, ಅದು ಮೊದಲ ಒಂದು ಹಂತದಲ್ಲಿ ಅದು ಸಾಂಕೇತಿಕ. ಕೈಯಲ್ಲಿದ್ದ ವರಮಾಲಿಕೆಯನ್ನು ಹಾಕುವುದು, ಅಲ್ಲಿಗೆ ಮದುವೆ ಆಯಿತು ಅಂತಲ್ಲ, ಅಲ್ಲ. ಈ ಪಣವನ್ನು ಅವ ಗೆದ್ದಿದ್ದಾನೆ, ಹಾಗಾದ್ರೆ ಈ ವಸ್ತು ಅವನ ಸ್ವಾಧೀನಕ್ಕೆ ಬಂತು. ಇಲ್ಲಿ ವರಹ ಮಾಲಿಕೆಯನ್ನು ಹಿಡ್ಕೊಂಡ ನಿಮ್ಮನ್ನು ನಾನು ಮೊದಲು ಸ್ವಾಧೀನೀಕರಿಸಿದ್ದು, ಹೌದು. ಆಮೇಲೆ ಪಣಕ್ಕೆ ಕೈ ಹಾಕಿದ್ದು ನಾನು. ಈಗಲೂ ನೀವು ವರಹ ಮಾಲಿಕೆಯನ್ನು ಹಿಡ್ಕೊಂಡ ಹೆಣ್ಮಕ್ಳೇ, ಹಾ, ಹಾ. ಆ ಮಾಲೆ ಒಣಗಿ ಬಿಸಾಡಿದ್ದೇನೆ, ಅದು ಉಂಟು. ವರಹ ಮಾಲಿಕೆ ಹಾಕಿದ ಮೇಲೆ ನಾನು ಕರ್ಕೊಂಡು ಬಂದದ್ದಲ್ಲ, ಹಾಕಬೇಕಷ್ಟೇ. ಹಾಕಬೇಕಷ್ಟೇ. ಹಾಗಾದ್ರೆ ಪಣದ ಮೊದಲ ಹಂತವೇ ಅದನ್ನೇ ನಾನು ಮೀರಿ ವ್ಯವಹರಿಸಿದ್ದೇನೆ ಅಲ್ಲಿ. ಓಹೋ. ನೀವಂದ್ರೆ ನಿಮ್ಮ ಸಣ್ಣ ವಯಸ್ಸು, ಅಲ್ಲಿ ನನ್ನ ಠೇಂಕಾರ ಜೇಂಕಾರಕ್ಕೆ ಹೌದು. ಇದು ಎಷ್ಟು ತಲೆಗೆ ಹೋಗಿದೆ ಅಂತ ನಾನು ಹೇಳಿದ್ದಲ್ಲ, ನಾನು ನಿನಗೆ ಗಮನಕ್ಕೆ ತಂದದ್ದು. ಒಂದು ಪಣಕ್ಕೆ ಬದ್ಧವಾದಂತಹ ಹೆಣ್ಮಕ್ಕಳನ್ನು ಹಿಡ್ಕೊಂಡು ಹೋದದ್ದು ಹೇಳಿದ್ದೇನೆ. ಅದೇ ಹಾಗೆಂತ ಸ್ವಯಂವರ ಮಂಟಪದಲ್ಲಿ ಹಿಂದೆ ಹೆಣ್ಣು ಕೊಂಡು ಹೋದವರು ಇದ್ದಾರೆ, ಸತ್ಯವ್ರತ ಹಾರಿಸಿಕೊಂಡು ಹೋಗಿದ್ದಾನೆ. ಹೌದು. ಅದೊಂದು ಅರ್ಧ ವಿವಾಹ ಆದದ್ದನ್ನು ಕೊಂಡೋದು, ಅದು ತಪ್ಪಾಯಿತು. ಇಲ್ಲಿ ಹಾಗಲ್ವಲ್ಲ, ಇಲ್ಲಿ ತೊಡಗಲೇ ಇಲ್ಲ. ನಿಮ್ಮ ಕೈಯಲ್ಲಿ ವರಹ ಮಾಲಿಕೆ ಮಾತ್ರ ಇರುವುದು, ಬೇರೆ ಎಂಥದಿಲ್ಲ. ಹೌದು. ಯಾರಿಗೂ ನಿಶ್ಚಯ ತಾಂಬೂಲ ಆಗಲಿಲ್ಲ, ಕರ್ಕೊಂಡು ಬಂದೆ. ಆ ಕರ್ಕೊಂಡು ಬರುವಲ್ಲಿ ನನ್ನ ಉದ್ದೇಶ ಇದ್ದದ್ದು ನನಗಲ್ಲ. ನನಗಾದ್ರೆ ನಾನು ಅಲ್ಲಿಯೇ ವರಹ ಮಾಲಿಕೆ ಹಾಕಿಸಿಕೊಳ್ಳುವುದಿಲ್ವೋ? ಪ್ರತಾಪ ಸೇನ ಎನ್ನ ಕನ್ಯೆಯ ಕೈ ಬಿಡಿದ, ಕನ್ಯೆಯ ಕೈ ಬಿಡಲಿಕ್ಕೆ ಅಂತ ಉಂಟು, ಕೈಯಲ್ಲಿದ್ದದ್ದು ನನ್ನ ಕುತ್ತಿಗೆಗೆ ಹಾಕ್ಲಿ ಅಂತ ನಾ ಹೇಳುವುದಿಲ್ವೋ? ಹೌದು. ಹೇಳಲೇ ಇಲ್ಲ. ಅದು ಹಾಗೆ. ನೀವು ಮತ್ತೆ ಯಾವಾಗ ಬಿಸಾಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ, ನಾನು ನೋಡ್ಲೇ ಇಲ್ಲ ಅದನ್ನು. ನೀವು ಬಂದ್ರಿ, ಆ ರಥದಲ್ಲೇ ಬಿಟ್ಟು ಬಂದ್ರೆ ಗೊತ್ತಿಲ್ಲ. ಇಲ್ಲ ಬಿಲ್ಲಪ್ಪ, ಒಳ್ಳೆಯ ಉದ್ದೇಶ. ಕೆಲವು ದಿವಸಗಳೀತು. ಹಾಗಾದ್ರೆ ಪಣವನ್ನೇ ಮೀರಿ ನಿಮ್ಮನ್ನು ನಾನು ಕರ್ಕೊಂಡು ಬಂದೆ. ಈಗ ತಮ್ಮನಿಗೆ ಯಾಕೆ ಕೊಡುವುದು? ಹೌದು, ನಿಮಗೆ ಆಗ್ಬೋದಿತ್ತಲ್ಲ. ನಾ ತಂದದ್ದೇ ತಮ್ಮನಿಗೆ ಅಂತ. ನನಗೆ ಆಗುತ್ತಿದ್ರೆ ನಾನು ಅಲ್ಲೇ ಕುತ್ತಿಗೆ ಹೊಟ್ಟುದಿಲ್ವೋ? ನೀವು ಮಾಲೆ ಇಟ್ಕೊಂಡದಕ್ಕೆ ಹೀಗೆ ಮಾಡೋದಿಲ್ಲ, ನಾನು ಮಾಡಲೇ ಇಲ್ಲ. ರಥ ಏರಿದಾಗ ನಮಗೂ ಗೊಂದಲ ಆಗಿತ್ತು, ಇದ್ಯಾಕೆ ಹೀಗೆ ಅಂತ. ಒಂದು ವೇಳೆ ಇದ ಮೊದಲು ಹೀಗೊಂದು ಆಗಿದೆ ಅಂತ ಆದರೂ ನನಗೆ ಆಗ್ಲಿಕ್ಕೆ ಆಗುದಿಲ್ಲ. ಆಗುವುದಿಲ್ಲ? ನಾ ಆಗುವುದಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದದ್ದು ಅಲ್ಲ, ನನಗೆ ಆಗ್ಲಿಕ್ಕೆ ಆಗುವುದೂ ಇಲ್ಲ. ಈಗ ಆಗುವುದಿಲ್ಲ ಅಂದ್ರೆ ನಮ್ಮನ್ನಾಗುವುದಿಲ್ಲ ಅಂತ ಹೇಳಿ ಮದುವೆಯೇ ಆಗುವುದಿಲ್ಲ. ಮದುವೆಯೇ ಇಲ್ವಾ? ನನ್ನನ್ನು ಮದುವೆ ಆದ್ರೆ ಹೆಣ್ಣುಮಕ್ಕಳು ಬದುಕಿನಲ್ಲಿ ಸೋತ್ರು ಅಂತ ಲೆಕ್ಕ. ಯಾಕೆ ನಾ ಹೆಣ್ಣಿಗೆ ಸೋಲುವ ಜನ ಅಲ್ಲ. ಯಾರು ಹೆಣ್ಣಿಗೆ ಸೋಲುವುದಿಲ್ವೋ ಅವರು ಮದುವೆ ಆದ್ರೆ ಹೆಣ್ಣು ಸೋತಲು ಅಂತ ಅರ್ಥ ಅಲ್ವೋ ಗೃಹಸ್ಥಾಶ್ರಮದಲ್ಲಿ? ಯಾವ ಗಂಡು ಹೆಣ್ಣಿಗೆ ಸೋಲ್ತಾನೋ ಅಲ್ಲಿ ಮದುವೆ ಆದ್ರೆ ಹೆಣ್ಣು ಗೃಹಸ್ಥಾಶ್ರಮದಲ್ಲಿ ಗೆಲ್ತಾಳೆ. ಹಾಗಾದ ಕಾರಣ ನಿಮ್ಮ ಭಾವದ ಒಂದು ವರಹ ಮಾಲಿಕೆ ಕೈಯಲ್ಲಿ ಇಲ್ವೋ? ಇದೆ. ಅದು ನನಗಲ್ಲ. ಅಲ್ಲೇ ಹೌದಾದ್ರೆ ನಾ ಅಲ್ಲೇ ನಿಮ್ಮ ಕೈಯಿಂದ ಮಾಲೆ ಹಾಕಿಸಿಕೊಳ್ಳುತ್ತೇನೆ. ನಾ ಬದುಕಿನಲ್ಲಿ ಮಾಲೆಯೇ ಹಾಕಿಸಿಕೊಳ್ಳುವುದಿಲ್ಲ. ಅದಕ್ಕೆ ಈ ಸಂತರು ಸನ್ಯಾಸಿಗಳು ಯಾಕೆ ಮಾಲೆ ಹಾಕಿಸಿಕೊಳ್ಳುವುದಿಲ್ಲ, ಮಾಲೆ ಹಾಕಿಸಿಕೊಳ್ಳಬಾರದವರು? ಯಾಕೆಂದ್ರೆ ಅವರು ಸಂಸಾರವನ್ನು ಗೃಹಸ್ಥಾಶ್ರಮವನ್ನು ಬಿಟ್ಟಿದ್ದಾರೆ. ಅವರು ಮಾಲೆ ಹಾಕಿಸಿಕೊಳ್ಳುವ ಹೇಗೆ? ಅವರು ಮಾಲೆ ಹಾಕಿಸಿಕೊಳ್ಳಿಕ್ಕಿಲ್ಲ. ಹಾಗೆ ನಾ ತಂದದ್ದು ತಮ್ಮನಿಗೆ ಅಂತ ಪ್ರಸ್ತಾಪನ ಹೇಳಿದೆ. ನನಗೆ ಯಾಕೆ ಆಗುವುದಿಲ್ಲ? ಅದೇ ಕುತೂಹಲ. ಈಗ ನಾ ತಂದಿದ್ದೇನೆ ಅಂತ ನೀ ಹೇಳಿದಿ, ಈಗ ನೀ ಪ್ರಶ್ನೆ ಕೇಳಿದಿ. ಹೀಗೆ ಹಿಂದೆ ಮಾಡಿದವರಿದ್ದಾರೆ ಅಂತ ನೀ ಎಲ್ಲಿಯಾದ್ರೂ ಓದಿದ್ದಲ್ಲಿ ಹೇಳಿದಿ. ಹೀಗೆ ಮಾಡಿದವರು ಇದ್ದಾರಲ್ವ ಭೀಷ್ಮರ, ಏನು ಮಾಡುದು? ಆದ್ರೂ ನನಗಾಗುದಿಲ್ಲ. ಅಥವಾ ನಿನ್ನ ಗುರುಗಳು ನೀವು ಓದಿದಂತಹ ಯಾವುದೋ ಪಾಠಶಾಲೆಯಲ್ಲಿ ಹೀಗೊಂದು ಶಾಸ್ತ್ರ ಉಂಟು, ಆ ಶಾಸ್ತ್ರವನ್ನು ತಂದಿಟ್ಟರು ನನಗಾಗುದಿಲ್ಲ. ಹಾಗಿದ್ರೆ ಯಾವುದೇ ಆಧಾರಗಳು ಹಿನ್ನೆಲೆಯೂ ಇಲ್ಲದೆ ಒಂದು ಹೊಸ ಪರಂಪರೆಗೆ ನಾಂದಿ ಹಾಡಿದ್ದೀರಿ ಅಂತ. ಪರಂಪರೆಗೆ ನಾಂದಿದ್ದು ಅದು ಭೀಷ್ಮ ಆದ್ರೆ ಮಾತ್ರ ಆಗುದಿಲ್ಲ ನನ್ನ ಪರಂಪರೆ. ಹಾಗಿದ್ದಾಗ ಭೀಷ್ಮ ಆಗುವುದಕ್ಕೂ ಹಿಂದೆ ಏನೋ ಇರಬಹುದು ಅಂತ ಅನ್ನಿಸ್ತದೆ. ನನ್ನನ್ನು ಉಳಿಸುವುದಕ್ಕೆ ಬೇಕಾಗಿ ನನ್ನ ತಂದೆಯವರು ನನ್ನ ತಾಯಿಯನ್ನು ಕಳ್ಕೊಂಡ್ರು. ನನಗಿಂತ ಮೊದಲು 7 ಹೆತ್ತಿದ್ದಾಳೆ ತಾಯಿ. ಹೆತ್ತ ತಕ್ಷಣವೇ ಅವಳು ಹರಿಯುವ ನೀರಿನ ಅಭಿಮಾನಿ ದೇವತೆ, ಅವಳಿಗೆ ಹೆಸರು ಗಂಗೆ ಅಂತ. ಅವಳೇ ಹರಿಯುವುದಲ್ಲ, ಗಂಗೆ ಎಂಬ ನದಿಗೆ ಅಭಿಮಾನಿ ದೇವತೆ ಅವಳು. ಯಾಕೆ ಮುಳುಗಿಸಿದ್ಲು ಅಂತ ನನಗೆ ಗೊತ್ತಿಲ್ಲ, ನಾ ಕೇಳಲಿಲ್ಲ ಅದನ್ನು. ತಾಯಿ ಹತ್ರ ಕೇಳಬಾರದು ಮಕ್ಕಳು. ನನಗಿಂತ ಮೊದಲಿನವರನ್ನು ಯಾಕೆ ಮುಳುಗಿಸಿದೆ ಅಮ್ಮ ಅಂತ ಕೇಳುವಾಗ, ನಿನ್ನನ್ನು ಮುಳುಗಿಸಬೇಕಾಗಿತ್ತು ಅಂತ ಕೇಳಿದರೆ ನಮ್ದು ಉತ್ತರ ಇಲ್ಲಲ್ಲ. ಮುಳುಗಿಸಿದ್ರಂತೆ. ತಂದೆಯವರು ತಡೆದ್ರು. ಯಾಕೆ ತಡೆದು ಅಂದರೆ, ಮುಳುಗಿಸಿದ ಮಕ್ಕಳಲ್ಲಿ ವಾತ್ಸಲ್ಯ ಹುಟ್ಟಲಿಲ್ಲ, ಆ ಹೆಂಡತಿಯಲ್ಲಿ ಮಾತೃ ಪ್ರೇಮಾಂಕುರವಾಗಿತ್ತು. ನಾ ಹುಟ್ಟುವಾಗ ಆ ಪ್ರೇಮ ವಾತ್ಸಲ್ಯವಾಗಿ ನನ್ನಲ್ಲಿ ಹುಟ್ಟಿತು. ಹಾಗಾದ ಪ್ರೇಮ ಸಂಬಂಧ ಬೇಡ ಅಂತಾಯ್ತು.
ಓಹೋ. ಈ ಪ್ರೀತಿಗೆ ಸ್ವರೂಪ ಬೇರೆ ಬೇರೆ. ದೇವರಲ್ಲಿ ಭಕ್ತಿ, ಹೆಂಡತಿಯಲ್ಲಿ ಪ್ರೇಮ, ಮಕ್ಕಳಲ್ಲಿ ವಾತ್ಸಲ್ಯ, ಗುರುಗಳಲ್ಲಿ ಗೌರವ. ಪ್ರೀತಿ ಅದುವೇ, ಸ್ವರೂಪ ಬೇರೆ ಅಷ್ಟೇ. ಹಾಗೆ ನಾ ಬೇಕು ಅಂತ ಆಗುವಾಗ ನನ್ನ ತಾಯಿ ಬೇಡ ಅಂತ ಆಯ್ತು ಅವರಿಗೆ. ನಾ ಪ್ರಾಯಕ್ಕೆಲ್ಲ ಬರುವಾಗ ಅವರಿಗಾಯ್ತು ಮನೆಯಲ್ಲಿ ಒಂಟಿತನ ಕಾಡಿತು. ನಾ ಬಹಳ ಮಂದಿ ಗುರುಮಠದಲ್ಲಿ ಇದ್ದೆ, ಯಾರೂ ಇಲ್ಲ. ಹಾಗೆ ಅವರು ಹೊರಟು ಬಂದು ಕಾಳಿಂದಿ ನದಿ ತೀರಕ್ಕೆ ಬರುವಾಗ ಅಲ್ಲಿ ಹೆಣ್ಣನ್ನು ನೋಡಿ ಅವರಿಗೆ ಒಂಟಿತನ ಕಾಡಿತು. ಅವರೇ ಕೇಳಿದ್ರು, ಸತ್ಯವತಿ ಅಂತ ಹೆಸರು. ತಂದೆಯವರ ಹತ್ರ ಕೇಳಬೇಕು ಸಂಸ್ಕಾರ, ಈ ನೆಲದ ಹೆಣ್ಣುಮಕ್ಕಳ ಸಂಸ್ಕಾರ ತಂದೆ ಹತ್ರ ಕೇಳಬೇಕು. ಅವ ಹೇಳ್ತಾನೆ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವವರಿಗೆ ಅಧಿಕಾರ ಕೊಡ್ತೀಯ? ಅವರಿಗೆ ನನ್ನ ನೆನಪಾಯ್ತು, ನಾನು ಅಧಿಕಾರಕ್ಕೆ ಇರುವವನೇ, ಹಿರಿಯ ಜ್ಯೇಷ್ಠ. ಮನೆಯಲ್ಲಿ ಮಲಗಿದ್ರು ಜ್ವರ ಹಿಡಿದು. ನನಗೊತ್ತಾಯಿತು, ನಾ ಕೇಳುವಾಗ ಮಂತ್ರಿಗಳಿಂದ ವಿಷಯ ಗೊತ್ತಾಯಿತು. ನಾನು ದಾಸರಾಜನಲ್ಲಿಗೆ ಹೋದೆ, ಇಲ್ಲ ಒಡೆಯ ನೀವ ಕನ್ಯಾರ್ಥಿ. ನನಗೂ ಆಗ ಮದುವೆ ಆಗೋ ಪ್ರಾಯ ಆಗಿದೆ. ನಾ ಕನ್ಯಾರ್ಥಿಯೇ, ನನಗಲ್ಲ ಅಪ್ಪಯ್ಯನಿಗೆ ಹೇಳಿದೆ. ಇಲ್ಲ ನಿಮಗೆಲ್ವ ಅಧಿಕಾರ? ಸಿಂಹಾಸನ ತ್ಯಾಗ ಮಾಡಿದೆ ಹೇಳಿದೆ, ನಾನು ತ್ಯಾಗ ಮಾಡಿದೆ ಹೇಳಿದೆ. ನೀ ಮಗಳನ್ನು ಕೊಟ್ರೆ ಅವಳ ಹೊಟ್ಟೆಯಲ್ಲಿ ಹುಟ್ಟುವವರಿಗೆ ಸಿಂಹಾಸನ, ನನಗೆ ಅಧಿಕಾರ ಬೇಡ. ಧೈರ್ಯ ಆಗಲಿಲ್ಲ ಪುಣ್ಯಾತ್ಮನಿಗೆ. ಯಾಕಂದ್ರೆ ವಂಶ ಪರಂಪರೆ ನಮ್ಮದು. ಇಲ್ಲ ನಾಳೆ ನಿಮ್ಮ ಮಕ್ಕಳಲ್ಲಿ ಆದರೂ ಹಠ ಮಾಡಿದರೆ, ಆವಾಗೊಂದು ಮಾತು ಹೇಳಿದೆ, ಇಲ್ಲಿಂದ ತೊಡಗಿ ಲೋಕದಲ್ಲಿರುವ ಹೆಣ್ಮಕ್ಕಳೆಲ್ಲ ಭಾಗೀರಥಿಗೆ ಸಮಾನ. ಅಯ್ಯೋ, ಓಹೋ, ನಾನು ಗೃಹಸ್ಥಾಶ್ರಮವನ್ನು ಪ್ರವೇಶಿಸುವುದಿಲ್ಲ. ಆವಾಗ ದೇವತೆಗಳು ನನಗೆ ದೇವವೃತ ಅಂತ ಹೆಸರಿದ್ದದ್ದನ್ನು ಭೀಷ್ಮ ಭೀಷ್ಮ ಭೀಷ್ಮ. ಕೇವಲ ನನಗೊಂದು ಹೆಸರು ಮಾತ್ರ ಅಲ್ಲ, ಅದು ಒಂದು ಬಿರುದಲ್ಲ, ಅದು ಇದರಲ್ಲಿ ಕಾಯೇನ ವಾಚ ಮನಸ ನನ್ನ ನಿಷ್ಠೆ ಉಂಟು ಬದುಕಿನ ಎಲ್ಲ ಸ್ವರೂಪ ಸ್ವಭಾವದಲ್ಲಿ. ಹಾಗೆ ತಂದೆಯವರಿಗೆ ಮದುವೆ ಮಾಡಿಸುವ ಒಂದು ಋಣ, ತಂದೆಯವರಿಗೆ ಮಗ ಮದುವೆ ಮಾಡಿಸುವ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಆ ಋಣದಿಂದ ಮುಕ್ತನಾಗುವಂತ ಅವಕಾಶ ತಂದೆ ತಾಯಿಯಂದಿರು ಸತ್ತ ಮೇಲೆ ಎಷ್ಟು ಉತ್ತರ ಕ್ರಿಯೆಯಲ್ಲಿ ದಾನ ಮಾಡಿದ್ದಾನೆ ಅಂತ ಮುಖ್ಯ ಅಲ್ಲ, ಅವರ ಅಪೇಕ್ಷೆಯನ್ನು ಅರ್ಥವಿಸಿ ಈಡೇರಿಸುವುದು ಪುತ್ರ ಧರ್ಮ. ಖಂಡಿತ ಹೌದೌದು. ಆ ಭಾಗ್ಯ ನನಗೆ ಸಿಕ್ಕಿತು. ಅನೇಕ ದಾನಗಳನ್ನು ಪ್ರಾಣೋತ್ಕ್ರಮಣದಿಂದ ಮೊದಲೇ ಮಾಡಬೇಕಂತೆ. ಹೌದೌದು, ಆದ್ರೆ ಮತ್ತೆ ಮಾಡ್ತಾರೆ. ಆ ಕಾರಣದಿಂದ ತಂದೆಯವರಿಗೆ ಮದುವೆ ಮಾಡಿಸುವ ಸಂದರ್ಭದಲ್ಲಿ ನಾನು ಗೃಹಸ್ಥಾಶ್ರಮವನ್ನು ನನ್ನ ಸಿಂಹಾಸನದ ಏರುವುದಿಲ್ಲ ಎಂಬಂತಹ ನನ್ನ ಪ್ರತಿಜ್ಞೆಗೆ ಅದಕ್ಕೆ ಒತ್ತೆ ಇಟ್ಟಿದ್ದೇನೆ. ತಂದೆಯವರು ಅನುಗ್ರಹ ಮಾಡಿದ್ದಾರೆ, ಇಚ್ಛಾಮರಣಿಯಾಗು ಮಗ ಅಂತ. ಅದಕ್ಕೆ ಬೇಕಾಗಿ ನೀನು ಯಾವ ಶಾಸ್ತ್ರ ತಂದಿಡು, ಏನು ಹೇಳಿದ್ರು ನನಗೆ ನಿನ್ನನ್ನು ಮದುವೆ ಆಗಲಿಕ್ಕೆ ಅವಕಾಶ ಇಲ್ಲ. ಆಚಾರ್ಯರೇ, ನೀನು ನನ್ನನ್ನು ಮದುವೆ ಆದರೆ ನಿನಗೆ ಬದುಕಿಲ್ಲ. ಆಚಾರ್ಯರೇ, ನಿಮ್ಮ ಎಲ್ಲ ಆ ಹಿನ್ನೆಲೆ ನೋಡಿದಾಗ ಶರಣು ಶರಣು. ಆದರೆ ಈ ಎಲ್ಲ ಹಿನ್ನೆಲೆಗಳನ್ನು ರೂಪೀಕರಿಸುವುದಕ್ಕೆ, ರೂಪುಗೊಳ್ಳುವುದಕ್ಕೆ ವಾತ್ಸಲ್ಯ, ಪ್ರೇಮ ಇತ್ಯಾದಿ ಬೇರೆ 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 ಸ್ಪರ್ಶಗಳು ಕಾಣ್ತಾ ಇದೆ ಅಲ್ಲಿ. ಒಂದೇ ಸ್ವರೂಪ, ಅದು ಆಕಾರ ಬರುವುದು ಬೆಣ್ಣೆ ಮುದ್ದೆ. ಖಂಡಿತ ಖಂಡಿತ. ಹಾಗಿದ್ರೆ ಪ್ರೇಮ ಏನು ಎಂಬುದರ ಹಿನ್ನೆಲೆಯಲ್ಲಿ ತ್ಯಾಗವು ಸ್ಪರ್ಶವಾಗಿದೆ ಅಲ್ವಾ? ಪ್ರೇಮಕ್ಕೆ ತ್ಯಾಗದ ಸ್ಪರ್ಶವಾದರೆ ಮತ್ತೆ ಬದುಕು ತಟಸ್ಥವಾಗ್ತದೆ ಅಂತ ನಂಬಿದವಳು ನಾನು. ಆ ಹಿನ್ನೆಲೆಯಲ್ಲಿ ನಿಮ್ಮ ಬದುಕು ಕೂಡ ವಿವಾಹದ ನೆಲೆಯಲ್ಲಿ ತಟಸ್ಥವಾಗಿದೆ. ಅಂದ್ರೆ ಗೃಹಸ್ಥಾಶ್ರಮ ಪ್ರವೇಶ ಆಗಿದೆ. ಹೌದೌದು. ನಾನು ಗೃಹಸ್ಥಾಶ್ರಮವೇ ಬದುಕು ಅಂತ ತಿಳ್ಕೊಂಡವಲ್ಲ ಸ್ವಾಮಿ. ಪ್ರೇಮ, ವಿವಾಹ ಇತ್ಯಾದಿಗಳ ವಿಷಯದಲ್ಲಿ ನಿರ್ಬಂಧಗಳು ಇಲ್ಲವಲ್ಲ. ಅವರವರ ಇಚ್ಛೆ, ಅವರವರ ಆಶಯ, ಅವರವರ ಇಚ್ಛೆಗಾದ್ರು. ಈಗ ಹಸುವನ್ನು ಮೇಯಲಿಕ್ಕೆ ನಾವು ಬಿಡ್ತೇವೆ ಹಗ್ಗ ಕಡಿದು, ಅದರೊಂದು ವ್ಯಾಪ್ತಿ ಬೇಕು. ಅದಕ್ಕೆ ಮತ್ತೆ ಒಂದು ನದಿಯೋ ಒಂದು ತೊರೆ ಕಾಣ್ತದೆ, ಆಚೆ ಬದಿಯಲ್ಲಿ ಹುಲ್ಲಿಗೆ ಅದು ಹಾರ್ಲಿಕ್ಕೆ ಹೋಗಬಾರದು, ಹಾರಬಾರದು ಅಲ್ವೋ? ಬೇಲಿ ಒಳಗಿದ್ದದ್ದು ಮಾತ್ರ ಸರಿ. ವಿವಾಹದ ವಿಷಯದಲ್ಲಿ ಪ್ರತಿಯೊಬ್ಬ ಹೆಣ್ಣು ಕೂಡ ಒಂದು ಕಲ್ಪನೆಯ ಗೂಡನ್ನು ಕಟ್ಟಿರ್ತಾಳೆ ಅಲ್ವಾ? ಆ ಕಲ್ಪನೆಯ ಗೂಡಿದೊಳಗೆ ಮರಿಗಳನ್ನು ಇಟ್ಟಿರ್ತಾಳೆ, ಕಲ್ಪನೆಯ ಮರಿಗಳು. ಅದಕ್ಕೆ ನಿತ್ಯ ತನ್ನ ಕನಸು ಹೇಳುವಂತ ಕಾವನ್ನು ಕೊಡ್ತಾ ಇರ್ತಾಳೆ. ಅವಳ ಹಣೆ ಬರಹದಾಗೆ ಅದು ಮರಿಯಾಗ್ತದೆ, ಇನ್ನೊಂದಾಗ್ತದೆ, ಮತ್ತೊಂದಾಗ್ತದೆ. ಸ್ವಾಮಿ, ಎಷ್ಟೋ ಸಲ ಇನ್ನೊಬ್ಬರ ಆದರ್ಶವೇ ನಮ್ಮದಾಗಬೇಕು ಅಂತಿಲ್ಲ,
ಆದ್ರೆ ನನಗಿಲ್ಲಿ ಎರಡು ಶಬ್ದಗಳು ನೀವು ಆಡಿದಾಗ ನನಗೆ ಪ್ರತಿಯೊಬ್ಬರಿಗೂ ಒಂದೊಂದು ಕನ್ನಡಿ ಇರ್ತದೆ. ಹೌದು. ಹೌದೌದು. ಅದೇ ಆ ಕನ್ನಡಿಯ ಮುಂದೆ ನಾವು ಒಂದೇ ನಿಲ್ಲಬೇಕಷ್ಟೇ. ಕನ್ನಡಿಯಲ್ಲಿ ಎಲ್ಲರೂ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಸ್ವಾಮಿ. ಆ ಕನ್ನಡಿಯ ಅವನು ಮುಂದೆ ನೋಡುವುದು ಕನ್ನಡಿ ಆಗಿರ್ಬೇಕಷ್ಟೇ ಅಲ್ವೋ, ಕನ್ನಡಿಯ ಮುಂದೆ ನಾವು ನಿಂತಾಗ ನಾವು ಏನು ಅಂತ ನಮಗೆ ಅರ್ಥ ಆದ್ರೆ ಸುಲಭ. ಒಂದು ಗೊತ್ತಿರಬೇಕು, ನಾವು ಬಲಗೈಯನ್ನು ಎತ್ತುವಾಗ ಕನ್ನಡಿ ಒಳಗಿದ್ದದ್ದು ಎಡಗೈಯನ್ನು ಎತ್ತಿದಾಗೆ ತೋರಿಸ್ತದೆ. ಅದು ಆ ಎಚ್ಚರ ಬೇಕಲ್ಲ ಸ್ವಾಮಿ. ಆ ಎಚ್ಚರದಿಂದಲೇ ನಾನು ಮಾತಾಡ್ತಾ ಇರೋದು. ನನಗೆ ಈ ಎರಡು ಪದಗಳು ಬಹಳ ಇಷ್ಟವಾಯ್ತು. ಅದು ನನ್ನ ಬದುಕಿಗೆ ಈಗಲೂ ಅದು ಯಾವುದು, ಒಂದು ಪ್ರೇಮ, ಇನ್ನೊಂದು ವಾತ್ಸಲ್ಯ. ಶಬ್ದಾರ್ಥ ಅದುವೇ. ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಕೂಡ ಪ್ರೇಮ ಅಂತ ಹೇಳುವಂಥದ್ದು ಅಂಟಿರ್ತದೆ ಬೇರೆ ಬೇರೆ ಸ್ವರೂಪದಲ್ಲಿ ಅಲ್ವಾ. ಅದು ಯಾವುದೋ ಒಂದು ಹಂತದಲ್ಲಿ ತನ್ನದಾದಾಗ ಆಗ ಬದುಕು ಆನಂದವಾಗ್ತದೆ ಅಂತ ಸ್ವಾಮಿ. ಇದುವರೆಗೆ ನೀವು ರಥವನ್ನು ಏರಿಸಿ ನಿಮ್ಮ ಸ್ವಾಧೀನದಲ್ಲಿ ಇದ್ದ ಹೆಣ್ಮಕ್ಕಳಾಗೇ ಮಾತನಾಡಿದೆ ನಾನು. ನೀವು ಮಾತಾಡುವುದಕ್ಕೆ ಇಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟ ಮೇಲೆ ತಾಯಿಯ ಮುಂದೆ ಮಗಳಾದವಳು ಎಲ್ಲವನ್ನೂ ಹೇಳಬೇಕಂತೆ. ತಂದೆ ಹತ್ರ ಹೇಳಿದ್ರೆ ಒಳ್ಳೇದು, ಇಲ್ಲದ್ರೆ ತಂದೆಯಂತೆ ಇರುವವನ ಹತ್ರ ಹೇಳಬಹುದು ಅಲ್ವೋ. ಇಲ್ಲಿಗೆ ಬಂದ ಮೇಲೆ ರಾಜಮಾತೆಯೇ ತಂದೆ ತಾಯಿ ಅಂತ ಆದ ಮೇಲೆ ನಿಮ್ಮ ಈ ಎಲ್ಲ ಬದುಕಿನ ಹಿನ್ನೆಲೆಯನ್ನು ಗ್ರಹಿಸಿದಾಗ ನಿಮ್ಮನ್ನು ಆ ಸ್ಥಾನದಲ್ಲಿ ಕಲ್ಪಿಸಿದ್ರೆ ತಪ್ಪಾಗಲಿಕ್ಕೆ. ಅಂತರಂಗವನ್ನು ಬಿಚ್ಚಿ ಹೇಳುವುದಕ್ಕೆ ಅವಕಾಶ ಇದೆಯಲ್ಲ. ನಿಮ್ಮ ಬದುಕಿನಲ್ಲಿ ಪ್ರೇಮವೋ ವಾತ್ಸಲ್ಯವೋ ಹೇಗೆ ಸ್ಪರ್ಶವಾಯಿತೋ ಹಾಗೆಯೇ ನನ್ನ ಬದುಕಿನಲ್ಲಿಯೂ ಕೂಡ ಎಲ್ಲೆಲ್ಲೋ ಸ್ಪರ್ಶವಾಗುವುದಕ್ಕೆ ಪ್ರಯತ್ನಿಸಿತ್ತದು. ಆ ಪ್ರಯತ್ನವನ್ನು ಹೇಳಬಹುದಾ? ಹೇಳ್ಬೋದಲ್ಲ. ಕರುಣನಿಧಿಯೇ ಅವಧರಿಸು ಸರ್ವಜ್ಞ ನೀನು ಆಚಾರ್ಯರೇ, ಹೆಣ್ಣಿನ ಮನಸ್ಸು ಏನು ಅಂತ ತಾವು ಓದಿದವರು, ಅರ್ಥ ಮಾಡಿಕೊಂಡವರು. ಹಾಗಾಗಿ ಸತ್ಯವತಿ ದೇವಿಯವರು ನಿಮ್ಮ ತಂದೆ ವಿವಾಹ ಅದೆಲ್ಲ ಕಳೆದ ಘಟನೆ. ಮತ್ತೊಂದು ಮಾತುಂಟು, ಹೆಣ್ಣಿನ ಮನಸ್ಸನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಾಧ್ಯ ಇಲ್ಲ. ಆದರೆ ಹತ್ತಿರದವರು ಓದಿದರೆ ಅವರು ನಮ್ಮವರಾಗ್ತಾರೆ. ನೀವು ಇಷ್ಟು ಹತ್ತಿರ ನಮ್ಮನ್ನು ಕರೆಸಿ ನಮ್ಮ ಮನಸ್ಸನ್ನು ಓದಿದ್ರಲ್ಲ ನೀವು, ಅಂದ್ರೆ ಓದಿದ್ದಂದ್ರೆ ಹೌದು, ಹೆಣ್ಣಿನ ಭಾವಗಳು. ಹೆಣ್ಣಿಗೊಂದು ಭಾವ ಉಂಟಲ್ಲ, ಎಷ್ಟೋ ಸಲ ಆ ಭಾವಗಳು ಮಾತಾಡ್ತದೆ, ಎಷ್ಟೋ ಸಲ ಆ ಭಾವಗಳು ಮೌನವನ್ನು ವಹಿಸ್ತದೆ. ಭೀಷ್ಮಾಚಾರ್ಯರ ಎದುರು ಆ ಭಾವಗಳು ಮೌನ ವಹಿಸುವುದಿಲ್ಲ ಅಂತ ಈಗ ಧೈರ್ಯ ಬಂತು ನನಗೆ. ಆಚಾರ್ಯರೇ, ನಾಳೆ ಮದುವೆ ಅಂತ ಆದಾಗ ಇಂದಿನ ದಿವಸ ಹೆಣ್ಣುಮಕ್ಕಳಿಗೆ ಸಹಜವಾದಂಥ ಒಂದು ಪುಳಕ, ಹೇಳುವುದಕ್ಕಾಗದ ಓರಗೆಯವರ ಜೊತೆಯಲ್ಲಿ ಹೇಳಬಹುದು. ಕಾಶಿ ದೇಶ ಅಲಂಕಾರಗೊಂಡಿದೆ, ನಾಳೆ ದಿವಸ ಎಲ್ಲರೂ ಬರ್ತಾರೆ. ಆಮೇಲೆ ಇನ್ನೇನು ನಮ್ಮ ಪಾಲಿಗೆ ಕಾಶಿಯ ಈ ಬದುಕು ಇಂದು ಕೊನೆ. ನಾಳೆ ನಾವು ಯಾರ ಸೊತ್ತಾಗ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಅಂಥ ಹೊತ್ತಲ್ಲಿ ತಂಗಿಯಂದಿರ ಜೊತೆಯಲ್ಲಿ, ಸಖಿಯರ ಜೊತೆಯಲ್ಲಿ ಗಂಗಾ ನದಿಯ ತಟದಲ್ಲಿ ನಾವು ಜಲ ಕೇಳಿ ವಿಹಾರ, ಹೀಗೆಲ್ಲ ಒಂದು ಆನಂದದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೆವು. ಜಲ ಕೇಳಿಯೆಲ್ಲ ಆಡಿ, ಹೂವನ್ನಾಯ್ದು, ಮಾಲೆ ಕಟ್ಟಿ, ಮುಡಿದು ಸಂತೋಷ ಅನುಭವಿಸುವಂಥ ಆ ಹೊತ್ತಲ್ಲಿ ನನ್ನ ಜೊತೆಯಲ್ಲಿದ್ದವರೆಲ್ಲ ಯಾರೂ ಕಾಣಲಿಲ್ಲ. ಹೋದ್ರು ಎಲ್ಲ ಹೋದ್ರು ಅಂತ ನಾನು ಒಬ್ಬಳೇ ಉಳಿದೆ. ಆ ಹೊತ್ತಿಗೆ ಮಿಂಚು ಬಂದದ್ದಲ್ಲ, ಅದು ಒಂದು ಮಿಂಚಿನ ಹಾಗೆ ಒಬ್ಬ ವ್ಯಕ್ತಿಯ ಪ್ರತ್ಯಕ್ಷ ಆಯಿತು. ನೋಡಿ ಹೋಯ್ತು ನನಗೆ. ಸ್ವಾಭಾವಿಕ. ಯಾಕಂದ್ರೆ ಒಂದು ಹೊಸ ಮನುಷ್ಯನನ್ನು ಎಂತ ನೋಡಬಾರದು ಅಂತಿಲ್ಲ, ದೇವರು ಕಣ್ಣು ಕಟ್ಟದ್ದು ನೋಡ್ಲಿಕ್ಕೆ ಇಲ್ಲ.
ಒಬ್ಬ ಸ್ಫುರ ಶಬ್ದ ಕೇಳುವಾಗ ಕಿವಿ ಹೊರಳುತ್ತದೆ, ಕಣ್ಣು ಹೊರಳುತ್ತದೆ. ಸ್ವಾಮಿ, ಈಗ ಒಂದು ಹೆಣ್ಣನ್ನೇ ನೋಡುವುದಿಲ್ಲ ಅಂತ ಪ್ರತಿಜ್ಞೆ ನನ್ನದ್ದು ಇಲ್ಲ. ಅಲ್ಲ. ನಾ ಮದುವೆ ಆಗುದಿಲ್ಲ ಅಂತ ಪ್ರತಿಜ್ಞೆ. ಸ್ವಾಮಿ, ನಾ ಹೆಣ್ಣು ಮಕ್ಕಳ ಹತ್ರ ಮಾತಾಡ್ತೇನೆ. ಹೌದು. ಹಾ, ಈಗ ಒಂದು ಹೆಣ್ಣನ್ನು ನೋಡುವುದು ಬರೇ ಕಾಮುಕ. ನನಗೆ ಹೆಣ್ಣು ಮಕ್ಕಳನ್ನು ಕಂಡ್ರೆ ಆಗುದಿಲ್ಲ, ಇಲ್ಲೂ ಇಲ್ಲ, ನನಗೆ ಬಹಳ ಪ್ರೀತಿ. ಹಾಗಲ್ಲ ನಾ ಮದುವೆ ಆಗುದಿಲ್ಲ ಅಂತ ಅಷ್ಟೇ ಇರುವುದು. ಅಲ್ಲ, ಹೌದು. ಆದ್ರೆ ಒಂದು ಹೆಣ್ಣನ್ನೊಬ್ಬ ಗಂಡು ಕಾಣುವುದು ಬರೇ ಕಾಮುಕ ದೃಷ್ಟಿಯಿಂದ ಅಲ್ವಲ್ಲ, ಸೌಂದರ್ಯವೂ ಒಂದು ಆರಾಧನೆ ಅಲ್ವಾ? ಕಾಮುಕ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೆಣ್ಣೆ ಆಗಿರ್ಬೇಕು ಅಂತ ಇಲ್ಲ, ಸೀರೆ ಸುತ್ತಿದ್ರು ಸಾಕಾಗ್ತದೆ ಕೆಲವರಿಗೆ. ಹಾಗೆ ನಾವು ಜಲಕೇಳಿಗೆಲ್ಲ ಹೋದಾಗ ಮಿಂಚು ಅಂತ ಹೇಳಿದೆ ಅಲ್ಲ, ಅದು ನನ್ನ ಬದುಕಿನ ಮಿಂಚಾಗಿ ಒಬ್ಬ ವ್ಯಕ್ತಿ ಕಂಡ. ವ್ಯಕ್ತಿ ಹೌದೌದು, ಮಿಂಚಲ್ಲ, ನನ್ನ ಬದುಕಿನ ಮಿಂಚಾಗಿ ಒಂದು ಕ್ಷಣ ಮಿಂಚಿ ಮರೆಯಾಗಲಿಲ್ಲ, ಮಿಂಚುತ್ತಾಯ್ತು. ಎಂತ ಬರಹಾಗಾರ ಅಲ್ಲಪ್ಪ, ಓದಿದೆ ಅಷ್ಟೇ. ನನಗೆ ನಿನ್ನ ಶೈಲಿ ನೋಡುವಾಗ ನೀನು ಸಾಹಿತ್ಯ ಕೃತಿ ಅಂತ ಕಾಶಿ ಅಲ್ವಾ, ಕಾಶಿಯ ವಿಶ್ವವಿದ್ಯಾನಿಲಯದಲ್ಲಿ ಓದಿದ್ದು ನೋಡಿ. ಹಾಗೆ ಕೆಲವು ಸಲ ಓದಿದ್ದು ನೆನಪಾಗುವುದು. ಕೆಲವೊಮ್ಮೆ ಒಂದು 10 ಹಾಳೆ ತಿರುಗಿದ ಮೇಲೆ ಕತೆಗೆ ಪ್ರವೇಶ ಆಗುವುದು. ಹೌದೌದು ಅಲ್ವ, ಹಾಗಿಂತ ಬೇಕಾದಾಗ ನೆನಪಾಗುವುದಿಲ್ಲ. ಅದು ಈಗ ನೆನಪ. ಆ ಮಿಂಚೆ ನನ್ನ ಬದುಕು ಅಂತ ನಾನು ಗ್ರಹಿಸಿದೆ. ಅವನು ಆ ಮಿಂಚು ನೋಡಿತು ನನ್ನನ್ನು, ನಾನು ನೋಡಿದೆ. ಎಂಥದ್ದು ಏನು ಅಂತ ಗೊತ್ತಿಲ್ಲ ಆಚಾರ್ಯರೇ. ಒಬ್ಬಳು ಹೇಳಿದ್ಲಂತ ಅವನ ನನ್ನನ್ನೇ ನೋಡ್ತಾನೆ ಅಂತ. ಹೌದೌದು. ಅವಾಗ ಗುರುಗಳು ಕೇಳಿದ್ರಂತೆ, ಅವ ನಿನ್ನನ್ನೇ ನೋಡ್ತಾನೆ ಅಂತ ನಿನಗೆ ಗೊತ್ತಾದ ಹೇಗೆ ಅಂತ. ಹೌದು, ಇಲ್ಲಿ ನೋಡಿದೆವು ನಾವು. ಅದೇ 2 ಕಣ್ಣುಗಳು ಒಂದಾದವು. ನಿಮ್ಮ ಕಣ್ಣ. ಹೌದೌದು, ನಮ್ಮದೇ ನಾಸಿಕಾಗ್ರದಲ್ಲಿ ದೃಷ್ಟಿ ಬಂದದ್ದಲ್ಲ, 2 ಕಣ್ಣು ಯೋಗಾರೂಢನಾದ್ರೆ ನಾಸಿಕಾಗ್ರಕ್ಕೆ ದೃಷ್ಟಿ ಇಲ್ಲ. ಆ ಕಣ್ಣಲ್ಲಿ ಮಾತಾಡಿಕೊಂಡೆವು ನಾವು. ಯೋಗ ಅಲ್ಲ ಇದು, ಇನ್ನೊಂದು. ಹೌದಾ? ನಾ ಹೇಳುದಿಲ್ಲ. 2 ಹೃದಯಗಳು ಒಂದಾದವು. ಹೌದಾ? ಇಬ್ಬರ ಹೃದಯ ಮಿಡಿತಗಳು ಮಾತಾಡುವುದಕ್ಕೆ ಶುರುವಾಯಿತು. ನಿಮ್ಮಷ್ಟಕ್ಕೆ ಮಾತಾಡಿದ್ರ, ನೀವು ಮಾತಾಡಿದ್ರ. ಹಾಗೆ ಗ್ರಹಿಸ್ತದ ಹತ್ತಿರ ಸಮನಿಸಿದ್ದು ನಮ್ಮ ಗರಿಯಲೇ ಇಲ್ಲ. ಮಾತಾಡಿದೆ ಯಾರು ಅಂತ, ಇಂತಿಂಥ ಸ್ಪರದ್ರೋಪಿ, ಇಂತಿಂಥ ದೇಶ ಅಂತ ಹೇಳಿದ. ನನ್ನ ಪರಿಚಯ ಹೇಳಿದೆ. ಎಲ್ಲಿಯವರೆಗಂದ್ರೆ, ನಾಳೆ ನನ್ನ ಅಪ್ಪ ತಂಗಿಯಂದಿರನ್ನು ಯಾರಿಗೆ ಬೇಕಾದರೂ ಕೊಡಲಿ, ನಾನು ನಿನ್ನನ್ನೇ ವಿವಾಹವಾಗುವುದು ಅಂತ ಹೇಳಿ ಹೋಯ್ತು ನನಗೆ. ನೀನೇ ಮಾತಾಡಿದ್ದ, ಹೃದಯ ಮಾತಾಡಿದ್ದ? ಅಲ್ಲ, ನಾನೇ ನಾನು ಮಾತಾಡಿದ. ಅನೇಕ ಸಲ ನಾವು ಗ್ರಹಿಸಿರ್ತೇವೆ, ಹೀಗೆ ಮಾತಾಡಬೇಕು, ಹಾಗೆ ಆಗಬೇಕು, ಹಾಗಾದ್ರೆ ಹೀಗಾಗ್ತದೆ ಅಂತ. ಅದು ಆಗುವುದಕ್ಕೆ ಕಾರಣವುದಿಲ್ಲ. ಆ ಕಾರಣವೂ ಇದೆ. ನಾನು ಮದುವೆ ಆಗುವಂತ ಗಂಡು ಹೀಗೇ ಇರಬೇಕು ಅಂತ ಕಟ್ಟಿದ ಕನಸೇ ವ್ಯಕ್ತಿಯಾಗಿ ಕಣ್ಣ ಮುಂದೆ ಬಂದಾಗ ಆಡಿ ಬಿಟ್ಟೆ ನಾನು. ಆವಾಗ ಇವನನ್ನು ಮದುವೆ ಆದ ಮೇಲೆ ಅವನಿಗೆ ಗೊತ್ತಾಗ್ತದೆ, ನಾ ಮೊದಲು ಬಂದದ್ದು ಕನಸು ಅಂತ. ಹೌದೌದು ಸ್ವಾಮಿ, ಹಾಗಾಗಿ ಈಗ ಸಿಕ್ಕಿದ್ದೀವ ಅಂತ. ಹೌದು, ಪ್ರೇಮಾಂಕುರವಾಯಿತು. ಮದುವೆ ಆಗುವುದಿದ್ರೆ ಇವನನ್ನೇ ಅಂತ ನೀ ತೀರ್ಮಾನಿಸಿದಿ. ನೀವು ಮಾಡಿದಂತ ಪ್ರೇಮವೇ ವ್ಯಕ್ತಿ ರೂಪದಲ್ಲಿ ಕಣ್ಣ ಮುಂದೆ ನಿಂತಾಗ ಮತ್ತೆ ನನಗೆ ಯಾವುದು ನೆನಪಾಗಲಿಲ್ಲ. ನೀನು ಇಂಥವ ಅಂತ ಕಲ್ಪಿಸಿದವನೇ ಬಂದು ನಿಂತದ್ದ, ಮೊದಲೇ ಕಲ್ಪಿಸಿದ್ಯಾ? ಅಲ್ಲ, ಬಂದು ನಿಂತವನತ್ತ ನೀ ಕಲ್ಪಿಸಿದ್ಯಾ ಬದುಕನ್ನು? ವ್ಯಕ್ತಿಯನ್ನು ಕಲ್ಪಿಸಲಿಲ್ಲ. ನಾವು ಹೀಗೆ ನಾ ಮದುವೆ ಆಗುತ್ತಿದ್ದೆ ಇಂಥವರಂತ. ಹೌದು, ಇಂಥವ ಸಿಕ್ಕಿದ್ರೆ ಆಗುದು, ಅವ ಹೀಗಿರ್ಬೇಕು. ಅವಾಗ ನೋಡುವ ವ್ಯಕ್ತಿ ಹಾಗೆ ಇರ್ತಾನೆ. ಇನ್ನೊಂದು, ನೋಡಿದ ವ್ಯಕ್ತಿಯಲ್ಲಿ ನಮಗೆ ಪ್ರೇಮಾಂಕುರ ಆಗುದು. ಹೌದು. ನಾವು ಮನಸ್ಸಿನಲ್ಲಿ ಗ್ರಹಿಸಿದವ ಹೀಗೆ ಅಂತ ನಿಂತವ ಸಿಕ್ಕಿವಾಗ ಪ್ರೇಮಾಂಕುರ ಆಗ್ತದೆ. ವ್ಯಕ್ತಿ ಬಂದು ನಿಂತು ನಾವು ಅವನಲ್ಲಿ ಗ್ರಹಿಸಿದ್ರೆ ಕಾಮಾಂಕುರವಾಗ್ತದೆ. ನನ್ನ ಗುರುಗಳ ಪಾಠ ಇದು. ಎರಡೂ ಆಯ್ತು ನನ್ನ ಪಾಲಿಗೆ. ಆ ವ್ಯಕ್ತಿಯನ್ನು ಗ್ರಹಿಸಲಿಲ್ಲ, ನಾನು ಗ್ರಹಿಸಿದ ವ್ಯಕ್ತಿಯಲ್ಲಿ ಅವನನ್ನು ಕಂಡೆ. ಹಾಗಾಗಿ ಮಾತುಕತೆ ಆಯಿತು. ಕರತಟ್ಟಿ ಭಾಷೆ ಕೊಡ್ಲಿಲ್ಲ. ಅದು ಅದೆಲ್ಲ ಸುಮ್ಮನೆ. ಅದು ಈ ಸುಮ್ಮನೆ ಹೇಳುದು, ಕೈ ಮುಟ್ಟಿದವರೆಲ್ಲ ಮದುವೆ ಆಗಬೇಕು ಅಂತ ಉಂಟಾ? ಹಾಗೆಲ್ಲ ಇಲ್ಲ. ಅದೊಂದು ಬದ್ಧತೆ, ಮನಸ್ಸೇ ಕಾರಣ ಅಲ್ವಾ? ಕಾಯೇನ ವಾಚ ಮನಸ್ಸ ಹೇಳುವಾಗ ಅದರ ಮೊದಲು ಮನಸ್ಸು ಅಲ್ವಾ, ಆಮೇಲೆ ಮಾತು, ಆಮೇಲೆ ಕಾಯ. ಮೊದಲೇ ಕಾಯ ಆದ್ರೆ ಮತ್ತೆ ಮನಸ್ಸು ಮಾತು ಉಂಟು ಅಂತ ಹೇಳಿಕ್ಕೆ ಬರುವುದಿಲ್ಲ. ಹೌದೌದು, ಹೇಳುವಾಗ ನಾವು ಹೀಗೆ ಹೇಳುದಷ್ಟೇ. ಹಾಗಾಗಿ ಮಾತು ಕೊಟ್ಟಾಯಿತು, ಕೇಳಿದೆ. ಆತ ಬಂದದ್ದು ಬೇರಾರ ಅಲ್ವಪ್ಪ, ಸುರಸುಂದರಾಂಗ ಸೌಭದೇಶದ ದೊರೆ ಸಾಲ್ವನಂತೆ. ಸಾಲ್ವ ಬಂದದ್ದು. ಆಮೇಲೆ ಹೇಳಿ ಹೋಯ್ತು, ಇದು ನಾ 2 ಹೊಡೆದೆ, ಎಡಗಾಲಿಂದ ಒದ್ದೆ. ಅಯ್ಯೋ, ಅದನ್ನು ನೆನಪಿಸಬೇಡಿ ಸ್ವಾಮಿ. ಅಲ್ಲ, ನನಗೆ ಪಕ್ಕ ಯಾರು ಅಂತ ಗೊತ್ತಾಗದೆ ನಿನಗೆ ನೋವಾಗ್ತದೆ ಅಂತ ನಾವು ಒದ್ದದ್ದಲ್ಲ. ನಾನು ನಿನಗೆ ನೆನಪಿಸಲಿಕ್ಕೆ ನನ್ನ ಒದೆತ ತಿಂದು ಹೋದ
ನಿಮ್ಮ ಒಂದೊಂದು ಒದೆತಕ್ಕೂ ಕೂಡ ನನಗೆ ಒದ್ದಾಗ ಆಗಿದೆ ಅದು. ಅಡ್ಡ ಪಂಕ್ತಿ ಅವ ಹಾ ಬರ್ಬರ. ಛೀ, ಹಾಗೆಲ್ಲ ಹೇಳುದು. ಬಂದೋಯ್ತು ನನಗೆ ತಪ್ಪು ತಿಳಿಬೇಡ. ಹಾಗೆಲ್ಲ ಹೇಳ್ಬಾರ್ದು. ಅಲ್ಲ ಬಂದು ಹೋಯ್ತು ಆಯ್ತು ಅಂತ. ಅವ ಹಾ ಹೆಣ್ಣು ಮಕ್ಕಳು ತಿರುಗಾಟ ಮಾಡುವ ಉಪವನಕ್ಕೆ ಬಂದನ. ಅವ ಸ್ವಯಂವರಕ್ಕೆ ಬಂದದ್ದಂತೆ. ಎಂತ ಯೋಗ ನೋಡಿ. ಸ್ವಯಂವರಕ್ಕೆ ನಾಳೆ ಬರಬೇಕು. ತಿರುಗಾಟ ಮಾಡುವ ಉಪವನಕ್ಕೆ ಬರಬಾರದು ಅಂತ ಒಂದು ಸಾಮಾನ್ಯ ಜ್ಞಾನವೂ ಇಲ್ಲದ ಒಬ್ಬ. ಹೋಗ್ಲಿ, ಒಪ್ಪಿದೆ ಅವನು. ಒಪ್ಪಿದಿ. ನಾಳೆಯ ಯುದ್ಧದಲ್ಲಿ ಎಲ್ಲರನ್ನು ಗೆಲ್ಲುತ್ತೇನೆ ನಾನು. ಅದೇ ಹೇಳಿದ್ದು. ನಾನು ಏಕಮೇವ. ಅದು ಬಂದ ಎಲ್ಲರೂ ಹಾಗೆ ಬಂದದಲ್ಲ, ಎಲ್ಲರನ್ನು ಗೆಲ್ತೇನೆ ಅಂತ. ಹೌದು. ಹಾಗಾಗಿ ಸಾಲ್ವ ಈಗ ನನ್ನ ಮನಸ್ಸಿನಲ್ಲಿ ಇದ್ದಾನೆ. ಮುನ್ನಾ ದಿನ ಆದಂತಹ ಘಟನೆಗಳು ಇಷ್ಟು ಸ್ವಾಮಿ. ಇಲ್ಲಿಯೂ ಕೂಡ ನನಗೆ ಪ್ರೇಮ ಈಗಲೂ ಕೂಡ ಸ್ಫುರಿಸ್ತಾ ಇದೆ, ಈಗಲೂ ಕೂಡ. ಹಾಗಾಗಿ ನನ್ನ ಬದುಕಿನ ಆ ಮಿಂಚು ಇದೆಯಲ್ಲ, ಆ ಮಿಂಚು ಇನ್ನೂ ಆರಲಿಲ್ಲ, ಇನ್ನೂ ಪ್ರತಿಫಲಿಸ್ತಾ ಉಂಟು ಸ್ವಾಮಿ. ಮಿಂಚೆ ಆರ್ಲಿಲ್ಲ ಅಂತಾದ್ರೆ ಮಳೆ ಬರ್ತದೆ ಅಂತ ಧೈರ್ಯ ನಂಬಲಿಕ್ಕೆ ಆಗುದಿಲ್ಲ. ಮಿಂಚೆ ಬರ್ತಾ ಇರ್ತದೆ, ಕೊನೆಗೆ ಮಳೆ ಇಲ್ಲ. ಯೋ ದೇವ್ರೇ, ಎಲ್ಲ ನುಡಿಯಂ ಕೇಳ್ದು ಗಂಗೆ ನಸು ನಗುತ್ತ ಸುಂದರಾಂಗಿಯ ನಿನ್ನ ಮನದ ಸಂಕಲ್ಪ ಮೆನಗಂದು ತಿಳಿದಿರೆ ತರೆನು ನಡೆದ ಕಾರ್ಯಕ್ಕಿನ್ನು ಮುಂದೇನ ಮಾಡ್ಪುದೆನಲು. ಕಾಶಿ ಒಂದು ಧರ್ಮಕ್ಷೇತ್ರ, ಒಂದು ಪುಣ್ಯಕ್ಷೇತ್ರ. ನಿಮ್ಮ ಬಾಲ್ಯ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಭಾಗ್ಯ ದೊಡ್ಡದು. ಗಂಗೆಯ ತಟಾಕದಲ್ಲಿ ಬೆಳೆದವರು, ವಿಶ್ವನಾಥನ ಸನ್ನಿಧಾನದಲ್ಲಿ ಅಂಬೆಗಾಲಿಕ್ಕಿ ಎದ್ದು ನಿಂತು ನಡಿಲಿಕ್ಕೆ ಆಡ್ಲಿಕ್ಕೆ ಕಲ್ತವರು ನೀವು. ಛೇ, ನನಗೆ ಕೆಲವೊಮ್ಮೆ ಆಲೋಚನೆ ಆಗುವುದು, ಒಂದು ಹೆಣ್ಣು ಒಂದು ಗಂಡನ್ನು ಯಾಕೆ ಪ್ರೀತಿಸ್ತಾಳೆ, ಅಥವಾ ಒಂದು ಗಂಡು ಹೆಣ್ಣನ್ನು ಯಾಕೆ ಪ್ರೀತಿಸ್ತಾಳೆ? ನನ್ನ ಹತ್ರ ಬಹಳ ಮಂದಿ ಕೇಳಿದ್ರು, ಎಂಥದ್ದು ಸ್ವಾಮಿ ಆ ದಾಂಪತ್ಯ ನೋಡುವಾಗ, ಛೇ ಅಜಗಜ ಅಂತ ಹೇಳ್ತಾರೆ. ಅವಳು ಸ್ಫುರದ್ರೂಪಿ, ಅವನನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಹೇಳಿದ್ರೆ ನೀವು ನೋಡಬೇಡಿ, ಅವಳಿಗೆ ಚಂದ ಕಾಣುದಿಲ್ವ, ಎಷ್ಟೋ ಚಂದ ಕಂಡ್ರೇನು ಕರೆದಿದ್ರೇನು. ಆಚಾರ್ಯ ಎಷ್ಟೋ ಸಲ ಇನ್ನೊಬ್ಬರ ಸಮಸ್ಯೆ ನಮ್ಮ ಸಮಸ್ಯೆ ಅಂತ ಕಾಣುದು ನಾವು. ಅಯ್ಯೋ ಅವಳು ಮಹಾ ಬುದ್ಧಿವಂತೆ, ಇವ ಮಹಾ ಹೆಡ್ಡ, ಎರಡರಲ್ಲಿ ಮಹಾ ಉಂಟು. ಹೌದು. ನಾನು ನಿಜವಾಗಿ ಬುದ್ಧಿವಂತೆ ಆಗಬೇಕಾದ್ದು ಇವಳೇ, ಅವನಲ್ಲ. ಮನೆ ನಡಿಬೇಕೋ ಬೇಡ, ನಡಿಬೇಕು. ನನಗೆ ಉತ್ತರ ಸಿಕ್ಕಲಿಲ್ಲ. ನನಗೀಗ ಸಿಕ್ಕಿತು, ಇವತ್ತು ಸಿಕ್ಕಿತು. ಒಬ್ಬ ಒಂದು ಹುಡುಗಿ ಒಂದು ಗಂಡನ್ನು ಯಾಕೆ ಮೆಚ್ಚಿಕೊಳ್ತಾಳೆ, ಅವನು ಗಂಡು ಮತ್ತು ಇವಳು ಹೆಣ್ಣು ಅಂತ ಬಿಟ್ಟರೆ ಶಾಸ್ತ್ರದಲ್ಲಿ ಎಂಥದ್ದು ಆಧಾರ ಇಲ್ಲ. ಲಿಂಗ ಭೇದಗಳು ಆಕರ್ಷಣೆ ಕೊಳ್ಳುವುದು ಜಗತ್ತಿನ ನಿಯಮ, ಅಷ್ಟೇ ಉತ್ತರ ಇದಕ್ಕೆ. ಹೋಗಲಿ, ಒಟ್ಟು ನನಗೆ ಬುದ್ಧಿಗೆ ಬಂದ ಮೇಲೆ ನಾನು ಇಷ್ಟು ತಲೆಬಿಸಿ ಮಾಡಲೇ ಇಲ್ಲ ಯಾವುದಕ್ಕೂ. ಯಾಕಂತ ಗುರು ಪರಂಪರೆ ನಮಗೆ ಸಿಕ್ಕಿದೆ. ಹೌದು. ಈಗ ನೀ ಹೇಳಿದಿ ಮನ್ಮನದೊಳು ಒಲಿದವನನ್ನು ಬಿಡಬಹುದೋ ಅಂತ ನೀ ಹೇಳೋದು. ಛೇ, ಮನ್ಮನದವನು ಒಲಿದವನು ಬಿಡಬಾರದು. ಯಾಕೆ ಬಿಡಬಾರದು? ಮನಸ್ಸೊಬ್ಬನಿಗೆ ಕೊಟ್ಟು ಇನ್ನೊಬ್ಬನಿಗೆ ಮೈ ಕೊಡ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ಅದು ತ್ರಿಕರಣ, ಅದು ಪೂರ್ಣ ಸಮರ್ಪಣೆಯೂ ಆಗುವುದಿಲ್ಲ. ನನಗೆ ಎಷ್ಟು ಆಲೋಚನೆ ಮಾಡಿದರೂ ತಲೆಗೆ ಹೋಗುವುದಿಲ್ಲ. ನಿನ್ನನ್ನು ಇಲ್ಲಿ ಉಳಿಸಿಕೊಂಡು ನಾನು ನಿನ್ನ ತಂಗಿಯಂದಿರಿಗೆ ಮದುವೆ ಮಾಡುವುದಾ? ಅಪಚಾರ ಆಗ್ತದೆ. ನಿನ್ನಲ್ಲಿ ಉಳಿಸಿಕೊಂಡು ನಾನು ಅವರಿಗೆ ಮದುವೆ ತೆಗೆಯುವುದಾಗೆ ಚಪ್ಪರ ಆಗ್ತಾ ಇದ್ದಾರೆ. ಒಂದೇ ದಾರಿ ನನಗೆ ಕಾಣುವುದು. ಹಾಗೆ ಅಂತ ನೀನು ಈಗ ನೋಡುವಾಗ ಅನ್ಯಾನುರಕ್ತೆ. ಈಗ ಸಾಲ್ವನಿಗೆ ಸುಮ್ಮನೆ ಮಾತು ಕೊಟ್ಟದಲ್ಲ. ಈಗ ನನ್ನ ತಮ್ಮ ವಿಚಿತ್ರ ವೀರ್ಯ ಬೇಡ ಅಂತ ಹೇಳಲಿಕ್ಕೆ ಇದು ಕಾರಣ ಅಲ್ವೇ ಅಲ್ವಾ? ನನಗೆ ಬೇಸರ ಇಲ್ಲ. ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವದ ನನ್ನ ತಮ್ಮ ವಿಚಿತ್ರ ವೀರ್ಯ ನಿನಗೆ ಒಪ್ಪಿಗೆ ಆಗುವುದಿಲ್ಲ ಅಂತ ನೀ ಹೇಳಿದ್ರೆ ನನಗೆ ಬೇಸರ ಇಲ್ಲ. ಅವ ಬೇಡ ಅಂತ ಹೇಳಲಿಕ್ಕೆ ನೀನು ಈ ಕಾರಣ ಹೇಳುದಲ್ಲ. ಅಲ್ಲ, ಖಂಡಿತ ಅಲ್ಲ. ಈಗ ಸಾಲ್ವನನ್ನು ನೀ ಒಪ್ಪಿದ ಹೌದೇ? ಖಂಡಿತ ಹೌದು. ಅವ ನಿನ್ನನ್ನು ಒಪ್ಪಿದ್ದಾನಪ್ಪ. ಅಲ್ಲಿ ಒಪ್ಪಿದ್ದಾನಪ್ಪ ಅಂತ ನೀ ಹೇಳಿಗೆ ಸಳದು. ಹೆಣ್ಮಕ್ಳು ಈಗೆಲ್ಲ ಮಾಡ್ತಾರೆ. ನಾನು ತಾಯಿಯ ಬಸರಿನಿಂದಲೇ ಬಂದದ್ದು. ಇದು ನಿಜವಾಗಿ ಒಪ್ಪಿದ್ದಾನೆ.
ಅಂದ್ರೆ ಯಾಕೆ? ಈ ವಿಷಯ ನಾನು ಎಂತಹ ವಿದ್ವಾಂಸ ಆಗಲಿ ಹಾ, ಹಾ. ಹೆಣ್ಣಿನ ಮನಸ್ಸನ್ನು ತಿಳಿಲಿಕ್ಕಾಗುವುದಿಲ್ಲ. ಹ್ಮ್. ನೀರಿನಲ್ಲಿ ಮೀನಿನ ಹೆಜ್ಜೆ, ಓಹೋ. ಹಾರುವ ಹಕ್ಕಿಯ ಪಥ, ಹೆಣ್ಣಿನ ಮನಸ್ಸು, ಹಾ. ಇದೆಲ್ಲ ಉಂಟು. ಹಾ. ಅದು ಅದು ಇದರಲ್ಲಿ ಬರುವುದಿಲ್ಲ, ಅದು ಶಾಸ್ತ್ರದಲ್ಲಿ ಬರುವುದಿಲ್ಲ. ಇಲ್ಲ, ಅಂಬೆ ಶಾಸ್ತ್ರವೇ ಹೇಳ್ತದೆ ಹೆಣ್ಣಿನ ಮನಸ್ಸನ್ನು ತಿಳಿಲಿಕ್ಕಾಗುವುದಿಲ್ಲ. ಹಾ. ಈಗ ನಿನಗೆ ಅವನ ಮನಸ್ಸು ಅರ್ಥ ಆಗಿದ? ಆಗಿದೆ. ಎಂತ ಸುಂದರಾಂಗ, ಛೇ, ಒಂದೊಂದು ಮಾತು ನೋಡ್ಬೇಕಿತ್ತು. ಎಂತ ಈ ಸಾಹಿತ್ಯ ಅದು. ಮಾತಾಡುವವರೆಲ್ಲ ಚಂದ ಇದ್ದಾರೆ ಅಂತ ನೀ ತಿಳಿಬೇಡ. ಅಯ್ಯೋ ಹಾಗಲ್ಲ, ಆ ಮಾತು ಸರಿ ಉಂಟಾ ಅಂತ ಮುಖ್ಯ. ಅವರು ಆಲಂಕಾರಿಕವಾಗಿ ಬಹಳ ಕಾವ್ಯವಾಗಿ ಹಾಡುವುದೆಲ್ಲ ಹೇಳ್ತಾರೆ. ಮರದ ಕೊಂಬಿನ ಕೊನೆಯಲ್ಲಿ ಕರ್ರಗಿನ ಕಾಗೆ ಕೂತಿತ್ತು ಅಂತ, ಅದು ಬೇಡ. ಮರದ ಕೊಂಬಿನ ಕೊನೆಯಲ್ಲಿ ಕಾಗೆ ಕಪ್ಪೆ, ಪುನಃ ಕರ್ರಗಿನ ಕಾಗೆ ಬೇಡ. ಹಾಗೆ ಮಾತಾಡೋರು ಅಪಾಯ. ನಾ ಹೇಳಿದ್ದದಲ್ಲ. ಇದು ಈಗ ಅವನಲ್ಲಿ ನಿನಗೆ ವಿಶ್ವಾಸ ಹುಟ್ಟಿತಾ? ಧೈರ್ಯ ನಂಬಬಹುದು ಅವನನ್ನು? ನಂಬಬಹುದು, ಖಂಡಿತ ನಂಬಬಹುದು. ಕೆಲವರಿಗೊಂದು ಕ್ರಮ ಉಂಟು. ಯಾವ ಊರಿಗೆ ಹೋದ್ರು ನೀ ಚಂದ ಇದ್ದಿ ಅಂತ ಹೇಳುದು, ಮದುವೆ ಆದ್ರೆ ಆಗ್ಲಿ ಅಂತ ಹೇಳುದು. ಅವ ಆಗ್ತಾನೆ ಅಂತ ಅರ್ಥ ಅಲ್ಲ ಅಂತ ಹೇಳಿದ್ ನಾನು. ಧೈರ್ಯವಾಗಿ ಹೇಳಿದ್ ನಾನು. ಅಂದ್ರೆ ನನಗೆ ಕಾಣುದು ನಿನಗೆ ಒಂದೇ ದಾರಿ. ಏನು? ನಿನ್ನನ್ನು ನಿನ್ನ ಅಪ್ಪನ ಮನೆಗೆ ಬೇಡ 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 ಬೇಡ. ಅಪ್ಪನ ಮನೆಗೆ ಯಾಕೆ? ಒಂದು ಅವನ ಕೈಯಲ್ಲಿ ಒಂದು ಮದುವೆ ಮಾಡಿ ಕೊಡ್ಲಿ ನಿನ್ನನ್ನು ಯಾರಿಗಾದ್ರೂ ಅಂದ್ರೆ. ಸ್ವಾಮಿ, ಈ ಗೊಂದಲಗಳು ಯಾಕೆ? ಇದಕ್ಕೆ ಅಲ್ಲ, ಸಮಸ್ಯೆ ನನಗೆ ತಲೆ ಗೊತ್ತಿಲ್ಲ. ನನಗೆ ಒಂದೇ ದಾರಿ. ಅನ್ಯಾನುರಕ್ತೆ ಅಂತ ನೀ ಹೇಳಿದ ಕಾರಣ ಆ ಮಾತಿನ ಆಧಾರದಿಂದ ನಿನ್ನನ್ನು ಕಾಶಿಗೆ ಕರ್ಕೊಂಡು ಹೋಗಿ, ನಾನೇ ಬರುವುದಿಲ್ಲ ಕರ್ಕೊಂಡು ಹೋಗ್ಲಿಕ್ಕೆ, ನಿನಗೆ ಏನು ತೊಂದರೆ ಆಗದಾಗೆ ನಮ್ಮತ್ತೆ ಜನ ಉಂಟು. ಸ್ವಾಮಿ, ಪರಿಹಾರ ನಾನೇ ಹೇಳ. ನೀ ಹೇಳಿದ್ರೆ ಅದು ಆದೀತು ಅಂತ ಕಂಡ್ರೆ ನಾನು ಮಾಡ್ತೇನೆ. ಹೌದಾ? ಅಲ್ಲಿ ನಿನಗೆ ಆದೀತು ಅಂತಲ್ಲ, ನನಗೆ ಆದೀತು ಅಂತ ಆಗ್ಬೇಕು. ಹೌದು. ಚಂದಿರ ಅನ್ವಯ ದೀಪ ಕೇಳು ದಯದ್ಯೂ ಸತ್ಯಸಂಧ ನೀರೆಂಬುದಮ್ಮರಿತೀರ್ಪೆ ನೀನನ್ನ ಎಂದಿಗೈತ ಹಳೆಂದು ಮಾರ್ಗಮಂ ನಿರುಕುಸುತಿಹ ಸಾಲ್ವನಲ್ಲಿಗೆ ಕಳುಹಿಸು. ಎಂದಿಗೈತ ಹಳೆನುತ ಮಾರ್ಗವಂ ನೋಡುದಿಯ ಸಾಲ್ವನಲ್ಲಿಗೆ ಕಳುಹಿಸು. ಚಂದಿರಾನ್ವಯ ದೀಪಕ್ಕೆ ಆಚಾರ್ಯರೇ, ಓ, ಪ್ರಸ್ತಾಪದ್ವಯನ ನೀವೇ ಹೇಳಿದ್ದು ಹೆಣ್ಣು ನಂದಾದೀಪವಾಗಬೇಕು ಅಂತ. ಹೌದು ಅಲ್ವಾ? ಹೌದು. ಆ ಎಚ್ಚರ ನನ್ನಲ್ಲಿ ಈಗಲೂ ಇದೆ. ಹೆಣ್ಣು ಬರೇ ಮನೆಗೆ ನಂದಾದೀಪ ಹೊರತು ನೀವು ಹಾಗಲ್ಲ. ಚಂದಿರಾನ್ವಯಕ್ಕೆ ಒಂದು ದೀಪ ಇದ್ದ ಹಾಗೆ. ಅದನ್ನು ಬಿಡಿಸುತ್ತಾ ಹೋದಾಗ ಈ ಎಳೆಗಳು ಬಿಡಿಸ್ತಾ ಹೋಗ್ತದೆ. ಸಾಲ್ವೇಷ ಏನು ಅಂತ ನಾನಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ. ಅಲ್ಲಿಗೆ ನಿಮ್ಮ ಪ್ರವೇಶವಾಗುವುದಕ್ಕಿಂತ ಮೊದಲು ಆತನ ಪರಾಕ್ರಮತೆ ಏನು ಅಂತ ಅಲ್ಲಿ ಸ್ಪಷ್ಟವಾಗಿ ಮನದಟ್ಟಾಗಿತ್ತು. ಎಲ್ಲ ರಾಜರನ್ನು ಕೂಡ ಆತ ಸೋಲಿಸಿ ಇನ್ನೇನು ಅಂತ ಹೇಳುವಾಗ ನಿಮ್ಮ ಪ್ರವೇಶವಾದದ್ದು. ನೀವು ಹೇಳಿದಂತೆ ರಥವನ್ನೇರಿದು ಆಮೇಲಿನ ವಿದ್ಯಮಾನಗಳೆಲ್ಲ. ನಿಮ್ಮಿಂದ ಪೆಟ್ಟು ತಿಂದು ಹೋದಂತಹ ಯಾವ ಸಾಲ್ವ ಇದ್ದಾನೋ, ಭೀಷ್ಮಾಚಾರ್ಯರ ಹೊಡೆತ ಅದೆಲ್ಲ ಈಗ ಮರೆತಿರಬಹುದು. ಎರಡು ವಿಷಯಮ್ಮ. ಸಾಲ್ವನ ಪರಾಕ್ರಮವನ್ನು ನೀನು ಕಾಣುವ ಮೊದಲೇ ಮಾತು ಕೊಟ್ಟಿದ್ದಿ. ಹೌದು, ಕೊಟ್ಟಿದ್ದೆ. ಪರಾಕ್ರಮವನ್ನು ಕಂಡು ಕೊಟ್ಟದ್ದಲ್ಲ. ಅಲ್ಲ 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 ಅಲ್ಲ. ಇನ್ನೊಂದು ಹೇಳ್ತಾನೆ, ಇದು ಶುದ್ಧ ಮನಸ್ಸೆಂದು ತಪ್ಪು ತಿಳಿಬೇಡ. ಈಗಲೂ ನೀನು ಸಾಲ್ವನನ್ನು ಮರೀತೀನಿ ಅಂತಾದ್ರೆ ಕಲಶ ಸ್ನಾನ ಮಾಡಿಸಿ ತಮ್ಮನಿಗೆ ಮದುವೆ ಮಾಡಿಸ್ತೇನೆ, ಶಾಸ್ತ್ರ ಉಂಟು ಸ್ವಾಮಿ. ಯಾಕೆಂದ್ರೆ ಹೆಣ್ಣು ಒಪ್ಪಿದವಳನ್ನೆಲ್ಲ ಹೆಣ್ಣನ್ನು ಕೊಡ್ಲಿಲ್ಲ. ಅವ ಬಹಳ ಅಪ್ಪಯ್ಯ ಸುಮ್ಮನೆ ಗೊತ್ತುಗ, ನಿನ್ನನ್ನು ಯಾರಿಗೆ ಕೊಡಬೇಕು ಅಂತ ನನಗೆ ಗೊತ್ತುಂಟು. ಮದುವೆ ಆಗುದಿಲ್ಲ. 4 ಮಂದಿಯನ್ನು ಒಪ್ತಾಳೆ ಅವಳು, ಇಲ್ಲ ಆಗುದಿಲ್ಲ. ಅದಕ್ಕೆ ನಾಂದಿ ಶುದ್ಧ ಕಲಶ ಅಲ್ಲ ಇರೋದು. ಹಾಗೆ ಕಲಶ ಸ್ನಾನ ಮಾಡಿಸಿ ನಾನು ನನ್ನ ತಮ್ಮನಿಗೆ ನಿನ್ನನ್ನು ತಂದು ಕೊಡ್ತೇನೆ. ಆದ್ರೆ ಆಗಲೇ ಹೇಳಿದಾಗ ನನ್ನದು ಅತ್ಯಂತ ಗರಿಷ್ಠ ಕೊಡುಗೆ. ಒಬ್ಬನಿಗೆ ಮನಸ್ಸು ಕೊಟ್ಟ ಮೇಲೆ ಇದಕ್ಕೆ ಸ್ಪಂದಿಸಲಿಕ್ಕೆ ಆಗ್ತದೆ ಹೇಳಿ? ಮಾತಿನಿಂದ ತಕೊಂಡೆ. ಆ ಸಾಲ್ವ ನನ್ನನ್ನು ಕಾಯ್ತಾ ಇರ್ಬೋದು. ಯಾವಾಗ ಬರುತ್ತಾಳೆ ಅಂಬೆ, ಯಾವಾಗ ಅವಳ ಜೊತೆಯಲ್ಲಿ ಸಂಸಾರವನ್ನು ಮಾಡ್ತೇನೆ. ಅಯ್ಯೋ, ನನಗೋಸ್ಕರವಾಗಿ ಕುಪ್ಪಸವೋ ಸೀರೆಯೋ ಹೊಸ ಹೊಸ ಒಡವೆಗಳನ್ನು ಸಿದ್ಧಪಡಿಸಿ ಕಾಯ್ತಾ ಇರ್ಬೋದು ಆತ. ಇಡೀ ಪುರವೇ ಇವತ್ತು ಶೃಂಗಾರ ತುಂಬ ದಿವಸ ಆಯಿತು, ಆದರೂ ಕೂಡ ಜನರಿಗೆಲ್ಲ ಹೇಳಿರ್ಬೋದು ಅಂಬೆ ಬಂದಾಳು. ಯಾಕಂದ್ರೆ ಅಷ್ಟು ಹತ್ತಿರವಾಗಿದ್ದೆವು ನಾವು. ಹಾಗಾಗಿ
ನನ್ನನ್ನು ಕಾಯ್ತಾ ಇರುವಂತಹ ಸಾಲ್ವನಲ್ಲಿಗೆ. ಹಾಗಾದ್ರೆ ನಿಮ್ಮ ಪ್ರೇಮ ಭಂಗವನ್ನು ಮಾಡಬೇಕು ಅಂತ ನನಗಿಲ್ಲ. ಹ ಇಲ್ಲವೇ ಇಲ್ಲ. ಪ್ರೇಮಿಸಿದವನನ್ನು ಹೇಗೆ ಕೈ ಬಿಡುವುದು ಆಚಾರ್ಯರು ಹೇಳಿ. ಹಾಗಾಗಿ ನನ್ನನ್ನು ಸಾಲ್ವನಲ್ಲಿಗೆ ತಾವು ಇಷ್ಟು ಉದಾರ. ಹೇಗೆ ಕೈ ಬಿಡುವುದು ಅಂತ ಪ್ರಶ್ನೆ ಅಲ್ಲಲ್ಲ. ಅಲ್ಲ ಪ್ರಶ್ನೆ ಅಲ್ಲ. ಪ್ರಶ್ನೆ ಮಾಡಿದ್ರೆ ಹತ್ರ ಉತ್ತರ ಅದೇ ನನಗೆ ಆಚಾರ್ಯರು ಮಾತಾಡ್ಲಿಕ್ಕೆ ಕಷ್ಟ ಆಗುವುದು ಅದು. ಅಲ್ಲ ಕಷ್ಟ ಇಲ್ಲ. ಹೌದು, ನನ್ನ ಗರಿಷ್ಠ ಕೊಡುಗೆ ಹೇಳಿದ್ದೇನೆ. ಹೌದು, ಮದುವೆ ಮೊದಲು ನೀ ಯಾರನ್ನೇ ನೆನಪಿಸಿಕೋ, ಬಯಸಿಕೋ. ಇದೆಲ್ಲ ಹಾಗೆ ಹೋಗ್ತದೆ ಬದುಕಿನಲ್ಲಿ. ಮದುವೆ ಆದ ಮೇಲೆ ಇನ್ನೊಬ್ಬನ ನೆನಪಿರಬಾರದು. ಇಲ್ಲ, ಖಂಡಿತ. ಹಾಗಾಗಿ ಇನ್ನೊಬ್ಬನನ್ನು ನೆನಪಿಸದಂತಹ ದಾಂಪತ್ಯವನ್ನು ಆ ಸೌಮಪುರದಲ್ಲಿ ನನಗೆ ಸಿಗುತ್ತದೆ ಅಂತ ಆದಾಗ ನನಗೂ ಕೂಡ ಅಲ್ಲಿಗೆ ಹೋಗುವುದಕ್ಕೆ ಮನಸ್ಸು ಹಪಹಪಿಸ್ತಾ ಇದೆ. ಯಾವಾಗ ಸೌಪದೇಶಕ್ಕೆ ಕಾಲಿಡಲಿಲ್ಲ, ಯಾವಾಗ ಸಾಲು ನನ್ನನ್ನು ಬಂದು ಕೈ ಹಿಡಿದು ಕರ್ಕೊಂಡು ಹೋಗಲಿಲ್ಲ, ಯಾವಾಗ ಹಾರ ಹಾಕಲಿಲ್ಲ. ಒಂದಲ್ಲ ಎರಡಲ್ಲ 10 ನಿನ್ನ ಮನಸ್ಸು ಸೌಭಕ್ಕೆ ಹೋಗಿ ಆಗಿದೆ. ಹೌದು, ಹಾಗಾಗಿ ಸೌಭ ಎಲ್ಲಿ ಅಂತ ಗೊತ್ತಿಲ್ಲ, ಆದ್ರೂ ಮನಸ್ಸು ಹೋಗಿ ಆಗಿದೆ ಸ್ವಾಮಿ. ಮನಸ್ಸು ಹೋಗಿದೆ, ದೇಹ ಹೋಗಬೇಡುವ. ಅಲ್ಲ, ನನಗೆ ಆಶ್ಚರ್ಯ, ಇಷ್ಟು ನೀನು ಇಟ್ಟುಕೊಂಡು 1 ತಿಂಗಳು ನಿಂತಿ ಅಂತ ನಮ್ಮಲ್ಲಿ. ಅದು ಇಲ್ಲಿನ ವ್ಯಕ್ತಿತ್ವ, ಇಲ್ಲಿನ ಅರಮನೆಯ ಇಲ್ಲದಿದ್ದರೆ ಇಷ್ಟು ಸಾಲು ನನ್ನ ಒಂದೇ ನೋಟ, ಬಹಳ ದೊಡ್ಡ ಮಾತುಕತೆ ಅಲ್ಲ, ಅದರಲ್ಲೇ ನೀನು ಏನು ಕನಸು, ಏನು ಸೌಧ ಕಟ್ಟಿಕೊಂಡಿದ್ದೆ. ಆದ್ರೂ ನೀನು 1 ತಿಂಗಳು ನಮ್ಮಲ್ಲಿ ನಿಂತಿ. ಹೌದು, ಅದು ನಮ್ಮ ಹಸ್ತಿನಾವತಿಯ ವರ್ಚಸ್ಸು. ಹೌದು, ಒಳ್ಳೆಯ ಸಂಸ್ಕಾರವಂತರು ಸಿಕ್ಕಿದಾಗ ಈ 1 ತಿಂಗಳು ಕಳೆಯುವಾಗಲೂ ನಿನಗೆ ಸಾಲ್ವ ಮರ್ತೋಗ್ಲಿಲ್ಲಲ್ವ? ಇಲ್ಲ, ಹೇಳುವುದಕ್ಕೆ ಧೈರ್ಯ ಇಲ್ಲ. ಒಳ್ಳೆದಾಯ್ತು. ಸತ್ಯವತಿ ದೇವಿಯವರು, ಭೀಷ್ಮಾಚಾರ್ಯರು, ಒಂದು ಸಾಮಾನ್ಯ. ಇನ್ನೂ 1 ತಿಂಗಳು ನಿಲ್ತೀಯಾ? ಇಲ್ಲ, ಇನ್ನು ಇಷ್ಟು ಹೇಳಿದ ಮೇಲೆ ನನಗೆ ಹೋಗದಿರುವುದಕ್ಕೆ ಸಾಧ್ಯವಾಗ್ತದೆ ಹೇಳಿ. ನೀವು ನನ್ನನ್ನು ಕಳುಹಿಸಿಕೊಟ್ರೆ ಒಂದು ಉಪಕಾರ ಇತ್ತು. ಧೈರ್ಯವಮ್ಮ, ಖಂಡಿತ ಧೈರ್ಯ ಉಂಟು. ಅಯ್ಯೋ, ನನ್ನ ಸಾಲ್ವ ನನ್ನ ಕೈ ಬಿಡ. ನನಗೆ ಧೈರ್ಯ ಈಗಲೂ ಉಂಟು, ನನಗೆ ಅವನ ಹತ್ರ ಧೈರ್ಯ ಇಲ್ಲ. ನನಗೆ ಯಾಕೋ ಧೈರ್ಯ ಇದೆ, ಕಾಯ್ತಾ ಇರಬಹುದು ಅಂತ. ಯಾಕೆಂದ್ರೆ ವಿಶ್ವನಾಥನ ಪ್ರತಿಷ್ಠೆ ಆದದ್ದೆಲ್ಲ ಕಾಶಿ ಅಲ್ಲಲ್ಲ, ಕಾಶಿಯಲ್ಲಿ ವಿಶ್ವನಾಥ. ಹೌದು, ಇಲ್ಲ, ನಾ ಬ್ರಾಹ್ಮಣರನ್ನು ಹೇಳಿ ಕಳುಹಿಸಿದ್ದೇನೆ, ಎಲ್ಲಿದ್ದಾರೆ ನೋಡು. ಬಂದ್ರು 4 ಮಂದಿ ತಯಾರಾದ್ರು. ಹೌದು, ಅದನ್ನು ವಯೋವೃದ್ಧರು. ಅವರ ಮುಖದಲ್ಲಿ ಬಹಳ ಮದುವೆ ಆಗಿದೆ, ಒಂದು ಸಮ್ಮುಖದಲ್ಲಿ. ಹೌದು. ಹಸ್ತಿನಾವತಿಯ ಒಂದು ಗಡಿ ಪ್ರದೇಶದವರೆಗೆ ನಿನ್ನನ್ನು ಮಾತಾಡಿಸುವ ಗಂಡು ಮಕ್ಕಳಿಲ್ಲ. ಮಾತಾಡಿಸಿದ್ರೆ ನೀ ಬಿ ಹೇಳಿದ್ರೆ ಸಾಕು, ಊಡ್ತಾರೆ ಅವರು. ಆದ್ರೆ ಸೌಭವಕ್ಕೆ ಹೋದ ಮೇಲೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲಿಯ ಹೊಸ ಹುಡುಗರಿಗೆ ಅಂತ. ಯಾಕಂದ್ರೆ ಯಜಮಾನನೇ ಹೊಳೆ ಬದಿಗೆ ಬಂದು ಕಣ್ಣಾರಿಸಿದ್ದಾರೆ. ಅದು ಮೊನ್ನೆ ಹೇಳಿದ್ದಾರೆ. ಯಾವಾಗ ಆ ಪ್ರಜೆಗಳ ಬಗ್ಗೆ ವಿಶ್ವಾಸ ಇಲ್ಲ, ಅದಕ್ಕೆ ಬೇಕಾಗಿ ಸೌಭಕ್ಕೆ ನಿನಗೂ ದಾರಿ ಗೊತ್ತಿಲ್ಲ. ಇಲ್ಲ, ಗೊತ್ತಿಲ್ಲ. ನಮ್ಮ ಇವರಿಗೆ ವರಿಷ್ಠರಿಗೆ ಗೊತ್ತುಂಟು, ಅವ್ರು ಸೌಭಕ್ಕೆಲ್ಲ ಹೋಗಿ ಅವ್ರಿಗೆ ಗೊತ್ತಿರೋದ ಊರಿಲ್ಲ. ಆಗ್ಲಪ್ಪ. ಹೌದೌದು, ಅವರು ನಿನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಟ್ಟು ಆಮೇಲೆ ಆಗ್ಲಿ ಸ್ವಾಮಿ. ಇಷ್ಟೊಂದು ಉದಾರ ಹೃದಯತೆ ತಮ್ಮಲ್ಲಿ ಇದೆ ಅಂತ ಆದಾಗ ಇದಕ್ಕಿಂತ ದೊಡ್ಡ ಭಾಗ್ಯ. ನಾನು ಮನೆ ದೇವರಿಗೆ ಹಾಲು ಪರಮನ್ನ ಹರಿ ಕೇಳಿದ್ದೇನೆ. ನಾನು ಕೂಡ ಹಾಗೆ ನಿತ್ಯ ದೇವರ ಹರಿ ಕೇಳಿದ್ದೇನೆ. ನೀನು ಹೋಗದೆ ತಂಗಿಯಂದರಿಗೆ ಮದುವೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಹೌದು ಸ್ವಾಮಿ, ನಾನು ಕೂಡ ಹಾಗೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಭಜನೆ ಮಾಡಿದ್ದು. ಇವತ್ತು ನಾನು ಪ್ರಾರ್ಥಿಸ್ತೇನೆ, ನಿನ್ನ ಬದುಕು, ನಿನ್ನ ಬಾಳು ಸುಂದರವಾಗಲಿ. ಆಗಲಿ ಸ್ವಾಮಿ, ಆಗಲಿ. ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ. ಸಂತೋಷ. ಒಳ್ಳೆಯದು, ಹೋಗಿ ಬನ್ನಿ. ಚರನೆಲ್ಲ ನುಡಿ ಕೇಳಿ ಸಾಲ್ವನು
ಮರ್ಯಾದೆ ದೊಡ್ಡದು ಅಂತ ಎಣಿಸ್ತೇವೆ. ಹೌದು. ಎಲ್ಲಿಯವರೆಗೆ? ಅದು ಪೂರ್ಣ ಹೋಗುವಲ್ಲಿವರೆಗೆ. ಹೋದ ಮೇಲೆ ಮಾನಕ್ಕಿಂತ ಪ್ರಾಣವೇ ದೊಡ್ಡದು ಅಂತ ನಾವೇ ಪ್ರಚಾರ ಮಾಡ್ತೇವೆ. ಯಾಕೆ? ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದು ಪ್ರಾಣವನ್ನು ಮಾತ್ರ ಅಲ್ಲೋ. ಹೌದು. ಆಗ ಮರ್ಯಾದೆ ದೊಡ್ಡದು ಅಂತ ಹೇಳುವುದು ಯಾರಿಗೆ? ಪ್ರಾಣ ಬಿಟ್ಟವರಿಗೆ. ನಮಗೆ ಪ್ರಾಣ ದೊಡ್ಡದು, ಅದನ್ನು ಉಳಿಸಿಕೊಂಡು ಬಂದಿದ್ದೇವೆ ಅಂತ. ನಿಮ್ಮ ನಗು ನಮಗೆ ಅರ್ಥ ಆಗ್ತದೆ. ಮೊನ್ನೆ ಪ್ರಕರಣಕ್ಕೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ನಮ್ಮ ಸೌಭದ ಪ್ರಜೆಗಳಿಗೆಲ್ಲ ನಮ್ಮ ಅರಸ ದೊಡ್ಡವ ಅಂತ ಇತ್ತು ಮನಸ್ಸಿನಲ್ಲಿ. ಪರಾಕ್ರಮ, ಯೋಗ್ಯತೆ, ರೂಪ ಎಲ್ಲವೂ ಉಂಟು ನಮ್ಮ ರಾಜನಿಗೆ. ಮೊನ್ನೆ ಅದು ಪೂರ್ಣ ನಾಶ ಆಗುವ ಸ್ಥಿತಿ ಬಂತು. ಬೇರೇನಲ್ಲ, ಕಾಶಿ ರಾಜ್ಯಕ್ಕೆ ಹೋದೆ. ನಾ ಹೇಳಿದನಲ್ಲ, ನಮಗೆ ಮರ್ಯಾದೆ ಬಗ್ಗೆ ಇದ್ದ ಕಲ್ಪನೆ ಬಹಳ ದೊಡ್ಡದಾಯಿತು ಅಂತ. ಅದನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳುವ ಅಂತ ಕಾಶಿಗೆ ಹೋದ್ದು. ಕಾಶಿರಾಜನ ಸಂಬಂಧ ಏನಾದರೂ ಆಗಿಬಿಟ್ರೆ ಅಲ್ಲಿಂದ ಹೆಣ್ಣು ತಂದವಂತ ನಮ್ಮ ಗೌರವ ಹೆಚ್ಚಾಗುವುದಿಲ್ಲ. ಹೀಗೆ ಅಂತೆಲ್ಲ ಆಲೋಚನೆ ಮಾಡಿ ಹೋದ್ದು. ನಾನು ಹೋದಲ್ಲಿ ನನಗೆ ಬೇಕಾದದ್ದು ಪ್ರಾಪ್ತಿಯೂ ಆಗ್ತಿತ್ತು. ದುರ್ದೈವ ವಶಾತ್ ನಮ್ಮ ಈ ಮರ್ಯಾದೆ ಹೆಚ್ಚಿಸಿಕೊಳ್ಳುವ ಪ್ರಯತ್ನಕ್ಕೆ ಭೀಷ್ಮ ಅಡ್ಡಗಾಲಿಟ್ಟ. ಅವ ಬಂದ ಅಲ್ಲಿಗೆ. ಏನಿಲ್ಲಪ್ಪ, ಬಂದದ್ದು ಒಳ್ಳೇದಾಯ್ತು. ಅದೇ ಹೇಳಿದ್ದು ನಾನು. ನಾವು ತೊಡಗುವಾಗ ನಾವು ಏನು ಆಲೋಚನೆ ಮಾಡಿದ್ದೇವೋ ಕೊನೆಯವರೆಗೆ ಅದಿರುವುದಿಲ್ಲ, ನಮ್ಮದು ಬೇರೆ ಆಗ್ತದೆ. ಭೀಷ್ಮ ಬಂದ. ಭೀಷ್ಮನಿಗೂ ನನಗೂ ಹೊಡೆದಾಟ ಆಯಿತು, ಯುದ್ಧವೇ ಆಯಿತು. ನಾನು ಪೆಟ್ಟು ತಿಂದು ಯುದ್ಧದಿಂದ ನಿವೃತ್ತನಾದೆ. ಇದು ಸತ್ಯ. ಪ್ರಚಾರ ಹೇಗೆ ಗೊತ್ತು ನಿಮಗೆ? ಭೀಷ್ಮನಿಗೂ ಸಾಲ್ವನಿಗೂ ಹೊಡೆದಾಟ ಆಯ್ತಂತೆ. ಯಾಕಂತೆ? ಒಂದು ಹೆಣ್ಣಿನ ವಿಷಯದಲ್ಲಿ ಅಂತೆ. ನನ್ನ ಮರ್ಯಾದೆ ಹೋಗಲಯ್ಯ, ಭೀಷ್ಮಂದು ಹೋಯ್ತಲ್ಲ. ಪ್ರಚಾರ ಹೇಗೆ ಈಗ? ಆ ಹೆಣ್ಣಿನ ವಿಷಯದಲ್ಲಿ ಭೀಷ್ಮನಿಗೂ ಸಾಲ್ವ ಎರಡು ಬಿಟ್ಟಿದ್ದಾನಂತೆ ಅಂತಲ್ವ? ನಮ್ಮ ದೊಡ್ಡ ಸ್ಥಿತಿ ಅದು. ಪ್ರಚಾರದ ಮುಖೇನ ನಮಗಾದ ಅವಮರ್ಯಾದೆಯನ್ನಾದರೂ ಇನ್ನೊಬ್ಬರ ಮುಖಕ್ಕೂ ಸ್ವಲ್ಪ ಬಳಲು ನಾವು ಸಂತೋಷ ಪಡುವ ಹಾಗಿದ್ದೇವೆ. ಇಲ್ಲದಿದ್ದರೆ ತಲೆ ಎತ್ತುವುದು ಕಷ್ಟ. ಇವರಿಗೆಲ್ಲ ಇವರು ತಾವು ದೊಡ್ಡವರು ಅಂತ ಉಂಟು, ನಮ್ಮಂತಹ ಸಣ್ಣವರನ್ನೆಲ್ಲ ಕಾಣಲಿಕ್ಕೆ ಬಿಡಬಾರದು ಅಂತ ಉಂಟು. ಆಗ ನಾವು ಇಂಥದ್ದೇ ಏನಾದರೂ ಎರಡೋ ಮಾಡಿ ಹಾಕೋದು. ಆಗ ಅವರಿಗೂ ಗೊತ್ತಾಗ್ತದೆ ಇದು ಸುಲಭ ಇಲ್ಲ, ಕಾಲಿಗೆ ಚುಚ್ಚಿದರೆ ಕೀಳಲಿಕ್ಕೆ ಕಷ್ಟ ಆಗ್ತದೆ ಅಂತ. ಕೀಳದೇ ಉಪಾಯ ಇಲ್ಲ, ಯಾಕಂದರೆ ನಾಳೆ ಕೀವು ತುಂಬಿದ್ರೆ ಏನು ಮಾಡೋದು. ಹೀಗಾಗಿ ನಾವು ತಲೆ ಎತ್ತುವುದಕ್ಕಾಗಿ ಇಂಥದ್ದನ್ನೆಲ್ಲ ಆಗಾಗ ಮಾಡ್ತಾ ಇರ್ತೇವೆ. ಪ್ರಚಾರ ಮಾಡಿದ್ದಾರಂತೆ ಕೆಲವರೆಲ್ಲ, ಅವ ಸರಿ ಇಲ್ಲ, ಅವ ಅಂಥವ ಇಂಥವ, ಜಾತಿ ಇಲ್ಲ ಅವನಿಗೆ. ಒಳ್ಳೆ ಜಾತಿಯ ಹೆಣ್ಣು ನನಗೆ ಒಲಿದು ಬಂದಲೋ ಇಲ್ವೋ ಅದನ್ನು ಆಲೋಚನೆ ಮಾಡಿ ನೀವು. ಕುಲೀನನಾದವ, ಚಂದ್ರವಂಶಕ್ಕೆ ತಿಲಕಪ್ರಾಯನಾದವ ಭೀಷ್ಮ ಬಂದಾಗ ಏನಾದರೂ ಈ ಹುಡುಗಿಯರೋಗಿ ಅವನಿಗೆ ಮಾಲೆ ಹಾಕಿದ್ರ? ಇಲ್ಲಲ್ಲ. ಹಾಗಾದ್ರೆ ಹಿರಿಯಳಾದ ಅಂಬೆ ಒಲಿದದ್ದು ಯಾರಿಗೆ? ನನಗೆ. ಅಂದ್ರೆ ಇವರಿಗಿಂತ ಹೆಚ್ಚು ಯೋಗ್ಯತೆ ನನಗುಂಟು ಅಂತಾಯ್ತಲ್ಲ. ಎಷ್ಟು ಯೋಗ್ಯತೆ ಇದ್ರು ಹೆಣ್ಣೊಬ್ಬಳನ್ನು ಒಲಿಸಿಕೊಳ್ಳಿಕ್ಕಾಗದಿದ್ದು ಇದ್ದೇನು ಪ್ರಯೋಜನ? ನಮ್ಮದು ಹಾಗಲ್ಲ. ನಮಗೆ ಬೇಕಾದ್ರೆ ಇನ್ನೂ ಎರಡು ಬರ್ತಿತ್ತು. ಸ್ವಲ್ಪ ಲೆಕ್ಕಾಚಾರ ತಪ್ಪಾಯ್ತು ನಮ್ಮದು. ಅವಳನ್ನು ಅಲ್ಲಿಂದಲೇ ರಥಕ್ಕೆ ಹಾಕಿ ಊರಿಗೆ ಹೋಗ್ತಿದ್ದನಾಗ್ತಿತ್ತು. ಬರುವುದಿಲ್ಲ ಅಂತ ಹೇಳಿದ್ಲಲ್ಲ, ಬರುವುದಿಲ್ಲ ಅಂತ ಹೇಳುವಾಗ ನಮಗೆ ಖಂಡಿತ ಇವಳಿಗೂ ಮರ್ಯಾದೆ ದೊಡ್ಡದು. ಆದ ಕಾರಣ ನಮ್ಮ ಹಾಗೆ ಅಂತ ಆಲೋಚನೆ ಮಾಡಿದ್ದು ಸೋತಿವು. ಭೀಷ್ಮ ಬಂದ ಎಂಥದ್ದು ಆಯ್ತು. ಅಲ್ಲ, ಇನ್ನು ಆಲೋಚನೆ ಮಾಡಲಿಕ್ಕಿಲ್ಲ, ಬಂದಿದ್ದೇವೆ. ಬಂದ ಮೇಲೆ ನಾವೇ ಪ್ರಚಾರ ಮಾಡ್ತಾ ಇದ್ದೇವೆ. ಒಂದು ಹುಡುಗಿಯ ವಿಷಯದಲ್ಲಿ ಭೀಷ್ಮನಿಗೆ 4 ಹೊಡೆದಿದ್ದೇನೆ ಅಂತ. ಇದು ನಮ್ಮ ಶಕ್ತಿ. ಈಗ ಹೇಳಿ, ಹೋಗುವಾಗ ಮರ್ಯಾದೆ ದೊಡ್ಡದ, ಬರುವಾಗ ಮರ್ಯಾದೆ ದೊಡ್ಡದ? ಬರುವ ಮರ್ಯಾದೆ ದೊಡ್ಡದು, ಹೌದಾ ಅಲ್ವಾ? ಈಗ ಆಲೋಚನೆ ಮಾಡುವಾಗ ಬಾಗಿಲಿನ ದೂತರು ಬಂದು ಹೇಳಿದ್ರೆ, ಯಾರೋ ಇಬ್ಬರು, ಒಬ್ಬ ಮುದುಕ ಬ್ರಾಹ್ಮಣ, ಇನ್ನೊಬ್ಬಳು ತರುಣಿಯಾದ ಕ್ಷತ್ರಿಯಣಿ ಇದ್ದಾಳೆ ಬಂದವರು. ಹೌದು. ಬೇಡ ಬೇಡ ಅಂತಂದ್ರು ಒಂದು ಕುತೂಹಲ ಜಾಗೃತವಾಗ್ತದೆ. ಬರ್ಲಿ ಒಳಗಡೆ. ಧರಣಿ ದೇವಗೆ ಪೀಠವಿತ್ತನು, ಧರಣಿ ದೇವಗೆ ಪೀಠ ಇದ್ದನು,
ಬರಬೇಕು ಬ್ರಾಹ್ಮಣೋತ್ತಮರು. ಮಹಾರಾಜನಿಗೆ ಒಳ್ಳೆಯದಾಗಲಿ. ಮಹಾರಾಜನಿಗೆ ಒಳ್ಳೆಯದಾಗುವುದು. ಹೊರಗಿದ್ದ ಬ್ರಾಹ್ಮಣರು ನೀವೇ ಅಲ್ವಾ? ನಾವೇ. ಒಳಗೆ ಬಂದವರು ನೀವೇ ಅಲ್ವಾ? ನಾವೇ. ನೀವು ಬ್ರಾಹ್ಮಣರು ಜನಿವಾರ ಹಾಕಿದ್ದೀರಿ ಅಂತಷ್ಟೇ ಬ್ರಾಹ್ಮಣರು ಅಂತಲ್ಲ. ಈ ಹಾಕಿದ ಜನಿವಾರಕ್ಕೊಂದು ಯೋಗ್ಯತೆಯನ್ನು ಕಲ್ಪಿಸುವುದು ಅವರು ಮಾಡುವ ಜಪ ತಪ ದಾನ ಇನ್ನೇನೆಲ್ಲ ಉಂಟು ಆ ಕರ್ಮಗಳಿಂದ. ನಿಮ್ಮನ್ನು ನೋಡಿದ್ರೆ ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಅಂದ್ರೆ ಆಗಲ್ಲ, ಮಾಡುವ ಹಾಗೆ ಕಾಣ್ತೀವಿ. ಆದ್ರಿಂದ ಜನಿವಾರಕ್ಕೂ ಗೌರವ ಬರುವುದು ಹಾಕಿದವರಿಂದ, ಹಾಕಿದವರಿಗೆ ಗೌರವ ಬರುವುದು ಜನಿವಾರದಿಂದ. ಎರಡಕ್ಕೂ ಹತ್ತಿರ ಸಂಬಂಧ ಉಂಟಲ್ಲ. ಹಾಕಿದ ಜನಿವಾರಕ್ಕೆ ಗೌರವ ತರುವ ಯೋಗ್ಯತೆ ನಿಮ್ಮದು. ಜನಿವಾರ ಹಾಕಿದ್ರಿಂದ ನಿಮಗೆ ಯೋಗ್ಯತೆ ಅಲ್ಲ. ಯಾಕಿಷ್ಟು ಮಾತಾಡ್ತೇನೆ, ನಮ್ಮ ಜಾತಿಯಲ್ಲಿ ನನಗೆ ಸ್ವಲ್ಪ ಗೌರವ ಕಡಿಮೆ ಸ್ವಾಮಿ, ನಿಮ್ಗೆ ಗೊತ್ತಿರ್ಬೋದು. ಸಾಲು ಅಂತಂದ್ರೆ ಅಷ್ಟಕ್ಕಷ್ಟೇ. ನಮ್ಮ ಜಾತಿಯವರೇ ಹೇಳಿಕೊಂಡು ತಿರುಗುತ್ತಾರೆ, ಅವ ನಮ್ಮೊಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳಿಕ್ಕಿಲ್ಲ, ಅಲ್ಲ ಅವ ಊಟಕ್ಕೆ ಕೂತ ಪಂಕ್ತಿಯಲ್ಲಿ ನಾವು ಕೂತ್ಕೊಳ್ಳುವುದಿಲ್ಲ. ಹಾಗಾಗಿ ನಿಮ್ಮಂತ ಆಚಾರ ಶುದ್ಧ ಇದ್ದವರು ಬಂದಾಗ ನನಗೊಂದು ಸಮಾಧಾನವು ಸಂತೋಷವೂ ಆಗ್ತದೆ. ಆಗ್ಲಿ ಬ್ರಾಹ್ಮಣರಿಗೂ ಸಾಲ್ವನ ಮನೆ ಬಾಗಿಲ ಆದೀತು ಅಂತ ಆಗ್ತದಲ್ಲ. ಹಾಗಾಗಿ ಬನ್ನಿ, ಕೂತ್ಕೊಳ್ಳಿ. ದರ್ಭಾಸನ, ದರ್ಬೆ ಹಾಸಿದ ಆಸನ, ದರ್ಭಾಸನ ನಿಮಗಂತೆ. ಮತ್ತೆ ನಮ್ಮಲ್ಲಿರುವ ಬ್ರಾಹ್ಮಣರಿಂದ ಅರ್ಘ್ಯವೋ ಪಾದ್ಯವೋ ಮಧುಪರ್ಕೋ ಇತ್ಯಾದಿ ಉಪಚಾರ. ಸಂತೋಷ ಆಯ್ತು. ಸ್ವೀಕಾರ ಮಾಡಬೇಕು. ಲೋಪ ಆದ್ರೆ ಕ್ಷಮಿಸಬೇಕು, ಹೆಚ್ಚು ಆದ್ರೆ ಬಿಟ್ಟು ಹೋಗಿ. ನಾವು ಬಿಡುವ ಕ್ರಮ ಇಲ್ಲ, ಬಿಡ್ಲಿಕ್ಕಿಲ್ಲ ನೀವು. ಆದ ಕಾರಣ ನಾವು ಕೊಡುವಾಗಲೇ ಆಲೋಚನೆ ಮಾಡಿ ಕೊಡ್ತೇವೆ, ಯಾವುದು ಬಿಡ್ಲಿಕ್ಕಿಲ್ವೋ ಅದನ್ನು ಕೊಡು. ಕೂತ್ಕೊಳ್ಳಿ. ಒಬ್ಬರೇ ಬಂದದ್ದಲ್ವಲ್ಲ? ನನ್ನ ಹತ್ರ ಮಗಳ? ಅಯ್ಯೋ ಅಲ್ವಾ? ಮಗಳಲ್ಲಪ್ಪ. ಅಲ್ವಾ? ಸೊಸೆ ಅಂತ ಕೇಳಲಿಕ್ಕಿಲ್ಲ ಅಲ್ಲ. ಹಾಗಾದ್ರೆ ನಾನೇ ಮುಖ ನೋಡಿ ಮಾತಾಡ್ಬೇಕು ಅಂತ ಆಯ್ತು. ನೀನೇ ಮಾತಾಡಿಸುದು ಒಳ್ಳೇದು ಅಂತ ಕಾಣ್ತದೆ. ನೀವು ಅವಳನ್ನು ಮುಟ್ಟಿಯೂ ಮುಟ್ಟದವರ ಹಾಗಿದ್ದೀರಿ. ಇಲ್ಲ ಅಲ್ಲಲ್ಲ, ಹಾಗಲ್ಲ, ನಿರ್ಲಿಪ್ತವಾಗಿದ್ದೀರಿ ನೀವು. ಹೌದು ಅಲ್ವಾ? ನಾನೇ ಕರ್ಕೊಂಡು ಬಂದ. ಗೊತ್ತಾಯ್ತು. ಕರ್ಕೊಂಡು ಬಂದದ್ದು ಅಂತಾದ್ರೆ ಕೈ ಹಿಡಿದು ಕರ್ಕೊಂಡು ಬಂದದ್ದಲ್ಲ. ಅಲ್ಲ. ಅಥವಾ ಅವಳು ಕಾಲು ಹಿಡಿದು ನಿಮ್ಮ ಜೊತೆಯಲ್ಲಿ ಬಂದದ್ದು ಅಲ್ಲ. ಒಟ್ಟೊಟ್ಟಿಗೆ ಬಂದಿದ್ದೀರಿ. ಹಾಗೆ ವಿಚಾರಿಸಿ ಬಿಡ್ತೇನೆ. ಹೇಗೂ ಆಯ್ತಲ್ಲ? ನೀನೇ ಮಾತಾಡಿಸು. ನೀವು ಕೂತ್ಕೊಳ್ಳಿ. ನಾನು ಕೂತ್ಕೊಳ್ತೇನೆ. ಹಾ, ಶಾಲ್ವೇಶ. ಹೌದು, ನಾನು ಅಂಬೆ. ಗೊತ್ತಾಯ್ತು, ನೀನು ಅಂಬೆ ಅಂತ ಗೊತ್ತಾಯ್ತು. ಲೋಕಕ್ಕೆ ಅಂಬೆ ಆಗೋ ಯೋಗ್ಯತೆ ಇದ್ದವಳು ಅಂತಲೂ ಗೊತ್ತಾಯ್ತು. ಆಗ್ಲಪ್ಪ, ದೊಡ್ಡ ಮಾತು. ಏನು ಈ ಕಡೆಗೆ ಹೀಗೆ ಬಂದದ್ದು. ಚಕ್ರವರ್ತಿಗಳು ಬರಲಿಲ್ಲ ಒಟ್ಟಿಗೆ? ಯಾವ ಹಸ್ತಿನಾವತಿಯ? ಅವ್ರು ಯಾಕೆ ಬರ್ಬೇಕು? ಮತ್ತೆ ಅವರು ಬರದೆ ಚಕ್ರವರ್ತಿ ನೀವು ಒಬ್ಬಳೇ ಬರುವುದಾ? ಅಲ್ಲ, ಅವರ ಹಸ್ತಿನಾಗಲ್ವ ಚಕ್ರವರ್ತಿ? ಹೌದು, ನಮಗಲ್ವಲ್ಲ. ನೀನೆ ಹೀಗೆ ಸಲುಗೆ ಹೆಚ್ಚು. ಹೌದು. ಊರಿಗೆ ಚಕ್ರವರ್ತಿ ಆದ್ರೂ ತನಗೆ ಗಂಡ ಮಾತ್ರ. ಆಗಲ್ಲ. ಚಕ್ರವರ್ತಿ ಹಸ್ತಿನಾಗಲ್ವ? ಹೌದು. ನನಗಲ್ವಲ್ಲ. ಅಲ್ಲ, ನಿನಗೆ ಚಕ್ರವರ್ತಿ ಆಗೋದು ಅಂತಂದ್ರೆ? ಅಯ್ಯೋ, ನನ್ನ ಚಕ್ರವರ್ತಿ ಯಾರು? ನಿಮ್ಮನ್ನೇ ಲಕ್ಷಿಸಿ ಬಂದದ್ದು. ಏನಿದು? ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು ಸಾಲ್ವೇಶ. ಕನಸು ನನಸಾದ ದಿವಸ ಕಳೆದೋಯ್ತು. ಅಲ್ಲ, ನನ್ನ ಪಾಲಿಗೆ ಬಹು ದಿವಸಗಳಿಂದ ನಿರೀಕ್ಷಿಸ್ತಾ ಇದ್ದಂತಹ ಆ ಕ್ಷಣ ಇದು. ಸುಕ್ಷಣ. ತಕ್ಷಣ ಅಂತ ಹೇಳಲಿಲ್ಲ. ಸಾಲ್ವೇಶ, ವಿಧಿಗೆ ನಮಸ್ಕಾರ ಮೊದಲು. ಎಲ್ಲರೂ ಮಾಡದೆ ಉಪಾಯ ಇಲ್ಲ ಇತ್ತೀಚೆಗೆ. ನಾವೆಣಿಸಿದ್ವಿ ಯಾವುದೂ ಆಗೋದಿಲ್ಲ. ಹೌದು. ಆದರೆ ನನ್ನ ಪಾಲಿಗೆ ಸತ್ಯವಾಯ್ತಲ್ಲ, ನಾನು ಗ್ರಹಿಸಿದ ಹಾಗೆ ಆಯ್ತಲ್ವಾ ಅಂತ ವಿಧಿಗೆ ಮೊದಲು ಪ್ರಣಾಮ. ಇದನ್ನೆಲ್ಲ ಗ್ರಹಿಸಿದ್ದೀನಿ ನಲ್ಲೋ ಮೊದಲೇ. ಅಲ್ಲ, ಹೀಗೆ ಆಗಲಿ ಅಂತ ಹಾಗಾಯ್ತು. ಅಲ್ಲಲ್ಲ, ಯಾವುದು
ಯಾವುದು? ಹಿಂದಿನದ್ದಲ್ಲಿ ಹೇಳಿದ್ದು. ಮತ್ತೆ? ನಾನು ಇಲ್ಲಿಗೆ ಬರುವುದು, ಹಾ. ನೀನು ಮಾತಾಡುವುದು, ಆಹಾ. ಎಲ್ಲರೂ ನಿಬ್ಬೆರಗಾಗಿ ನೋಡುವುದು. ಹಾ. ಈ ಕ್ಷಣ ಇದೆಯಲ್ಲ, ಇದೊಂದು ಕನಸು ಅಂತ ಗ್ರಹಿಸಿಕೊಂಡಿದ್ದೆ ನಾನು. ಹಾ. ಹಾಗಾದೀತು ಅಂತ. ನಿನ್ನನ್ನು ಕಂಡಾಗ ಅಂದಿನ ಗಂಗಾ ತೀರದಲ್ಲಿ ನಾವು ಮಾಡಿದಂತಹ ಸಂವಾದಗಳು ಏನಿದೆ, ಆ ಸಂವಾದಗಳು ನೆನಪಾಗುತ್ತದೆ ಒಂದೊಂದೇ ಒಂದೊಂದೇ. ನನಗೆ ಈಗ ಕಾಣುತ್ತದೆ ಇದು ಕನಸೇ ಆದ್ರೆ ಒಳ್ಳೇದು. ಯಾಕೆ? ಎಚ್ಚರ ಆಗುವಾಗ ನನ್ನ ಫಲಂಗದಲ್ಲಿ ನಾನು ಸುಖವಾಗಿರ್ತೇನಲ್ಲ. ಇಲ್ಲ 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 ಇಲ್ಲ. ಯಾಕಂದ್ರೆ ಒಮ್ಮೆ ಆದಂತಹ ಘಟನೆ, ಒಮ್ಮೆ ಆಡಿದಂತಹ ಮಾತು ಸುಳ್ಳಾಗುವುದಕ್ಕೆ ಸಾಧ್ಯವೋ? ಅಂದ ಆಡಿದಂತ ಮಾತೇನು, ನಮ್ಮ ಕಣ್ಣುಗಳು ಮಾತಾಡಿದಂತಹ ಪರಿಯೇನು, ನಾವು ಮಾತಾಡಿದ್ದು, ಭಾಷೆ ಕೊಟ್ಟದ್ದು ಏನ್ ಮಾಡುದು? ಸಮಯಾವಕಾಶ ಅಲ್ಲಿ ಕಡಿಮೆ ಇತ್ತು ನಮಗೆ, ಇಲ್ಲದ್ರೆ ಇನ್ನೂ ಅದೇ ಪ್ರಸಂಗ ಇಡೀ ಆಗ್ತಿತ್ತು. ಹೌದು, ಅದು ಏನ್ ಮಾಡೋದು? ನಮ್ಮ ಪುಣ್ಯ ಈ ಪ್ರಸಂಗಕ್ಕೆ ಸ್ವಲ್ಪ ಅವಕಾಶ ಉಳಿತಲ್ಲ. ಆ ಭಾಷೆ ಕೊಟ್ಟ ಹಾಗೆ ಅಂದು ನಾವು ಏನು, ನಾನಲ್ಲ, ಅಂದು ನಾವು ಏನು ಸಂಕಲ್ಪ ಮಾಡಿದ್ದೆವೋ ಆ ಸಂಕಲ್ಪಕ್ಕೆ ಮಧ್ಯದಲ್ಲಿ ವಿಘ್ನಗಳು ಬಂತು ಬಿಡು, ದೊಡ್ಡ ವಿಷಯ ಅಲ್ಲ ಅದು. ಅಲ್ಲಪ್ಪ, ವಿಘ್ನಗಳು ಹೋಗಲಿ. ಅಂದು ನಾವು ನಾನು ಭಾಷೆ ಕೊಟ್ಟ ಹಾಗೆ ಭಾಷೆಗೆ ಸರಿಯಾಗಿ ನಿನ್ನನ್ನು ಸೇರುವುದಕ್ಕಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ ನಾನು. ನಾನು ನೀನಾಗಲೇ ಬ್ರಾಹ್ಮಣರಲ್ಲಿ ಹೇಳಿದ್ದೆ, ಮಗಳೋ ಸೊಸೆಯೋ ಅಂತ. ಹೌದೌದು ಹೌದು, ಅಂದ್ರೆ ಅವರ ಪ್ರಾಯ ನೋಡುವಾಗ ಬೇರೆ ಎಂತದ್ದಾಗಲಿ. ಹೌದಪ್ಪ. ಆಗ ನನಗೆ ಅನ್ನಿಸಿತು, ಮನೆ ಮಗಳಾಗಿ ಬಂದಿದ್ದೇನೆ, ಈ ಮನೆಯ ಸೊಸೆಯಾಗಿ ಬಂದಿದ್ದೇನೆ. ಈ ಮನೆಯ ಸೊಸೆಯಾಗಬೇಕಿದ್ದ ನಿನ್ನ ವಾಮಭಾಗದಲ್ಲಿ ಕುಳಿತುಕೊಳ್ಳಬೇಕು. ನಾನು ವಾಮಭಾಗದಲ್ಲಿ ಕುಳಿತುಕೊಂಡಾಗ ಜನರೆಲ್ಲ ಎದ್ದು ನಿಂತು ಉಘೇ ಉಘೇ ಅಂತ ಹೇಳಬೇಕು. ಸುಮಂಗಲಾಂಗಿಯರು ಬಂದು ನಮಗೆ ಆರತಿ ಎತ್ತಬೇಕು, ಅಕ್ಷತೆ ಹಾಕಬೇಕು. ಈ ಕನಸುಗಳು ಒಂದೋ ಎರಡೋ ಮೂರೋ, ಹಾಗಾಗಿ ಒಂದೊಂದು ಅಕ್ಷತೆಗೆ ಒಂದೊಂದು ಕನಸು. ಇದೆಲ್ಲ ನನಸಾಗುವುದಕ್ಕಾಗಿ, ನಿನ್ನನ್ನು ಸೇರುವುದಕ್ಕಾಗಿ ಓಡೋಡಿ ಬಂದಿದ್ದೇನೆ ಸಾಲ್ವಾ. ನನ್ನನ್ನು ಸ್ವೀಕರಿಸು ನೀನು. ನನಗೆ ಆಶ್ಚರ್ಯ ಆದ್ದು ಅದೊಂದು ನಿನಗೆ ನೆನಪುಂಟಲ್ವ? ಯಾವುದು? ಪೇಳಿದಂದದಿ. ಹೌದು, ಅಂದು ಪೇಳಿದಂದದಿ. ಅಂದು ಪೇಳಿದಂದದಿ ಇಂದು ಬಂದದ್ದ. ಈಗ ಅಂದಾದ ಮೇಲೆ ಹಿಂದೆ ಬರುವುದಾ ಅಲ್ಲ ನಡುವೆ ಕೆಲವು ದಿವಸ ಬರ್ತದ? ಮಧ್ಯದಲ್ಲಿ ಸ್ವಲ್ಪ ಏನೋ ಆಗಿ ಹೋಯಿತು ಸ್ವಲ್ಪ. ಯಾಕಂದ್ರೆ ಎಷ್ಟೋ ಸಲ ಬದುಕಿನಲ್ಲಿ ನಿರೀಕ್ಷಿಸಿದ ಹಾಗೆ ಆಗುವುದಿಲ್ಲ. ಹೌದೌದು, ಘಟನೆಗಳು ಹೀಗೇ ಆಗಬೇಕು ಅಂತ ನಾವು ಪೂರ್ವಯೋಜಿತವಾಗಿ ಮಾತಾಡುವುದಕ್ಕೆ ಆಗುವುದಿಲ್ಲ. ಹಾಗೆ ಹೋಗುತ್ತದೆ ಕೆಲವು ಸಲ. ಹೋಗ್ತದೆ. ಕೆಲವರಿಗೆಲ್ಲ ಕಳೆದ ವರ್ಷ ಹಸಿವೆ ಅದ್ದಕ್ಕೆ ಈ ವರ್ಷ ಊಟ ಮಾಡಿದ್ರು ನಡೀತದೆ. ಆದ್ರೆ ಎಲ್ಲರಿಗಲ್ವಲ್ಲ? ಎಲ್ಲರಿಗಲ್ಲ. ಹೌದು, ಅದು ಗೊತ್ತುಂಟಲ್ಲ ನಿನಗೆ. ಹೌದು, ಗೊತ್ತಿದ್ದು ಮಾತಾಡ್ತೀಯಲ್ಲ ಇಂಥದ್ದು. ಇಂಥ ಮಾತ್ಯಾಕೆಂಬೆವರಿದೆ ಸುಂದರಾಂಗಿ ನೀನು. ಇಂಥ ಮಾತ್ಯಾಕೆಂಬೆವರಿದೆ ಸುಂದರಾಂಗಿ ನೀನು. ಇಂತೆ ಭೀಷ್ಮನೊಡನೆ ಬೋದೆ ಬಲ್ಲೆ ಬಲ್ಲೆ ನಾನು. ಬಲ್ಲೆದೊಳೆಲ್ಲರ ಗೆಲ್ದು ನಿಮ್ಮ ನೊಯ್ದ ನವನು. ಎಂತು ಬಂದು ಎನ್ನ ಬಯಸುತ್ತೀರ್ಪೆ ಈಗ ನೀನು ಸುಂದರಾಂಗಿ ನೀನು. ಅಂಬಾ ಸಾಲ್ವೇಶ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಹೌದಾ? ಯಾಕೆ? ನನ್ನ ಪುಣ್ಯ ಅಲ್ಲ, ಆ ಶಬ್ದದ ಅರ್ಥವನ್ನು ಎಣಿಸಿ. ಏನು ಅಂಬಾ ಅಂತಂದ್ರೆ ಅರ್ಥ ಏನು? ಅದು ಅದೇ, ಅದನ್ನೆಣಿಸಿಯೇ ಸಂತೋಷ ಆಗುದು. ಅಯ್ಯೋ, ಇದು ಇವಳು ಅವಳು. ಇವಳನ್ನು ಅಲ್ಲಿ ನೋಡುದು ನಾನು, ಮತ್ತೆ ಅಲ್ಲಿ ನೋಡುವುದು ಕ್ಷೇಮ ಅಂತ ಇತ್ತೀಚೆಗೆ ಅರ್ಥ ಆಗಿದೆ. ಯಾಕೆ ಅವತ್ತು ಕೊಟ್ಟ ಮಾತು. ಹೌದಪ್ಪ, ನಾಳೆ. ಹೌದು, ನಾಳೆ ಅಂತಂದ್ರೆ ಮರುದಿವಸದ ಸೂರ್ಯೋದಯದ ಲೆಕ್ಕ ಅಂತ. ಹೌದು ಹೌದು. ಇನ್ಯಾವಾಗಲೂ ಅಲ್ವಲ್ಲ? ಅಲ್ಲ ಅಲ್ಲ. ಮತ್ತೆ ಇವತ್ತಿಗೆ ಎಷ್ಟೋ ದಿನ ಕಳೆದೋಯ್ತು. ಅಲ್ಲ, ನಾಂದಿ ಆದದ್ದಲ್ಲಿ ಅಲ್ವಾ? ಅಲ್ಲ, ನಾಂದಿ ಆದ್ದಕ್ಕೂ ಅದಕ್ಕೊಂದು ಅವಧಿ ಅಂತ ಇಲ್ವಾ? ಉಂಟು. ಯಾವ ವರ್ಷಕ್ಕೆ ಮೊದಲೇ ನಾಂದಿ ಮಾಡೋ ಕ್ರಮ ಇಲ್ಲಲ್ಲ ಯಾವುದಕ್ಕೂ. ಆದ್ರೆ ಎಷ್ಟೋ ಸಲ ಪರಿಸ್ಥಿತಿ ಹಾಗೆ ಮಾಡ್ತದೆ. ಅದು ಪರಿಸ್ಥಿತಿಯೇ ಮಾಡಿದ್ದು ಅಂತ ನನಗೂ ಕಾಣ್ತದೆ. ಮನುಷ್ಯರು ಮಾಡಿದ್ದಲ್ಲ, ಪರಿಸ್ಥಿತಿಯೇ ಮಾಡಿದ್ದು. ಅವತ್ತಿನ ಹಾಗೆ ಸುಂದರಿಯಾಗಿಯೇ ಇದ್ದೀಯೇ. ಹೌದಾ? ಅದೇ ಚಲನವಲನ, ಅದೇ ಕಣ್ಣೋಟ,
ಅದೇ ಬಿಳುಪಾದ ಹಲ್ಲನ್ನು ಬಿಟ್ಟು ನಗ್ತಿ, ಇನ್ನೊಮ್ಮೆ ಅದೇ ಹೇಳ್ತೀಯ? ಕೇಶರಾಶಿ, ಅದೇ ಮೈ, ಎಲ್ಲ ಹೌದು, ಸುಂದರಾಂಗಿ. ನೀನು ಇನ್ನೊಮ್ಮೆ ಹೇಳು, ಮತ್ತೊಮ್ಮೆ ಹೇಳು, ಮಗದೊಮ್ಮೆ ಹೇಳು, ಸಂತೋಷವಾಗ್ತದೆ. ಅಯ್ಯೋ ಹೇಳಬಹುದಿತ್ತೆ, ಅಷ್ಟು ಹೊತ್ತು ನೀನನ್ನೇ ನೋಡ್ತಾ ಇರ್ಬೇಕಲ್ಲ, ಇಲ್ಲದ್ರೆ ಹೇಳ್ಬೋದಿತ್ತು. ನೋಡದೆ ಏನು ಅಂತಹ ಸೌಂದರ್ಯಯುಕ್ತವಾದ ಆ ಲಾಲಿತ್ಯಪೂರ್ಣವಾದ ಹ. ನಿನ್ನ ಈ ಇರವನ್ನು ಕಂಡಾಗ ಇವಳು ಬದಲಾಗಲೇ ಇಲ್ವೋ ಬದಲಾದೇನೋ ಅಂತ ಕಂಡಿತು. ಆದರೆ ನಾಲಗೆ ಒಂದು ಬೇರೆ ಆಗಿದೆ. ತಪ್ಪಿತಾ? ತಪ್ಪಲಿಲ್ಲ, ನಿನ್ನ ಮಟ್ಟಿಗೆ ಸರಿಯೇ. ಹೌದಾ? ನಿನಗೆ ತಪ್ಪು ಅಂತ ಹೇಳಲಿಕ್ಕೆ ನಾನು ಯಾರು? ನಮಗೊಂದು ಅಧಿಕಾರ ಆದ್ರೂ ಬೇಡ ನಿನ್ನದು ತಪ್ಪು ಅಂತ ಹೇಳಬೇಕು ಅಂತಾದ್ರೆ. ಅಲ್ಲ, ಇಲ್ಲಿ ಅಧಿಕಾರ ಅಲ್ಲ, ಯಾಕೆ ಅಲ್ಲ, ಅದಲ್ಲ? ಅಧಿಕಾರವೇ ಬೇಡ, ಅಧಿಕಾರ ಇಲ್ಲ. ನಾನು ಅದೇ ಹೇಳಿದ್ದು, ಓಹೋ. ಅಧಿಕಾರವೇ ಇಲ್ಲ. ಆದ ಏನಾಗಿದೆ? ಕಾರಣ ನೀನು ಹೇಳಿದ್ದು ಸರಿಯೇ, ಹ. ಆದರೆ ನನ್ನಲ್ಲಿ ಪ್ರಯೋಜನ ಇಲ್ಲ. ಯಾಕೆ? ನೀರು ನಮ್ಮ ಬಾವಿಯದ್ದೇ ಶುದ್ಧ ಸಿಹಿ ನೀರೇ, ಹ. ನಮ್ಮ ಕೊಡಪಾನವನ್ನೇ ಕೆಳಗಿಳಿಸಿ ತೆಗೆದದ್ದು. ಬಾಯಾರಿಕೆ ಇಲ್ಲದವನಿಗೆ ಎಷ್ಟೊಳ್ಳೆ ನೀರಾದರೆ ಎಂತ ಪ್ರಯೋಜನ? ಅದು ಪ್ರಯೋಜನ ಅಲ್ವಾ? ಅಲ್ಲ, ಶೀತಬಾಧೆಯಿಂದ ನರಳುತ್ತಾ ಇದ್ದವನಿಗೆ ಈ ತಣ್ಣೀರು ಬೇಕಾ? ನನಗೆ ಶೀತಬಾಧೆ ಆಗಿದೆ, ಬಾಯಾರಿಕೆ ಇಲ್ಲ, ನಿನಗೆ ಅರ್ಥ ಆಯ್ತಾ? ಸ್ವಲ್ಪ ಬಿಸಿ ಮಾಡಿ ಕುಡಿಯುವುದಪ್ಪ. ಅದೇ ಬಿಸಿ ಮಾಡಿದ ಮೇಲೆ ಮತ್ತೆ ಕುಡಿಯೋದು ನಾವು ಬೇರೆ, ನೀನು ಕೊಟ್ಟದ್ದಲ್ಲ. ಅದ್ಯಾಕೆ ಆಗುದ? ನಾನು ಕೊಟ್ಟದ್ದ. ಏನೋ ಮಾತಾಡ್ತಿ, ಸುಮ್ಮನೆ ಪ್ರಯೋಜನ ಇಲ್ಲ. ಅಲ್ಲ, ಏನು ಆಗಿದೆ ಅಂತ ಏನೋ ಬೇಕಲ್ಲ? ಪರಿಣಾಮ ಉಂಟು ಅಂತ ತಿಳಿದು ಇಂಥ ಮಾತನ್ನಾಡ್ತಿ ಅಂತಾದ್ರೆ ಅದು ಬರಿದೆ, ಉಪಯೋಗ ಇಲ್ಲ. ಬರೀ ಶುಷ್ಕ ಆಗಿ ಹೋಯ್ತಾ? ಮತ್ತೇನೆಂಥದ್ದು? ನಿನಗೆ ಮಾತಾಡುವ ಅಧಿಕಾರ ಆದ್ರೂ ಉಂಟು ಇದನ್ನೆಲ್ಲ? ಓ ಸಾಲ್ವಾ, ನಿನಗೆ ಮೊದಲು ಹೇಳಿದ ಹಾಗೆ ನಿನ್ನನ್ನು ಮೆಚ್ಚಿ ಇವತ್ತು ಒಲಿದು ಬಂದಿದ್ದೇನೆ. ಸಾಲೋನ ವಿಷಯದಲ್ಲಿ ಭಾವಶುಷ್ಕ ಆಗುವುದು ಎಲ್ಲಿಯಾದ್ರೂ ಉಂಟಾ? ಸಾಧ್ಯವಾದು? ಅಲ್ಲ, ನಾನು ಆಲೋಚನೆ ಮಾಡೋದು ಭೀಷ್ಮನ ವಿಷಯದಲ್ಲಿ, ಸಾಲನ ವಿಷಯದಲ್ಲಿ ಅಲ್ಲ. ನಮ್ಮದೆಲ್ಲ ಆಗಿ ಮುಗಿಯಿತು, ನಮಗೊಂದು ಪಿಂಡ ಹಾಕಲಿಕ್ಕೆ ಮಾತ್ರ ಉಳಿದದ್ದೀಗ. ಇನ್ನದು ಹಾಗಲ್ಲ, ಭೀಷ್ಮನ ವಿಷಯ. ಹೇಗೆ ಸ್ವಯಂವರ ಮಂಟಪಕ್ಕೆ ಪ್ರವೇಶ ಮಾಡಿ ಕಾಡಿನ ಮೃಗಗಳ ಮಧ್ಯೆ ರಾಜ ಮೆರೆಯುವಂತೆ ತನ್ನ ಪರಾಕ್ರಮದಿಂದ ಉಳಿದವರನ್ನೆಲ್ಲ. ಅವನ ಸುದ್ದಿ ಬೇಡಪ್ಪ, ಅವನು ಸುಮ್ಮನೆ ಯಾಕೆ ಅವನು? ನಾನು ಆ ವ್ಯಕ್ತಿತ್ವವನ್ನು ಕಂಡದ್ದು ನಿಮ್ಮಲ್ಲಿ, ಅವರಲ್ಲಿ ಎಂತದ್ದು ಸುಮ್ಮನೆ. ಅದೇ ಎರಡೂ ಸಮಾವೇಶ ಆದರೆ ಬಹಳ ಕಷ್ಟ ಆಗ್ತದೆ. ಯಾವುದು ಸತ್ಯ ಅಂತ ಯಾರಿಗೊತ್ತು? ಅಂತೂ ಬಂದವ ಕಣ್ಣ ಚಲನೆಯಿಂದಲೇ ನನ್ನ ರಥವನ್ನೇರಿ ಅಂತ ನಿಮ್ಗೆ ಹೇಳಿದ. ಆಹಾ, ಏನು ಸಂತೋಷದಿಂದ ಮೂವರ ಮಾಲಿಕೆ ಹಿಡ್ಕೊಂಡೆ ರಥ ಏರಿದ್ರಿ. ಅಯ್ಯೋ, ಸಂತೋಷದಲ್ಲಿಯಾ? ರಥ ಏರಿದ್ದೌದಾ? ಹೌದು. ಅದರ ಅರ್ಥ ಏನು? ಇಲ್ಲಿ ಸೇರಿದ ಅಷ್ಟೂ ಅನುಪಾಲನನ್ನೆಲ್ಲ ಪರಾಕ್ರಮದಿಂದ ಗೆದ್ದಿದ್ದೇನೆ ಅಂತ ಸ್ಥಾಪನೆ ಮಾಡಿಬಿಟ್ನಲ್ಲ ಭೀಷ್ಮ. ಹಾ, ನಾನೊಬ್ಬ ಸ್ವಲ್ಪ ಅಧಿಕ ಪ್ರಸಂಗ ಮಾಡಿದೆ. ನನಗೊಂದು ಸಂಕಟ, ನಮ್ಮದಕ್ಕೆ ಹಿಮ ಕೈ ಹಾಕ್ತಾನಲ್ಲ ಅಂತ. ಹೋಗಿ ನಿಲ್ಲು ಅಂತ ಅದು ನಿಂತದ್ದೆ. ನನ್ನ ಸಾಲು ನಿಲ್ಲಬೇಕಲ್ಲ. ಅಲ್ಲ, ನಾ ಬಿದ್ದೆ, ಅದನ್ನು ನೀನು ನೋಡ್ಲಿಲ್ಲಲ್ಲ. ನೀನು ಆ ಕಡೆ. ಅಲ್ಲಿ ಒಟ್ಟು ಗೊಂದಲವೇ ಆಗಿ ಹೋಯ್ತು. ಗೊಂದಲ ಎಂಥದ್ದು ಆಗ್ಲಿಲ್ಲ, ಸ್ಪಷ್ಟ ಆಗಿತ್ತು. ನಾನು ಭೀಷ್ಮನ ಕೈಯಲ್ಲಿ ಪೆಟ್ಟದಿಂದ ಬಿದ್ದೆ, ನೀನು ಭೀಷ್ಮನ ಜೊತೆಯಲ್ಲಿ ಹೋದೆ. ನಾನು ಎಷ್ಟು ತಿರುಗಿ ನೋಡಿ ಕಣ್ಣೀರು ಹಾಕಿದ್ದು ನೀನು ಇಲ್ಲೇ ನೋಡಿದ್ದೇನೆ. ಅದೇ ಗಂಗಾ ನದಿಯಲ್ಲಿ ಸ್ವಲ್ಪ ಪ್ರವಾಹ ಹೆಚ್ಚುಂಟು ಅಂತ ಕೆಲವರು ಹೇಳೋದು ಕೇಳಿದೆ ನಾನು. ಉಪ್ಪು ನೀರು ಬಂದಿದೆ ಈಗ ಅಂತ. ನಿನ್ನ ಕಣ್ಣೀರೇ ಇರಬೇಕು. ಮಾತಾಡ್ತಾಳು ಅವಳು. ಅಲ್ಲ, ಭೀಷ್ಮ ನಿನ್ನನ್ನು ಗೆದ್ದು ಕೊಂಡೋದ್ ಹೌದಲ್ವಾ? ಹೌದು. ಅರಗುವರಿಯರಾದ ನೀವೆಲ್ಲ ನೋಡಿ, ನಿಮ್ಮೆದುರಿನಲ್ಲಿ ಇವರ ಸಾಹಸವನ್ನೆಲ್ಲ ಪರೀಕ್ಷೆ ಮಾಡ್ತೇನೆ, ಹೌದು, ನನ್ನ ಯೋಗ್ಯತೆಯನ್ನು ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿ ಭೀಷ್ಮ ಸ್ವಯಂವರದ ಪಣ ಪ್ರಕಾರ ನಿಮಗೆ ಅಧಿಕಾರಿಯಾಗಿ ವರನಾಗಿ ನಿಮ್ಮನ್ನು ಹೊತ್ತುಕೊಂಡು ಹೋದ. ಅಲ್ಲಿಗೆ ಭೀಷ್ಮನ ವಶಳಾದೆ. ಭೀಷ್ಮನ ಸೊತ್ತು ನೀನು ಬಂದು ಇನ್ನೊಬ್ಬನ ಹತ್ರ ನಾನು ಅವತ್ತು ಮಾತು ಕೊಟ್ಟ ಹಾಗೆ ಯಾಕಿಂತ ದುರ್ಬುದ್ಧಿಯದ್ದೆಲ್ಲ ಮಾತಾಡ್ತೀನಿ? ಓ, ಭೀಷ್ಮ ಹೇಗೆ ತಪ್ಪಿಸಿಕೊಂಡು ಬಂದ್ಯಾ ಭೀಷ್ಮನಿಂದ? ತಪ್ಪಿಸಿಕೊಂಡಲ್ಲ, ಸರಿಯಾದ ದಾರಿಯಲ್ಲೇ ಬಂದಿದ್ದೆ. ಅದು ಸರಿಯಾದ ದಾರಿಯಲ್ಲೇ ಹೋದದ್ದಲ್ಲ ಅಂತ. ಭೀಷ್ಮನ ಬಳಿಗೆ ಹೋಗಿದ್ದೇನೆಂಬ ಕಾರಣಕ್ಕಾಗಿ ಅಲ್ವೋ ಇಂತ ಗೆದ್ದಿದ್ದಾನೆ. ಪಂಥದೊಳೆಲ್ಲರ ಗೆಲ್ದು ಒಯ್ದಾನವನು. ಸಾಲ್ವೇಶ ಕೇಳಲಿಕ್ಕೆ ಅಧಿಕಾರ ಹಿಂದೆನ ಭೀಷ್ಮನೋಳು ಮನವಿಡದೆ ಸುಂದರತೆಗೆ ಮೆಚ್ಚಿಕೊಂಡಿರ್ಪಳೆಲ್ಲ ಮಂದಮತಿಯ ಅಪಹರಿಸಿಕೊಂಡೊಯ್ದನವನು ಬಂದಿಯನ್ನು ಬಿಡದೆಲ್ಲ ಪರಿಗ್ರಹಿಸು ನೀನು. ಅಪಹರಿಸಿಕೊಂಡೊಯ್ದನವನು ಪರಿಗ್ರಹಿಸು. ಸಾಲ್ವೇಶ,
ಕಾಶಿಯಲ್ಲಿ ಆದಂತಹ ಘಟನೆಗಳು ಹೌದು, ನಿನಗೂ ನೆನಪಿದೆ, ನನಗೂ ನೆನಪಿದೆ. ಉಂಟೇ ಉಂಟು. ಭೀಷ್ಮಾಚಾರ್ಯರ ವ್ಯಕ್ತಿತ್ವದ ಬಗ್ಗೆ ಯಾವ ವಿಶ್ಲೇಷಣೆಯೂ ಬೇಕಾಗಲ್ಲ. ಆ ಬೇಡಪ್ಪ. ವ್ಯಕ್ತಿತ್ವವೇ ಹಾಗೆ ಅದು. ಹೌದೌದು, ವಿಶ್ಲೇಷಣೆಗೆ ಸಿಕ್ಕಲಿಕ್ಕೆ ಇಲ್ಲ ಅದು. ಸಿಗ್ಲಿಕ್ಕೆ ಇಲ್ಲ. ಭೀಷ್ಮಾಚಾರ್ಯರ ಪ್ರವೇಶವಾದಾಗ ಹ್ಞೂ ಎಲ್ಲ ರಾಜಾದಿರಾಜರೆಲ್ಲ ನೆಲನೋಟಕರಾದ ಹೌದಲ್ಲ. ಹೌದಪ್ಪ. ಹಾಗೆಂತ ಅವರಲ್ಲಿ ಶೌರ್ಯ ಇಲ್ಲ ಅಂತ ಅರ್ಥ ಅಲ್ಲ, ಅವರಲ್ಲಿ ಪರಾಕ್ರಮ ಇಲ್ಲ ಅಂತ ಅರ್ಥ ಅಲ್ಲ. ಅಷ್ಟಿಲ್ಲ. ವ್ಯಕ್ತಿತ್ವ, ಅಷ್ಟಿಲ್ಲ. ಆ ವ್ಯಕ್ತಿತ್ವ ಎದುರು ಬಂದಾಗ ಯಾವುದೊಂದು ಮಿಂಚೆ ಅದು. ಹೌದಪ್ಪ. ಅಲ್ವೋ? ನಿನ್ನ ಪ್ರವೇಶವಾಯಿತು ಆ ಹೊತ್ತಲ್ಲಿ. ಹಾಂ ಎಲ್ಲರನ್ನೂ ನೆಲನೋಟಕರನ್ನಾಗಿ ಮಾಡಿದಂತ ಆ ವ್ಯಕ್ತಿತ್ವದ ಮುಂದೆ ನಾವು ಮೂವರು ಹೆಣ್ಣು ಮಕ್ಕಳು ಏನು ಮಹಾ. ಎಲ್ಲರೂ ಅಂಜಿ ಗಡಗಡ ಗಡಗಡ ನಡುಗುತ್ತಿರುವಂತ ಹೊತ್ತಿಗೆ ನಾವು ಹೋಗಿ ಹಾಗೆ ಅಂತ ಮಾತಾಡುವುದಕ್ಕೆ ಹೆಣ್ಣು ಮಕ್ಕಳಿಗೆ ಅಧಿಕಾರ ಇದೆಯಾ? ಒಂದು ವೇಳೆ ಅಲ್ಲಿ ಏರು ಧ್ವನಿಯಲ್ಲಿ ನಾವು ಮಾತಾಡಿತ್ತು ಅಂತ ಆದ್ರೆ ಅದು ಸಂಸ್ಕಾರ ಅಂತ ಅನ್ನಿಸಲ್ಪಡ್ತದ. ಹಾಗಾಗಿ ನಮ್ಮೊಳಗೆ ಚಡಪಡಿಸ್ತಾ ಇರುವಾಗ ಅವರ ಧ್ವನಿ ಕೇಳಿತು, ಏರಿರಿ ಎಮ್ಮಯ ರಥವನ್ನು. ನಮಗೆ ಗೊತ್ತಿಲ್ಲದೆ ಏರಿ ಹೋಯ್ತು. ಏರಿ ಹೋದದ್ದೇನು? ನಮ್ಮ ಶಕ್ತಿಯಿಂದಲ್ಲ, ಆ ಒಂದು ಗುಡುಗಿನಿಂದ. ಅದಂತಹ ಗುಡುಗದು. ಭೀಷ್ಮ ಧ್ವನಿ ಎಂಬ ಗುಡುಗೆ ನಿಮ್ಮನ್ನು ಗುಡುಗೆ ನಮಗೆ ಅರಿವಿಲ್ಲದಂತೆ ರಥದ ಮೇಲೆ ನಾವು ಹತ್ತಿಕೊಂಡು ಹೋದೆವು. ಕೆಲವು ಸಲ ಗುಡುಗು ಬಂದ್ರೆ ಇಲ್ಲಿಂದ ಎಲ್ಲಿಗೂ ಹತ್ತಿಸಿ ಬಿಡ್ತದಲ್ಲ. ಆದರೆ ಆ ಗುಡುಗಿನ ಶಕ್ತಿ ಏನು? ಆ ಶಕ್ತಿಯೇ ಇವರನ್ನು ಮೇಲೆ ಕೊಂಡೋದಾಗ ನನ್ನ ಅಂಬೆಯಲ್ಲಿ ಹೇಗೆ ಇಂಥ ಒಂದು ಮನಸ್ಸನ್ನು ಅರಿಯದೆ ಹೋದೆಯ ನೀನು? ನೀನು ರಥ ಏರಿದ ಮೇಲೆ ನಿನ್ನ ಮನಸ್ಸು ಎಂತದ್ದು ಅಂತ ನಾನು ಇರಲಿ ಆಲೋಚನೆ ಮಾಡಬೇಕು. ನೀನು ಹೊಡೆತತಿ ಅಲ್ಲ, ಹೇಳಬಾರ್ದು, ಹೊಡೆತ ಅಲ್ಲ, ಭೀಷ್ಮನ ಜೊತೆಯಲ್ಲಿ ನೀನು ನೆಲದಲ್ಲಿ ಹೌದು ಒದೆತ ತಿಂದಾಗ ಹೌದು ಅದು ನನ್ನ ಎದೆಗೆ ಒದ್ದ ಅನುಭವವಾಗಿ ನಾನೆಷ್ಟು ರೋಧಿಸಿದ್ದೇನೆ ಗೊತ್ತುಂಟ ನನಗೆ. ಅದು ನಿಮಗೆ ಎಲ್ಲಿ ಅರ್ಥವಾಗಿಲ್ಲ. ಭೀಷ್ಮ ಮೆಟ್ಟುವಾಗ ನನಗೆ ಹೆಚ್ಚು ನೋವಾಗಲಿಲ್ಲ, ಸ್ವಲ್ಪ ಮೊದಲೇ ನೋವಾಗಿತ್ತು, ಅದು ಬೇರೆ ಅಲ್ವೋ? ಅಂತೂ ನಿನ್ನ ನೋವಿನಲ್ಲಿ ನಾನು ಕೂಡ ನಿನಗೆ ಮೆಟ್ಟಿದ್ದು ಅಂತ ಖಂಡಿತ. ಹೌದಪ್ಪ, ಅದು ಯಾವಾಗಲಾಗೆ ಹೆಣ್ಣಿನ ನೋವು ಇನ್ನೊಬ್ಬರಿಗೆ ಅರ್ಥವಾಗುವುದೇ ಇಲ್ಲ. ಕೇವಲ ನಮ್ಮ ನಿಲುವಿನ ನೇರಕ್ಕೆ ಹೆಣ್ಣನ್ನು ಅರ್ಥ ಮಾಡಿಕೊಳ್ಳುವುದು. ಆಯ್ತು, ಹಸ್ತಿನೆಗೆ ಬಂದೆವು ನಾವು. ಹಸ್ತಿನೆಗೆ ಬಂದು 1 ತಿಂಗಳು ಇದ್ದೆವು ಅಲ್ಲಿ. ಒಳ್ಳೆದಾಯ್ತು. ಭೀಷ್ಮನಿಗೆ ವಿವಾಹವಾಗುವುದಕ್ಕೆ ಆಗುವುದಿಲ್ಲ, ಅದರಿಂದಾಗಿ ನಾವು ಬಂದದ್ದಲ್ಲ. ಅಲ್ಲಿ ಹೋದಾಗ ಪರಿಸ್ಥಿತಿ ಆದದ್ದೇ ಬೇರೆ. ನಾವು ತಿಳ್ಕೊಂಡದ್ದು ಹೇಗೆ? ಸಾಲ್ವೇಶ ನನ್ನ ಹೃದಯದಿಂದ ಮರೆಯಾಗಲಿಲ್ಲ, ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ನಾವು ಹಸ್ತಿನೆಗೆ ಹೋದದ್ದು ಹೌದು. ಅಲ್ಲಿ ಹೋದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ನಮಗೆ ಮದುವೆ ಆಗುವುದಕ್ಕೆ ಕೆಲವೊಂದು ವಿಧಿ ನಿಷೇಧಗಳಿದೆ, ತಮ್ಮನನ್ನು ತೋರಿಸ್ತಾರೆ. ದುರದೃಷ್ಟ ಅಲ್ವಾ ಇದು? ಅಲ್ವೋ? ಭೀಷ್ಮ ಮದುವೆ ಆಗುವುದಿಲ್ಲ ಅಂತ ಹೇಳಿದ್ದು ಹೌದು. ಅಲ್ಲಿ ಹೇಳ್ಬೋದಿತ್ತಲ್ಲ, ಬಿಡ್ಬೋದಿತ್ತು. ಅದೇ ಕೇಳಿದ್ರು, ಇದೇ ವಿಷಯವನ್ನು ನೀವು ಅಲ್ಲಿ ಹೇಳ್ಬೋದಿತ್ತಲ್ಲ. ಈ ಒಂದು ಘಟನೆ ಆದ ಮೇಲೆ ಹೇಳಬಹುದಿತ್ತು, ಮಾಡಬಹುದಿತ್ತು, ಇದು ಏನು ಹೇಳ್ಬೋದಲ್ಲ. ಹೌದೌದು. ಬಂದೆವು, ವಿಷಯವನ್ನು ಪ್ರಸ್ತುತಿಪಡಿಸಿದೆವು, ನನ್ನ ಮನದ ಅಂತರಂಗವನ್ನು ಹೇಳಿಕೊಂಡೆ ಭೀಷ್ಮನಲ್ಲಿ. ಏನು ಅಂತ ಹೇಳಿದೆ? ವಿಚಿತ್ರ ವೀರ್ಯನನ್ನು ವಿವಾಹವಾಗಬೇಕು ಅಂತ ಮನವಿಯನ್ನಿಟ್ಟಾಗ ಅಂಬಿಕೆ ಅಂಬಾಲಿಕೆಯರು ಅಂತಃಪುರವನ್ನು ಸೇರಿದರು. ನಾನು ನಿಂತೆ. ನೀವು ಹೋಗ್ಲಿಲ್ಲ? ನಾನು ನಿಂತದ್ದು ಸಾಲ್ವನೆಂಬ ದೊಡ್ಡ ದೈತ್ಯ ನನ್ನ ಹಿಂದೆ ಇದ್ದಾರೆ. ದೈತ್ಯ ಅಂತ ವ್ಯಕ್ತಿತ್ವ, ಅದೇ ನನಗೆ ಬಂದಂತಹ ಶಕ್ತಿ. ಆಗ ನೀನು ಗುಡುಗು ಅಂತ ಹೇಳಿದಾಗ ಹೌದು, ಶಬ್ದ ಅರ್ಥ ಎಲ್ಲ ಒಂದೇ. ಅದು ಅಂದ್ರೆ ದೊಡ್ಡದು ಅಂತ ಅರ್ಥ. ದೊಡ್ಡದು. ಅಲ್ಲಿನ ಯಾವ ಪ್ರಜೆಗಳು ಕೂಡ ಭೀಷ್ಮಾಚಾರ್ಯರ ಮುಂದೆ ನಿಂತಾಗ ಕೈಕಾಲು ನಡಗುತ್ತದೋ, ಅಂಬೆ ಕೈಕಾಲು ನಡಗಲಿಲ್ಲ. ಯಾಕೆ? ಸಾಲ್ವ ಹೇಳುವಂತ ಮಂತ್ರದಿಂದ. ಆಗ ನಾನು ಹೆಣ್ಣಾದ ಕಾರಣ ಅಂತ ಎಣಿಸಿದೆ. ಅಲ್ಲಲ್ಲ, ನಾನು ಭಜಿಸ್ತಾ ಇದ್ದದ್ದು ಸಾಲ್ವ ಮಂತ್ರ ಅಲ್ಲದು, ಆ ವ್ಯಕ್ತಿತ್ವ. ಸಾಲ್ವನನ್ನು ಒಡಗೂಡಬೇಕು ಅಂತ, ಸಾಲ್ವನಂತ ಮಹಾ ದೈತ್ಯ ಶಕ್ತಿಯ ಮಡದಿ ಆಗಬೇಕು, ಈ ಆಶೆ ಇದೆಯಲ್ಲ, ಈ ನಿರ್ಧಾರ ಇದೆಯಲ್ಲ, ಈ ನಿರ್ಧಾರವೇ ನನ್ನನ್ನು ಭೀಷ್ಮನ ಎದುರು ಸ್ಥಿರವಾಗಿ ನಿಲ್ಲುವಂತೆ ಮಾಡಿತ್ತು. ಗಟ್ಟಿ ನಿಂತೆ. ನಮ್ಮ ವಿಷಯಗಳನ್ನೆಲ್ಲ ಅರುಹಿದೆ. ನಾನು ಸಾಲ್ವನನ್ನು ಪ್ರೀತಿಸಿದ್ದೇನೆ. ನೀನು ಆಗ ಹೇಳಿದ ಅದನ್ನೆಲ್ಲ ಹೇಳಿದೆ. ಯಾವುದನ್ನು? ನದಿ ತೀರದಲ್ಲಿ ಭೇಟಿಯಾದ ಎಲ್ಲ ಹೇಳಿದ್ದೇನೆ, ಏನೂ ಮುಚ್ಚುಮರ ಇಲ್ಲದೆ ಹೇಳಿದ್ದೇನೆ. ಯಾಕೆ? ನನಗೆ ಸಾಲ್ವನನ್ನು ಸೇರುವಂತ ಒಂದೇ ಉದ್ದೇಶ. ಹೌದಪ್ಪ. ಎಲ್ಲವನ್ನು ಹೇಳಿದಾಗ ನನ್ನ ಮಾತಿಗೆ ಮನಗೊಟ್ಟು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ದಾಂಪತ್ಯದ ಸವಿಯನ್ನು ಅನುಭವಿಸದ ಭೀಷ್ಮ ನನ್ನ ದಾಂಪತ್ಯಕ್ಕೆ ಅನುವು ಮಾಡಿಕೊಡುವುದಕ್ಕಾಗಿ ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾರೆ, ಅದು ಕೂಡ ಬ್ರಾಹ್ಮಣರ ಜೊತೆ. ಹಾಗಾಗಿ ಸಾಲ್ವೇಶ, ಯಾವ ಗಂಡಾದರೂ ಕೂಡ ಸಂಶಯ ಪಡುವುದು ಸಹಜ. ತನಗೆ ಒಲಿಬೇಕಾದಂತಹ ಹೆಣ್ಣು ಇನ್ನೊಂದು ಮನೆಯಲ್ಲಿ ಒಂದಷ್ಟು ಸಮಯ ಇದ್ದು ಮತ್ತೆ ಬರ್ತಾಳೆ ಅಂತಾದಾಗ ಒಂದು ತಿದ್ದುಪಡಿ ಉಂಟು. ಏನು? ನನಗೆ ಒಲಿಯಬೇಕಾದ ಹೆಣ್ಣು ಅಲ್ಲ, ನನಗೆ ಒಲಿದ ಹೆಣ್ಣು.
ಹೌದು ಆಗ್ಲಿ, ಒಲಿದ ಹೆಣ್ಣು ಅಂತ ಇಟ್ಟುಕೊಂಡು ಇನ್ನೊಬ್ಬನ ಮನೆಯಲ್ಲಿ ಒಂದಷ್ಟು ಕಾಲ ಇದ್ದು ಮತ್ತೆ ಬಂದಾಗ ಯಾರೂ ಸ್ವೀಕರಿಸಲಾರರು ಅಲ್ವಾ? ಅಲ್ವೋ? ಹೆಂಡತಿಯೇ ಒಂದು ಅಲ್ವಾ? ಹೋಗಿದ್ದಕ್ಕ ಮತ್ತೆ ಕೊಳ್ಳಿ ಸ್ವೀಕರಿಸಲಾರದು. ಆದ್ರೆ ಅಂಬೆ ಹಾಗಲ್ವಲ್ಲ. ಅಂಬೆಯ ನಿರ್ಧಾರ ಗಂಗಾ ತಟದ ಸನಿಹದಲ್ಲಿ ಆದದ್ದು. ಗಂಗೆ ಪರಮ ಪವಿತ್ರಳು ಕಾಶಿಯಲ್ಲಿ, ಹೌದು ಅಲ್ವೋ? ಅವಳಿಗೆ ಮಾತೇ ಮುಖ್ಯ. ಹೌದು. ಅಂತ ತಟದಲ್ಲಿ ಆದಂತಹ ನಮ್ಮ ಸಂವಾದ, ನಮ್ಮ ಮಾತು, ನಾವು ಕೊಟ್ಟಂತಹ ಭಾಷೆ ಅದು ಬಂಜೆ ಆಗುವುದಕ್ಕೆ ಉಂಟೇ ಅಲ್ಲ ಅದು ಸಾಲ್ವೇಶ ಹೇಳು. ಹಾಗಾಗಿ ಭೀಷ್ಮನ ಮನವನ್ನು ಒಡಗೂಡಿಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ಆದ್ರೆ ಆ ಮಂದಮತಿಯಾದ ನನಗೆ ಈಗ ಅನ್ನಿಸುವುದು ಮಂದಮತಿ ಅಂತ. ಯಾರನ್ನು? ಆ ಭೀಷ್ಮ. ಏ ದೇವ್ರೆ, ಯಾಕೆ ಹಾಗೆಲ್ಲ ಹೇಳ್ತಾರೆ? ಅಲ್ಲ, ಹಾಗೆಲ್ಲ ಒಂದು ಹೆಣ್ಣನ್ನು ನಡೆಸಿಕೊಳ್ಳುವುದು ಹಾಗ ಅಲ್ಲ. ನಮ್ಮ ಸಭೆಯಲ್ಲಿ ನಾವು ಹೀಗೆ ಹೇಳಿದ್ದೇನೆ ಅಂತ ಗೊತ್ತಾದ್ರೆ ನನಗೂ ನಿನಗೆ ಒಟ್ಟಿಗೆ ಬಿದ್ದಿತ್ತು. ಪ್ರಚಾರ ಆಗಲಿ, ತೊಂದರೆ ಇಲ್ಲ. ಯಾಕಂದ್ರೆ ನೀನು ಸಾಮಾನ್ಯ, ನಮಗೆ ಮಾಡಿದ ಉಪದ್ರ ಸಾಲದು. ಇಲ್ಲಿ ಎಂದೋ ಆದದ್ದಲ್ವಾ? ಎಂದೋ ಆದದ್ದನ್ನು ಅದೇ ಕಾಯಮ್ಮ ಯಾವಾಗಲೂ ಅದೇ ಮುಂದುವರಿತದೆ ಯಾವಾಗಲೂ. ನಿನ್ನ ದೃಷ್ಟಿಯಲ್ಲಿ ಮಂದಮತಿ. ಹೌದು, ಆ ಮಂದಮತಿ ನಾನು ಹೇಳಲಿಲ್ಲ. ಅಲ್ಲ, ಯಾಕೆ ನಾನು ಮಂದಮತಿ? ನಾನು ಮಂದಮತಿ ನನ್ನ ವಿಷಯದಲ್ಲಿ ತೆಗೆದುಕೊಂಡಂತ ನಿಲುವು, ನಮ್ಮ ಮೂವರ ವಿಷಯದಲ್ಲಿ ತೆಗೆದುಕೊಂಡ ನಿಲುವು ಅವನಿಗೆ ಅಲ್ಲಿ ಕೇಳ್ಬೋದಿತ್ತಲ್ಲ, ಬರ್ತೀರ ಅಂತ ಕೇಳ್ಬೋದಿತ್ತಲ್ಲ. ಕೇಳಲಿಲ್ಲ. ಕೇಳಿದ್ರೆ ನನಗೆ ದೊಡ್ಡ ಸ್ವರದಲ್ಲಿ ಹೇಳಬೇಕು ಅಂತಿತ್ತು, ಅವಕಾಶ ಇಲ್ಲ. ಅದು ತುಂಬಾ ಜನ ಹಾಗೆ ಆಲೋಚನೆ ಮಾಡೋದು. ನನ್ನ ಹತ್ರ ಕೇಳಿದ್ರೆ ನಾನು ಹೇಳ್ತಿದ್ದೆ. ಹೌದು, ಆದ್ರೆ ಪರಿಸ್ಥಿತಿ ಹಾಗೆ ಮಾಡಿತ್ತು. ಆದ್ರೆ ಸಾಲ್ವೇಶ ಹಾಗಾಗಿ ಆ ಭೀಷ್ಮನನ್ನು ಒಡಂಬಡಿಸಿಕೊಂಡು ಇದ್ದ ವಿಷಯಗಳನ್ನೆಲ್ಲ ಹೇಳಿ ಸಂತೋಷದಿಂದ ನಿನ್ನ ಬಳಿಗೆ ನಮ್ಮಿಬ್ಬರನ್ನು ಒಟ್ಟು ಮಾಡುವುದಕ್ಕೆ ಮಂತ್ರಾಕ್ಷತೆ ಹಾಕಿ ಕಳಿಸಿದ್ದಾನೆ ಅಂತ. ಮಂತ್ರಾಕ್ಷತೆ ಹಾಕಿ ಆಯ್ತಾ? ಈಗ ನನಗೆ ಹಾಕಿದ್ದಾನೆ. ನನಗೇನು ಮಂತ್ರ ಅಲ್ಲಿಗೆ ಹೋಗ್ಬೇಕಾ ನಾನು? ಅಲ್ಲ, ಹೇಳಿದ್ದೆ ನಾನು ಮಂತ್ರಾಕ್ಷತೆ. ಹಾಗಾಗಿ ಅಲ್ಲ, ನೀನೇ ಹಿಡ್ಕೊಂಡು ಬಂದಿದ್ದೀಯ ಸ್ವಲ್ಪ. 4 ಭೀಷ್ಮ ಹಾಕಲಿಕ್ಕೆ ಹೇಳಿದ್ದಾರೆ ಅಲ್ಲ, ಅದು ಮತ್ತೆ ನೋಡುವ, ಅದೆಲ್ಲ ಆದ್ಮೇಲೆ ಮತ್ತೆ ನೋಡುವ. ಹಾಗಾಗಿ ಈ ಬ್ರಾಹ್ಮಣರ ಜೊತೆಯಲ್ಲಿ ಸತ್ಯಸಂಧರಾದಂಥ, ಧರ್ಮಿಷ್ಠರಾದಂಥ ಈ ವಿವಾಹ ಮಂಗಲೋತ್ಸವಕ್ಕೆ ಸಾಕ್ಷಿಯಾಗಿ ಈ ಬ್ರಾಹ್ಮಣರ ಜೊತೆಯಲ್ಲಿ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಬ್ರಾಹ್ಮಣರ ವಿಷಯದಲ್ಲಿ ಹಾಕಿದ ವಿಶ್ಲೇಷಣೆಯೋ ವಿಶೇಷಣವೋ ನಾವು ಒಪ್ಪುತ್ತೇವೆ. ಯಾಕೆ ಬ್ರಾಹ್ಮಣ ಅಂತಂದ್ರೆ ನಾವು ಅಷ್ಟು ಗೌರವ ಕೊಡ್ತೇವೆ. ನಿನ್ನ ವಿಷಯದಲ್ಲಿ ಮಾತ್ರ ನಮಗೆ ಸಂದೇಹ ಉಂಟು. ನಾನು ಹೇಳಿದ್ದೇನು, ಭೀಷ್ಮ ಸ್ವಯಂವರದಲ್ಲಿ ನಿಮ್ಮನ್ನು ಗೆದ್ದು ಒಯ್ದಿದ್ದಾನೆ, ದೈಹಿಕವಾಗಿ ನೀನು ಭೀಷ್ಮನ ಅಧೀನಳು, ಹೀಗೆ ಬರುವುದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ ಭೀಷ್ಮನನ್ನು ಒಪ್ಪಿಸಿ ಬಂದಿದ್ದೇನೆ ಅಂತ ಅಲ್ಲ. ಸತ್ಯ ವಿಷಯವನ್ನು ಹೇಳಿ ಆತ ಒಪ್ಪಿದ ಮೇಲೆ ಒಪ್ಪಿಸಿ ಬಂದಿದ್ದೇನೆ. ಬೇಡ ಬೇಡ ತರುಣಿ ಕೇಳೆ ನಿನ್ನ ಮನಗಳಿರಲಿ ಪೋಗಲಿನ್ನು ಪರಮ ಸಹಸಿ ಭೀಷ್ಮ ನಾಮ ಸ್ಮರಿದೆ ಹೃದಯವಿನ್ನು ಕೊರೆಯುತ್ತಿರುವುದು ಬೇಡ ಹೋಗು ತಿರುಗಿ ಬೇಗ ನೀನು ತರೆಯುಳವನ ಪೋಲ್ವರುಂಟೆ ಭೀತಿಗೊಂಬೆ ನಾನು ತರುಣಿ ಕೇಳೆ ನಿನ್ನ ಮನಗಳಿರಲಿ ಹೋಗಲಿರು ನೀನು ಏನು ಬೇಕಾದರೂ ಆಲೋಚನೆ ಮಾಡು, ಏನು ಬೇಕಾದರೂ ಹೇಳು. ನನ್ನ ವಿಷಯ ನನಗಲ್ಲೋ ಗೊತ್ತಿರೋದು, ಅದನ್ನು ನಾನೇ ಹೇಳಬೇಡ. ಏನೇನು ಭೀಷ್ಮನನ್ನು ಒಪ್ಪಿಸಿದ್ದೇನೆ, ಮತ್ತೊಂದು ಎಲ್ಲ ಸರಿಯಪ್ಪ. ನನ್ನ ಪರಿಸ್ಥಿತಿ ಎಂಥದ್ದು ಅಂತ ನಿನಗೆ ಗೊತ್ತುಂಟ. ಮೊದಲನೇದಾಗಿ ನೀನು ಭೀಷ್ಮನ ಸೊತ್ತು ಅಂತ ನಾವು ಒಪ್ಪಿಯಾಗಿದೆ. ಪರಿಸ್ಥಿತಿ ಹಾಗೆ ಅಲ್ಲಿ ಬೇರೆಯವರ ಎಲೆಯಲ್ಲಿ ಎಲ್ಲ ಊಟ ಮಾಡುವ ಆಲೋಚನೆ ಸದ್ಯಕ್ಕೆ ನನಗೆ ಇಲ್ಲ. ಒಂದು ಇಲ್ಲ, ಭೀಷ್ಮನೇ ನಿನ್ನನ್ನು ಕಳುಹಿ ಕೊಟ್ಟ ಅಂತ ಇಟ್ಕೊ. ಈಗ ನನಗಾದೀತ ಅಂತ ನಾನು ಆಲೋಚನೆ ಮಾಡಬೇಡ. ಸ್ವಾತಂತ್ರ್ಯ ನಮ್ಮದಲ್ವಾ? ನಾವು ಅಲ್ಲಿ ಗಂಗಾ ನದಿಯ ಸಾಕ್ಷಿಯಾಗಿ ಮಾಡಿದ ಮಾತುಕತೆ. ನಿನಗೆ ಒಂದು ಹೇಳ್ತೇನೆ, ಈ ಪ್ರಕರಣಕ್ಕೆ ಪ್ರಚಾರ ಕೊಡದಿರುವುದು ನಿನ್ನ ಆರೋಗ್ಯಕ್ಕೆ ಒಳ್ಳೇದು. ನನಗೆಂಥದ್ದಾಗ್ಲಿಕ್ಕಿಲ್ಲ. ಅಯ್ಯೋ, ನನಗೆ ಮರೀಲಿಕ್ಕೆ ಆಗುವುದಿಲ್ಲ. ಹೇಗೆ ಮರೆಯುವುದು? ನಮಗೆಲ್ಲ ನಾವು ಎಲ್ಲೆಲ್ಲಿ ಯಾವ್ಯಾವ ನದಿ ತೀರದಲ್ಲಿ ಯಾರೊಟ್ಟಿಗೆ ಇದ್ದೇವೆ ಅನ್ನೋದು ನಮ್ಮ ದೊಡ್ಡಸ್ತಿಕೆ. ಆದ್ರೆ ನಿನಗ ಆಗಲ್ಲ. ನಿನ್ನ ಮರ್ಯಾದೆ ಹೋಯ್ತು ಅಂತಾದ್ರೆ ಮತ್ತೆ ನಾಡಿನವರು ಬಿಡು. ಸಾಲು ಇರುವಾಗ ಮರ್ಯಾದೆ ಎಲ್ಲಿಗೆ ಹೋಗ್ತದೆ? ಅದೇ ಎಲ್ಲಿಗೆ ಹೋದಿತ್ತು? ಸಾಲ್ವನಿಗುಂಟಲ್ಲ, ಅದುಂಟು. ಸಾಲ್ವನಿಗುಂಟಲ್ಲ. ಮರ್ಯಾದೆ ಇದ್ದಲ್ಲೇ ಮರ್ಯಾದಸ್ಥರು ಇರುವುದಲ್ವ? ಆದ ಕಾರಣ ನಾನು ಇಲ್ಲೇ ಇದ್ದೇನೆ. ನೀನು ಅಲ್ಲಿಂದ ಬಂದದ್ದು ಯಾಕೆ ಅಂತ ನಾ ಕೇಳುವುದು ಈಗ. ಅಯ್ಯೋ, ಮರ್ಯಾದೆಯನ್ನು ಸೇರುವುದಕ್ಕೆ ಬಂದ ಅಲ್ಲಲ್ಲ, ಅದೆಲ್ಲ ಬೇಡ. ನಿನ್ನ ಒಲವು, ನಿನ್ನ ಪ್ರೇಮ, ನಿನ್ನ ನಿವೇದನೆ ಎಲ್ಲ ಇರ್ಲಿ. ನನಗೇನಾಗ್ತದೆ ಗೊತ್ತುಂಟ? ನಿನ್ನ ಮುಖವೇ ಕಾಣುವುದಿಲ್ಲ ಈಗ. ಅರೆ, ಅದೇನು? ನನಗೆ ಭೀಷ್ಮನ ಮುಖ ಕಾಣುವುದಲ್ಲಿ. ಅವತ್ತಿನ ಪೆಟ್ಟು ಅಲ್ಲ, ಅವತ್ತಿನ ಪೆಟ್ಟಲ್ಲ,
ಅವ ಮಾಡಿದ ಕೆಲಸದಿಂದ ಹೌದು ಅಂತ. ಪೂರ್ಣಾಧಿಕಾರ ಅವನದ್ದಾಗಿರುವುದರಿಂದ ಜನ ಪ್ರಯೋಜನ ಇಲ್ಲ ಅಲ್ಲ ಅಂತ. ಎಂತದಾದ್ರು ಯಾವುದು ಭೀಷ್ಮನಿಗೆ ಅಧೀನಕ್ಕೆ ಬಂದಿದೋ ಅದೆಲ್ಲ ಭೀಷ್ಮನಾಗಿಯೇ ನನಗೆ ಕಾಣುವುದು. ನಿನ್ನ ಮನಸ್ಸಿನಲ್ಲಿ ಏನಿದ್ರು ನನ್ನ ಮನಸ್ಸಿನಲ್ಲಿ ಇರುವುದು ಭೀಷ್ಮ. ಹೆದರಿಕೆ ಹೆದರಿಕೆ ಮತ್ತೆಂಥದ್ದು? ಹೌದಾ? ಸ್ಮರಿಸೆ ಭೀಷ್ಮನಾಮ. ಅಯ್ಯೋ, ಕೈಕಾಲು ನಡುಗುತ್ತದೆ. ಅವ ಹಾಗಿಲ್ಲಪ್ಪ. ಅಲ್ಲ ಅವ ಇಲ್ಲ ನಿನಗೆ ಭರವಸೆ ಇದ್ದೀತು, ನನಗಿಲ್ಲ. ಮತ್ತೆ ಇನ್ನೊಂದುಂಟು, ಎಷ್ಟು ಪರಾಕ್ರಮಶಾಲಿ ಗಂಡಾದರೂ ಹೆಣ್ಣಿಗೆ ಸ್ವಲ್ಪ ಮೃದುವೆ. ಇನ್ನೊಬ್ಬ ಗಂಡಿನ ವಿಷಯದಲ್ಲಿ ಅವ ಹೆಚ್ಚು ಬಲಾಢ್ಯತನ ತೋರಿಸುವುದು. ಹಾಗೆ ನನಗೆ ಹೊಡೆದದ್ದಲ್ಲೋ ನಿನಗೆ ಹೊಡೆದ್ನ ಭೀಷ್ಮ? ಇಲ್ಲಲ್ಲ, ತಿನ್ನವನಿಗೆಲ್ಲೋ ಗೊತ್ತು ಹೇಗುಂಟು ಪೆಟ್ಟಿನ ರುಚಿ ಅಂತ. ಭೀಷ್ಮನ ಹೆಸರು ಎಣಿಸಿದ್ರೆ ಕೈಕಾಲು ನಡುಗುತ್ತದೆ. ಮತ್ತೆ ಒಂದೇ ಹೇಳ್ತೇನೆ, ನೀನು ಒಂದು ವೇಳೆ ಇಷ್ಟೆಲ್ಲ ಮಾಡಿ ಅಂತದ್ದೋ ಮಾಡಿ ಮದುವೆ ಆದ್ರೂ ಪಲ್ಲಂಗದಲ್ಲಿ ನನಗೆ ಭೀಷ್ಮನೊಟ್ಟಿಗೆ ಮಲಗಿದಾಗ ಅದಿಚ್ಚಿ ಅಲ್ಲ. ನಮ್ಮ ಹತ್ರ ಎಂಥದ್ದು ಆಗ್ಲಿಕ್ಕಿಲ್ಲ. ಸುಮ್ಮನೆ ನೀನು ಇದನ್ನೆಲ್ಲ ನನ್ನಲ್ಲಿ ಯಾಕೆ ಹೇಳೋದು? ಯಾಕೆ ಇಂಥ ವೈರಾಗ್ಯದ ಹಿಂದೆ ಹೋಗು. ಇದಾಗ್ಲಿಕ್ಕಿಲ್ಲ. ನಾನು ನಂಬುವುದಿಲ್ಲ. ಖಂಡಿತವಾ? ಬೇಡ ಬೇಡ ನಂಬಲಾರೆ ವರಿಪನಲ್ಲ ನಾನು. ಹಾಗಿದ್ರೆ ವರಿಸಬೇಕು ಅಂತಲೇ ಸುರೇಶ ಕೇಳಯ್ಯ ಶಾಂತ ಪುತ್ರನನು ಕುಶಲದಿಂದೊಡಬಡಿಸಿ ನೀತಿ ಮಾರ್ಗವನು ಉಸುರಿ ನೇಮವಗೊಂಡು ಬಂದಿರ್ಬೇ ನಾನು ವ್ಯಸನವನ್ನು ತ್ಯಜಿಸಿ ವರಿದಯ್ಯ ನೀನು ಸಾಲ್ವೇಶ. ಭೀಷ್ಮನ ಬಳಿಯಿಂದ ಬಂದಿದ್ದೇನೆ ಎಂಬ ಒಂದೇ ಕಾರಣಕ್ಕಾಗಿ ನಂಬಲಾರೆ. ಎಷ್ಟೋ ಘಟನೆಗಳಲ್ಲಿ ಒಳಸುಳಿಗಳು ಅಂತ ಬೇರೆ ಇರಬಹುದು, ಇರಲಿ. ಒಳಸುಳಿಗಳ ವ್ಯಾಪ್ತಿ ಯಾರು ಆಡುತ್ತಾರೋ ಅವರ ಮನೋಧರ್ಮಕ್ಕೆ ಸರಿಯಾಗಿ ಅದು ಸುತ್ತುತ್ತಾ ಇರುತ್ತದೆ. ಹೌದೌದು ಅಲ್ವೋ? ಮನೋಧರ್ಮವೇ ಕೆಲವರದ್ದಾಗಿರ್ತದೆ ಅಲ್ವೋ? ಸುಳಿ ಹಾಗೆ. ಆ ಒಳಸುಳಿ ನನ್ನದಾಗಬೇಕು ಅಂತ ಏನಿಲ್ಲ. ಈ ಎಲ್ಲ ಪ್ರಕರಣದಲ್ಲಿ ಉಂಟಾದಂತಹ ಯಾವ ಒಳಸುಳಿಗಳಿದೆಯೋ ಕೆಲವುದಕ್ಕೆ ಉತ್ತರ ಇಲ್ಲ, ಕೆಲವುದಕ್ಕೆ ಪ್ರಶ್ನೆ. ಹೀಗೆ ನಾನು ಹಸ್ತಿನೆಗೆ ಹೋಗಿ ಭೀಷ್ಮನ ಮುಂದೆ ನಿಂತಿದ್ದೇನೆ. ಅಲ್ಲಿಂದ ತೊಡಗಿದ್ರೆ ಭೀಷ್ಮನ ಬಗ್ಗೆ ನೀನೇನು ಅರಿಯದವನೇ? ಸರಿ ಗೊತ್ತುಂಟು ಅಲ್ವೋ? ನೀನು ಯಾಕೆ? ಲೋಕವೇ ಈ ಹೊತ್ತು ಅರಿತಿದೆ. ತಂದೆಗೆ ವಿವಾಹವನ್ನು ಮಾಡಿಸುವುದರ ಮೂಲಕವಾಗಿ ಹೆಣ್ಣು ಏನು ಅಂತ ಪ್ರಪಂಚಕ್ಕೆ ತೋರಿಸಿದಾತ. ಅವನ ವಿಶ್ಲೇಷಣೆ ಮಾಡಿದ್ದಲ್ಲ ನಾನು. ಅಲ್ಲಪ್ಪ, ಹೆಣ್ಣು ಏನು ಅಂತ ಅರ್ಥ ಮಾಡಿಕೊಂಡಿದ್ದಾರೆ. ಹೆಣ್ಣು ಮನಸ್ಸು ಏನು ಅಂತ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಭೀಷ್ಮನಿಗೆ ಗೊತ್ತುಂಟಲ್ಲ? ಖಂಡಿತ ಗೊತ್ತಿದೆ. ಇಲ್ಲದ ಅವನಿಗೆ ವಿವಾಹವಾಗೋಯ್ತಲ್ಲ. ವಿಧಿನಿಶೇಷಗಳು ಏನೇ ಇರಲಿ, ಆದರೆ ಅಲ್ಲಿಂದ ಇಲ್ಲಿಯವರೆಗೆ ನಮ್ಮನ್ನು ಹೆಣ್ಮಕ್ಕಳಾಗಿಯೇ ಗೌರವದಿಂದ ನಡೆಸಿಕೊಂಡದ್ದು ಹಸ್ತಿನಾವತಿಯ ದೊಡ್ಡದು ಕೊಡುಗೆ ಅದು. 1 ತಿಂಗಳ ಕಾಲ ನಾವು ಹಸ್ತಿನೆಯ ಅಂತಃಪುರದಲ್ಲಿ ಇದ್ದೆವು, ರಾಜಮಾತೆಯವರ ಬಳಿಯಲ್ಲಿ. ಸರಿ ಸರಿ. ಅದೊಂದು ದೊಡ್ಡ ಅನುಭವ, ಹೇಳಲಾರದ ಅನುಭವ. ಹೇಳಬೇಡ. ಇಂತಹ ಹಸ್ತಿನೆಯಿಂದ, ಇಂತಹ ಭೀಷ್ಮಾಚಾರ್ಯರ ಬಳಿಯಿಂದ ಆತನನ್ನು ಒಡಂಬಡಿಸಿ ಬಂದಿದ್ದೇವೆ. ಇಷ್ಟು ಹೇಳಿದ್ರು ಕೂಡ ನಿನ್ನ ಮನಸ್ಸು ಇವತ್ತು ನಂಬುವುದಕ್ಕೆ ಸಿದ್ಧ ಇಲ್ಲ ಅಂತ ಆದ್ರೆ ನಾನು ನಂಬುವುದಕ್ಕೆ ಏನು ಮಾಡ್ಲಿಯಪ್ಪ? ಅಸಹಾಯಕಳಾಗಿ ಬಂದಿದ್ದೇನೆ ನಾನು. ಆದದ್ದು ಅಲ್ಲಿ ಹೋದದ್ದು ತಪ್ಪು ಆಯ್ತು. ತಪ್ಪು ಬೇಕಾ? ತಪ್ಪು ಕಾಣಿಕೆ ಹಾಕ್ತೇನೆ. ಒಂದು ಹಠ ಉಂಟು. ನಿಮ್ಮ ಕುಲದೇವರು ಯಾವುದು? ತಪ್ಪು ಕಾಣಿಕೆ ಹಾಕ್ತೇನೆ. ನಮ್ಮ ಗೊತ್ತಾಯ್ತಲ್ಲ, ನಿಮ್ಮದು ಬೇರೆ ನಮ್ಮದು ಬೇರೆ ಅಂತ ಆಯ್ತಲ್ಲ. ನಂಬಬೇಕಾ ನಾನು? ಬೇಡ ನಂಬಲಾರೆ ವರಿವನಲ್ಲ ನಾನು ಮೂಢ ಮಾತಿನಿಂದ ಕಣ್ಣ ಕಟ್ಟಬೇಡ ನೀನು ಕಾಡಗಾರ್ತಿ ಸುಮ್ಮನೆ ಮಾತಾಡಬೇಡವಿನ್ನು ಕೋಡಿತನವಗೆಯೇ ಶಿಕ್ಷೆ ಅನುಭವಿಸುವೆ ನೀನು ಬೇಡ ಬೇಡ ನಂಬಲಾರೆ. ಸ್ವಲ್ಪ ಹಿಂದೆ ಮುಂದೆ ಆಗಿ ಹೋಯ್ತು ನಾ ಮಾತಾಡುವಾಗ. ಅದಕ್ಕೆ ಕಾರಣ ಉಂಟು. ಏನು? ಚಂದದ ಹೆಣ್ಣು ಮಾತಾಡಿದ್ರೆ ಮಾತು ಕಿವಿಗೆ ಕೇಳುವುದಕ್ಕಿಂತ ಹೆಚ್ಚು ಕಣ್ಣಿಗೆ ಕಾಣುವುದು. ಆ ಮಟ್ಟಿಗೆ ಇವತ್ತಿಗೂ ಈ ಕ್ಷಣಕ್ಕೂ ಅದೇ ಸೌಂದರ್ಯ ನಿನ್ನಲ್ಲಿ ಉಂಟು.
ನಾನಲ್ಲದೆ ಬೇರೆ ಯಾರಾದ್ರೂ ನೀನು ಹೇಳಿದ್ದಕ್ಕೆ ಹೌದೌದು ಒಂದು ಒಪ್ಪಿ ತಲೆ ಆಡಿಸ್ತಿದ್ರು. ಆದ್ರೆ ನನಗೆ ತಲೆ ಸರಿ ಉಂಟಲ್ಲ, ನೀ ಹೇಳಿದ್ದನ್ನು ನಂಬಬಾರದು ಅಂತ ಪ್ರಜ್ಞೆಯಲ್ಲಿ ಉಂಟಲ್ಲ. ಬೇಡ ಬೇಡ ನಂಬಲಾರೆ, ನಾನು ನಿನ್ನನ್ನು ಮದುವೆ ಆಗುವುದಕ್ಕಿಲ್ಲ. ಭೀಷ್ಮ ನಿನ್ನನ್ನು ಕಳುಹಿಕೊಟ್ಟ ಎಂಬುದರ ಬಗ್ಗೆಯೂ ನನಗೆ ವಿಶ್ವಾಸ ಇಲ್ಲ. ನೀನು ಯಾವ ಗವಾಕ್ಷಿಯಿಂದ ಹಸ್ತಿನಾವತಿ ಅರಮನೆ ಬಿಟ್ಟು ಹಾರಿ ಓಡಿ ಬಂದಿಯೋ ಯಾರಿಗೊತ್ತು. ಅಂದ್ರೆ ನನ್ನನ್ನು ನಂಬಿಸಿ ಏನೋ ಮಾಡಿ ಏನು ಅಂತ ತಿಳಿಯಬೇಡ. ಮತ್ತೆ ನಿನ್ನ ಸೌಂದರ್ಯವನ್ನೇ ನನ್ನ ಮುಂದಿಟ್ಟು ಅದರಿಂದಲೇ ನನ್ನ ಬುದ್ಧಿಭ್ರಮಣ ಆಗುವ ಹಾಗೆ ಮಾಡಿ ಸಾಲ್ವನ ಅರಮನೆಯ ಒಳಗೆ ಸೇರಿಸಿಕೊಳ್ಳುವ ಪ್ರಯತ್ನ ಮಾಡುವುದು ಬೇಡ. ಹೆಚ್ಚು ಮಾತಾಡಿದ್ರೆ ಈಗ ಶಿಕ್ಷೆ ಉಂಟು. ಸುಮ್ಮನೆ ಹೋಗಲಿಂದ ಸಾಲ್ವೇಶ, ನೀನು ಸಿಟ್ಟಿನಲ್ಲಿ ಮಾತಾಡಿದ್ರು ಕೂಡ ನನಗೆ ಸೌಂದರ್ಯವೇ ಕಾಣುವುದಿಲ್ಲ, ಬೇರೆ ಏನು ಕಾಣುವುದಿಲ್ಲ. ನಾನು ಬಂದದ್ದು ಇವರ ಜೊತೆಯಲ್ಲಿ ಅಲ್ವಾ? ನಾನು ಮಾತಾಡದೆ ಆಗುದಿಲ್ವಾ? ಹೌದು, ಮಾತಾಡಬೇಕು. ಅಸುರೇಶ, ಸುರೇಶ ಕೇಳಯ್ಯ ಎನ್ನಯ್ಯ ಜತೆಯೊಳು ಅಸುರೇಶ ಕೇಳಯ್ಯ ಎನ್ನಯ್ಯ ಜತೆಯೊಳು ವಿಸಜಗಂಧಿಯ ನಿನ್ನ ಬಳಿಗೆ ಕುಶಲದಿ ಮುಗಿದು ಕಳುಹಿ ಕೊಟ್ಟನು ನಮ್ಮ ಅಸಮ ವಿಕ್ರಮಿ ಭೀಷ್ಮ ಕೇಳು. ಅಲ್ಲ ನೀವಿಬ್ರೇ ಮಾತಾಡಿದನ್ನೆಲ್ಲ ಪರಿಹಾರ ಮಾಡಿಕೊಳ್ತೀರಿ ಅಂತ ನಾನು ಭಾವಿಸಿ ಸುಮ್ಮನೆ ಕೂತಲ್ಲ. ನನಗೂ ಗೊತ್ತಾಯ್ತಿದೆ ಅಂಥದ್ದು ಪರಿಹಾರಕ್ಕಾಗಿಯೇ ಬಂದದ್ದು ಅಂತ. ಅದಕ್ಕೆ ನಾನು ಸುಮ್ಮನೆ ಕೂತದ್ದು. ಸಿಕ್ಕಲಿಲ್ಲ. ಈಗ ಮುಗಿಯುವ ಅಂದಾಜು ಕಾಣಿಸ್ತಾ ಇಲ್ಲ. ಮುಗಿಸುವಂತ ಉಂಟು ಎಷ್ಟೊತ್ತಿಗೆ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಅಲ್ಲ, ಆದ್ರೆ ಒಂದು ಏನು, ನೀನೆಲ್ಲಿ ಹಸ್ತಿನಾವತಿಯ ಯಾವುದೋ ಗವಾಕ್ಷಿಯಿಂದ ಹಾರಿ ಬಂದದ್ದು ಅಂತ ಹೇಗೆ ನಂಬುದು? ನಾನು ಬರಲಿಲ್ಲ ಅಂತ ಹಾಗೆಲ್ಲ ಇದು ಹಾಗಲ್ವಾ? ಅಲ್ಲಪ್ಪ, ನಾನು ಸಾಕ್ಷಿ ಇದ್ದೇನೆ ಜೊತೆಗೆ. ಯಾವುದಕ್ಕೆ ಬಂದದ್ದಕ್ಕ? ಹೌದಪ್ಪ, ಭೀಷ್ಮನೆದುರು ನಡೆದ ಸಂವಾದ. ಭೀಷ್ಮ ನನ್ನ ಜೊತೆಗೆ ಇವಳನ್ನು ಕಳಿಸಿಕೊಟ್ಟದ್ದು. ಭೀಷ್ಮನೇ ಕಳಿಸಿಕೊಟ್ಟದ್ದು ನನ್ನ ಜೊತೆಗೆ. ಅವರ ಮಾತುಕತೆಗಳನ್ನೆಲ್ಲ ಕೇಳಿದ ಮೇಲೆ ಅವಳನ್ನು ನಾನೇ ಕರ್ಕೊಂಡು ಬಂದದ್ದು ಇಲ್ಲಿವರೆಗೆ. ಹಾಗಾಗಿ ನಿನಗೆ ಅವಳಲ್ಲಿಂದ ತಪ್ಪಿಸಿಕೊಂಡು ಬಂದದ್ದು ಅಥವಾ ಅವನಿಗೆ ಗೊತ್ತಿಲ್ಲದ ಹಾಗೆ ಹೇಗೋ ಬಂದದ್ದು ಈ ಅನುಮಾನ ಬೇಡ. ನಿಮಗೊಂದು ಮಾತೇಳ, ಅವಳು ತಪ್ಪಿಸಿಕೊಂಡು ಬಂದ್ಲೋ ತಪ್ಪಿಸಿಕೊಳ್ಳದೆ ಬಂದ್ಲೋ ಅನ್ನುವುದಕ್ಕಿಂತಲೂ ನನಗೆ ತಪ್ಪಿಸಿಕೊಳ್ಳಿಕ್ಕೆ ಬೇರೆ ದಾರಿ ಇಲ್ಲ ಇದರಲ್ಲಿ. ಹಾಗೆ ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಈಗ ಯಾಕೆ? ನಿನ್ನನ್ನು ಒಲಿದು ಬಂದಿದ್ದಾಳೆ ಈ ಹುಡುಗಿ. ಯಾವುದಾದ್ರೂ ಒಂದು ಹೆಣ್ಣು ಒಲಿದು ಬಂದಿದ್ದಾಳೆ ಅಂತ ಹೇಳಿದಾಗ ನೀನು ಯೋಚನೆ ಮಾಡಬೇಕೋ ಬೇಡ? ಮತ್ತೆ ಹಿಂದಿನ ಕತೆ ಎಲ್ಲ ಗೊತ್ತುಂಟು, ಹೇಳಿದ್ದಾಳೆ ನನಗೆ. ಗೊತ್ತುಂಟು. ಇದು ಎರಡನೇ ಸಲ ನನಗೆ ಒಲಿಯುವುದವಳು. ಅಲ್ಲಪ್ಪ, ಮತ್ತೆ ಮತ್ತೆ ಒಲಿಲಿ ಏನೀಗ? ಅಲ್ಲ, ಏನಿಲ್ಲಪ್ಪ, ಇನ್ನು 4 ದಿವಸ ಬಿಟ್ಟು ಮತ್ತೊಮ್ಮೆ ಒಲಿಲಿ. ಎಷ್ಟು ಸಲ ಬೇಕಾದ್ರೆ ಹೆಣ್ಣಲ್ವಾ? ಅದೇ 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 ನಿಮಗೆ ಅರ್ಥ ಆಗ್ತದೆ. ಭೀಷ್ಮನ ಮಾತನ್ನು ಕೇಳಿ ಅವಳು ಒಬ್ಳೇ ಬರಬಾರದು. ಮತ್ತೆ ಇದ್ದದ್ದು ಭೀಷ್ಮನ ಜೊತೆಗಲ್ವಾ? ಅಲ್ವಾ? ಅವನಿಗೊಂದು ಹಿನ್ನೆಲೆ ಉಂಟು, ಇದೆಲ್ಲ ನಿನಗೆ ಗೊತ್ತಿರಬಹುದು. ಗೊತ್ತು. ಭೀಷ್ಮರ ಬಗ್ಗೆ ಸಂಶಯ ಇಲ್ಲ. ಭೀಷ್ಮನ ಬಗ್ಗೆ ಸಂಶಯ. ತನ್ನ ತಂದೆಗಾಗಿ ದಾಶರಾಜನ ಅಂಗಳದಲ್ಲಿ ಶಪಥ ಮಾಡಿದವನವನು. ಆ ಜನ್ಮ ಪರ್ಯಂತ ಯಾರನ್ನು ಮದುವೆ ಆಗುವುದಿಲ್ಲ, ಲೋಕದ ಎಲ್ಲ ಹೆಣ್ಣುಗಳು ನನಗೆ ಭಾಗೀರಥಿ ಸಮಾನ, ಹೀಗೆ ಶಪಥ ಮಾಡಿದ್ದಾನೆ ಭೀಷ್ಮ. ಅಲ್ಲಿ ಒಂದು ದಿನ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷವೇ ಇರಲಿ, ಅಲ್ಲ 100 ವರ್ಷವೇ ಇರಲಿ, ಅವಳು ಸುರಕ್ಷಿತಳು, ಅಲ್ಲೇ ಇರ್ಲಿ, ಪವಿತ್ರಳವಳು, ಅವಳ ಬಗ್ಗೆ ಅನುಮಾನ ಬೇಡ ನಿನಗೆ. ಹಸ್ತಿನಾವತಿಯಲ್ಲೇ ಇರ್ಲಿ. ಅಲ್ಲ, ನೀವು ಹೇಳಿದ್ರಲ್ಲ. ಹಾಗಲ್ಲ ಇದ್ರು ಅವಳು ಸುರಕ್ಷಿತವಾಗಿ ಪವಿತ್ರವಾಗಿ ಇದ್ದಾಳೆ. ನೋಡು, ಅವಳ ಮನಸ್ಸಿನಲ್ಲಿ ಮಾತಿನಲ್ಲಿ ಏನಾದ್ರೂ ಒಂದಿಷ್ಟು ಕಲ್ಮಶ ಉಂಟ? ಎಂತದು ಇಲ್ಲ, ಏನು ಇಲ್ಲ, ಎಂತದು ಇಲ್ಲ. ಮತ್ತೆ ಹಾಗಲ್ಲ. ಮತ್ತೆ ಈಗ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ವೋ ನಿನಗೆ? ಇಲ್ಲದಿದ್ರೆ ಎಂತದ್ದು, ಇದ್ರೆ ಎಂತ? ನಾನು ಜ್ಯೋತಿಷ್ಯ ಗಣಿತಗಳನ್ನು ಗೊತ್ತುಂಟು ನನಗೆ. ಪರಿಶೋಧಿಸಲೆಂಬು ಭಯರಿಗೆ ಸರಿ ಬರುತ್ತಿದೆ ಕೂಟ ಗಣಗಳು ತಾನಾಗಿ ಹರಿತದಳನು ಬಿಡಬೇಡ. ತಿತೇಶ್ಚ ಶ್ರಿಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ
ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗಂ ಫಲಮುತ್ತಮಂ. ಅಲ್ಲ, ನನಗೆ ನೆನಪುಂಟ ಅಂತ ನಾನೊಮ್ಮೆ ನಾನು ನೀವು ಸ್ವಗತ ಮಾತಾಡೋದು ಅಂತ ಆಲೋಚನೆ ಮಾಡಿದೆ. ಅಲ್ಲಪ್ಪ, ನನಗೆ ನೆನಪು ಸರಿ ಉಂಟು ಅಂತ ಯಾಕಂದ್ರೆ ನನಗೆ ನೋಡಿದ್ದು ನಾನು. ಬ್ರಾಹ್ಮಣರ ಭಾಷೆ ಪೂರ್ಣ ಅರ್ಥವೂ ಆಗುವುದಿಲ್ಲ. ಹಾ, ನಾನು ಸ್ವಲ್ಪ ಇದನ್ನೆಲ್ಲ ಕಲ್ತಿದ್ದೇನೆ. ಸ್ವಲ್ಪ ಅಲ್ಲ, ನಿಮ್ಮನ್ನು ನೋಡಿದ್ರೆ ತುಂಬಾ ಕಲ್ತಾಗ. ನಾನು ಬರೀ ಪೌರೋಹಿತ್ಯ ಮಾಡುವ ಪುರೋಹಿತ ಅಷ್ಟೇ ಅಲ್ಲ, ಬ್ರಾಹ್ಮಣ ಅಲ್ಲ. 82 ವರ್ಷ ದಾಟಿ 85ಕ್ಕೆ ತಲುಪಿದ್ದೇನೆ ನಾನೀಗ. ಅಲ್ಲ, 85ಕ್ಕೆ ಮುಟ್ಟಬೇಕಾದ್ರೆ 82 ದಾಟಲೇಬೇಕು. ಹೌದು. 83 84 ಇಲ್ಲ ಇಲ್ಲ, ಅದೆಲ್ಲ ದಾಟಿಯೇ ಬಂದದ್ದು 85ಕ್ಕೆ. ಸರಿ. ನಾನು ಇದನ್ನೆಲ್ಲ ಸ್ವಲ್ಪ ಕಲ್ತಿದ್ದೇನೆ. ಒಳ್ಳೇದಾಯ್ತು. ಮತ್ತೆ ಸುಪ್ರಸಿದ್ಧನು ನೀನು, ನಿನ್ನ ಜಾತಕ ಸಿಗುವುದೆಲ್ಲ ನನಗೆ ಕಷ್ಟ ಅಲ್ಲ. ಸಿಕ್ಕಿದಪ್ಪ, ಈ ಕೆಲವರ ನಾಲಗೆಲೆ ಉಂಟು ನಮ್ಮ ಜಾತಕ. ನಾನೆಲ್ಲ ಇದನ್ನು ಸ್ವಲ್ಪ ನೋಡಿದ್ದೇನೆ. ಹಾ, ಎಂಥ ಒಳ್ಳೆ ಜಾತಕ ನಿಮ್ದಿಬ್ರದ್ದು ಕೂಡ. ಹತ್ತಿರ ನೀವು ಅದನ್ನು ಪ್ರತ್ಯೇಕ ನೋಡ್ಲೇ ಇಲ್ವಾ? ಬೇರೆ ಬೇರೆ ನೋಡಿದಾಗ ಎಂಥ ಜಾತಕ ಇದು, ಎಂಥ ಜಾತಕ! ಇಡೀ ಪ್ರಪಂಚದಲ್ಲಿ ಇಂಥದ್ದು 2 ಜಾತಕಗಳು, ಇಷ್ಟು ಒಳ್ಳೆ ಜಾತಕಗಳು, ಇದು ಹೇಗೆ ಹೋಗಿ ನಿಲ್ಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಮಾಡುವವರು ಒಳ್ಳೆ ಅಭ್ಯಾಸ ಇದ್ದವರು ಅಂತ ಕಾಣ್ತದೆ. ಅಲ್ಲ, ಅದು ಪ್ರತಿ ಮೊದಲೇ ಆದದ್ದು. ಒಳ್ಳೆ ಪ್ರತಿ 2 ಕೂಡ ಹತ್ತಿರ ಇಟ್ಟು ನೋಡಿದ್ರೆ ಇದು ಹೇಗೆ ಮುಂದೆ ಏನಾಗ್ಬೋದು, ಎಲ್ಲಿಗೆ ಹೋಗಿ ನಿಲ್ಬಹುದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅದ್ಭುತವಾದ ಜಾತಕ ಇದು. ಇದೆಂತ ಜ್ಯೋತಿಷ್ಯ ಸ್ವಾಮಿ, ಎಲ್ಲಿ ಹೋಗಿ ನಿಲ್ಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಕಲ್ಪನಾತೀತ ಅಂತ ಬದುಕು ನಿಮ್ದು ಆಗ್ಬಹುದು. ಹಾಗಾಗಿ ಇದು ಬರೀ ಮಾತಿನಷ್ಟೇ ವಿಷಯ ಅಲ್ಲ. ಅವಳು ಒಲಿದು ಬಂದಿದ್ದಾಳೆ, ಭೀಷ್ಮ ಕಳಿಸಿದ್ದಾನೆ, ಇಷ್ಟೇ ಅಲ್ಲ. ನಿಮ್ಮ ಒಂದು ಉತ್ತಮವಾದ ಸುಂದರವಾದ ಒಂದು ಬದುಕಿಗೆ ಕಾರಣವಾಗುವಂತ ಒಂದು 2 ಜಾತಕ ನಿಮ್ದು ಎಲ್ಲ ಸರಿ ಉಂಟಿದು. ಹಾಗಾಗಿ ನೀನು ಅದರ ಬಗ್ಗೆ ಕೂಡ ಸಂಶಯ ಬೇಡ. ಇನ್ನು ಮುಂದೆ ಹೇಗೋ ನನಗೆ ಏನೋ ಹೇಳಿದೆಯಲ್ಲ, ಅವನ ನೆನಪು ಬರ್ಬೋದು, ಇವನ ನೆನಪು, ಹಾಗೆ ಏನು ಆಗ್ಲಿಕ್ಕಿಲ್ಲ. ನಾನು ಸರಿಯಾಗಿ ನೋಡಿ ಹೇಳ್ತಾ ಇದ್ದೇನೆ. ಈಗ ನೀನು ಯಾವುದೇ ಸಂಶಯ ಇಲ್ಲ. ಮದುವೆ ಆದ್ರೆ ನನಗೆ ಯಾವ ನೆನಪು ಇರ್ಲಿಕ್ಕಿಲ್ಲ ಮತ್ತೆ. ಹಾಗಲ್ಲ, ಅದ್ಭುತವಾದ ಈ ಜಾತಕ ನಿಮ್ಮದಾಗಿರುವುದರಿಂದ ಒಳ್ಳೆ ಜೀವನ ನಡೆಸಬಹುದು, ಯಾವುದೇ ಸಂಶಯ ಇಲ್ಲದೆ ನೀನು ವರಿಸಬೇಕು ಇವಳು. ಅಲ್ಲಿಗೆ ಜಾತಕ ಸರಿ ಉಂಟು ಎನ್ನುವ ಕಾರಣಕ್ಕೆ ಒಂದು ಹೆಣ್ಣನ್ನು ಮದುವೆ ಆಗಬೇಕು ಅಂತ ಉಂಟು? ಹಾಗಲ್ಲ. ಅವಳು ಒಲಿದು ಬಂದಿದ್ದಾಳೆ, ನಿಮ್ಮ ಹಿಂದೆ ಮಾತುಕತೆ ಆಗಿದೆ. ಈಗ ನಾವು ಪರಸ್ಪರ ಒಪ್ಪಿದ್ರೆ ಜಾತಕದಲ್ಲಿ ಅಭ್ಯಂತರ ಇಲ್ಲ ಅಂತಲ್ವ ವಿಷಯ? ಇಲ್ಲ, ಜಾತಕ ಕೂಡ ಒಂದು ಕಾರಣ ಅಲ್ವಾ? ಹೌದೌದು. ಈಗ ಒಪ್ಪದಿದ್ದರೆ ಹಾಗೆ ಇಲ್ಲ, ಅದೇನಿಲ್ಲ. ಒಪ್ಪದಿದ್ದರೆ ಅಂತ ಹೇಳಿ ಮತ್ತೆ ಇವಳು ಎಂತ ಮಾಡುದು, ಎಲ್ಲಿಗೆ ಕರ್ಕೊಂಡು ಹೋಗುದು? ನಿಮಗೊಂದು ಸಮಸ್ಯೆ ಅಲ್ಲ, ಇವಳನ್ನು ಇಲ್ಲಿ ತಂದು ನಿನಗೆ ಒಪ್ಪಿಸಿ ಹೋಗಬೇಕು ಅಂತ ಹೇಳಿ ಭೀಷ್ಮ ಕಳಿಸಿದ್ದ. ನನಗೆ ಪುನಃ ಎಲ್ಲಿ ಕರ್ಕೊಂಡು ಹೋಗುದು? ಆದ ಕಾರಣ ಈಗ ಇವಳನ್ನು ಒಪ್ಪಿ ಒರೆಸಬೇಕು. ಯಾಕೆ ಸುಮ್ಮನೆ ಮಾತಾಡ್ತೀರಿ? ಎಷ್ಟು ಮೇಳಿದರಿಗೆ ಅನುಮನ ಮುಟ್ಟಿ ಕೂಡುವನಲ್ಲವೆಂದಿಗೂ ದಿಟ್ಟ ಭೀಷ್ಮನ ಬೆರೆದು ಬಂದಿಗಳಿಷ್ಟು ಖರೆಯು. ಯಾವ ಜ್ಯೋತಿಷ್ಯವಾಗಲಿ, ಯಾವ ಜಾತಕ ಫಲವಾಗಲಿ, ನಮ್ಮ ಅಂತರಂಗದಲ್ಲಿ ಅದಕ್ಕೆ ಸಮ್ಮತಿ ಉಂಟಾ? ಆಗ ಜಾತಕ ಇಲ್ಲದೆ ಇದ್ರು ನಡೀತದೆ. ಪ್ರಪಂಚದಲ್ಲಿ ಎಲ್ರಿಗೂ ಜಾತಕ ಉಂಟಾ ಸ್ವಾಮಿ? ಜಾತಕ ಇರಬೇಕು, ಬರೀಬೇಕಾಗಿಲ್ಲ, ಜಾತಕ ಇರಬೇಕು ಅಂತಂದ್ರೆ ಇಲ್ಲದೆ ಬರೆಯದೇ ಇದ್ದದನ್ನು ನೋಡ್ಲಿಕ್ಕೆ ಆಗ್ತದ? ಅದಾಗುದಿಲ್ಲ. ಆದ ಕಾರಣ ಅಲ್ಲ ಜಾತಕ ಅಂದ್ರೆ ಬರ್ದದ್ದಕ್ಕೆ ಹೇಳೋದು. ಹೌದು. ಮತ್ತೆ ಎಲ್ಲಿಯೋ ಇರುವುದು ಅಂತ ನೀವು ಒಗಟು ಮಾತಾಡಬೇಡಿ ನನ್ನ ಹತ್ರ. ಅದಕ್ಕೆ ವಿಧಿ ಅಂತ ಹೆಸರು. ಅದೇ ಎಲ್ಲರದ್ದು ಒಂದೇ ವಿಧಿಯೂ ಅಲ್ಲ. ಆದ್ರಿಂದ ಇವಳ ಜಾತಕಕ್ಕೆ ನನ್ನ ಜಾತಕ ಸೇರ್ಪಡೆ ಆಗ್ತದೆ ಅಂತಾದ್ರೆ ಒಂದು ದಾರಿ ಹೇಳ್ತೇನೆ. ಆ ಜಾತಕಗಳಿಗೆ ಮದುವೆ ಮಾಡುವುದಕ್ಕೆ ನಮ್ಮ ಅಭ್ಯಂತರ ಇಲ್ಲ, ನನಗಾಗಲಿಕ್ಕಿಲ್ಲ. ಜಾತಕಗಳಿಗೆ ಎಂತ ಮದುವೆ ಅಲ್ಲ, ನಾನು ಹೇಳಿದ್ದು ಈಗ ಜಾತಕ ಬಹಳ ಅದ್ಭುತವಾಗಿ ಕೂಡ್ತದೆ, ಹೌದು, ಹಾಗೆ ಇಟ್ಟುಬಿಡಿ ಅಲ್ಲಿ ಪೆಟ್ಟಿಗೆ ಎಲ್ಲಿರ್ಲಿ. ನಮಗಾಗಲಿಕ್ಕಿಲ್ಲ. ಯಾಕೆ? ಇವಳ ಬಗ್ಗೆ ಸಂಶಯ ಉಂಟು ನನಗೆ. ಅಲ್ಲ, ನಾನು ಪ್ರತ್ಯಕ್ಷವಾಗಿ ಹೇಳಿದ್ದೇನಲ್ಲ, ಯಾವ ಸಂಶಯದ ಅವಶ್ಯಕತೆಯೂ ಇಲ್ಲ ಅಂತ. ಅಲ್ಲ, ನಾನು ಪ್ರಕಟವಾಗಿ ಹೇಳ್ತೇನಲ್ಲ ನನಗೆ ಸಂಶಯ ಉಂಟು ಅಂತ. ಏನು ಸಂಶಯ? ಭೀಷ್ಮನೊಟ್ಟಿಗೆ ಹೋದವಳು ಹೌದಾ? ಹೌದು. ಅಲ್ಲಿ ಹಸ್ತಿನಾವತಿಯಲ್ಲಿ ಭೀಷ್ಮನ ಮಂದಿರದಲ್ಲಿ ಇದ್ಲು ಅಂತಲ್ಲ, ಇವಳ ಮನಸ್ಸಿನಲ್ಲಿ ಭೀಷ್ಮ ಇದ್ದಾನೆ ಅಂತ ನನ್ನ ಆಕ್ಷೇಪ ಇರುವುದು. ಓಹೋ. ಹೆಣ್ಣು ಮೈಯಿಂದ ಭ್ರಷ್ಟಳಾದರೂ ಗಂಡು ಸಹಿಸಬಹುದು, ಮನಸ್ಸಿನಿಂದ ಭ್ರಷ್ಟಳಾದ್ರೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಎಷ್ಟು ಬೇಳಿದ ರೀಕೆಯನ್ನು ಮನ ಮುಟ್ಟಿ ಕೂಡುವನಲ್ಲ, ದಿಟ್ಟೆ ಇವಳು, ಭೀಷ್ಮನ ಬೆರೆದು ಮಂದಿ ಹೇಳು, ಸತ್ಯವೇ. ಸಾಲ್ವೇಶ, ಯಾಕೆ ಹಾಗಾಡ್ತೀರಿ? ತರುಣಿಯೊಳಗೆ ಆಡುತ್ತಲೆಂದಳು ಪರರ ಸ್ಪರ್ಶನ ಗೈಯಲಿಲ್ಲೆಂದುರುತರ ನಂಬಿಕೆ ಪ್ರಮಾಣವ ವಿರಚಿಸುವೆನು. ಸಾಲ್ವೇಶ, ಓ ಅಂಬೆಯ ಬಗ್ಗೆ ಯಾಕೆ ಅಷ್ಟು ಹಗುರ ಮಾತಾಡ್ತಿ ಅಂತ ನನಗೆ ಆಶ್ಚರ್ಯವಾಗ್ತದೆ. ಎಲ್ಲವನ್ನೂ ತಿಳಿದ ನೀನು ಸನ್ನಿವೇಶ ಸಂದರ್ಭಗಳಿಗೆ ಒಳಗಾದಂತಹ
ಅದರ ಶೋಷಣೆಗೆ ಒಳಗಾದಂಥ ಒಂದು ಹೆಣ್ಣನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿ ಗ್ರಹಿಸಿದಾಗ ಛೇ, ನನ್ನ ಸಾಲ್ವ ಹೀಗ ಅಂತ ಈಗ ಕೆನ್ನೆ ಮೇಲೆ ಕೈ ಇಟ್ಟುಕೊಳ್ಳಬೇಕಾದಂತಹ ಸಂದರ್ಭ. ಆ ಪೂರ್ವ ಪ್ರತ್ಯಯವನ್ನು ತೆಗೆದು ಬಿಡುತ್ತಲೇ. ಕಾಶಿ ದೇಶದಲ್ಲಿ ಓದಿದವಳು ನಾನು. ಕಾಶಿಯ ವಿಶ್ವವಿದ್ಯಾನಿಲಯ ಸಾಮಾನ್ಯವಲ್ಲ. ಅಲ್ಲಿ ಎಂದು ಕೂಡ ಸಟೆಯನ್ನು ಹೇಳಿಕೊಡುವುದಿಲ್ಲ. ಬದುಕಿನ ಪಾಠವನ್ನು ಹೇಳಿಕೊಡುತ್ತದೆ, ಬದುಕಿನ ನಡೆಯನ್ನು ಹೇಳಿಕೊಡುತ್ತದೆ, ಬದುಕು ಹೇಗಿರಬೇಕು ಅಂತ ತೋರಿಸಿಕೊಡುತ್ತದೆ. ಬೇರೆ ಯಾವ ವಿಶ್ವವಿದ್ಯಾನಿಲಯವೂ ಕೂಡ ಬದುಕಿನ ಪಾಠ ಮಾಡುವುದಿಲ್ಲ ಸಾಲ್ವಾ. ಅದು ಕಾಶಿಯಲ್ಲಿ ಮಾತ್ರ. ಅದು ಕಾಶಿಯಲ್ಲಿ ಇದ್ದವರಿಗೆ ಮಾತ್ರ ಅಲ್ಲ, ಹೊರಗಿಂದ ಬಂದವರಿಗೂ ಆಗ್ತದೆ. ಅಂತ ಪಾಠಶಾಲೆಯಲ್ಲಿ ಓದಿದಂತಹ ನಾನು ನೀನು ಹೇಳಿದ ಹಾಗೆ ಜಾರಿಯೇನೋ ಬದುಕಿನಿಂದ. ನೀನು ಪರೋಕ್ಷವಾಗಿ ನಾನು ಜಾರಿದ್ದೇನೆ ಅಂತ ಹೇಳುವ ಅರ್ಥದಲ್ಲಿ ಬರ್ತವೆ ನೀನು ಹೇಳ್ತಾ ಇದ್ದಿ. ಒಳ್ಳೆಯ ಕುಲೀನ ಮನೆತಳದವಳು ನಾನು. ಅಂತೂ ಓದಿದ ಶಾಲೆ ದೊಡ್ಡದು ಅನ್ನೋದ್ರಿಂದ ಅಲ್ಲಿ ಓದಿದ ಕಾರಣ ನಾವು ಮಾಡಿದ್ದಕ್ಕೆಲ್ಲ ಕ್ಷಮೆ ಸಿಗ್ತದೆ. ಅಯ್ಯೋ, ಅಲ್ಲಿ ಕೊಡುವ ಪ್ರಮಾಣ ಪತ್ರ ಅಲ್ಲ, ಅಲ್ಲಿ ಕೊಡುವಂತಹ ಪಠ್ಯ ಏನು, ಆ ಪಠ್ಯ ನಮ್ಮೊಳಗೆ ಇಳಿದ ಪರಿಣಾಮವಾಗಿ ಒಂದು ಹೆಣ್ಣು ಹೇಗಿರಬೇಕು ಬದುಕಿನಲ್ಲಿ ಅಂತ ಕಲಿತವಳು ನಾನು. ನೀನಂದಂತೆ ನಾನು ಭೀಷ್ಮನೇ ಅಲ್ಲಿಗೆ ಹೋಗಿ ಅಲ್ಲಿ ಒಡಂಬಟ್ಟು ಅಲ್ಲಿ ಬಂದಿದ್ದೇನೆ ಸರಿ, ಆದರೆ ಹಾಗೇನು ಆಗಲಿಲ್ಲ. ಸಾಲ್ವೇಶ, ಯಾಕೆ ಹೀಗೆ ಮಾತಾಡ್ತೀಯ? ಅರ್ಧದಲ್ಲಿ ಯಾಕೆ ಬದುಕನ್ನು ಕೈ ಬಿಡ್ತೀನಿ ನೀನು? ಕೇವಲ ಭೀಷ್ಮನಲ್ಲಿಗೆ ನಾನು ಹೋಗಿದ್ದೇನೆ, ಭೀಷ್ಮನ ಮನೆಯಲ್ಲಿ ಇದ್ದಿದ್ದೇನೆ ಎಂಬ ಕಾರಣಕ್ಕಾಗಿ ನನಗಿದು ಶಿಕ್ಷೆಯೇ ಇದು. ನೋಡು, ನಿನ್ನ ಮನಸ್ಸಿನಲ್ಲಿ ಸಂಶಯ ಉಂಟು, ನಂಬುವುದಿಲ್ಲ. ಆ ಸಂಶಯ ಹೇಳುವಂತಹ ವಿಷ ಬೀಜವನ್ನು ತೆಗೆದು ಬಿಟ್ರೆ ಅಂಬೆ ಶುದ್ಧಾಂತರ ಹೇಳಲ್ವಾ? ಹೌದು, ಬೇರೆ ಎಲ್ಲಾದ್ರೂ ನಡ್ಬೋದಲ್ಲ ತಕೊಂಡೋಗಿ. ಏನು ಮಾಡಬಹುದು ನಾವು? ಕೇವಲ ಆಣೆ ಪ್ರಮಾಣವನ್ನು ಮಾತ್ರ ಮಾಡಬಹುದು ಬದುಕಿನಲ್ಲಿ. ಒಬ್ಬನನ್ನು ನಂಬಿಸಬೇಕಿದ್ರೆ ಲಿಖಿತವಾದಂತಹ ಯಾವ ಸಾಕ್ಷಿಗಳು ಇಲ್ಲದೇ ಇದ್ದಾಗ ದೇವರೇ ಗತಿ, ನಮಗೆ ಬೇರೆ ಇಲ್ಲ. ದೇವರನ್ನೇ ನಂಬಿಕೊಂಡು ನಾವು ನೀನೇ ಹೇಳು, ನನ್ನ ತಂದೆಯ ಆಣೆಯಾಗಿಯೂ ನಾನು ಪರಿಶುದ್ಧಳು, ನನ್ನ ತಾಯಿಯ ಆಣೆಯಾಗಿಯೂ ನಾನು ಪರಿಶುದ್ಧಳು, ಅಲ್ಲ ಕಲಿಸಿದ ಗುರುವಿನ ಆಣೆಯಾಗಿಯೂ ನಾನು ಪರಿಶುದ್ಧಳು. ಇಷ್ಟೂ ನಿನಗೆ ನಂಬುಗೆ ಬರುವುದಿಲ್ಲ ಅಂತಾದ್ರೆ ನಿನ್ನ ಆಣೆಯಾಗಿ ನಾನು ಪರಿಶುದ್ಧಳು ಪರಿಶುದ್ಧಳು ವಿಚಾರಿ ಕೇಳುವೆ ವಿಚಾರಿ ಬರೊಳಗಿರಿಸಿ ಮನವನ್ಯಾಯ ಸಾಹಸಕ್ಕೆ ಪರಮ ಧೈರ್ಯ ಸ್ಥೈರ್ಯ ಶಪಥವ ದೊರೆವಾರಹುದು. ತ್ರಿಕರಣ ಶುದ್ಧಿಯಿಂದ ನಿನ್ನನ್ನು ಒಪ್ಪಿದ್ದೇನೆ, ನನ್ನಲ್ಲಿ ವಂಚನೆ ಇಲ್ಲ ಅಂತ ಆಗ ಹೇಳಿದೆ. ಆಮೇಲೆ ನಾನು ವಿರೋಧವನ್ನು ಪ್ರಕಟಿಸಿದರೆ ಈ ಬ್ರಾಹ್ಮಣರ ಸಾಕ್ಷಿ ಉಂಟು ಅಂತ ಹೇಳಿದಿ. ಈಗ ಅದನ್ನು ನಾನು ಒಪ್ಪದೇ ಇದ್ದರೆ ಆಣೆ ಪ್ರಮಾಣ ಮಾಡ್ತೇನೆ ಅಂತ ಹೇಳ್ತಿ. ಈ ಆಣೆ ಪ್ರಮಾಣ ಮತ್ತೊಂದು ಮಾಡೋದು ಯಾರು? ಸ್ವಯಂ ನಿರ್ಣಯ ಇಲ್ಲದೆ ಇದ್ದವರು. ವ್ಯಭಿಚಾರಕ್ಕೆ ಮನಸ್ಸು ಮಾಡಿದ ಹೆಣ್ಣೊಬ್ಬಳು ತನ್ನ ಶೀಲವನ್ನು ಸ್ಥಾಪಿಸುವುದಕ್ಕೆ ಎದುರಿದ್ದವನ ಆಣೆ ಮಾಡ್ತಾಳಂತೆ. ವ್ಯಭಿಚಾರಿ ನಿನ್ನಡೆ ಸಾರಿ ಒಂದು ದಟಿಷ್ಟು ಬೇಳಿದೆ, ಭೂರಿ ವಿನಯವ ತೋರ್ದೆ ಪೂರ್ವದಿ ಜಾರ ನೀನು. ಸಾಲ್ವಾ, ತುಟಿ ಮೀರಿದ ಮಾತು ಇದು. ಛೇ, ನನ್ನ ಸಾಲ್ವ ಹೀಗೆ ಮಾತಾಡ್ತಾನೆ ಹೇಳುವಂತ ಕಲ್ಪನೆಯು ನನಗಿಲ್ಲದಾಗಿ ಹೋಯಿತು. ವ್ಯಭಿಚಾರಿ ಅಂದೆಯ ನೀನು? ಯಾವ ಹೆಣ್ಣಾದರೂ ಕೂಡ ಬದುಕಿನಲ್ಲಿ ಎಂತಹ ಕೆಟ್ಟ ಶಬ್ದಗಳನ್ನು ಕೂಡ ಸಹಿಸಿ ಆಳವಳು. ಹೆಣ್ಣಿನ ಬದುಕಿನಲ್ಲಿ ಅತ್ಯಂತ ಕೆಟ್ಟ ಶಬ್ದ ಅದಕ್ಕಿಂತ ಆಚೆಗಿಲ್ಲ ವ್ಯಭಿಚಾರಿ ಹೇಳುವಂತಹ ಪಟ್ಟ. ಆ ಪಟ್ಟವನ್ನು ಹೊತ್ತುಕೊಂಡು ಸಮಾಜದಲ್ಲಿ ಬದುಕುವುದಕ್ಕೆ ಸಾಧ್ಯವೋ ಸಾಲ್ವಾ? ಯೋಚಿಸು ನೀನು. ನನ್ನಲ್ಲಿ ಏನು ವ್ಯಭಿಚಾರಿತ್ವ ಬಂತು? ನಾನು ಪರಿಶುದ್ಧಳು ಹೇಳುವಂತ ಧೈರ್ಯ ಮತ್ತು ವಿಶ್ವಾಸ ನನಗೆ ಈಗಲೂ ಇದೆ. ಆದರೆ ನನ್ನನ್ನು ಆರೋಪಿಸುವಂತ ನೀನು ಎಷ್ಟು ಪರಿಶುದ್ಧ ಅಂತ ನೀನು ಯೋಚಿಸಬೇಕಾಗಿತ್ತು. ಗಂಗಾ ನದಿಯ ತಟದಲ್ಲಿ ನಾವು ಜಲಕೇಳಿಯನ್ನಾಡಿ ದುಕೂಲವನ್ನು ತೊಟ್ಟು ದಡಕ್ಕೆ ಬಂದಾಗ ನೋಡಿದ್ದು ನೀನು. ಬಹಳ ನಯ ವಿನಯದಿಂದ ನಮ್ಮನ್ನು ಮಾತಾಡುವುದರ ಮೂಲಕವಾಗಿ ಮನಸ್ಸನ್ನು ಗೆದ್ದಿ ನೀನು. ನಾನು ನಂಬಿದೆ, ನಾನು ಒಪ್ಪಿದೆ ಅದನ್ನು. ಹಾಗಿದ್ದಾಗ ಆ ಹೊತ್ತು ಸ್ವಯಂವರಕ್ಕೆ ಬಂದಂತಹ ನಿನಗೆ ಸ್ವಯಂವರ ಮರೆತು ಹೋಗಿ ಹೆಣ್ಣು ನೆನಪಾದಲು ಅಂತಾದಾಗ ನನ್ನನ್ನು ನೋಡುವಾಗ ನಿನಗೆ ಯಾವ ಪರಿಶುದ್ಧತೆಯೂ ಕಾಣಲಿಲ್ಲ. ಹಾಗಿದ್ದಾಗ ನನ್ನನ್ನು ವ್ಯಭಿಚಾರಿ ಹೇಳುವಂತ ನೀನು ಜಾರ ಹೆಚ್ಚು ಮಾತುಗಳಾಡಿ ನಿನ್ನನ್ನು ಹುಚ್ಚಿ ಕಡಿದೀರಾಡಿ ಬಿಡುವೆನು. ಹುಚ್ಚು ಮೂಳಿ ನಿವಾಳಿ ನಡೆ ನುಡಿದೀಗ ಸಾಕು, ನಿಲ್ಲಿಸು.
ಸದರ ಕೊಟ್ರೆ ಎಷ್ಟು ಮಾತಾಡ್ತಿ. ಓಹೋ. ಒಂದು ಶಬ್ದ ಹೊರಗೆ ಬಂದ್ರೆ ಎಚ್ಚರ. ರಾಜಸಭೆಯಲ್ಲಿ ಬಂದು ಸೌಭದ ದೊರೆಯನ್ನು ಜಾರ ಅಲ್ಲದೆ ಮತ್ತೇನು? ನಿನ್ನ ನಾಲಿಗೆ ಕೊಯ್ಸ್ತೇನೆ. ಕರೀತಿಯಲ್ವ ಇಲ್ಲಿಂದ? ಸ್ವಾಮಿ, ಇಷ್ಟೆಲ್ಲ ಮಂಗಳಾರತಿ ಆಯ್ತಲ್ಲ, ಮುಖ ಮುಖ ನೋಡ್ತಾ ಇದ್ದೀರಲ್ಲ, ಇಂಥದನ್ನು ಕೇಳಿ ನಾವಿಲ್ಲಿ ನಿಲ್ಬೇಕಾ? ಹೊರಡಿಲ್ಲಿಂದ, ಹೊರಗೆ ಹೋಗುವ ಹೋಗುವ. ತರುಣಿನ ಬೇಳಿದ ದ್ರವ್ಯವನಿತ್ತರೆ ಬರುವೆ ನಿನ್ನೊಡನಿಗನು ಬರಿದೇಕೆ ಕರೆವೆ ನೀನೆನೆ ಕೇಳೆ ಸಾಲ್ವನು ಹರುಷದಿಗಾಗೈಸಿ. ಅಂಬೆ, ಅಲ್ಲ, ನೀನು ಹೇಳಿದ್ರೆ ನಾನು ಹೊರಡುವುದೇ. ಹೋಗುವ, ಇಲ್ಲಿ ಯಾಕೆ ನಿಲ್ಲೋದು? ಭೀಷ್ಮ ನಿನ್ನ ಒಟ್ಟಿಗೆ ಹೋಗು ಅಂತ ಕಳಿಸಿದ್ದು ನಾನು. ಮಾನ ಮರ್ಯಾದೆ ಇಲ್ಲದಲ್ಲಿ ನಿಲ್ಲಬಾರದು ನಾವು. ಅದೌದು ಅಲ್ವಾ? ಅದೌದು. ಅದು ನಿಮಗೆ ಗೊತ್ತಿರಲಿಲ್ಲ ಮೊದಲು. ನಿನ್ನ ಮರ್ಯಾದೆ ಹೋದ್ರೆ ನನ್ನ ಮರ್ಯಾದೆ ಹೋದ ಅಲ್ವಾ? ಹಾಗೆ ಅಲ್ವಾ? ಹೋಗುವ. ಹೋಗ್ಬೋದಿತ್ತು. ಏನು ಅದು ಎಂತ ಒಂದು ಮಾತು ಹೇಳಿದ್ದೆ ನೀನು. ಏನು ಮಾತು? ಭರಿತ ದ್ರವ್ಯವ ಕೊಡುವೆ. ಹೋಯ್ ಬ್ರಾಹ್ಮಣರೇ, ಅದೆಲ್ಲ ಸಿಕ್ಕಿದ್ರೆ ಸ್ವಾಮಿ, ನಾನು ಬ್ರಾಹ್ಮಣೋತ್ತಮರೇ, ಅರ್ಥ ಆಗ್ತದೆ ನಮಗೆ. ಇದೆಲ್ಲ ಒಂದು ಪೂರ್ವ ಕಲ್ಪಿತವಾದ ಒಂದು ಸಂಚು. ಅಲ್ಲ, ಅವಳೇ ಹೇಳಿದ್ದಲ್ಲ, ಇಲ್ಲ. ಸಾಲ್ವನಲ್ಲಿ ಕೊಡಿಸ್ತೇನೆ ಅಂತ ಹೇಳಿದ್ದವಳು. ಗೊತ್ತಾಯ್ತು, ಅದನ್ನು ಸತ್ಯ ಮಾಡುವ. ನಿಮ್ಗೆ ಅಷ್ಟೇ ಅಲ್ವ, ಸಾಲ್ವನಲ್ಲಿ ಕೊಡಿಸ್ತೇನೆ ಅಂತ ಅವಳು ಹೇಳಿದ ಮಾತು ಸುಳ್ಳಾಗದಿದ್ರೆ ಆಯ್ತಲ್ಲ. ಹಾಗಲ್ಲ, ಮತ್ತೆ ನನಗೆ ಹಾಗೆ ಸುಮ್ಮನೆ ದುಡ್ಡು ಸಿಕ್ಕಿದ್ರೆ ನಾನು ಹೋಗುದಿಲ್ಲ. ಮತ್ತೆ ಹೇಗೆ? ಈಗ ನಿನ್ನನ್ನು ಅವಳನ್ನು ನೀನು ವರಿಸಿ ಚಕ್ರವರ್ತಿ ಪೀಠದಲ್ಲಿ ಕೂತ ಮೇಲೆ ನೀವೆಲ್ಲ ಇಬ್ರು ಒಟ್ಟಿಗೆ ಕೊಟ್ರೆ ಒಳ್ಳೇದು ಅಂತ. ಈಗ ಅರ್ಧ ನಾನು ಕೊಡ್ತೇನೆ. ಅದಾಗ್ಲಿಕ್ಕಿಲ್ಲ. ಪೂರ್ತಿ ಕೊಡುವುದು ಒಟ್ಟಿಗೆ ಕೊಡಬೇಕು ಅಂತಂದ್ರೆ ನಿಮಗೆ ಒಂದೂ ಸಿಕ್ಕೋದಿಲ್ಲ. ನಾನು ವೀಳ್ಯ ಕೊಟ್ಟದನ್ನು ತಗೊಳ್ತೀರಲ್ಲ, ದಕ್ಷಿಣೆ ಕೊಟ್ಟದನ್ನು ತಗೊಳ್ತೀರಲ್ಲ, ದಕ್ಷಿಣ ಎಲ್ಲಿ ಕೊಟ್ಟರು ತಗೊಳ್ತೇವೆ. ಅದನ್ನೇ ನಾನು ಸ್ವಲ್ಪ ಅಧಿಕವಾಗಿ ಕೊಡ್ತೇನೆ. ಹೇಳುವ ಒಂದು ಕ್ರಮ ಉಂಟು. ಎಂತದ್ದು? ಯಥಾಶಕ್ತಿ ಅಂತ. ನಮ್ಮ ಶಕ್ತಿ ಎಷ್ಟು ಅಷ್ಟಕ್ಕೆ ತಕ್ಕ. ಅವಳು ಹೇಳಿದಟ್ಟಲ್ಲ, ಅದಕ್ಕಿಂತ ಇಮ್ಮಡಿಯಾಗಿ. ಯಾಕೆಂದ್ರೆ ನನ್ನನ್ನು ಬದುಕಿಸಿದ್ದೀರಿ ನೀವು. ನೀವು ಮಾಡಿದ ಉಪಕಾರ ಗೊತ್ತಿಲ್ಲ. ನೀವು ಈ ಶಬ್ದ ಹೇಳದೆ ಇದ್ದಿದ್ದರೆ ಏನಾಗಿ ಹೋಗ್ತಿತ್ತೋ ನನ್ನ ಅಂತರಂಗದಲ್ಲಿ. ಸ್ವಾಮಿ, ಕೋಶಾಧಿಕಾರಿಯನ್ನು ಕರೆದು ನಿಮಗೆ ನಿಮ್ಮ ಮನ್ನಣೆಗೆ ತಕ್ಕಷ್ಟು ದಕ್ಷಿಣೆಯನ್ನು ಕೊಡಿಸ್ತೇನೆ, ದಯವಿಟ್ಟು ತಾವು ಹಿಂದಿರುಗಬಹುದು. ಇದನ್ನು ತಕೊಂಡು ಹೋಗಿ. ಇನ್ನೆಂತ ಮಾಡೋದು? ನಾನಿಲ್ಲಿ ಕೂತ್ಕೊಳ್ಳುವಲ್ಲ, ನಾನು ಹೋಗ್ತೇನೆ. ಹೀಗೂ ಆಗಿ ಹೋಯ್ತಲ್ಲ. ಮರುಳೆ ನಾನಾಗಿರ್ಪೆ ಮರುಳೆ ನಾನಾಗಿರ್ಪೆ ಮತ್ಪಿತ ಪರಮ ಪಾತಕಿ ಸಾಲ್ವ ಮೂರ್ಖನು ಸುರನದಿ ಸುತ ಬುದ್ಧಿಹೀನನು ಎನ್ನ ಸೃಷ್ಟಿಸಿದ ಸರಸಿ ಜಾಸನ ದುಷ್ಟನಿದರುಳು ಸರ್ವ ಕಾರಣ ಮೂಲ ಭೀಷ್ಮನೇ ತರಳತನವೇನೆಂಬೆ ಪೋಗುವೆನವನ ಬಳಿಗೆನುತ ಮರುಳೆ ನಾನಾಗಿರ್ಪೇ ಕನಸುಗಳೆಲ್ಲ ಒಡೆದು ನುಚ್ಚು ನೂರಾಗಿ ಹೋಯಿತು. ಕನಸು ಕಟ್ಟಬಾರದಂತೆ. ಕನಸು ಕಟ್ಟದೆ ಬದುಕಾಗುವುದು ಹೇಗೆ? ಬದುಕು ಬೇಕು ಹೇಳುವಂತ ಹಂಬಲ ಇಲ್ಲ, ಬದುಕು ಬೇಕು. ಅಂಬೆಯ ಬದುಕಿನಲ್ಲಿ ಮೊನ್ನೆಯ ದಿವಸ ನೋಡಿದ್ರೆ ಎಡಗೈ ಈಚೆ ಮಾಡಿದರೆ ಆಳುಕಾಳುಗಳು, ಬಲಗೈ ಈಚೆ ಮಾಡಿದರೆ ಇನ್ನೊಂದಷ್ಟು ಜನ. ಏನು ಸೇವೆಗೆ, ಏನು ಕೆಲಸ ಮಾಡ್ಲಿಮ್ಮ, ತಲೆ ಬಾಚಿಲ್ಲ, ಹೂ ಮುಡಿಸಲ. ಛೇ, ನಿನ್ನೆ ದಿವಸ ನೋಡಿದಾಗ ಹಸ್ತಿನಾವತಿಯಲ್ಲಿದ್ದೆವು, ಇಂದಿನ ದಿವಸ ನೋಡಿದಾಗ ಮೂರು ಮಾರ್ಗ ಸೇರುವಲ್ಲಿ ಈ ಅಂಬೆ ಏನು ಮಾಡಲಿ ಅಂತ ತಲೆಗೆ ಕೈ ಇಟ್ಟು ಬಬ್ಬಿಡುವಂತಹ ಒಂದು ಸ್ಥಿತಿ ಆ ವಿಧಿ ತಂದಿಟ್ಟಲ್ಲ. ನನ್ನಪ್ಪನಿಗೆ ಹೊತ್ತು ಒಂದು ಮಾತು ಹೇಳಬಹುದಾಗಿತ್ತು, ಹೇಳಲಿಲ್ಲ. ಪರಾಕ್ರಮವೇ ಪಣ,
ಅದಲ್ಲದೆ ಮತ್ತೆ ಅಲ್ಲ ಅಂತ ಇವರು ಹೇಳಬೇಕಿದ್ರೆ ಮಕ್ಕಳಂದಿರ ಮನಸ್ಸನ್ನು ಓದದ ತಂದೆ ಆತ ತಂದೆಯಾಗ್ತಾನೆಯೇ? ಇದು ಪ್ರಶ್ನೆ ಅಷ್ಟೇ, ನನ್ನದು ಮತ್ತೇನೂ ಇಲ್ಲ. ಸಾಲ್ವನನ್ನು ಒಪ್ಪಿದ, ಪ್ರೀತಿಯನ್ನು ಹಂಚದಿದ್ರೂ ಕೂಡ ಪ್ರೀತಿಯನ್ನು ತೋರಿಸಿದ. ಎಲ್ಲದಕ್ಕೂ ಪರಮ ಪವಿತ್ರವಾದಂತಹ ಗಂಗೆಯನ್ನೇ ಸಾಕ್ಷಿಯನ್ನಾಗಿರಿಸಿದಂಥ ನಾವು ಆತನ ಮಾತನ್ನು ನಂಬಿದೆ. ನಾನು ನಂಬಿ ಸೋತು ಹೋದೆ. ಇವತ್ತು ಸೋತು ಹೋದೆ. ಇದು ಎಲ್ಲ ಆಡ್ತಾರೆ, ಎಲ್ಲವೂ ವಿಧಿ, ಎಲ್ಲವೂ ವಿಧಿ. ಬದುಕಿನಲ್ಲಿ ವಿಧಿ ಅಲ್ಲದೆ ಇನ್ನೇನು? ಹುಟ್ಟು ಸಾವುಗಳಿಗೂ ಕಾರಣವೇ ವಿಧಿ. ನಾನು ಹಾಗಾಗಿ ಹೇಳುವುದುಂಟು, ಹೆಣ್ಣು ತಲೆ ಎತ್ತಿ ನಿಲ್ಲುವುದು, ಹೆಣ್ಣು ಪ್ರಫುಲ್ಲಿತವಾಗುವುದು ಗಂಡನ ಮನೆ ಹೊಕ್ಕಾಗ ಮಾತ್ರ. ಆ ಗಂಡು ಹೇಗಿರುತ್ತಾನೆ ಅಂತ ಗೊತ್ತಿಲ್ಲ, ಆ ಮನೆ ಹೇಗಿರುತ್ತದೆ ಅಂತ ಗೊತ್ತಿಲ್ಲ, ಆ ಮನೆಯ ಭಾವಮೈದಿನರು ಹೇಗಿರುತ್ತಾರೆ ಅಂತ ಗೊತ್ತಿಲ್ಲ, ಅಲ್ಲಿನ ಆಳುಕಾಳುಗಳು ಹೇಗಿದೆ ಅಂತ ಗೊತ್ತಿಲ್ಲ. ಈ ಗೊತ್ತಿಲ್ಲಗಳ ಮಧ್ಯೆ ಇವಳ ಪ್ರವೇಶವಾಗಿ ಅದನ್ನು ಗೊತ್ತು ಮಾಡಿಕೊಳ್ಳುವುದು, ಅದು ಹೆಣ್ಣಿನ ಬದುಕು, ಹೆಣ್ಣಿನ ಜೀವನ. ಇದನ್ನು ಅನುಭವಿಸುವುದಕ್ಕೆ ನನಗೆ ಆಗಲಿಲ್ವಲ್ವಾ? ಬದುಕಿನಲ್ಲಿ ಹುಟ್ಟಿದಂತಹ ಪ್ರಶ್ನೆಗಳಿಗೆ ಸೌಪದೇಶದಲ್ಲಿ ಉತ್ತರವನ್ನು ಕಂಡುಕೊಳ್ಳಬಹುದು ಹೇಳುವಂತ ವಿಶ್ವಾಸ ನನ್ನಲ್ಲಿತ್ತು. ಆ ವಿಶ್ವಾಸ ಪುಡಿ ಆಯಿತು. ನಾನು ಸಾಲ್ವನನ್ನು ಆಕ್ಷೇಪಿಸುವುದಿಲ್ಲ. ವೈಯಕ್ತಿಕವಾಗಿ ನೋಡಿದಾಗ ತನಗೆ ಸಲ್ಲಬೇಕಾದಂತಹ ವಧು ಹಸ್ತಿನೆಗೆ ಹೋಗಿ ಹಸ್ತಿನೆಯಲ್ಲಿ 1 ತಿಂಗಳು ನಿಂತು ಮತ್ತೆ ತನ್ನಲ್ಲಿಗೆ ಬರ್ತಾನೆ ಅಂತಾದರೆ ಯಾವ ಗಂಡಸೂ ಕೂಡ ವಧುವನ್ನು ಬಳಿ ಸೇರಿಸುವಷ್ಟು ಹೆಡ್ಡನಲ್ಲ ಈತ. ಹಾಗಿದ್ರೆ 100,000 ಪ್ರಶ್ನೆಗಳು ದಾಂಗುಡಿ ಇಡುತ್ತಾ ಇದೆ. ನಾನೊಬ್ಬಳೇ 3 ಮಾರ್ಗ ನಿಂತು ಮಾತಾಡುವುದರಲ್ಲಿ ಏನು ಅರ್ಥ ಇದೆ, ಏನು ಪುರುಷಾರ್ಥ ಇದೆ? ಹಾಗಿದ್ರೆ ಬದುಕಿನಲ್ಲಿ ಮದುವೆಯಾಗದ ಆ ಭೀಷ್ಮ ಕಾಶಿ ದೇಶಕ್ಕೆ ಬಂದು ನಮ್ಮನ್ನು ಕರೆಕೊಂಡು ಬಂದು ನಮ್ಮ ಬದುಕನ್ನು ಮುರಾಬಟ್ಟೆಯಾಗಿ ಮಾಡಿ ತನಗೆ ವಿವಾಹ ಇಲ್ಲದಂತೆ ಮಾಡಿದಂತಹ ಭೀಷ್ಮ, ತೊಂದರೆ ಇಲ್ಲ, ಹೋಗ್ತೇನೆ ಅವನ ಬಳಿಗೆ, ಅವನನ್ನೇ ಮದುವೆಯಾಗುವಂತೆ ಆಗ್ರಹಿಸ್ತೇನೆ. ಆಮೇಲೆ ಏನು ಭೀಷ್ಮನ ಬಳಿಗೆ ಹೋದಾಗ, ಹಾಗಾಗಿ ನೇರವಾಗಿ ಹಸ್ತಿನೆಯನ್ನು ಸೇರುತ್ತೇನೆ. ಕೇಳಿರೈ ಮುನಿವರರು ತೋಷವ ತಾಳಿರೈ ಗೆಲುವೆ ಭೀಷ್ಮನ ಹೇಳಿ ಕಳುಹುವೆ ನೀಳ ಕುಂತಳೆಯನು ವರಿಬುದಕ್ಕೆ ಕೇಳದಿರೆ ನೀತಿಯನು ಶಸ್ತ್ರದಿ ಸೀಳುವೆನು ತಪ್ಪಿಲ್ಲ ವೀಕ್ಷಣ ಪೇಳಿರೈ ನೀವೆನುತ ಹೊರಡಲು ಬರಶುಧಾರಕನು ಮುನಿಗಣವಲ್ಲ ಕೇಳಿರಿ ನಡೆದಂತಹ ವಿದ್ಯಮಾನದ ಮೂಲ ಕೇಂದ್ರ ಯಾವುದು ಎನ್ನುವುದು ವರ್ತಮಾನದಲ್ಲಿ ಎಲ್ಲರಿಗೂ ವಿದಿತವಾದ ಸತ್ಯ. ಜೊತೆಯಲ್ಲಿಯೇ ಸಹಪಾಠಿಯಾಗಿದ್ದಂತಹ ಶೈಖಾವತ್ಯನೋ ಹೋತ್ರವಹನೋ ಅಥವಾ ಅಂಬೆಯ ಜೊತೆಯಲ್ಲಿ ಸಂಬಂಧದ ನೆಲೆಯನ್ನು ಬೆಸೆದುಕೊಂಡಿದ್ದಂತಹ ಶೈಖಾವತ್ಯನು, ಇವರೆಲ್ಲರೂ ಆಡಿದಂತಹ ಮಾತಿಗೆ ಅನುಗುಣವಾಗಿ ನಡೆದ ವಿದ್ಯಮಾನಗಳನ್ನೆಲ್ಲ ಕೂಲಂಕಷವಾಗಿ ಅವರು ಆಡಿದ ಮಾತಿನ ನೆಲೆಯಲ್ಲಿ ಯೋಚಿಸಿ ಇದಕ್ಕೊಂದು ಇದಮಿತ್ತಂ ಎನ್ನುವಂತಹ ಒಂದು ಸಿದ್ಧಾಂತವನ್ನು ಬಗೆಯಬೇಕಾದಂತಹ ಹೊಣೆಗಾರಿಕೆ ನನಗೆ ಬಂತಲ್ಲ. ಹೀಗೆ ಬಂದಾಗ ನೇರವಾಗಿ ನಮ್ಮಲ್ಲಿ ಬಂದು ಆಡಿದಂತಹ ಮಾತುಗಳು, ಅಂಬೆ ಸುರಿಸಿದಂತಹ ಕಣ್ಣೀರಿನ ನೆಲೆ, ಅದಕ್ಕೆ ವರ್ತಮಾನ ಕಾಲದಲ್ಲಿ ನಾವು ಕೊಡಬೇಕಾದಂತಹ ಬೆಲೆ, ಇದನ್ನು ಸಮನ್ವಯಗೊಳಿಸಿಕೊಂಡವರಾಗಿ ಸಿದ್ಧವರಾಗಿದ್ದೇವೆ. ಆ ಕಾರಣಕ್ಕೆ ಆಡಿದ್ದು. ಕೇಳಿರೈ ಮುನಿವರರೆ ತೋಷಗಳ ತಾಳಿರೈ. ಮುನಿಮಂಡಲ ತೋಷವನ್ನು ತಾಳುತ್ತದೆ ಎನ್ನುವುದು ಕೇವಲ ಮುನಿಗಣಕ್ಕೆ ಮಾತ್ರ ಅದು ವ್ಯಾಪ್ತಿ ಅಲ್ಲ. ಅದಕ್ಕಿಂತ ಮಿಗಿಲಾಗಿ ಲೋಕಹಿತವನ್ನೇ ಸಾಧಿಸಬಹುದಾದಂತಹ ಎತ್ತರದ ಮುನಿಗಣ, ಅವರ ಸಂತೋಷ ಅಂತಂದ್ರೆ ಪ್ರಪಂಚದ ಸಂತೋಷ, ಲೋಕದ ಸಂತೋಷ ಅಂತ ಆಸ್ತಿಕ ಮಹಾಮಂಡಲ ಅದನ್ನು ನಿರ್ದೇಶಿಸ್ತದೆ, ಅದರ ಕುಡಿತಾಗಿ ಆಡುತ್ತದೆ. ಹಾಗಾಗಿ ಈ ಕಾಲಕ್ಕೆ ಆದಂತಹ ಹೆಣ್ಣು ಮಗಳಿಗಾದ ಅನ್ಯಾಯ ಎನ್ನುವ ಹಾಗೆ ಬಗೆ ಬಗೆಯಲ್ಲೇ ಆಡುತ್ತಾ ಇದ್ದಾರಲ್ಲ, ಆಡಿದ ಮಾತುಗಳು ಅರ್ಥ ಆಗಿದೆ. ಹಾಗಂತ ಇದೇ ಮಾತನ್ನೇ ಸಂಪೂರ್ಣವಾಗಿ ನಂಬಬೇಕೋ ಅಥವಾ ಇದನ್ನೇ ಸಿದ್ಧಾಂತಕ್ಕೆ ಬಳಸಬೇಕೋ, ಇಲ್ಲ ಪ್ರಾಸಂಗಿಕವಾಗಿ ಇದನ್ನು ಬೆಳೆಸಬೇಕು ಅಂತ ನೋಡುವಾಗ ಅವರು ಆಡಿದ ಮಾತಿನಲ್ಲಿ ಬಹಳ ಗ್ರಾಹ್ಯವಾದ ಒಂದು ಮಾತು,
ಪರಶುರಾಮನಾದ ನನ್ನ ಮನಸ್ಸನ್ನು ಘಾಸಿಗೊಳಿಸಿದ್ದು ಹೌದದು. ಯಾವುದು? ನಿಮ್ಮ ಶಿಷ್ಯ ಹೀಗೆ ಮಾಡಿದ್ದಾನೆ, ಭೀಷ್ಮ ಅಂತ ಆಡ್ತಾ ಇಲ್ಲ, ಹಸ್ತಿನಾಪುರದ ಸಂಧಿ ವಿಗ್ರಹಿ ಅಂತ ಆಡ್ತಾ ಇಲ್ಲ, ಹಸ್ತಿನಾಪುರದ ಉತ್ತರಾಧಿಕಾರಿಯಾಗಿ ನೆಲೆ ನಿಂತವನ ಜೊತೆಯಲ್ಲಿ ಇದ್ದು ಕಾಶಿ ದೇಶಕ್ಕೆ ಬಂದವನು ಆಡ್ತಾ ಇಲ್ಲ. ನಿಮ್ಮ ಶಿಷ್ಯನಾದಂತಹ ಭೀಷ್ಮ ಹೀಗೆ ಮಾಡಿದ್ದಾನೆ ಎನ್ನುವುದನ್ನು ಆಡುವಾಗ ಈ ಪ್ರಕರಣ ನನ್ನಲ್ಲಿಗೆ ಯಾಕೆ ಬಂತು ಅಂತ ನಾನು ತರ್ಕಿಸಿದ್ದೇನೆ. ಹಾಗಾದ್ರೆ ಹಸ್ತಿನಾಪುರಕ್ಕೋ ಕಾಶಿ ದೇಶಕ್ಕೋ ಕಣ್ಣೀರನ್ನ ಧಾರಾಕಾರವಾಗಿ ಸುರಿಸಿ ಇಲ್ಲಿಗೆ ಬಂದಂತಹ ಅಂಬೆಗೋ, ಅಥವಾ ಅವಳ ಈ ಪರಿಸ್ಥಿತಿಗೆ ಕಾರಣ ಸ್ಥಾನದಲ್ಲಿ ಇರಬಹುದು ಅಂತ ತರ್ಕಿಸಬಹುದಾದ ಅವಳ ತಂದೆಯ ಮನೆಯೋ ಅಥವಾ ಅವಳ ಪ್ರಿಯಕರ ಅಂತ ಹೇಳಲ್ಪಟ್ಟಂತಹ ಸಾಲ್ವನು, ಇವರು ಯಾರೂ ನನ್ನ ವ್ಯಾಪ್ತಿಗಲ್ಲ. ಅವರು ಪ್ರಶ್ನೆ ಮಾಡಬೇಕಾದದ್ದು ಅನಿವಾರ್ಯವೂ ಇಲ್ಲ, ಅಗತ್ಯವೂ ಇಲ್ಲ. ಯಾಕೆ? ಸಮಗ್ರವಾದಂತಹ ಈ ಪ್ರಕರಣಕ್ಕೆ ನಾನೊಂದು ನ್ಯಾಯ ತೀರ್ಮಾನ ಕೊಡುತ್ತೇನೆ ಎನ್ನುವಂತಹ ನಿರೀಕ್ಷೆ ಪ್ರಶ್ನೆ ಕೇಳಿದ ಅವರದ್ದು ಅಲ್ಲ, ಅಂಬೆಯದ್ದು ಅಲ್ಲ. ನಿಮ್ಮ ಶಿಷ್ಯ ಹೀಗೆ ಮಾಡಿದ್ದಾನೆ, ಇದೇ ಬಹಳ ಮುಖ್ಯವಾದದ ಅರ್ಥ ಆಗಿದೆ. ಹಾಗಾದ್ರೆ ಈ ಪ್ರಕರಣಕ್ಕೆ ವ್ಯಾಪ್ತಿ ಏನು? ಗುರುವಾದವನು ಶಿಷ್ಯನಲ್ಲಿ ಈ ಪ್ರಕರಣ ಯಾಕಾಯಿತು ಕೇಳಿದ ಮೇಲೆ ಅವನು ಒರಿಸಬೇಕು. ಒರಿಸಲಿಲ್ಲ ಅಂತ ಅಲ್ಲ, ಅದಕ್ಕೆ ಬೇರೆಯದ್ದಾದ ತನ್ನ ವಿಧಿ ವಿಧಾನಗಳನ್ನು ಯಾಕೆ ಮಾಡಿದೆ ಅಂತವ ಆಡಿದ ಪ್ರಕರಣ ಮತ್ತೆ ಹೇಗೆ ಹೋಗುತ್ತದೆ ನೋಡುವ. ಆದರೆ ನಾವು ಆಡಿದಂತಹ ಮಾತು ಶಾಸ್ತ್ರದ ನೆಲೆಯಲ್ಲಿ ಅದು ಸಿದ್ಧವಾಗಬೇಕಾದದ್ದು ಹೌದಲ್ಲ. ಹಾಗೆ ಸಿದ್ಧವಾಗಬೇಕಾದಂತಹ ಆ ಬಗೆಯಲ್ಲಿಯೂ ಯಾವಾಗ ಶಾಸ್ತ್ರದ ವಾಕ್ಯಗಳಿಗೆ ಈತ ಬಗ್ಗುವುದಿಲ್ಲ ಎನ್ನುವುದು ಸ್ಪಷ್ಟ ಆಗುತ್ತದೋ ಆಗ ಶಸ್ತ್ರವನ್ನು ಹಿಡಿದು ಪ್ರಾಕರಣಿಕವಾಗಿ ಆ ಪ್ರಕರಣವನ್ನು ಸೀಳುತ್ತೇನೆ. ಉಳಿದವರನ್ನು ಸೀಳ್ಲಿಕ್ಕೂ ಇಲ್ಲ, ಬೀಳ್ಲಿಕ್ಕೂ ಇಲ್ಲ. ಈ ಪ್ರಕರಣದಲ್ಲಿ ಪ್ರಕರಣದ ಸೀಳುವಿಕೆ ಒಳಮರ್ಮ ಗೊತ್ತಾಗಬೇಕಲ್ಲ. ಹಾಗಾದ್ರೆ ನಾರಿಕೇಲ ಫಲದ ಹಾಗೆ ಎತ್ತರದ ಕಲ್ಪವೃಕ್ಷದಲ್ಲಿದ್ದದ್ದು ಕೆಳಗೆ ಬಿದ್ದಿದೆ, ಅದನ್ನು ಒಡೆದು ಒಳಗಿರುವ ಹೂರಣವನ್ನು ತೋರಣ ಮಾಡಬೇಕಾಗಿದೆ. ಇಲ್ಲ, ಇವರು ಹೇಳ್ತಾರೆ ಇದು ಘನವಾದದ್ದು, ಇದು ಒಡೆಯುವುದಕ್ಕಾಗುವುದಿಲ್ಲ. ಇಲ್ಲ, ಒಡೆಯಲಾರದ, ಹಾಗಂತ ಒಡೆಯ ಅಂತ ತಾನು ಒಪ್ಪಿಕೊಳ್ಳಲಾರದ ಸನ್ನಿವೇಶದಲ್ಲಿರುವ ಭೀಷ್ಮನ ಮನಸ್ಥಿತಿ ಏನು, ಅವನ ಪರಿಸ್ಥಿತಿ ಏನು ಎನ್ನುವುದು ಅರ್ಥ ಮಾಡಿಕೊಳ್ಳದೆ ಇವರೆಲ್ಲ ಆಡಿದ್ದಾರೆ ಎನ್ನುವುದು ಸ್ಪಷ್ಟ. ಗುರುವಾಗಿ ನಾನು ಹೋಗಬೇಕು, ನೇರವಾಗಿ ಕುರುಕ್ಷೇತ್ರಕ್ಕೆ ಹೋಗಬೇಕು ಎನ್ನುವುದು ಸಿದ್ಧ ಆಗಿದೆ. ಧರ್ಮಕ್ಷೇತ್ರ, ಧರ್ಮದ ಬೆಳೆಯನ್ನು ಕುರು ಬೆಳೆದಂತಹ ಆ ಕ್ಷೇತ್ರದಲ್ಲಿ ಮಹಾವಿಷ್ಣುವು ಒಂದು ಕಾಲಘಟ್ಟದಲ್ಲಿ ಬಂದವನೇ. ಧರ್ಮದ ಬೀಜವನ್ನು ಬಿತ್ತುವುದಕ್ಕೆ ಬೀಜವನ್ನು ಕೇಳಿದಾಗ ಬಂದಿದ್ದನಲ್ಲ, ಅದೇ ನೆಲೆಯಲ್ಲಿಯೇ ಇಂದು ಈ ಪ್ರಕರಣವನ್ನು ಭೇದಿಸುವುದಕ್ಕೆ ಬೇಕಾಗಿ ಅದರಲ್ಲಿರಬಹುದಾದ ಧರ್ಮ ಸೂಕ್ಷ್ಮಗಳನ್ನು ಲೋಕಮುಖಕ್ಕೆ ಅಲ್ಲ, ಅಂಬೆಗೋ ಭೀಷ್ಮನಿಗೋ ಅರ್ಥ ಮಾಡಿಸುವುದಕ್ಕೆ ಬೇಕಾಗಿ ನೇರವಾಗಿ ಶಿಷ್ಯ ಗಣನವನ್ನು ಸೇರಿಸಿಕೊಂಡು ಕುರುಕ್ಷೇತ್ರದಲ್ಲಿ ನೆಲೆ ನಿಲ್ಲುವಂತಹ ಸನ್ನಿವೇಶಕ್ಕೆ ಬೇಕಾಗಿ ಸಂಕಲ್ಪಬದ್ಧನಾಗಿ ಆ ಕಡೆಗೆ ಹೋಗ್ತೇನೆ. ಪರಮ ಋಷಿ ಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರನ ಪ್ರಭೆಯಲಿ ಹೊರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಯಾರು? ಭಾರ್ಗವೇಶ್ವರನ ಪರಿಕಿಸುತ್ತಲಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನವಗೈಯುತ ಪಾದಾಗ್ನಿಗೆ ಬಾಧ್ಯ ಶಿರದಿ ತೀರ್ಥವ ಧರಿಸಿ ಮಧುಬರ್ಕಾದಿಗಳನ್ನು ಉದರಾಗ್ನಿಗೆ ಮಧುಬರ್ಕ, ವರರತುನಮಯ ಪೀಠವೀಯುತ ಕೃಷ್ಣಾಗ್ನಿಗೆ ಕರವಿಡಿದು ಕೊಳ್ಳಿರಿಸಿ ದೈನ್ಯದಿ ಶಿರವ ಬಾಗುತ ಗುರು ನಮೋ ಎಂದೆನುತ ನಿಲ್ದಿರಲು ಶಾಸ್ತ್ರೋಕ್ತವಾಗಿ ಗುರುಪೂಜೆಯನ್ನು ನಿರ್ವಹಿಸಿದ್ದೇನೆ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರವ, ಗುರುರೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಜಯ 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 ಜಯ. ಪರಶುಧರನ ಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ನೋಡಿದಿರೇ ಭೀಷ್ಮ ಭಕ್ತಿಯನ್ನ. ದರೆಯುಳಿವ ಗೆಣೆಯುಂಟೆ
ಧರೆಯೊಳಗಿವ ಗೆನೆಯುಂಟೆ ಏನು ತಲಾಗ ಪೇಳಿದನು ಎತ್ತ ಇರಿಸಿದೆ ಭೀಮ ಬುದ್ಧಿಗಳ ನೀನೀಗ ಮತ್ತ ಕಾಶಿನಿ ಈಕೆ ಅನ್ಯ ಪುರುಷನೋಳು ಚಿತ್ತ ವಿಠ್ಠಲ ತಂದು ತೊರೆದ ಕಾರಣವೇನು ಭಕ್ತಿ ಒಳನಿ ಬಿಟ್ಟರಾರು ವರಿಸುವರು ಭೀಷ್ಮ ಕಾಲಘಟ್ಟಕ್ಕನುಗುಣವಾಗಿ ಬೆಳೆದ ಬೆಳವಣಿಗೆಯ ವಿಶೇಷವಾದಂತಹ ಪ್ರಭಾಪೂರ್ಣತೆ ವರ್ತಮಾನ ಕಾಲದಲ್ಲಿ ನಿನಗೆ ಭೀಷ್ಮ ಎನ್ನುವ ನೆಗಳತೆಯನ್ನು ತಂದುಕೊಟ್ಟಿದೆ. ನಮ್ಮ ಕಾಲ ಬುಡದಲ್ಲಿ ತಾಯಿಯಾದಂತಹ ಗಂಗೆ ನಿನ್ನನ್ನು ಕರೆದು ತಂದಿಡುವಾಗ ನೀನು ಕೇವಲ ದೇವವ್ರತ, ಕೇವಲವಾದ ದೇವವ್ರತಕ್ಕೆ ದೇವವ್ರತತ್ವವನ್ನು ನೀನು ತೋರಿಸಿಕೊಟ್ಟಿದ್ದು ಹೇಗೆ? ಇವತ್ತು ತೋರಿದ ಇದೇ ಭಕ್ತಿಯ ಕಾರಣದಿಂದ. ಅಂದೇ ನಿನ್ನಲ್ಲಿ ನಿಕ್ಷೇಪವಾಗಿತ್ತದು ಯಾವುದು? ದೇವನಾಥ್ ದ್ಯೋತನತ್ವಾದ್ವಾ ವ್ರತತ್ವಾದ್ವಾ ದೇವವ್ರತಃ. ನಿನ್ನ ಕುರಿತಾಗಿ ಆಡಿದ ಮಾತಂತೆ ಒಂದು ಕಾಲಘಟ್ಟದಲ್ಲಿ ದೈವಿಕವಾದಂತಹ ಯಾವ ಶಕ್ತಿ ಸಮೂಹಗಳಿದ್ದಾವೋ ಆ ಎಲ್ಲ ಶಕ್ತಿಗಳು ವಿಶೇಷವಾಗಿ ಅಷ್ಟದಿಕ್ಪಾಲರಲ್ಲಿರಬಹುದಾದ ಶಕ್ತಿ ವಿಶೇಷಗಳು ನನ್ನ ಮಗನಾದಂತಹ ದೇವವ್ರತನಿಗೆ ಬರಬೇಕು ಎನ್ನುವ ಕಾರಣದಿಂದಲೇ ಈ ಹೆಸರನ್ನು ಅವನಿಗೆ ಇಟ್ಟಿದ್ದೇನೆ ಅಂತ ಆಡಿದ್ದರಂತೆ. ಹಾಗೆ ಆಡಿ ಕರೆತಂದು ನನ್ನ ಬುಡದಲ್ಲಿಟ್ಟು ಆಡಿದ ಮಾತು, ಎತ್ತಲಿರಿಸಬೇಕು ಈ ಮಗುವನ್ನು, ಎತ್ತಲು ನೀವಿರಿಸಿಕೊಳ್ಳಬೇಕು ಅಂತ ಆಡಿದ್ದವತ್ತು. ಅಂದಾಡಿದ ಮಾತು, ಈ ಮಗುವನ್ನು ಲೋಕಮುಖದಲ್ಲಿ ಕ್ಷತ್ರಿಯತ್ವದ ಔಚಿತ್ಯದ ಆ ಬೆಲೆ ಏನುಂಟೋ ಅದನ್ನು ಕ್ರಯ ಮಾಡುವುದಕ್ಕೆ ಬೇಕಾಗಿ ನಿಮ್ಮಲ್ಲಿ ತಂದಿದ್ದೇನೆ. ಇವನ ಬುದ್ಧಿಯನ್ನು ಎತ್ತಲು ನಿಮ್ಮಲ್ಲಿ ಇರಿಸಿಕೊಳ್ಳಿ ಅಂತ ಪ್ರಾರ್ಥನೆ. ಮಗು ಹಾಗೆ ಬೆಳೆದು ಬಂದಂತಹ ಬುದ್ಧಿಯ ವೈಶಾಲ್ಯಕ್ಕೆ ಅದರ ವಿಶೇಷವಾದಂತಹ ಪ್ರತಿಭಾ ಅಂತ ಲೋಕ ಹೇಳಬಹುದಾದ ಅದರ ಬೆಳವಣಿಗೆಯ ವಿಸ್ತಾರ ಏನು ಅಂತಂದ್ರೆ, ಲೋಕಮುಖದಲ್ಲಿರಬಹುದಾದಂತಹ ಬೃಹಸ್ಪತಿಗಳು, ಶುಕ್ರರು ಇತ್ಯಾದಿ ಇತ್ಯಾದಿಯಾಗಿ ಸಕಲ ಗುರುಗಳ ಮಂಗಲ ಮಂತ್ರಾಕ್ಷತೆಗೆ ತಲೆ ಒಡ್ಡುವ ಸೌಭಾಗ್ಯ ನಿನಗೆ ಬಂತು. ನಿನ್ನ ಪ್ರತಿಭೆ, ನಿನ್ನ ವಿನಯ, ನಿನ್ನ ವಿದ್ಯೆ ಇವತ್ತಿಗೂ ಅದನ್ನೇ ಗಮನಿಸುವನ್ನ ಹಾಗೆ ಬಂದು ಷೋಡಶ ಉಪಚಾರ ಪೂಜೆಯನ್ನ ನೆರವೇರಿಸಿ ವಿಧೇಯ ವಿದ್ಯಾರ್ಥಿಯ ಹಾಗೆ ನಿಂತು ಏನಪ್ಪಣೆ ಅಂತ ಕೇಳುವಾಗ ಒಮ್ಮೆ ಇತಿಹಾಸ ನೆನಪಾಯಿತು ನನಗೆ. ಆದರೆ ಸನ್ನಿವೇಶ ವರ್ತಮಾನ ಕಾಲದ್ದು ಏನಿದೆ, ಇಲ್ಲಿಯವರೆಗೆ ಯಾಕೆ ಬಿಜಂಗ ಇದಿದೆ ಶ್ರೀಪಾದ, ನಿನಗೂ ಅರ್ಥವಾದ ವಿಚಾರ. ಅಕೃತವರ್ಣನ ಮೂಲಕವಾಗಿ ತಮ್ಮ ಸಂದೇಶ ಬಂದಿದೆ ಮಗು. ಇದೇ ಕಾರಣಕ್ಕೆ ಕೇಳಬೇಕಾದ ಅನಿವಾರ್ಯತೆ ಬಂತು ನೋಡು. ಒಂದು ಪ್ರಕರಣದಲ್ಲಿ ನೀನು ರಾಜತಾಂತ್ರಿಕವಾದಂತಹ ನೆಲೆಯಲ್ಲಿಯೇ ತೆರೆದುಕೋ, ಆಕ್ಷೇಪ ಇಲ್ಲ. ಅಲ್ಲ, ಸಾಂಸಾರಿಕವಾದಂತಹ ಬೆಲೆಯನ್ನು ಆ ಪ್ರಕರಣದ ನೆಲೆಯಲ್ಲಿ ನೀನು ಗೌರವಿಸಿ ಗುರುತಿಸ್ತಿ ಅಂತ ಆದ್ರೆ ಅದು ಕೂಡ ಯೋಗ್ಯವೇ, ಇಲ್ಲ ಅಂತ ಅಲ್ಲ. ಆದರೆ ರಾಜತಾಂತ್ರಿಕವಾದ ಮತ್ತು ಸಾಂಸಾರಿಕವಾದ ಎರಡೂ ಬಂಧಗಳನ್ನು ಸಂಬಂಧದ ನೆಲೆಯಲ್ಲಿ ಎತ್ತಲು ಇರಿಸುವುದಕ್ಕೆ ಹೊರಟೆ ನೋಡು ನೀನು. ಒಂದು ಕಾಲಕ್ಕೆ ಕಾಶಿ ದೇಶಕ್ಕೆ ಹೊರಟೆ ಅಲ್ಲ ಮಗು? ಹೌದು. ಹೋದದ್ದು ಸತ್ಯ ಅಲ್ವೋ? ಖಂಡಿತ. ಹೋಗಿ ಆ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದದ್ದು ವಿಹಿತವಾದದ್ದು, ವಿದಿತವಾದಂತಹ ವಿಚಾರ. ಅಲ್ಲಿಯವರೆಗಿನ ಪ್ರಕರಣದಲ್ಲಿ ಭೀಷ್ಮ ನಡೆದುಕೊಂಡಿದ್ದು ಸಂಧಿ ವಿಗ್ರಹಿಯಾಗಿ. ಇದನ್ನು ಯಾರೂ ಅರ್ಥ ಮಾಡಬಹುದು, ನಿನ್ನ ಬಾಯಿಂದಲೇ ಬರಬೇಕು ಅಂತ ಇಲ್ಲವಲ್ಲ ಅದು. ಆದರೆ ಮುಂದಿನ ಆ ವಿಚಾರಗಳು, ಬದಲಾದಂತಹ ಸನ್ನಿವೇಶಗಳು, ನಡೆದ ಅಘಟಿತ ಅನೂಹ್ಯವಾದ ಘಟನೆಗಳು ನಿನಗೊಂದು ಪ್ರಶ್ನೆ ಮಾಡುವಾಗ ಆಯಿತು. ಶಿಷ್ಯನಿಗೆ ಪ್ರಶ್ನೆ ಮಾಡಬೇಕು, ಗುರುವಿಗೆ ಆಸೆ ಇರ್ತದೆ. ಆದರೆ ಪಾಠ ಪ್ರವಚನಾದಿಗಳಲ್ಲಿ, ಬದುಕಿನ ಪಾಠದಲ್ಲಿ, ಬದುಕಿನ ಬಟ್ಟೆಯಲ್ಲಿಯೂ ಕೂಡ ಪ್ರಶ್ನೆ ಮಾಡುವ ಒಂದು ಸಂದರ್ಭವನ್ನು ಹೆಣ್ಣು ಮಗಳು ತಂದಿದ್ದಾಳೆ. ಹಾಗಾಗಿ ಆ ಸಂದರ್ಭದಲ್ಲಿ ಭೀಷ್ಮ ಬುದ್ಧಿ ಎಲ್ಲಿತ್ತು,
ನಾವು ಬಹಳ ಎತ್ತರದಲ್ಲಿತ್ತು ಅಂತ ನಾವು ಭಾವಿಸಿದ್ದು, ಆದ್ರೆ ಆ ಬುದ್ಧಿಯಲ್ಲಿತ್ತು, ಎತ್ತಲಿರಿಸಿದೆ ಭೀಷ್ಮ ಬುದ್ಧಿಗಳ. ಏನು ಅಲ್ಲಿಯೂ ಒಂದು ಉದ್ಧಾರ ಆಗ್ಲಿ ಅಂತ ಅಲ್ಲಿಯೇ ಬುದ್ಧಿ ಇಟ್ಟಿಯೋ ಹೇಗೆ? ಅಲ್ಲ, ಸಂಧಿ ವಿಗ್ರಹಿಯಾಗಿ ಹಸ್ತಿನಾಪುರದ ಗೌರವವನ್ನು ಉಳಿಸುವುದಕ್ಕೆ ಬೇಕಾಗಿ ಎತ್ತರದ ಬುದ್ಧಿ ಇಟ್ಟೆ, ಸಾಮಾನ್ಯರಿಗೆ ಅರ್ಥವಾಗದೆ ಹೋಯ್ತೋ ಹೇಗೆ? ಇದು ಪ್ರಶ್ನೆ ಆಗಿ ಕಾಡುತ್ತದೆ. ಅನ್ಯ ಪುರುಷನಲ್ಲಿ ಮನ ಇಟ್ಟಿದ್ದಾಳೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಸಾಲ್ವನಲ್ಲಿ ಮನ ಇಟ್ಟಿದ್ದಾಳಂತೆ ಅಲ್ವಾ? ಚಿತ್ತವಿತ್ತಳ ತಂದೆ, ನೀನು ತಂದೆ ಅಂತ ಅವಳಿಗೆ ಹೇಳಿದೆ, ನೀನು ಅವಳನ್ನು ತಂದೆ, ಹಾಗಾಗಿ ಎರಡೂ ತಂದೆ ಸರಿ ಆಯ್ತು. ಅಂದೇ ನೀನಾಡಿದ ನಾನು ತಂದೆ ಅಂತ ಹೇಳಲಿಲ್ಲ, ಅವಳೇ ನನ್ನ ಹತ್ರ ಪಿತೃತ್ವವನ್ನು ಕಂಡ್ರೆ ಸಂತೋಷ, ನಾನು ತಂದದ್ದು ಹೌದು. ಆದ್ರೆ ಕರುಣಾನಿಧಿ ಎನ್ನುವ ಹಾಗೆ ಅವಧರಿಸುವಂತಹ ಮಾತಿನಿಂದ ಆಡಿದಳಂತೆ. ಮಾತಾಡುವಾಗ ಎತ್ತುಗಡೆಗೊಂದು ಶಬ್ದ ಗುರುಗಳೇ, ಹಾಗಲ್ಲ. ಎತ್ತುಗಡೆ ಶಬ್ದಕ್ಕೆ ನಾವು ವ್ಯಾಖ್ಯಾನ ಮಾಡಿದ್ರೆ ಕತೆ ಎಂತದ್ದು ಅಂತ ಗೊತ್ತಾಗುತ್ತೆ. ವ್ಯಾಖ್ಯಾನ ಅಲ್ಲ ಮಗು, ವ್ಯಾಖ್ಯಾನ ಅಲ್ಲ, ಆಖ್ಯಾನವನ್ನು ಗಮನಿಸು. ಮತ್ತೆ ವ್ಯಾಖ್ಯಾನ ಹೇಳಿದ್ದು ಯಾಕೆ ಸರಸಿಜಾಂಬಕೇರೆ ಅಂತ ಕೇಳಿದ್ರೆ ಕಣ್ಣು ಹೂವಿನಾಗೆ ಉಂಟು ಅಂತಲ್ಲ, ಆಶಯ ಏನು ಅಂತ ಭೀಷ್ಮನಿಗೆ ಅದನ್ನು ಹೇಳಬೇಕಾದ ಅಗತ್ಯ ಇಲ್ಲ, ಪರಶುರಾಮರು ಅದನ್ನು ಕೇಳಬೇಕಾದ ಅಗತ್ಯ ಇಲ್ಲ. ಆದ್ರೆ ಆಖ್ಯಾನ ಅಂತ ಅದನ್ನೇ ಆಡಿದ್ದು. ಖ್ಯಾ ಪ್ರಕಥನೆ ಸರಿ ಪ್ರಸಿದ್ಧವಾದದ್ದು. ಸರಿ ಹಾಗಾಗಿ ನಾನು ಆಡಿದ್ದು. ಏನು ಪ್ರಶ್ನೆ ತಮ್ಮ? ಅದನ್ನು ಕೇಳಿದ್ದು ನಾನು. ಹಾಗಾಗಿ ಚಿತ್ತವಿತ್ತಳ ತಂದು ತೊರೆದೆ, ಅನ್ಯ ಪುರುಷನಲ್ಲಿ ಮನ ಇಟ್ಟವಳು ಅಂತ ನೀನಾಡಿದೆ, ಅಥವಾ ಅವಳೇ ಹೇಳಿದ್ದು ನಿಮ್ಮ ಹತ್ರ, ಅದನ್ನ ನೀನು ಒಪ್ಪಿದೆ. ಒಪ್ಪಿ ಅವಳನ್ನು ಕಳುಹಿಸಿಕೊಟ್ಟೆ. ಕಳುಹಿಸಿಕೊಟ್ಟಾಗ ಅವನಿಂದ ತಿರಸ್ಕೃತಳಾದ್ಲು. ಹೌದು, ತಿರಸ್ಕೃತಳಾಗಿ ನಿನ್ನಲ್ಲಿಗೆ ಬಂದ್ಲೋ ಇಲ್ವೋ? ಬಂದಳು. ಹಾಗಾದ್ರೆ ಪ್ರಕರಣದ ಸೂಕ್ಷ್ಮತೆ ಗಮನಿಸು. ಇಡೀ ಪ್ರಕರಣದ ಕೇಂದ್ರ ಬಿಂದುವಾಗಿ ಭೀಷ್ಮನ ಗಮನ, ಭೀಷ್ಮನ ಆಗಮನ, ಭೀಷ್ಮನ ಆ ಗಮನ ಅಂದ್ರೆ ಮುಂದೇನಾಗುತ್ತದೆ ಎನ್ನುವ ಭಾವ. ಈ ಮೂರೂ ನೆಲೆಯಲ್ಲಿಯೂ ಈಗ ಅವಳು ನನ್ನ ಕೈ ಬಿಟ್ಟವನು ಭೀಷ್ಮ ಅಂತ ಹೇಳ್ತಾ ಇದ್ದಾಳೆ. ಅವಳು ಹೇಳುವುದು ಪರಶುರಾಮನದ್ದಲ್ಲವೇ ಅಲ್ಲ. ಅವಳ ಮಾತನ್ನು ನಾನು ಕೇಳಿದ್ದು. ಅವಳು ನಿಮ್ಮ ಹತ್ರ ಏನು ಹೇಳಿದ್ದಾಳೋ ಅದನ್ನು ನೀವು ನನ್ನ ಹತ್ರ ಹೇಳುವುದು, ಅದೊಂದು ಸ್ಪಷ್ಟತೆಗೆ. ಹಾಗಾಗಿ ನನಗೆ ನೀವು ಗುರುಗಳು ಹೇಳುವಾಗ ನನಗೆ ಸ್ಪಷ್ಟತೆ ಬೇಡ, ನೀವು ಸ್ಪಷ್ಟವೇ. ಹಾಗಾದರೆ ಈಗ ಆಗಮನ ಎಲ್ಲುಂಟು? ಈಗ ಅವಳು, ನಾನು ಇಷ್ಟರವರೆಗೆ ಅಂಬೆಯ ಕುರಿತಾದಂತ ಅವಳ ಮಾತುಗಳಿಗೆ ದೊಡ್ಡ ಮೌಲ್ಯವನ್ನು ಕಲ್ಪಿಸಲಿಲ್ಲ. ಎಲ್ಲಿಂದ? ಸಾಲ್ವನಿಂದ ತಿರಸ್ಕರಿಸಲ್ಪಟ್ಟು ಬಂದ್ಲಲ್ಲ, ಕೆದರ ಕೂದಲಿದೆ ನನ್ನಲ್ಲಿಗೆ. ಆ ಕೂದಲನ್ನು ಈಗಲೂ ಬಾಚೆ ಕಟ್ಟಲಿಲ್ಲ ಅವಳು. ನಾನು ನೋಡಿದ್ದೇನೆ ಅವಳ ಕೆದರ ಕೂದಲನ್ನು ಮೊದಲು ನೋಡಿದ್ದೆ ನಾನೇ. ಸರಿ, ಮೌಲ್ಯ ಕಲ್ಪಿಸಲಿಲ್ಲ. ಈಗ ನೀವು ಹೇಳಿದಿರಲ್ಲ ನನ್ನಲ್ಲಿಂದ ಹೊರಟ ಮೇಲಿನ ಕತೆ, ನೀವು ಕೇಳಿದ ಕಾರಣ ಅದಕ್ಕೆ ಮೌಲ್ಯ ಬಂತು. ನನ್ನ ಹತ್ರ ಮೌಲ್ಯ ಉಂಟು ಅಂತ ಕೇಳಬೇಡಿ, ಅದಕ್ಕೆ ಪ್ರಕರಣಕ್ಕೆ ಮೌಲ್ಯ ಬಂತು. ಹಾಗಾದ್ರೆ ಮುಂದೆ ಅವಳನ್ನು ಪಾಲಿಸುವವರು ಯಾರು? ಈಗ ಅಪ್ಪನ ಮನೆಗೆ ಹೋಗುವುದಿಲ್ಲ ಅಂತ ಅವಳು ಆಡಿದ್ದಾಳ, ಅಲ್ಲಿ ಹೋಗುವುದಿಲ್ಲ. ಸಾಲ್ವ ತಿರಸ್ಕಾರ ಮಾಡಿದ್ದಾನೆ. ಮತ್ತೆ ಇನ್ನೊಂದು ಮಾತು ಹೇಳಿಕೊಂಡು ಬಂದಳಂತೆ. ಏನು? ಇದು ಪ್ರಕರಣದಲ್ಲಿ ಭೀಷ್ಮನ ಪ್ರವೇಶ ಆದ ಮೇಲೆ ಇದೆಲ್ಲ ಆಯ್ತು ಅಂತ ಹೇಳಿದ್ದಾಳೆ. ಊರಿಡೀ ಅವಳ ವಿಷಯ ಗೊತ್ತಾಯ್ತು, ಭೀಷ್ಮನಿಗೆ ಏನಾಗ್ಲಿಲ್ಲ. ಅವಳು ಮಾತಾಡದೆ ಕೂತ್ರೆ ಊರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಈಗ ನನ್ನನ್ನು ದೂರುವ ನೆಪದಲ್ಲಿ ಅವಳ ಪ್ರಕರಣ ಗೊತ್ತಾಯ್ತು. ಈಗ ಪ್ರಕರಣ ಅವಳದು ಗೊತ್ತಾದ್ರೂ ಬಿಳಿ ಬಟ್ಟೆಗೊಂದು ಸಣ್ಣ ಕಲೆ ಕಾಣ್ತದಲ್ಲ ಮಗು, ಅದು ನಿಮಗೆ ಖಂಡಿತು. ಯಾಕೆ? ಬಿಳಿ ಬಟ್ಟೆ ನೀನು, ಕಲೆ ಅವಳ ಬಾಯಲ್ಲಿ. ನನಗೆ ನಿಮ್ಮ ಬೀಜಾಕ್ಷರವೇ ಅರ್ಥ ಆಗ್ತದೆ, ನಿಮ್ಮ ಶಿಷ್ಯ ಅಲ್ವೋ? ಅಕ್ಷರಾಭ್ಯಾಸವೇ ನಿಮ್ಮಲ್ಲಿ ಮಾಡಿದ್ದು ನಾನು. ಪುನಃ ಕೇಳುವಾಗ ನನಗೆ ಗೊತ್ತಾಗ್ಲಿಲ್ವ ಅಂತ ಆಯ್ತು. ಹಾಗೆ ಹಾಗಾಗಿ ಕಲೆ ಅವಳಲ್ಲುಂಟು, ಕಲೆಯಾದ ಅವಳನ್ನು ಕೊಳೆಯಾಗಿ ನೀವು ಮೆತ್ತಿಕೊಂಡ್ರೆ ಹೇಗೆ ಅಂತ. ಗುರುವರಿಯ ಕೇಳಿಗೆ ಸಾಲ್ವನ ಒಪ್ಪಿದ ಬರಿಯನು ತಿಳಿಯದೆ ನಾನು ಕರೆತಂದೆ ಸಕಲರ ಗೆಲಿದವನ ತಮ್ಮಗೆ ಪರಿಣಯವನ್ನು ಮಾಡ್ಬೇನೆನುತ. ಗುರುವರ ಭೀಷ್ಮ, ಕಾಶಿ ದೇಶಕ್ಕೆ ನಾನು ಹೋಗುವಲ್ಲಿ ತ್ರಿಕರಣ ಶುದ್ಧವಾಗಿಯೇ ಇತ್ತು. ಹೊರಡುವಾಗಲೂ ರಾಜಮಾತೆಯವರ ಹತ್ರ ಹೇಳಿ ಹೊರಟದ್ದು ನಾನು. ಕಾಶಿ ದೇಶಕ್ಕೆ ನಾನು ಯಾಕೆ ಹೋಗ್ತೇನೆ ಅಂತಲ್ಲ, ನಮ್ಮ ಮನೆಗೆ ಕಾಶಿಯ ಹೆಣ್ಮಕ್ಕಳಾದೀತ ರಾಜಮಾತೆ ಹತ್ರ ಕೇಳಿದ್ದೇನೆ. ಸರಿ ಮಗನೇ, ವಿಚಿತ್ರ ವೀರ್ಯ ಸಿಂಹಾಸನಾರೂಢನಿಗೆ ಕಾಶಿಯ ಹೆಣ್ಮಕ್ಕಳಾದೀತು, ಒಪ್ಪಿಗೆ ಪಡ್ಕೊಂಡಿದ್ದೇನೆ. ರಾಜಮಾತೆಯವರಿಗೆ ಗೊತ್ತುಂಟದು.
ಹಾಗೆ ಅಂತ ಹೊರಡುವಲ್ಲಿ ಎರಡು ಉದ್ದೇಶ ಉಂಟು. ಏನು? ಒಂದು ಗುರುಗಳೇ, ಹಾ. ನಾನು ನಿಮಗೆ ಸನ್ಯಾಸಿ ಅಲ್ಲ, ಹಾ ನಾ ಬ್ರಹ್ಮಚಾರಿ. ಹಾ ಹಾ ಹಾ. ನಿಮ್ಮ ಹತ್ರ ಬ್ರಹ್ಮಚಾರಿಯೂ ಉಂಟು, ಸನ್ಯಾಸವೂ ಉಂಟು. ಕ್ರಮಪ್ರಾಪ್ತವಾದ ಸನ್ಯಾಸದಲ್ಲಿ ನಾವಿದ್ದೇವೆ. ಹೌದೌದು, ನಾನು ಸನ್ಯಾಸದಲ್ಲಿಲ್ಲ, ಬ್ರಹ್ಮಚರ್ಯ ಮಾತ್ರ. ಗೃಹಸ್ಥಾಶ್ರಮದಕ್ಕೆ ಸಂಬಂಧಪಟ್ಟದ್ದು ಯಾವುದೆಲ್ಲ ಒಬ್ಬ ಹೊಂದಿಕೊಳ್ಳಕೂಡದು ಅದು ನನಗಿಲ್ಲ. ಹಾ ಹಾಗೆ ಅಂತ ಕುಟುಂಬ ಲೋಲುಪತೆ, ಹಾ ಮಕ್ಕಳು ಬಂದರೆ ನಾನು ತೊಡೆಯಲ್ಲಿ ಏರಿಸಿಕೊಳ್ತೇನೆ, ಮುದ್ದು ಮಾಡ್ತೇನೆ. ಸನ್ಯಾಸಿಗಳು ಮಕ್ಕಳನ್ನು ತೊಡೆಯಲ್ಲಿ ಏರಿಸಿ ಮುದ್ದು ಮಾಡಿಸಿಕೊಳ್ಳಿಕ್ಕಿಲ್ಲ. ಯಾಕೆಂದ್ರೆ ಕುಟುಂಬದ ಕುರಿತಾದಂತಹ ಮೋಹ ಅವರಿಗೆ ಬರಬಾರದು. ಬ್ರಹ್ಮಚಾರಿ ನನಗೆ ಪ್ರೀತಿ ಉಂಟು ಕುಟುಂಬದಲ್ಲಿ, ಸರಿ. ಕುಟುಂಬದ ಜೊತೆಗೆ ಇದ್ದೇನೆ, ಹೌದೌದು, ಎಲ್ಲವೂ ನನಗುಂಟು. ಆದ್ರೆ ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟದ್ದು ಏನು ಅದರ ಅನುಭವ ನನಗೆ ಕೂಡುದು, ನನ್ನ ಪ್ರತಿಜ್ಞೆ ಹಾಗೆ. ಹೌದು, ಹೀಗೆ ಹೇಳ್ಬಹುದು. ಭೀಷ್ಮ ಬ್ರಹ್ಮಚಾರಿಯಾಗಿಯೇ ಇದ್ದಾನೆ. ಅವನ ಸಿದ್ಧತೆ ಎಷ್ಟು ಪ್ರಬುದ್ಧವಾಗಿದೆ ಅಂತಂದ್ರೆ ಅವನು ಯಾವ ಕಾಲಕ್ಕೂ ಗೃಹಸ್ಥದ ಹಂತಕ್ಕೆ ಹೋಗುವುದಿಲ್ಲ. ಬ್ರಹ್ಮಚರ್ಯದ ನೆಲೆಯಲ್ಲಿಯೇ ಸಕಲವನ್ನು ಸಾಧಿಸುವವನು. ಹಾಗೆ ಅಂತ ನಾನು ಹಸ್ತಿನಾವತಿಯ ಸಂಧಿ ವಿಗ್ರಹಿ ಅದು ಆಗಿದೆ, ಪ್ರಸಿದ್ಧ. ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ಹೇಳ್ತೇನೆ, ಏನು? ಒಳಮನೆಯಲ್ಲಿ ನನ್ನ ತಮ್ಮ ವಿಚಿತ್ರ ವೀರ್ಯ ಇವತ್ತು ಸಿಂಹಾಸನ ಏರಿ ಏನು ಆಜ್ಞೆ ಮಾಡಬೇಕು ಅಂತ ಕೇಳ್ತಾನೆ. ಅಣ್ಣ ನಾ ಏನು ಹೇಳಬೇಕು ಅಂತ. ಸರಿ. ನಾನು ಹೇಳ್ತೇನೆ, ತಮ್ಮ ಹೀಗೆ ಮಾಡು. ಸಿಂಹಾಸನದಲ್ಲಿ ಕುಳಿತ ಮೇಲೆ ಸಂಧಿ ವಿಗ್ರಹಿಯಾಗಿ ಕೈ ಮುಗಿದು ನಿಲ್ತೇನೆ, ಮಹಾರಾಜರ ಅಪ್ಪಣೆ ಮಾಡಬೇಕು ಅಂತ. ನಮ್ಮೊಳಗಿರುವ ಹೊಂದಾಣಿಕೆ ಸರಿ ಸರಿ, ಇದರಲ್ಲಿ ದಾಕ್ಷಿಣ್ಯ ಇಲ್ಲ. ನಿಮ್ಮ ಹತ್ರ ಹೇಳಲಿಕ್ಕೆ ಮುಚ್ಚುವುದು ಇಲ್ಲ, ನಾನು ನೇರ ನನ್ನದ್ದು. ಸರಿ. ಹಾಗಾದ ಕಾರಣ ಅಲ್ಲಿ ಸಾಮಂತರೆಲ್ಲ ಜೊತೆ ಸೇರ್ತಾರೆ. ಪ್ರತಾಪ ಸೇನ ತನ್ನ ಹೆಣ್ಮಕ್ಕಳಿಗೆ ವಿಕ್ರಮವೇ ಪಣ ಅಂತ ಇಡದಿದ್ರೆ ನಿಮ್ಮ ಹಣೆ ಹೇಳ್ತಾರೆ, ನಾ ಹೋಗುದೇ ಇಲ್ಲ. ವಿಕ್ರಮವೇ ಪಣ ಅದು ಕ್ಷಾತ್ರಕ್ಕೆ ಸಂಬಂಧಪಟ್ಟದ್ದು, ಸಾಮಂತರು ಸೇರುವುದು ಚಕ್ರವರ್ತಿ ಸಿಂಹಾಸನದ ಗೌರವದ ಪ್ರಶ್ನೆ ಇದು. ಆ ಕಾರಣದಿಂದ ಎರಡು ಉದ್ದೇಶದಿಂದ ಹೋದೆ. ನನ್ನ ಪ್ರವೇಶ ಮಾತ್ರ, ನನ್ನ ಘೋಷಣೆ ಎಲ್ಲರೂ ಶಸ್ತ್ರಸನ್ಯಾಸ ಮಾಡಿದ್ರು, ನನ್ನ ಕ್ಷಾತ್ರ ಮೆರೆಯಿತು, ಚಕ್ರವರ್ತಿತ್ವ ಪ್ರತಿಷ್ಠಾಪನೆ ಆಯಿತು, ಸಂತೋಷ ಆಯಿತು. ಆಮೇಲೆ ಹೆಣ್ಮಕ್ಕಳು ಅನಾಥವಾಗಕೂಡದು, ಏರಿರೆ ಎನ್ನರತವ. ಈ ಆಕ್ರೋಶದಲ್ಲಿ ಗೊಂದಲದಲ್ಲಿ, ಯಾಕೆಂದ್ರೆ ಅಲ್ಲಿ ಎಲ್ಲವರು ಹೆಣ್ಣುಗಳನ್ನು ಕಾಮವನ್ನಾಗಿ ಬಯಸಿ ಬಂದಿದ್ದಾರೆ. ಕಾಮ ಜಾಗೃತ ಆಗುವಾಗ ವಸ್ತುವಿನ ಮೇಲೆ ಪ್ರೀತಿ ಹುಟ್ಟುವುದಿಲ್ಲ. ಸಿಗಲಿಲ್ಲ ಅಂತಾರೆ ವಸ್ತುವನ್ನು ಹೊಡೀತಾರೆ, ತೆಗೀತಾರೆ. ಹೆಣ್ಮಕ್ಕಳ ಮೇಲೆ ಹಲ್ಲೆ ಆಗಬಾರದಲ್ಲ. ನನ್ನ ಸಿಂಹಾಸನವನ್ನು ಮುಟ್ಟುವ ಮಗ ವರ್ತಮಾನದಲ್ಲಿ ಹುಟ್ಟಿದವರಿಲ್ಲ. ಏರಿ ನನ್ನ ಸಿಂಹಾಸನಕ್ಕೆ, ನಿಮಗೆ ರಕ್ಷಣೆ ಅಂತ ಅರ್ಥ. ಈಗ ಹಾಗಾದ್ರೆ ತಮ್ಮನಿಗೋಸ್ಕರ ಅಲ್ಲ, ಬರ್ತೇನೆ, ಅಲ್ಲಿಗೆ ಬರ್ತೇನೆ. ಅದೇ ನಾ ಹೊರಡುವಾಗ ಸಂಕಲ್ಪ ತಾಯಿಯ ಮಾತನ್ನು ಅಲ್ಲಿಗೆ ಬರ್ತೇನೆ. ಹಾಗಾದ ಕಾರಣ ತಮ್ಮನಿಗೆ ಬೇಕಾಗಿ ಎನ್ನುವುದರಿಂದ ಸಿಂಹಾಸನ ಏರಿಸಿದ್ದೇನೆ. ಇನ್ನೂ ಒಂದು ನಿಮ್ಮ ಹತ್ರ ಹೇಳ್ತೇನೆ, ವರಹಮಾಲಿಕೆ ಹಿಡ್ಕೊಂಡ ಹೆಣ್ಣು ಮಕ್ಕಳು ಪಣವನ್ನು ಗೆದ್ದವನಿಗೆ ಮದುವೆ ಆಗುದಾದ್ರೆ ಸಾಂಕೇತಿಕ ವರಹಮಾಲಿಕೆ ಹಾಕ್ಲಿಕ್ಕಿಲ್ವಾ? ನನಗೆ ವರಹಮಾಲೆ ಹಾಕ್ಲಿಕ್ಕೆ ಇಲ್ಲ, ನಾ ಕುತ್ತಿಗೆ ಕೊಡ್ಲೂ ಇಲ್ಲ. ಅದು ಮತ್ತೆ ಒಣಗಿ ಹೋಯ್ತು ಇಲ್ಲಿಗೆ ಬಂದ ಮೇಲೆ. ಹೌದೌದು, ಒಣಗಿ ಹೋಯ್ತದು. ಹಾಗೆ ಹಿಡ್ಕೊಂಡು ಬಂದಿದ್ದಾರೆ. ನಾನು ಹೊರಡುವಲ್ಲಿ, ಪಂಥಾಹ್ವಾನ ನೀಡುವಲ್ಲಿ, ರಥವನ್ನು ಏರಿಸುವಲ್ಲಿ, ರಾಜಮಾತೆಯ ವಶ ಕೊಡುವಲ್ಲಿ, ಅವರನ್ನು ಕರ್ಕೊಂಡು ಬಂದು ಕೇಳುವಲ್ಲಿ ಎಲ್ಲವೂ ನನಗಾಗಿ ಅಲ್ಲ, ನನ್ನ ತಮ್ಮನಿಗಾಗಿ ತಂದಿದ್ದೇನೆ. ಆದರೆ ಸಾಲ್ವನ ಕಥೆ ಹೇಳಿದ್ರಿ ನೀವು ಗುರುಗಳೇ, ಛೇ, ಹೆಣ್ಣಿನ ಮನಸ್ಸು ತಿಳಿಲಿಕ್ಕೆ ಸಾಧ್ಯ ಉಂಟ? ನೀವೇ ಹೇಳಿ. ಹಾರುವ ಹಕ್ಕಿಯ ಪಥ ಗೊತ್ತಾಗ್ತದ? ನಾರಿ ಚಿತ್ತಂ ನ ಪಶ್ಯತಿ. ಹಾಕೊಳ್ಳಿ, ಆಯ್ತು, ಹಾಕೊಳ್ಳಿ ಅಲ್ವಾ? ಹೌದು. ಇತಿಹಾಸ ಮೀನಿನ ಹೆಜ್ಜೆ ಗುರುತಿಸ್ಲಿಕ್ಕೆ ಆಗ್ತದ? ಇಲ್ವೇ ಇಲ್ಲ. ಹೌದಾ? ಒಂದು ಮಾತುಂಟು, ಮೊಲಕ್ಕ ಬೆಕ್ಕಿಗ ಕೋಡು ಮೂಡಿದ್ರೂ ಮೂಡಬಹುದು, ಹೆಣ್ಣಿನ ಮನಸ್ಸನ್ನು ತಿಳಿಲಿಕ್ಕೆ ಆಗುದಿಲ್ಲ. ಅಂಗೈಯಲ್ಲಿ ರೋಮ ತೆಗೆದ್ರೂ ತೆಗಿಬಹುದು, ಬೇಯಿಸಿದ ಭತ್ತ ಹುಟ್ಟಿದ್ರೂ ಹುಟ್ಟಬಹುದು, ಹೆಣ್ಣಿನ ಮನಸ್ಸು ತಿಳಿಲಿಕ್ಕೆ ಆಗುವುದಿಲ್ಲ. ಇದು ನಮ್ಮ ಪೂರ್ವ ಪಾಠ ಹೇಳಿದ್ದು. ಆ ಕಾರಣದಿಂದ ಗೊತ್ತಾಗ್ಲಿಲ್ಲ. ಸಾಲ್ವನನ್ನು ಒಪ್ಪಿದ ಪರಿ ಹೇಗೆ ಒಪ್ಪಿದ್ದಾಳೆ ಅಂತಲೇ ಗೊತ್ತಿಲ್ಲ ನನಗೆ. ಆಶ್ಚರ್ಯ. ಆ ಬರ್ಬರನನ್ನು ಮಾತಾಡೋಹೇಳ್ತಾಳೆ ಕಾಶಿಯ ವಿಶ್ವವಿದ್ಯಾಲಯ. ಕಾಶಿಯಲ್ಲಿ ವಿಶ್ವವಿದ್ಯಾಲಯ ಉಂಟಾ? ನನ್ನ ನೆನಪಿನಲ್ಲಿ ಇಲ್ಲ. ಕಾಶಿಯೇ ವಿಶ್ವವಿದ್ಯಾಲಯ ಅಂತ ಇರಬಹುದು. ಈ ಯುಗ ಧರ್ಮದಲ್ಲಿ ಹೆಣ್ಮಕ್ಕಳಿಗೆ ಗುರುಕುಲವನ್ನು ಸೇರುವ ಅವಕಾಶ ಉಂಟಾ? ಬ್ರಹ್ಮಚಾರಿಣಿಯಾಗಿ ಅಧ್ಯಾತ್ಮದ ನೆಲೆಯಲ್ಲಿ ಬೇರೆ, ಆದ್ರೆ ಎಲ್ಲರಿಗೂ ಸಾಮೂಹಿಕವಾಗಿಲ್ಲ. ನಿಮ್ಮ ಹತ್ರ ಕೇಳಿದ್ದೇನೆ ಗುಟ್ಟಿನಲ್ಲಿ, ಏನು ತಿಂಗಳಿನಲ್ಲಿ 3 ದಿವಸ ದೂರ ಕೂತ್ಕೊಳ್ಳುವವರಿಗೆ ಗುರುಕುಲಕ್ಕೆ ಹೋಗಲಿಕ್ಕೆ ಅವಕಾಶ ಉಂಟಾ ಯುಗ ಧರ್ಮದಲ್ಲಿ? ಮತ್ತೆ ಇವಳು ಎಲ್ಲಿ ಕಲಿಯುವುದು ಇವರು? ಪರಶುರಾಮನಾಗಿ ನಾನೀಗ ಆಡಬೇಕಾಗುತ್ತದೆ. ಹಾಗೆ ಸಾಲ್ವನನ್ನು ಮೆಚ್ಚಿದ ಪರಿಯ ತಿಳಿಯೇ ಸರಿ ಅವಳೇ ಹೇಳಿದ್ದಾಳೆ. ನಿಮ್ಮ ಹತ್ರ ಹೇಳ್ತಾನೆ, ಶಾಲ್ವಸ್ಯಾಹಂ, ನಾನು ಸಾಲ್ವನಿಗೆ ಸೇರಿದವಳು. ನಾ ಕರ್ಕೊಂಡು ಬಂದದ್ದು ಶ್ರೀಮತಿ ಅಂಬೆಯನ್ನು, ಕುಮಾರಿ ಅಂಬೆಯನ್ನು ಅಲ್ಲ ಗುರುಗಳೇ. ಎಂತ ಮಾಡುದು ಹೇಳಿ? 2 ಜನ ಕುಮಾರಿಯರನ್ನು ತಮ್ಮನಿಗೆ ಮದುವೆ ಮಾಡಿಸಿದ್ದೇನೆ. ಇವಳು ಶ್ರೀಮತಿ ಅಂಬೆ, ಅದು ಗಾಂಧರ್ವ ವಿಧಿ. ಅವಳು ಹೇಳಿದ್ದಾಳೆ,
ಅಪ್ಪನ ಮನೆಗೆ ಹೋಗ್ತೀಯ ಕೇಳಿದೆ, ಹಾ ಯಾವ ಮುಖದಲ್ಲಿ ಹೋಗುದು ಹೇಳಿದ್ದಾಳೆ. ಹಾ ಶ್ರೀಮತಿ ಅಂಬೆ. ಯಾಕೆಂದ್ರೆ ಅಪ್ಪನಿಗೂ ಹೇಳಿಲ್ಲ ಅಮ್ಮನಿಗೂ ಹೇಳಿಲ್ಲ. ಸರಿ. ಹೌದೌದು. ಮತ್ತೆ ಎಲ್ಲಿಗೆ ಹೋಗ್ತೇನೆ, ನನ್ನನ್ನು ಸಾಲ್ವ ಯಾವಾಗ ಬಂದಾನೋ ಅಂತ ನಿರೀಕ್ಷೆಯಲ್ಲಿದ್ದಾಳೆ. ಸರಿ. ಹಿಂದೆ ಬಂದ ಮೇಲೆ ಸಾಲ್ವ ತಿರಸ್ಕರಿಸಿದ ಮೇಲೆ ಮನೆ ಕೆಲಸದವನಿಗೂ ಆಗ್ಲಿಕ್ಕಿಲ್ಲ. ಹಾ ಯಾಕೆ ಆಗ್ಲಿಕ್ಕಿಲ್ಲ? ನಾನು ಸ್ವೀಕರಿಸಿದ್ರೆ ಗುರುಗಳೇ ನನಗೆ ನಿತ್ಯ ಇದೇ ಕೆಲಸ ಆದೀತು ಊರಿನಲ್ಲಿ. ಆ ಕಾರಣದಿಂದ ಗುರುಗಳೇ ದಯವಿಟ್ಟು ತಾವು ಅನ್ಯಸ ಬರಬಾರ್ದು. ನನ್ನ ಮನಸ್ಸು ತಮ್ಮನಿಗೆ ಅಂತ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಮಗು ತಮ್ಮನಿಗಾದರೂ ಪರನಾರಿಯರ ನೀನು ಹೆಮ್ಮೆಗೊಳ್ಕರ ಬಿಡಿದು ದುರ್ಮಾರ್ಗತನದಿಂದ ತರುವುದು ನಿರ್ಣಯ ಧರ್ಮವೇ ವರಿಸಿವಳ. ಇದು ನಮ್ಮ ಪರಂಪರೆ ಮಗು, ಪರಂಪರೆ ಇದು. ನೀವು ಬಂದ ಮೇಲೆ ಇದು ಬೇಕು. ಯಾಕೆ? ಒಂದು ಅಕ್ಷರವೂ ಮುಂದೆ ಹೋಗ್ಲಿಕ್ಕಿಲ್ಲ, ಹಾ. ಒಂದು ಅಕ್ಷರ ನ್ಯೂನವೂ ಇಲ್ಲ. ನ್ಯೂನ ಅತಿರಿಕ್ತ ದೋಷ ವಿವರ್ಜಿತವಾದ ಪರಂಪರೆ ಇದ್ರೆ ಅದು ಈ ಪರಂಪರೆ. ವರ್ತಮಾನದಲ್ಲಿ ನಿನ್ನದು ಒಂದು ಪರಂಪರೆ ಉಂಟಲ್ಲ. ಪರಂಪರೆ ಏನು? ಚಂದ್ರವಂಶದ ಪರಂಪರೆ. ಕೆಲವೊಮ್ಮೆ ಹುಣ್ಣಿಮೆ, ಕೆಲವೊಮ್ಮೆ ಅಮಾವಾಸ್ಯೆ, ಹೌದು. ಸೂರ್ಯನಿಗಾದ್ರೆ ಗ್ರಹಣ. ಸೂರ್ಯವಂಶದಲ್ಲೂ ಉಂಟು, ಚಂದ್ರವಂಶದಲ್ಲೂ ಉಂಟು, ಇಲ್ಲ ಅಂತ ಅಲ್ಲ. ಆದ್ರೆ ತಮ್ಮನಿಗೆ ಹೀಗೆ ಕರೆದುಕೊಂಡು ಬಂದ ಕ್ರಮ ಇಲ್ಲ. ಮತ್ತೆ ಸ್ವಯಂವರ ಮಂಟಪಕ್ಕೆ ಹೋಗಿ ಹೀಗೆ ಕರೆದುಕೊಂಡು ಬಂದದ್ದು ಸರ್ವಥಾ ಇಲ್ಲ. ಹೀಗೆ ಬೇರೆಯವನಿಗೆ, ತನ್ನ ತಮ್ಮನಿಗೆ, ಈಗ ನೀನು ಆಡಿದೆ ಹೀಗೆ ನಾನು ಅವಳಿಗೆ ಅವಕಾಶ ಮಾಡಿ ಎರಡನೇ ಸಲ ಬಂದಾಗ ಕೊಟ್ಟೆ ಅಂತ ಆದ್ರೆ ಕೇಳುವವರ ಸಂಖ್ಯೆ ಹೆಚ್ಚಾಗ್ತದೆ, ಆಗಾಗ ಬರ್ತಾರೆ. ಇದು ಹಾಗೆ ಈ ತಮ್ಮನಿಗೋಸ್ಕರ ನೀನು ಹೀಗೆ ಕರೆದುಕೊಂಡು ಬಂದ್ರೆ ಇದೇ ಪರಂಪರೆ ಆಗ್ತದೆ. ಈ ಪರಂಪರೆ ಒಳ್ಳೇದಲ್ಲ ಮಗು. ಇದು ಪರಂಪರೆ ಆಗಬಾರದು. ಇದು ಪರಂಪರೆ ಅಲ್ಲ. ಯಾಕೆ ಅಂತಂದ್ರೆ ಭೀಷ್ಮ ಮಾಡಿದ್ದಾನೆ ಸಂಧಿ ವಿಗ್ರಹಿಯಾಗಿ, ಆಗ ಪರಂಪರೆ ಆಗ್ತದೆ. ಅದನ್ನೇ ನಾನು ಬಿಳಿ ಬಟ್ಟೆ ಅಂತ ಆಡಿದ್ದು. ಉಳಿದವರು ಭೀಷ್ಮರಾದ್ರೆ ಮಾಡಬಹುದು. ಅಲ್ಲಲ್ಲ, ಹಾಗಾಗುವುದಿಲ್ಲ. ಯಾಕೆ? ಉಳಿದವರು ಭೀಷ್ಮರಾಗತಾರೋ ಇಲ್ವೋ, ನಾನು ಭೀಷ್ಮನ ಆಗಬೇಕು ಅಂತ ಪ್ರಯತ್ನಶೀಲನಾಗಿ ಇದನ್ನು ಮಾಡಿದ್ರೆ ಹಾಗೇನು ಮಾಡುವುದು ಅಲ್ವೋ? ಹಾಗಾಗಿ ಹೀಗೆ ಮಾಡಿದ್ದರಿಂದ ಭೀಷ್ಮರಾಗುವುದಿಲ್ಲ, ಭೀಷ್ಮನಾದ ಕಾರಣ ಹೀಗೆ ಮಾಡಿದ್ದು. ಭೀಷ್ಮನಾದ ಕಾರಣ ಹೀಗೆ ಮಾಡಿದಿ. ಕೆಲವರು ಭೀಷಣರಾಗಿ ಹೀಗೆ ಮಾಡಿದ್ರೆ ನಾಳೆ ಅಲ್ವಾ? ಹಾಗಾಗಿ ತಮ್ಮನಿಗಾದರೂ ಪರನಾರಿಯರನ್ನು, ಈಗ ಶ್ರೀಮತಿ ಅಂಬೆ ಅಂತ ನೀನೇ ಹೇಳಿದೆ, ಪರನಾರಿ. ಪರನಾರಿ ಎನ್ನುವಲ್ಲಿಯೂ ಅದೇ ಸಾಲ್ವನಿಂದ ಸಾಲ್ವ ಗಾಂಧರ್ವ ವಿಧಿಯಿಂದ ವಿವಾಹ ಆಗಿದ್ದಾನೆ ಅಂತ ಹೇಳಿದ ಮಾತೆ ನಮಗೆ. ಹೌದೌದು, ಅಲ್ಲಲ್ಲ, ಗಾಂಧರ್ವ ವಿಧಿಗೆ ಅವರವರು ಮಾತ್ರ ಅಲ್ವ ಸಾಕ್ಷಿ, ಬೇರೆ ಸಾಕ್ಷಿ ಇಲ್ಲಲ್ಲ. ಅದೇ ಸಾಕ್ಷಿ. ಹಾಗಾಗಿ ಹೆಮ್ಮೆಯಳು ಕರವಿಡಿದು ತಂದ ಮಾರ್ಗ ಉಂಟಲ್ಲ ಮಗು. ಹೇಗೆ ಮಾರ್ಗ? ಈಗ ನೀನು ಏರಿರಿ ಅನ್ನಯ ರಥವನ್ನು ಅಂತ ಹೇಳಿ ಕರೆತಂದೆ, ಎಲ್ಲರೂ ಏರಿದ್ರು, ಬಂದ ಮೇಲೆ ಎಲ್ಲ ಆಯಿತು. ಆದ್ರೆ ಹೋದ ಮಾರ್ಗ ಉಂಟಲ್ಲ, ಕರೆತರುವುದಕ್ಕೆ ಹೋದ ಮಾರ್ಗ, ಅದು ಎಲ್ಲೋ ಒಂದು ಕಡೆಯಲ್ಲಿ ಎಲ್ಲಿ ದುರ್ಮಾರ್ಗ ಅಂತ ಕಾಣುತ್ತದೆ. ಹೇಗೆ? ಪಣವನ್ನು ನೀನು ಪಣದ ಆವರಣದ ಒಳಗಿದ್ದು ತಂದೆಯೋ ಹೊರಗಡೆ ನಿಂತು ತಂದೆಯೋ? ಪಣದ ಆವರಣವನ್ನು ಮುರಿದಿದ್ದಾನೋ ಅಂತ ಕೇಳಿದ್ರೆ ಮುರಿದಿದ್ದೇನೆ ಅಂತ ಹೇಳಿದ್ರೆ ಮುರಿಲಿಲ್ಲ. ಇದೇ ದುರ್ಮಾರ್ಗ. ಪಣವನ್ನು ಸ್ವಾಧೀನೀಕರಿಸಿದ್ದೇನೆ. ಹಾಗಾದ್ರೆ ಸ್ವಾಧೀನೀಕರಿಸುವಲ್ಲಿ ನಿನಗೆ ಸ್ವಾತಂತ್ರ್ಯ ಕೊಟ್ಟವರು ಯಾರು ಮಗು? ಚಕ್ರವರ್ತಿ. ಯಾವ ಚಕ್ರವರ್ತಿ? ಹಸ್ತಿನಾವತಿ ಅಂದ್ರೆ ಸಮಗ್ರ ಆರ್ಯಾವರ್ತದ ಚಕ್ರವರ್ತಿ. ಅಲ್ಲಿ ವಿಕ್ರಮವೇ ಪಣ. ಸರಿ, ಹಸ್ತಿನಾವತಿ. ನಾನು ಈಗಲೇ ನಿಮಗೆ ಉತ್ತರ ಹೇಳ್ತೇನೆ, ಮತ್ತೆ ಹೇಳೋದು ಕಡಿಮೆ ಆಗ್ತದೆ. ಒಂದು ಮನೆಯಲ್ಲಿ ಮದುವೆ ತೆಗೆಯುವಾಗ ಇದು ಕ್ಷಾತ್ರಕ್ಕೆ ಸಂಬಂಧಪಟ್ಟು ಸರಿ, ಸ್ವಯಂವರ ಏರ್ಪಡಿಸುವಾಗ ಯಾವುದೇ ಕಾರ್ಯಕ್ರಮ ಯಾರಿಗೆಲ್ಲ ಹೇಳುವುದು ಅಂತ ಪಟ್ಟಿ ಮಾಡ್ಲಿಕ್ಕುಂಟು, ಯಾರಿಗೆಲ್ಲ ಹೇಳಲಿಕ್ಕಿಲ್ಲ ಅಂತ ಮಾಡ್ಲಿಕ್ಕುಂಟ? ಅಲ್ಲ, ಹೇಳಲಿಕ್ಕೆ ಅದು ಹಾಗೆ ಅಲ್ಲ, ಯಾರಿಗೆಲ್ಲ ಹೇಳುದು ಅಂತ ಮಾಡಿದ ಮೇಲೆ ಪುನಃ ಹೇಳುವುದು ಬೇಡ ಅಂತ ಬಿಡುದು ಅವರಿಗಿಲ್ಲ ಅಂತ ಅರ್ಥ ಅಲ್ವೋ? ಅರ್ಥಾತ್ ಸಿದ್ಧವಾಗ್ತದೆ. ಯಾಕಂದ್ರೆ ಅಲ್ಲಿ ಒಂದು ನನಗೆ ಗೂಢಚಾರರಿಂದ ತಿಳಿ. ಸರಿ, ಕರಿಪುರದ ರಸ ಭೀಷ್ಮ ಗರಿಯದ ಹಾಗೆ ಬರೆಸು ಲೇಖನಗಳ ಸಕಲ ರಾಜರಿಗೆ. ಹಾಗಾದ್ರೆ ಅವನೇ ತಪ್ಪಿದ್ದಾನೆ. ಹೇಗೆ ಹೇಳು? ಆಗಲ್ಲ. ಕರಿಪುರದ ಅರಸು ಭೀಷ್ಮ ಅಲ್ವಲ್ಲ? ಅಲ್ಲಲ್ಲ, ಕರಿಪುರದ ಅರಸು ಮತ್ತು ಭೀಷ್ಮನ ಅಥವಾ ಕರಿಪುರದಲ್ಲಿ ಬಿಟ್ಟು ನಮಗೆ ಹಸ್ತಿನಾವತಿಗೆ ಗೊತ್ತಾಗಬಾರದು. ನಾನು ಅಷ್ಟೇ ಆಶಯ. ಹಸ್ತಿನಾವತಿಗೆ ಗೊತ್ತಾಗಬಾರದು ಅಂದ್ರೆ ನಾವು ಹೆಣ್ಣು ಹಾರಿಸುವವರು ಅಂತಲೋ, ಅಥವಾ ನಾವು ಮದುವೆ ನಿಲ್ಲಿಸುವವರು ಅಂತಲೋ, ಅಥವಾ ನಮಗೆ ಯೋಗ್ಯತೆ ಇಲ್ಲ ಅಂತಲೋ ಯಾರು ಹೇಳಿದ್ರು? ಆ ಒಕ್ಕಣೆಯಿಂದ ನನಗೆ. ಹಾಗಾದ್ರೆ ಯಾಕಂದ್ರೆ ವಿಕ್ರಮವೇ ಪಣ ಅಂತ ಇಟ್ಟ ಮೇಲೆ ಚಕ್ರವರ್ತಿ ಮನೆಯನ್ನು ಕರಿಬಹುದು. ಕರಿಯಲೇಬೇಕು ಅಂತ ಉಂಟಾ? ಕರಿಯತಕ್ಕದ್ದು. ಯಾಕೆ? ನನ್ನ ಗಮನಕ್ಕೆ ಬರಬೇಕು.
ಹಾಗಾಗುವುದು ವಿಕ್ರಮ ಇಲ್ಲ ವಿಕ್ರಮವೇ. ನಾನು ಸಿಂಹಾಸನದ ಸಂಧಿ ವಿಗ್ರಹಿಯಾಗಿ ಮಾತಾಡೋದು. ಕ್ಷಾತ್ರ ವಿಕ್ರಮವೇ ಪಣ ಅಂತ ಅವ ಇಟ್ಟ ಮೇಲೆ ನನ್ನ ಅನುಮತಿ ತೆಕ್ಕೊಳ್ಬೇಕು, ಚಕ್ರವರ್ತಿಯ ಗಮನಕ್ಕೆ ತರಬೇಕು, ನಮ್ಮ ಸಾಮಂತರನ್ನು ಕರೆಯುವುದು ಅಲ್ವಾ. ಸುಮ್ಮನೆ ಮದುವೆ ತೆಗೆಯುವುದಿದ್ರೆ ಬೇಡ, ವಿಕ್ರಮವೇ ಪಣ ಅಂತ ಇಟ್ಟ ಮೇಲೆ ಬಂದು ಹೀಗೆ ನಾನೊಂದು ಮಾಡಿದ್ದೇನೆ, ಅದು ನೀವು ನಮಗೆ ಒಂದು ಕೃಪೆ ಮಾಡಬೇಕು ಅಂತ ಅನುಮತಿ ತೆಕ್ಕೊಳ್ಬೇಡುವ. ಭೀಷ್ಮ ಹಾಗೆ ತೆಕ್ಕೊಳ್ಳಬೇಕು ಎನ್ನುವಂತಹ ನಿರೀಕ್ಷೆ ತಪ್ಪಲ್ಲ, ಹಾಗಂತ ತೆಕ್ಕೊಳ್ಳಲೇಬೇಕು ಎನ್ನುವಂತಹ ಕ್ರಮಕ್ಕೆ ನೀನು ಆಗ್ರಹ ಪಡಿಸಿದರೆ ಈ ಪ್ರಕರಣದಲ್ಲಿ ಕಾಶಿ ಎನ್ನುವ ನೆಲೆಯಲ್ಲಿ ಒಂದು ಸಣ್ಣ ಪ್ರಶ್ನೆ ಬರ್ತದೆ. ಕಾಶಿ ಆದ್ರೂ ಮಾಡಿದ್ದು ಕ್ಷಾತ್ರಕ್ಕೆ ಸಂಬಂಧಪಟ್ಟ ಅಲ್ಲ, ಅಲ್ಲಿರುವ ರಾಜ ಕ್ಷತ್ರಿಯನೇ, ಕಾಶಿ ರಾಜ ಕ್ಷತ್ರಿಯನೇ ಅಲ್ವಾ, ಕ್ಷಾತ್ರಿಯೋಚಿತವಾಗಿ ಮಾಡಿ. ಕ್ಷಾತ್ರಿಯೋಚಿತವಾಗಿ ಮಾಡುವಾಗ ಅವ ಸಾಮಂತನ ಅಲ್ಲದೆ ಇದ್ರು ಒಂದು ನಿಯಂತ್ರಿಸುವ ಹೊಣೆ ನಮಗಿಲ್ವ? ಕ್ಷಾತ್ರಕ್ಕೆ ಸಂಬಂಧ ಈಗ ಸೇರುವುದು ಸಾಮಂತರು. ಸರಿ, ಈಗ ಸಾಮಂತರು ಸೇರ್ತಾರೆ, ಸೇರಿದಂತಹ ಸಾಮಂತರನ್ನು ನಿನಗೆ ನಿಯಂತ್ರಿಸಬೇಕು. ನಿಯಂತ್ರಿಸುವಲ್ಲಿ ಭೀಷ್ಮನಿಗಿರುವಂತಹ ಯೋಗ್ಯತೆ ಏನು? ಅವನು ಹೋದ್ರೆ ಸನ್ಯಾಸ ಸ್ವೀಕಾರ ಮಾಡಿ ನಿನ್ನ ಕಾಲು ಮುಂದೆ ಶಸ್ತ್ರವನ್ನು ಹಾಕಿದ್ದಾರೆ. ಹಾಗಾದ್ರೆ ಈಗ ನೀನು ಆ ಸಾಮಂತರು ನಿನ್ನವರು ನಿನಗೆ ಗಮನಕ್ಕೆ ಬರಲಿಲ್ಲ ಎನ್ನುವುದರ ಶಿಕ್ಷೆಯನ್ನ ಕೊಡಬೇಕಾದದ್ದು ಹೆಣ್ಣು ಮಕ್ಕಳಿಗೋ ಮಗು ಈ ಕಾಶಿರಾಜನಿಗೋ? ಅದು ಕಾಶಿರಾಜನಿಗೆ ಶಿಕ್ಷೆ, ಶಟಂ ಪ್ರತಿ ಶಟ್ಯಂ. ಹಾಗಾದ್ರೆ ಹೆಣ್ಣು ಮಕ್ಕಳೇನ ನ್ಯಾಯ ಹೆಣ್ಣು ಮಕ್ಕಳಿಗೆ ನಾ ಶಿಕ್ಷೆ ಕೊಡ್ಲಿಲ್ಲಲ್ಲ. ಯಾರಿಗೂ ಅವರು ವಾಗ್ದತ್ತಾದ ಹೆಣ್ಮಕ್ಕಳಲ್ಲ, ಆದ್ರೆ ಪಣಕ್ಕೆ ನಿಬದ್ಧರಾದ ಹೆಣ್ಮಕ್ಕಳು. ಸರಿ, ಯಾರಲ್ಲಿ ವಿಕ್ರಮ ಉಂಟು ಅವರ ಕುತ್ತಿಗೆಗೆ ಮಾಲೆ ಹಾಕುವರು. ಸರಿ, ಇಲ್ಲಿ ಸಮಸ್ಯೆ ಬಂದದ್ದೆಲ್ಲಿ? ಅವಳು ಮಾತು ಕೊಟ್ಟ ಕಾರಣ. ಸರಿ ಸರಿ, ಈಗ ನಾ ತಂದದ್ದು ತಪ್ಪು ಅಂತಾದ್ರೆ 3 ಮಂದಿ ತಂದದ್ದು ತಪ್ಪಲ್ವಾ? ಅದು ಈಗ ಅವಳ ವಿಷಯದಲ್ಲಿ ಅವಳು ಸಾಲ್ವನನ್ನು ಆ ಸಂದರ್ಭದಲ್ಲಿ ಮೆಚ್ಚಿದ್ದು ತಪ್ಪೇ, ಅದರ ಪ್ರಶ್ನೆ ಇಲ್ಲ. ಅವಳು ಅಲ್ವೇ ಅಲ್ಲ, ನೀನು ತಪ್ಪಿತಸ್ಥ ಅಂತ ಉಳಿದವರು ಆಡಿದ್ದಕ್ಕೆ ನಾನು ಪ್ರಶ್ನೆ ಕೇಳ. ನಾನು ಎಲ್ಲಿ ತಪ್ಪಿದೆ ಅದೇ ಆಡ್ತಾ ಇರುವುದು. ಈಗ ಸಾಲ್ವ ಆ ಪ್ರಕರಣದಲ್ಲಿ ಪ್ರವೇಶಿಸಿದಂತಹ ವಿಚಾರ ಬಿಡುವ, ಆದರೆ ಭೀಷ್ಮ ಈಗ ಕರಿಪುರೆಯದ ಅರಸನಿಗೆ ಗೊತ್ತಿಲ್ಲದ ಕಾರಣ ಹೀಗೆ ನಡೀತದೆ, ಆದ್ದರಿಂದ ಸಂಧಿ ವಿಗ್ರಹಿಯಾಗಿ ನಾನು ಹೋಗುತ್ತೇನೆ ಅಂತ ಹೋದಾಗ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗದಂತೆ ಈ ಪ್ರಕರಣವನ್ನು ನಿರ್ವಹಿಸಬಲ್ಲ ಯೋಗ್ಯತೆ ಇತ್ತೋ ಇಲ್ವೋ ಭೀಷ್ಮನಿಗೆ? ಈಗ ಒಂದು ಮಾತು ಹೇಳ್ತೇನೆ, ಒಂದೇ ಕ್ಷಣ ಕನ್ಯೆಯರ ಕರಪಿಡಿದು ಅಂತ ಆಡಿದ. ಹೌದು, ಆಡಿದಂತಹ ಸನ್ನಿವೇಶದಲ್ಲಿ ಈಗ ನೀನು ಆಶಯವಾಗಿ ಗುರುತಿಸ್ತೀಯೋ ಶಬ್ದಕ್ಕೆ ಅರ್ಥ ಮಾಡ್ತೀಯೋ ಅವನ ಮಾತು? ಕನ್ಯೆಯರ ಪಡ ಅಹಂ ಭೀಷ್ಮ ಶಾಂತನವಾಹ ಕನ್ಯಾ ಹರತಿ, ವರಣ ಅಲ್ಲ ಹರಣ. ಕನ್ಯಾ ಹರಣ ಈ 8 ರೀತಿಯ ವಿವಾದಗಳಲ್ಲಿ ಬರ್ತದೋ ಇಲ್ವೋ? ಬರ್ತದೆ ಅಂತ ಆದ್ರೆ ಇದು ವಿವಾಹದ ಒಂದು ಸ್ವರೂಪ ಅಂತ ಅವನು ಭಾವಿಸುವುದಕ್ಕೆ ಅವಕಾಶ ಉಂಟು? ಗುರುಗಳೇ ಅವ ಭಾವಿಸಿಲ್ಲ, ಅವ ಹೆಡ್ಡ ಅಲ್ಲಲ್ಲ. ಯಾರು ಹೆಡ್ಡ ಆದ್ರೆ ಹೀಗೆ ನಿರ್ಮಾಣ ಮಾಡ್ಲಿಕ್ಕೆ ಅಲ್ಲಲ್ಲ, ಭೀಷ್ಮ ಬಂದ ಕಾರಣ ಭೀಷ್ಮ ಆಗ್ತಾನ ಇಲ್ವೋ ಅಂತ ಅವನಿಗೆ ಗೊತ್ತಿಲ್ವೋ? ಅದನ್ನೇ ಕೇಳಿದ. ಆಶಯವೋ ಶಬ್ದಕ್ಕರ್ಥವ ಅಂತ ನಾನು ಕೇಳಿದ್ದೆ. ನಾನು ಅಹಂ ಅದು ಆಶಯ. ಈ ಶಬ್ದಕ್ಕರ್ಥ ಅಂದ್ರೆ ನಾನೀಗ ಕರಪಿಡಿದು ಅಂತ ಹೇಳಿದ್ರೆ ಇದಲ್ಲ, ವರಣ ಅಲ್ಲ. ಸರಿ, ಇವರ ಬದುಕಿನ ಭದ್ರತೆ ನಿನ್ನ ಕೈಯಲ್ಲಿದೆ. ತಂದೆಯಾಗಿಯೋ ಸೋದರ ಮಾವನಾಗಿಯೋ, ಹೌದೌದು, ಒಟ್ಟು ಕೈವರ್ತಿಸಿದ್ದೇನೆ. ನಾನೊಂದು ಮಾತಾಡಿದ್ದೇನೆ, ಆಶಯ ಅಲ್ಲ. ಮತ್ತಿನದ್ದು ನೀವು ತಕೊಳ್ಳಿ, ಬಿಡುದು ಯಾಕೆ? ಇನ್ನು ಪರಿಣಯದ ಕಾಲಕ್ಕೆ ಕರೆಸಿಕೊಂಬೆ ಹೇಳಿಕೆ ಮಾಡುವುದು ಮದುಮಗನ ಮದುವೆ ತೆಗೆಯುವವನ ಆದೀತು. ಈಗ ಹೇಳಿಕೆ ಕೊಟ್ಟಿದ್ದೀಯಾ? ಯಾರಿಗೆ? ಪರಿಣಯದ ಕಾಲದಿ ಯಾರಿಗೆ? ಕಾಶಿಗೆ ಹೇಳಿಕೆ ಕೊಟ್ಟಿದ್ದೇನಲ್ಲ. ಹೇಳಿಕೆ ಇಬ್ಬರಿಗೆ ಮದುವೆ ಆಗುವಾಗ ಅವಳಿಗೆ ಮೊದಲೇ ಮದುವೆ ಆಗಿದಲ್ಲ, ಯಜಮಾನಿಕೆಯಲ್ಲಿ ಅಲ್ಲಲ್ಲ. ಯಾಕೆ ಕೇಳಿದೆ ಮತ್ತೆ? ಈಗ ಅವಳಾಡುವ ಮಾತಿನಲ್ಲೂ ಇರುವಂತಹ ಗೊಂದಲ ಅದೇ. ಅಪ್ಪಯ್ಯನಲ್ಲಿ ಹೋಗ್ಲಿಕ್ಕೆ ಸಿದ್ಧಳಿಲ್ಲ ಅವಳು. ಈಗ ನಾನು ಕೇಳುದು, ನೀವು ಈಗ ಇದನ್ನು ಪ್ರಶ್ನಿಸುವುದು ಸಾಲ್ವ ಈ ಪ್ರಕರಣದಲ್ಲಿ ಇರುವ ಕಾರಣವ ಅಲ್ಲ? ನಾ ಕಾಶಿಗೆ ಹೋದದ್ದು ತಪ್ಪು ಅಂತ. ಈಗ ಕಾಶಿಗೆ ಹೋದದ್ದು ತಪ್ಪು ಅಂತಾದ್ರೆ ಮದುವೆ ಆದ ಇಬ್ಬರನ್ನು ನಾನು ಕಳಿಸಿಕೊಡ್ಬೇಕು. ಹೌದೌದು, ಒಟ್ಟು ಪ್ರಕರಣ ತಪ್ಪಾಯ್ತು. ಪ್ರಕರಣ ತಪ್ಪಾಗಿ ಕಾಣುವುದು ಯಾವಾಗ? ಇವಳ ಪ್ರಕರಣದಿಂದ ತಪ್ಪಿದ್ದವಳೆ ಮಗು. ಯಾಕೆಂದ್ರೆ ಈಗ ತಪ್ಪಿದ್ದವಳೆ ಅವಳ ವಿಚಾರದಲ್ಲಿ ಭೀಷ್ಮನ ನಡೆಯಲ್ಲಿ ಪರನಾರಿಯರನ್ನು ಹೆಮ್ಮೆಯಲ್ಲಿ ಕರಪಿಡಿದು ತಂದಿಯಲ್ಲ, ತಂದ ಮಾರ್ಗದಲ್ಲಿ ದುರ್ಮಾರ್ಗ ಇದೆ. ಅದು ಹೆಮ್ಮೆ ಅಂದ್ರೆ ಗುರುಗಳೇ, ಅದು ಒಂದು ಶೈಲಿ, ಸ್ವಾಭಿಮಾನ. ಕ್ಷಾತ್ರಕ್ಕೆ ಸನ್ನದೆ ನೋಡೋ, ಏರಿರಿ, ಯಾರು ನೋಡ್ತೀರಿ ನನ್ನ ನೋಡೋ ಶೈಲಿ ಅಲ್ವೋ? ಮತ್ತೆ ಪರ ಪಶ್ಯಂತಿ ಮಧ್ಯಮ ವೈಖರಿಯಿಂದ ಗೊತ್ತಾಗೋದು. ಕ್ಷಾತ್ರಕ್ಕೆ ವೈಖರಿ ಅಲ್ವೋ ಇರುವಾಗ ವೇದ ಮಂತ್ರವನ್ನು ಹೇಳುವಾಗಲೂ ಹಾಗೆಲ್ಲ ಶನ್ನೋ ದೇವಿ ಅದು ಹಾಗಾದ್ರೆ ಹೇಳುದು. ಯೋ ವೇದಾದವು ಸ್ವರ ಪ್ರೋಕ್ತೋ ವೇದಾಂತೆ ಅದು ಶೈಲಿಯಿಂದಲ್ಲ, ಯೋ ವೇದ ಗೊತ್ತಾಗ್ತದೆ ಅಂತ ವೈಖರಿಯಿಂದಲೇ ಗೊತ್ತಾಗುದು. ಹಾಗಾದ್ರೆ ಕ್ಷಾತ್ರದ ವೈಖರಿ ಅದು.
ಮಗು ಮತ್ತೆ? ಒಂದು ವೈಖರಿಯಲ್ಲೇ ಹೋದದ್ದು ಅಂತ ಆಯ್ತು. ಅಲ್ಲ, ಕ್ಷಾತ್ರಕ್ಕೆ ಅದು ಭೂಷಣ ಅಲ್ವಾ? ಕ್ಷತ್ರಿಯೋಚಿತವಾದ ವೈಖರಿ. ಕ್ಷತ್ರಿಯೋಚಿತ ಅದು. ಉಚಿತವಾಗಿ ಹೋದೆ. ಕ್ಷತ್ರಿಯೋಚಿತವಾಗಿ ಹೋಗಿದ್ದೆ. ಹೋದಂತಹ ಅವಳನ್ನು ಕರೆತಂದೆ. ಕರೆತಂದಾಗ ನಡೆದಂತಹದ್ದು ಇದು. ಅವಳನ್ನ ಈಗ ವಿವಾಹ ಇಲ್ಲ ಇಲ್ಲ, ಅವಳು ಅವ ತಿರಸ್ಕರಿಸಿದ. ತಿರಸ್ಕೃತಳಾದ ಅವಳು ಈಗ ನಿನ್ನ ಕಾಲ್ಬುಡಕ್ಕೆ ಬಂದಿದ್ದಾಳೆ. ನಾನು ಕಳಿಸಿದ್ದೇನೆ. ಪ್ರಕರಣ ಹಿಂದೆ ಹೋಗುತ್ತದೆ. ಒಂದೇ ಮಾತಲ್ಲಿ ನೆನಪಿಸ್ತೇನೆ. ನೀವೇ ಹೇಳಿ. ಒಂದೇ ಮಾತು ನೀವೇ ಹೇಳಿದ್ರೆ ನಾನು ಕೇಳೋದಿಲ್ಲ ಅಂತ ಹಠ ಇಲ್ಲ. ಕಂದರನ ಪ್ರಕರಣದಲ್ಲಿ ಇದೇ ಭೀಷ್ಮ ಅಲ್ಲ? ಕಂದರ ಬಹಳ ಪ್ರಕರಣದಲ್ಲಿ ನಾನು ಹೋಗಿದ್ದೇನೆ. ಎಚ್ಚರಿಕೆಯಲ್ಲಿ ನಡೆದದ್ದು ಅಪ್ಪನಿಗೋಸ್ಕರ ಹೌದು ಅಲ್ವಾ? ಅಲ್ಲಿ ಸ್ವಯಂವರ ಅಲ್ಲ, ಸ್ವಯಂವರ ಶಾಸ್ತ್ರ ಅಲ್ಲ, ಆಶಯ ಶೈಲಿ ಎಲ್ಲ ಅಲ್ಲ. ಆಡುತ್ತೆ ನಾನು. ಅಲ್ಲಿ- ಶೈಲಿ ಎಲ್ಲ ಆಡುತ್ತೆ. ಅಲ್ಲಿ ವಿವಾಹ ಅಲ್ಲಿ ಆಕ್ಷೇಪಾರ್ಹವೇ ಅಲ್ಲ. ಅಲ್ಲಿ ತಂದೆಯವರು ಕೊಡುವುದಿಲ್ಲ ಅಂತ ಹೇಳುವಾಗ ಬಂದು ಮಲಗಿದ್ದಾರೆ ಅಲ್ವಾ? ಯಾಕೆ ಹೇಳಿದೆ? ಹಾ. ತಂದೆಗೋಸ್ಕರ ಅಷ್ಟು ಎತ್ತರದಲ್ಲಿ ಇದ್ದೀನಿ. ಹೌದು. ಹೆಣ್ಣು ಮಗಳನ್ನು ಬಹಳ ಗೌರವದಿಂದ ಸತ್ಯವತಿ ದೇವಿ ಇವತ್ತು ಅವಳಿಗೆ ಕೈ ಮುಗಿದು ಬಂದಿದೆ ಅಂದ್ರೆ ಇವತ್ತಿಗೂ ಆ ಗೌರವ ನನಗಿಂತ ವಯಸ್ಸಿನಲ್ಲಿ ಎಷ್ಟೋ ವರ್ಷ ಸಣ್ಣ ಸತ್ಯವತಿ ಆದರೂ ಸ್ಥಾನಕ್ಕೆ ಗೌರವ. ಯಾವಾಗ ಪ್ರತಿಜ್ಞೆ ಮಾಡಿ ಅಂತ ಮತ್ತೆ ನಾ ಹೇಳಿದ್ದಂತೆ ಗೊತ್ತು, ಏನು? ಅಮ್ಮ ರಥ ಏರಿಕೊಳ್ಳಿ. ಹೌದೌದು, ಅಮ್ಮ ಅಂತಲೇ ತೊಡಗಿಯೇ ಬಂದದ್ದು. ಅದು ಸಂಸ್ಕಾರ ಇದೆಲ್ಲ. ಹಾಗಾದರೆ ಹೆಣ್ಣಿನ ಬಗ್ಗೆ ಇರುವಂತಹ ಗೌರವ ಮೌಲ್ಯ ಹಾಗುಂಟು. ಇವಳೀಗ ಅನಾಥಳಾಗಿದ್ದಾಳೆ. ಅದಕ್ಕೆ ಅನಾಥಳಾಗಿರುವಂತಹ ಕಾರಣದಲ್ಲಿ ನೀನು ಕಾಣುವ ಕಾರಣ ಸರಿ. ಈ ಕಾರಣಕ್ಕೆ ಅವಳನ್ನು ವಿವಾಹ ಆದೆ ಅಂತ ಆದ್ರೆ ಆ ವಿವಾಹಕ್ಕೊಂದು ವ್ಯವಸ್ಥೆ ಆದರೆ ಅನುಕೂಲ ಅಲ್ಲ. ಒಳ್ಳೆದುಂಟಿದು. ತಂದೆಗೋ ಸುಗ ಬ್ರಹ್ಮಚರ್ಯದೊಳಿಹ ಭೀಷ್ಮ ಎಂದಿಗಾದರೂ ದುರ್ಮಾರ್ಗದಲ್ಲಿ ನಿಂದಿತವೋ ಕಾರ್ಯ ಗೈವನೆ ಗುರುರಾಯ ಸಂದೇಹವೇಕೆ ಮತ್ತಿನ್ನೂ ಗುರುವರ ಭೀಷ್ಮ, ನಾ ಮಾಡಿದ್ದೆಲ್ಲ ಸರಿ ಅಂತ ಸಮರ್ಥಿಸುವುದು ನನ್ನ ಉದ್ದೇಶ ಅಲ್ಲ. ಸರಿ, ನಿಮಗೆ ಸತ್ಯ ದರ್ಶನವನ್ನು ಮಾಡಿಸಬೇಕಾದ್ದು ನನ್ನ ಉದ್ದೇಶ ಗುರುಗಳಲ್ಲಿ. ಹೌದು, ಅದಕ್ಕೆ ಬಂದದ್ದು. ಏಕಲವ್ಯನಂತವರು ಹಸ್ತಿನಾವತಿಯ ರಾಜಾಂಗಣಕ್ಕೆ ಬಂದರು ಅಂದ್ರೆ ನನಗೆ ನೋವಾಗಿದೆ. ಸಹಜ, ಆಗಲೇಬೇಕಾದದ್ದು. ಅವ ಬಂದದ್ದಕ್ಕಲ್ಲ, ಇವಳು ಕರೆತಂದದ್ದು. ಒಂದು ಪಂಚಗವ್ಯ ತೆಕ್ಕೊಳ್ಬೇಕು ಅಂತಾಗಿದೆ ನನಗೆ. ಕೈಯಾನ ಕೈ ಸೂತಕದ ಸುದ್ದಿ ಹೇಳ್ತಾರೆ. ನಿಜವಾಗಿ ಆ ಸೂತಕಕ್ಕೆ ಯಾರು ಕಾರಣ ಅವ ಹೇಳಿದ್ರೆ ಮಾತ್ರ ಆಚರಣೆ ಅಲ್ವಾ? ಒಂದು ಅವಘಡ ಆಯ್ತು. ಯಾರೋ ಒಬ್ರು ಹೇಳ್ತಾರೆ, ನಿಮ್ಮಲ್ಲಿ ಶುಭ ಕಾರ್ಯಕ್ರಮ ಇಟ್ಟಿದ್ದೀರಾ, ನಿಮಗೊಂದು ಸೂತಕ ಉಂಟು ಅಂತ. ನಮ್ಮಲ್ಲಿ ಶುಭ ಕಾರ್ಯಕ್ರಮ, ನಮಗೆ ಸೂತಕ ಉಂಟು, ನೀ ಬರಬೇಡ ಹೇಳುದು. ಯಾಕೆ ಅವ ಸೂತಕ ಹೇಳುವ ಬ್ರಾಹ್ಮಣ. ಆದ್ರೆ ಹಾಗೆ ಅವಘಡದಲ್ಲಿ ಆದವನಿಗೆ ಯಾರಿಗೆಲ್ಲ ಹಕ್ಕುಂಟು ತಿರೋಧಕಾದಿಗಳಲ್ಲಿ ಅವರು ಹೇಳಿದ್ರೆ ಮಾತ್ರ ಆಚರಣೆ ಇರುವುದು ಶಾಸ್ತ್ರ. ಇದು ನೀವು ಹೇಳಿದ ಶಾಸ್ತ್ರ. ಸರಿ, ಒಂದು ಮದುವೆಯಲ್ಲಿ ವೃದ್ಧಿ ಸೂತಕ ಬಂತು. ಆ ವೃದ್ಧಿ ಆಗಲಿಕ್ಕೆ ಯಾರು ಕಾರಣ ಅವ ಹೇಳಬೇಕು. ಮನೆಯಲ್ಲಿ ಒಂದು ವೃದ್ಧಿ ಆಗಿದೆ, ಕುಟುಂಬ ವೃದ್ಧಿ ಆಗಿದೆ, ಯಾರೋ ಒಬ್ಬ ಹೇಳಿದ್ರೆ ಅಲ್ಲಿ ಮಗು ಅಳುವ ಶಬ್ದ ಕೇಳಿತು ಅಂತಾದ್ರೆ ಆಚೆ ಮನೆಯವಳು ಮಗು ಹಿಡ್ಕೊಂಡು ಬಂದಿದ್ದಾಳೆ ಅಂತ ಅರ್ಥ. ಅದು ಆಚರಣೆಗಲ್ಲ. ಆದ್ರೆ ನೀವು ಬಂದು ಹೇಳುದಿದ್ದು ಆ ಕಾರಣದಿಂದ ತಾವೇ ನೆನಪಿಸಿದ್ರಿ ಕಂದರನ ಪ್ರಕರಣವನ್ನು ಅಲ್ವಾ? ಹೌದು, ಪ್ರಸಿದ್ಧವಾದದ್ದು. ಗುರುವರ ಒಂದು ತಪ್ಪಿನಂತೆ ನನ್ನಿಂದ ಕಾಣುವುದೊಂದು ನಡೆದಿದೆ ಅಂತ ನನಗಾಗ್ತದೆ. ಸರಿ ಸರಿ, ನಾನು ತಮ್ಮನಿಗೆ ಅಂತ ಹೇಳದೇ ಇದ್ದದ್ದು. ನಾನು ಶೈಲಿಯಿಂದ ಹೇಳಿದೆ, ಅಹಂ ಭೀಷ್ಮ. ಅನೇಕ ಸಲ ಈ ಶೈಲಿ ನಮ್ಮ ಉನ್ನತ ಭಾಷೆ ಸಾಮಾನ್ಯರಿಗೆ ಅರ್ಥ ಆಗುವುದಿಲ್ಲ. ಮಾತ್ರ ಅಲ್ಲ, ನನಗೆ ಅರ್ಥ ಆಗಲಿಕ್ಕೆ ಅಂತ ಹೇಳಲಿಕ್ಕೆ ಒಂದು ಕಾರಣ ಆಗ್ತದೆ. ಹೇಳಿದ್ದು ನನಗೆ ಪಕ್ಕ ಗಮನಕ್ಕೆ ಬರಲಿಲ್ಲ ಅಂತ. ಆ ಸಂದರ್ಭಕ್ಕೆ ಸಾಂದರ್ಭಿಕವಾಗಿ ಬರುವ ಮಾತು ಅವಾಗ ನನಗೆ ಹೇಳಬೇಕು ಅಂತ ಕಾಣಲಿಲ್ಲ. ಈಗ ತಪ್ಪು ಅಂತ ಕಂಡದ್ದು ಯಾವಾಗ? ಅಂಬೆ ಸಾಲ್ವನಿಗೆ ಮೊದಲೇ ಮಾತು ಕೊಟ್ಟು ತಾಯಿ ಹತ್ರವೂ ಹೇಳದೆ ತಂದೆ ಹತ್ರ ಹೇಳದೆ ವರಹಮಾಲಿಕೆ ಹಿಡ್ಕೊಂಡು ಗಟ್ಟಿ ನಿಂತಿದ್ದಾಳೆ. ಒಂದು ವರಹಮಾಲಿಕೆ ಹಿಡ್ಕೊಂಡು ಒಂದು ಹೆಣ್ಣು ಮಗಳ ಹತ್ರ ನೋಡ, ನೀವು ಯಾರಿಗಾದ್ರೂ ಮಾತು ಕೊಟ್ಟಿದ್ದೀರಿ ಅಂತ ಕೇಳುವಷ್ಟು ಅಸಂಸ್ಕೃತನ ನಾನು ನಿಮ್ಮ ಶಿಷ್ಯ. ಕೇಳಿದ್ರೆ ನೀವೇ ಹೇಳೋದಿಲ್ವ ನಾಲಿಗೆ ಕೊಯ್ಬೇಕಾದಿತ್ತು? ಅದೇ ಪ್ರಶ್ನೆ ಆಗ್ತಿತ್ತು. ನನಗದು ಬರಲಿಲ್ಲ, ಹೊಡಿಲೇ ಇಲ್ಲ, ಬರುವುದೆಲ್ಲಿಗೆ ಹೊಳಿಯದೇ ಇದ್ದದ್ದು. ಆದ್ರೆ ನಾನು ತಮ್ಮನಿಗೆ ಅಂತ ಹೇಳಲಿಲ್ಲ. ಆ ಪ್ರಾಯಶ್ಚಿತ್ತಕ್ಕಾಗಿ ನಾನು ಮದುವೆ ಆಗಬೇಕು ಅಂತ ನೀವು ಒತ್ತಡ ಹಾಕಿದ್ರೆ ತಂದೆಗೋ ಸುಗ ಬ್ರಹ್ಮಚರ್ಯ, ಅದು ನನ್ನ ಋಣ ಮುಕ್ತತೆಗೆ ಮಾಡಿದಂತಹ ಮದುವೆ ತಂದೆಯವರಿಗೆ. ಸರಿ, 7 ಮಕ್ಕಳು ಅಸುನಿಗಿದ್ದಾರೆ. ನನ್ನನ್ನು ಮುಳುಗಿಸುವ ಪ್ರಯತ್ನದಲ್ಲಿರುವಾಗ ತಡೆದು 7 ಮಕ್ಕಳಲ್ಲಿ ಕಾಣದೇ ಇರುವಂತಹ ವಾತ್ಸಲ್ಯ ನನ್ನಲ್ಲಿ ಹುಟ್ಟಿತಪ್ಪ. ನನಗೆ ಗುರುಗಳೇ, 7 ಮಕ್ಕಳಲ್ಲಿರುವ ಒಟ್ಟು ವಾತ್ಸಲ್ಯದ ಮೊತ್ತ ನನಗೆ ಸಿಕ್ಕಿದೆ. ಆ ಮೊತ್ತಕ್ಕೆ ಏನು ಕೊಡಬೇಕು? ಆ ವಾತ್ಸಲ್ಯವೇ
ತನಗೆ ಗೃಹಸ್ಥಾಶ್ರಮವನ್ನು ಪುನಃ ಅನುಭವಿಸಿದಾದೀತು ಕಂಡಿತು. ಗಂಗೆಯ ಸಹೋದರಿಯಾದಂತಹ ಯಮುನೆಯ ಮಡಿಲಲ್ಲಿ ಸರಿ. ನನ್ನನ್ನು ನೆನಪಿಸಿ ಮಲಗಿದ್ರು. ಛೇ, ನನಗೆ ಅನ್ಯಾಯ ಆಗ್ತದೆ ಅಂತ ಕಂಡದ್ದು ಹಾಗೆ ಅವನ ಕೇಳಿಕೆ. ನನಗೆ ಅನ್ಯಾಯ ಆಗಬಾರದು, ನನ್ನ ಸುಂದರ ಬದುಕಿನ ಭವಿಷ್ಯವನ್ನು ಕಂಡ ಅಪ್ಪ ಮಲಗಿದ್ದು. ಹಿರಿಯರು ಅಪೇಕ್ಷಿಸಿದ್ದನ್ನು ಅರ್ಥವಿಸಿಕೊಂಡು ಈಡೇರಿಸುವುದು ಪುತ್ರ ಧರ್ಮ ಅಲ್ವಾ? ಬದುಕಿರುವಾಗಲೇ. ಸತ್ತ ಮೇಲೆ ಗೋದಾನ ಎಷ್ಟು ಕೊಟ್ಟಿದ್ದಾನೆ, ಎಷ್ಟು ಕುಡ್ತೆ ಹಾಲು ಕೊಡುವ ಹಸು ಕೊಟ್ಟಿದ್ದಾನೆ ಅಂತ ಮುಖ್ಯ ಅಲ್ಲಲ್ಲ. ಸಮಾರಾಧನೆಯಲ್ಲಿ ಏನು ಮಾಡಿದ್ದಾನೆ ಅಂತ ಅಲ್ಲ, ಜೀವನವನ್ನು ಸಮಾರಾಧನೆ. ಜೀವತೋ ವಾಕ್ಯ ಕಾರಣ. ಹೌದು ಗುರುಗಳೇ, ಹಾಗಾದ ಕಾರಣ ಅವರ ಗೃಹಸ್ಥಾಶ್ರಮವನ್ನು ಚಿಗುರುವಂತೆ ಮಾಡಿದೆ. ನನ್ನ ಗೃಹಸ್ಥಾಶ್ರಮದ ಬೀಜವಾಪನ ಮಾಡಿದೆ. ಗೃಹಸ್ಥಾಶ್ರಮವನ್ನೇ ಬೀಜವಾಪನ ಮಾಡಿದೆ. ಅವರ ಗೃಹಸ್ಥಾಶ್ರಮ ಚಿಗುರಿತು, ಫಲ ಕೊಟ್ಟಿತು. ಆ ಫಲವನ್ನು ಸಂರಕ್ಷಿಸುವುದಕ್ಕಾಗಿ ನನಗೆ ಇಚ್ಛಾಮರಣಿ ಅವರ ಗೃಹಸ್ಥಾಶ್ರಮದಲ್ಲಿ ಮೂಡಿದ ಫಲಗಳನ್ನು ರಕ್ಷಿಸುವುದಕ್ಕೆ, ಗೊಬ್ಬರ ಹಾಕುವುದಕ್ಕೆ, ನೀರು ಹಾಕುವುದಕ್ಕೆ ಇಚ್ಛಾಮರಣಿ ನನಗೆ. ಗುರುಗಳೇ, ಸರಿ, ಏನ್ ಮಾಡ್ಬೇಕು ಹೇಳಿ ನೀವೀಗ? ಅವರು ಹೋದ್ರು, ಆ ವಿನಿಮಯ ಆಗಿದೆ. ಅದನ್ನು ನಾನು ಗೃಹಸ್ಥಾಶ್ರಮವನ್ನು ಅನುಭವಿಸಲಿಕ್ಕೆ ಬ್ರಹ್ಮಚರ್ಯವನ್ನು ಕೊಡಬೇಕು. ಕೊಡ್ಲಿಕ್ಕೆ ಅವರು ಇಲ್ಲಲ್ಲ. ಕೊಡುವುದಿದ್ರು ಇಚ್ಛಾಮರಣಿ ಅಂತ ನಾನು ವಿನಿಮಯ ಮಾಡಿಕೊಂಡದನ್ನು ಕೊಡ್ಲಿಕ್ಕೆ ಅವರು ತೆಕ್ಕೊಳ್ಳಿಕ್ಕೆ ಅವರು ಇಲ್ಲಲ್ಲ. ಕರ್ಮಭೂಮಿಯಲ್ಲಿ ನಡೆದದ್ದು ದೇವಭೂಮಿಯಲ್ಲಿ ವಿನಿಮಯ ಮಾಡ್ಲಿಕ್ಕೆ ಆಗುದಿಲ್ಲ, ದೇವಭೂಮಿಯಲ್ಲಿ ಅದನ್ನು ಕರ್ಮಭೂಮಿಯಲ್ಲಿ ವಿನಿಮಯ ಮಾಡ್ಲಿಕ್ಕೆ ಆಗುದಿಲ್ಲ. ಭೀಷ್ಮ ಆ ಕಾರಣದಿಂದ ತಂದೆಗೋ ಸುಖ ಬ್ರಹ್ಮಚರ್ಯ. ಎಂದಿಗಾದರೂ ನಿಮ್ಮ ಶಿಷ್ಯ ಭೀಷ್ಮ ಹೀಗೊಂದು ಅಪಚಾರ ಮಾಡಿದರೆ ಒಟ್ಟು ಬ್ರಹ್ಮಚರ್ಯಕ್ಕೆ, ಪ್ರತಿಜ್ಞೆಗೆ, ಕ್ಷಾತ್ರಕ್ಕೆ, ಹಸ್ತಿನಾವತಿಗೆ, ನಮ್ಮ ಹಿರಿಯರಿಗೆ ಅಪಚಾರ ಆಗ್ಲಿಕ್ಕಿಲ್ವ ಗುರುಗಳೇ ಹೇಳಿ? ನಮ್ಮ ಬದುಕೆ ನಮಗೆ ಕಲಿಸಿದ ಪಾಠ. ಹಾಗೆ ಹೀಗಲ್ಲ ಪ್ರಶ್ನೆ ಕೇಳದೆ ಯಾರನ್ನು ಶಿಕ್ಷೆ ಮಾಡಬಾರ್ದು. ಹಾಗಾಗಿ ಕೇಳಿದ್ದು ಇಷ್ಟು ಬಂತಲ್ಲ, ಈಗ ಬಂದಿದೆ ಅಂತ ಆದ್ರೆ ಇನ್ನೊಂದು ಬದುಕಿನಲ್ಲಿ ನಾನು ಆಗಲೇ ಹೇಳಿದೆ, ಗೃಹಸ್ಥಾಶ್ರಮದ ಯಾವುದೇ ಅನುಭವ ಇಲ್ಲ. ವಿವಾಹದ ಆತ್ಯಂತಿಕವಾದ ಉದ್ದೇಶ ಏನು ಗುರುಗಳೇ? ಧರ್ಮ ಪ್ರಜಾ ಸಂತತಿ ಸಿದ್ಧಾರ್ಥಂ. ಈ ಬ್ರಹ್ಮಚಾರಿ ಅಂತ ಪ್ರತಿಜ್ಞೆ ಮಾಡಿದ ಭೀಷ್ಮನೊಟ್ಟಿಗೆ ಅವಳಿಗೆ ಮದುವೆ ಆದ್ರೆ ಫಲ ಸಿದ್ಧಾದೀತ ಆಗ್ಲಿಕ್ಕಿಲ್ಲ, ಆಗಬಾರದು. ಎಷ್ಟು ಗೊಬ್ಬರ ಹಾಕಿದ್ರು ಪೊಟ್ಟುಕಾಯಿಯೇ ತೆಂಗಿನ ಮರದಲ್ಲಿ ಬರ್ತದೆ ಅಂತ ಅದಕ್ಕೆ ಗೊಬ್ಬರ ಹಾಕಬೇಕಾ? ಆದ್ರೆ ಕೆಲವೊಮ್ಮೆ ಗೊಡ್ಡು ಹಸುವನ್ನು ಹಟ್ಟಿಯಲ್ಲಿ ಕಟ್ಟುದು ಯಾಕೆ? ಕೆಲವೊಮ್ಮೆ ಬಿದ್ದು ಶುದ್ಧತೆ ಹಸು ಇಲ್ಲ ಅಂತ ಕಟ್ಟಬೇಕು. ಗೊಡ್ಡು ಹಸು ಶುದ್ಧಕ್ಕಾಗುವುದಿಲ್ಲ ಅಂತ. ಹಾಗಂತ ಗೋ ಹತ್ಯೆ ಮಾಡಬಾರದು, ಕೂಡುದು. ಆವಾಗ ಏನು ಮಾಡುದು? ಆವಾಗ ಎಲ್ಲಿಯಾದ್ರೂ ಗೋಶಾಲೆ ಗುರುಮಠದಲ್ಲಿದ್ರೆ ಕೊಂಡೋಗಿ ಬಿಡುದು. ಗೋಶಾಲೆ ಹಾಗಂತ ಕೆಲವು ಗೋವುಗಳು ಮನೆಯಲ್ಲೇ ಇರುತ್ತೇವೆ ಅಂತ ಆಡುತ್ತದೆ. ಆಡು ಅಂದ್ರೆ ಕಣ್ಣೀರು. ಆವಾಗ ಹೀಗೆ ಮಾಡುದು, ಗುರುಗಳೇ ನಮ್ಮ ಮನೆಯನ್ನೇ ಗೋಶಾಲೆ ಮಾಡಿ ನಾವು ಬದಲಾವಣೆ ಮಾಡ್ತೇವೆ ಅಂತ. ಹಾಗ ಆಗುವುದಕ್ಕಿಲ್ಲ ಭೀಷ್ಮ. ಯಾಕೆ ಅಂದ್ರೆ ಈಗ ಆಡಿದೆ ನೀನು ಅಪ್ಪನ ಮಾತು ಅಂತ ಅಲ್ವಾ, ಬಹಳ ಯೋಗ್ಯವಾದದ್ದು. ನಿನ್ನಲ್ಲಿ ನಾನು ಕಂಡದ್ದು ರಾಮನ ಆದರ್ಶವನ್ನು ಒಂದು ಕಾಲದಲ್ಲಿ. ಪರಶುರಾಮ ಅಂತ ನಾನಾದ್ರೂ ಆ ಕಾಲದ ರಾಮ ನೀನಾಗಬೇಕು ಅಂತಲೇ ನಿನ್ನನ್ನು ದೊಡ್ಡ ಮಾತು ಹೇಳಿದ್ರಿ ತಾವು. ಹೌದು, ಅಲ್ಲ ಸಿದ್ಧತೆ ಮಾಡಿದ್ದೆ. ಹಾಗೆ ಆಧುನಿಕವಾಗಿ ನಾವು ಕಾಣುವುದು ಅಂತ. ಮಗು, ಪಿತೃವಾಕ್ಯ ಪರಿಪಾಲನೆ ಎನ್ನುವುದು ನಿನಗೆ ಶೋಭಾಯಮಾನವಾದದ್ದೇ. ಆದರೆ ಪಿತೃತ್ವದ ನೆಲೆಯ ಆ ಕಾಲಘಟ್ಟ ಸರಿದು ವರ್ತಮಾನ ಕಾಲಘಟ್ಟದಲ್ಲಿ ಆ ನೆಲೆಯಲ್ಲಿ ನಾವು ಆಡಬಾರದು. ಹಾಗಂತ ನಿನ್ನ ಮನಸ್ಸಿನಲ್ಲಿ ಉಂಟು ಅಂತ ಆಡುವುದು ಈಗ ನಾವೇ ಅಲ್ವೋ ಇರುವುದು, ಅಲ್ವೋ? ಹಾಗಾಗಿ ಗುರುವಾಕ್ಯ ಅಂತ ಒಂದು ಉಂಟು. ಗುರುವಾಕ್ಯೋಲ್ಲಂಘನ ದೋಷವು ನಿನ್ನನು ಸರಿಪುದು ಬೆಂಬಿಡದೆ ತರುಣಿ ಸಂತಾಪದ ದೆಸೆಯಿಂದ ಸಂಪತ್ತು ಹರಿದು ಹೋಗುವುದು ನಿಜವು. ಮಗು, ಗುರುವಾಗಲಿ ಮಾತಾಪಿತೃಗಳಾಗಲಿ ನೊಂದರೆ ಸಾಕು ಮಗು, ಶಾಪ ಕೊಡಬೇಕು ಅಂತಿಲ್ಲ. ನೋಯಿಸಬಾರದು ಅಂತ ಶಾಸ್ತ್ರವಾಕ್ಯ. ಹಾಗಾಗಿಯೇ ಮಾತರಂ ಪಿತರಂ ಗುರುಂಚ ಒಂದೇ ಸಮಾನವಾಗಿ ಹೇಳಿದವರು. ಮಾತೃದೇವೋಭವ ಇತ್ಯಾದಿಗಳು ಬಂದದ್ದು ಉಪನಿಷತ್ತುಗಳಲ್ಲಿ ಇದೇ ಕಾರಣ. ಮಾತರಂ ಪಿತರಂ ಗುರುಂಚ ಒಂದೇ. ಅದು ಗುರುವಿನಿಂದ ತಂದೆಯಿಂದ ತಾಯಿಯಿಂದ ಬರಲಿಲ್ಲ ವಾಕ್ಯ, ತಾಯಿಯಿಂದ ತಂದೆಯಿಂದ ಗುರುವಿನಿಂದ ಅಲ್ಲ. ಹಾಗೆ ನಾವೀಗ ನೆನಪಿಸಿದ್ದು ಮಗು, ವಾದಕ್ಕಲ್ಲ, ನೆನಪಿಸಿದ್ದು. ನಾನು ವಿಷಯ ಕುತೂಹಲಿ. ಈಗ ನಾ ವಾದಕ್ಕೆ ಜನ ಅಲ್ಲ, ವಿಷಯ ಕುತೂಹಲಿ. ಸರಿ, ವ್ಯಾಖ್ಯಾನವನ್ನು ನೀನು ಮಾಡಬೇಕು, ಸೂತ್ರವಾಕ್ಯವನ್ನು ನಾನು ಹೇಳಬೇಕು ಅಂತ ನೀನಾಡುವುದು ಅದಲ್ಲ. ಮಾತರಂ ಪಿತರಂ ಗುರುಂಚ ಒಂದೇ ಹೇಳುವಲ್ಲಿ ನಿನಗಾದ ಪಾಠವನ್ನು ನೆನಪಿಸ್ತೇನೆ. ಈಗ ನೆನಪಿಸುವುದು
ಸಮಾನಾಧಿಕರಣ ಅಂತ ಉಂಟು. ಸರಿ. ಸಮಾನಾಧಿಕರಣ್ಯದಲ್ಲಿ ಮೊದಲು ಹೇಳಿದ ಶಬ್ದವೇ ಮೊದಲು ಅಂತಲ್ಲ, ಅಲ್ಲ. ಮೂರು ಸಮಾನ ಅಂತ ಅರ್ಥ. ಮೂರು ಸಮಾನ ಅಂತ ಅರ್ಥ. ಅಲ್ವಾ? ಹೌದು. ಹಾಗಾದ್ರೆ ಹೌದೌದು. ಈಗ ಮೊದಲು ಬಂದ ಶಬ್ದಕ್ಕೆ ನೀನು ಅರ್ಥ ಅಲ್ಲ, ಅಲ್ಲ, ಮಾಡುವಾಗಿಲ್ಲ. ಹಾಗಾಗಿ ಗುರುವಾಕ್ಯ ಅಂತಂದ್ರೆ ಮಾತೃವಾಕ್ಯವೂ ಹೌದು, ಪಿತೃವಾಕ್ಯವೂ ಹೌದು. ಹೌದು. ಗೃಣಾತಿ ತತ್ವಂ ಉಪದಿಶತಿ ಇತಿ ಗುರು ಅಂತ ಕೆಲವರು ಆಡಿದ್ರು. ಹೌದು. ಗುಕಾರ ಅಂತಂದ್ರೆ ಅಂಧಕಾರ, ಅದನ್ನು ನಿವೃತ್ತಿ ಮಾಡುವವನು ರುಕಾರ ಎನ್ನುವುದು ಅದ ಹೇಳ್ತದೆ. ಆದ್ರಿಂದ ಅಂಧಕಾರ ನಿವಾರಕನೇ ಗುರು ಅಂತ ಹೇಳಿದ್ರು. ಗುರು ಅಂದ್ರೆ ಅಂಧಕಾರವೇ ಇರುವವ ಅಂತ ಅರ್ಥ ಅಲ್ಲ, ನಿವಾರಣೆ ಮಾಡುವ. ಈ ಎರಡೂ ನೆಲೆಯಲ್ಲಿಯೂ ನೀನೀಗ ಯೋಚನೆ ಮಾಡಿದ್ರೆ ಹೇಗೆ? ತಾಯಿ ಗಂಗೆ ನದಿಯಾಗಿ ಅಲ್ಲಿ ಪ್ರವಹಿಸ್ತಾ ಇದ್ದಾಳೆ. ತಂದೆಯಾದ ಶಂತನು ಚಕ್ರವರ್ತಿ ನೆಲೆಯಲ್ಲಿ ಇತಿಹಾಸದ ಪುಟದಲ್ಲಿ ಸೇರಿ ಹೋದವನು. ಹೌದು. ಹೀಗೆ ಭೌತಿಕವಾಗಿ ಕಾಣುವುದಿದ್ರೆ ಗುರುಗಳ ಮಾತ್ರ ಎನ್ನುವ ಕಾರಣದಿಂದ ಗುರುವಾಕ್ಯ ಉಲ್ಲಂಘನ ಎನ್ನುವುದು ದೋಷ ಅಲ್ವೋ ಮಗು? ಗುರುಗಳೇ, ನಾನು ಆಡುವುದಷ್ಟನ್ನೇ ಪ್ರಾಥಮಿಕವಾಗಿ ಅದನ್ನು ಎಚ್ಚರಿಸಿದೆ. ಗುರುಗಳೇ, ನಾನು ತಾರ್ಕಿಕವಾಗಿ ನೀನು ಎಷ್ಟು ಆಡಬಹುದು, ಪ್ರಕರಣ ಆಡಬಹುದು ಅಲ್ಲ, ಆದ್ರೆ ವಾಲ್ಯೂಮ್ ಕಮ್ಮಿ ಮಾಡಿ ಫೋನ್ ಮತ್ತೆ ಮಾತಾಡಿ. ಮನಸ್ಸಿನಲ್ಲಿ ಛೆ ನಮ್ಮ ಶಿಷ್ಯ ಹೀಗೆ ಮಾಡಬಾರ್ದಿತ್ತು ಅಂತ ನನಗೆ ಬರಬಾರ್ದಲ್ವೋ, ಅದಕ್ಕೆ ನಿನ್ನಿಂದ ಸ್ಪಷ್ಟನೆ ಬೇಕಾದದ್ದಷ್ಟೇ ಇರುವುದು, ಬೇರೆ ಎಂಥದ್ದು ಇಲ್ಲ. ಹಾಗಾಗಿ ತರುಣಿ ಸಂತಾಪ ದೆಸೆಯಿಂದ ನೀನು ಗಳಿಸಿದ ಬ್ರಹ್ಮಚರ್ಯ ಎನ್ನುವ ಸಂಪತ್ತೆ ಹರಿದು ಹೋದರೆ. ಗುರುಗಳೇ, ತಾವು ಹೇಳಿದಿರಿ ಗುರುವಾಕ್ಯ ಅಂತ ತಾವು ಹೇಳಿದಿರಿ, ದೋಷ ಬರುತ್ತದೆ. ಗುರುವಾಕ್ಯ ಅಂದರೆ ಲಘು ಅಲ್ಲದೆ ಇರುವ ವಾಕ್ಯ ಅಂತಲ್ವ? ಲಘು ಇಲ್ಲದ ವಾಕ್ಯ. ನಾವು ಆಡಿದಂತಹ ಗುರುವಾಕ್ಯ, ಹೌದು, ಅದನ್ನು ನಾವೇ ಲಘು ಮಾಡಬಹುದಾ? ನೀವು ಮಾಡುವಾಗಿಲ್ಲ. ಹಾಗಂತ ಇಲ್ಲಿರುವ ಗುರು ಹೇಳಿದ್ರೆ ಯೋಚನೆ ಮಾಡಬಹುದು. ಮನುಷ್ಯನಿಗೆ ಮಾತೆ 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 ಅಲ್ವಾ? ಯಾಕಂದ್ರೆ ಬೇರೆ ಪ್ರಾಣಿಗಳಿಗೆ ಮಾತು ಬರುವುದಿಲ್ಲ. ಮಾತಿನಿಂದಲೇ ಮನುಷ್ಯನನ್ನು ತಿಳಿಯುವುದು. ಹೌದು. ತಂದೆಗೆ ಬೇಕಾಗಿ ನಾ ಮಾಡಿದ ಬ್ರಹ್ಮಚರ್ಯ ಒಂದು. ಇನ್ನೊಂದು, ಅಂಬೆಯನ್ನು ಏನಾಗಿ ನಾನು ತಂದಿದ್ದೇನೆ ಅಂತ ಇರುವುದು. ಪುರುಷಾರ್ಥಕ್ಕೆ ಸಂಬಂಧಪಟ್ಟು ಧರ್ಮ ಅರ್ಥ ಕಾಮ ಹಾಗೆ ನಾನು ತರಲೇ ಇಲ್ಲ. ಹಾಗೆ ನಾನು ತಂದ್ರೆ ಧರ್ಮ ಮಾರ್ಗದಲ್ಲಿ ಸಪ್ತಪದಿ. ನಾನು ಅಂಬೆಯ ಸಂಗ್ರಹವನ್ನು ಅರ್ಥ ಅಂತ ಗ್ರಹಿಸಿದ್ದೇನೆ. ರತ್ನಹಾರೀಚ ಪಾರ್ಥಿವ ಅರ್ಥ ಅಂತ ನಾನು ತಂದ ಮೇಲೆ ಅದನ್ನು ಕಾಮವಾಗಿ ಬಳಸಿದರೆ ಆವಾಗ ನಾನು ಏನು ಸಂಕಲ್ಪಿಸಿದ್ದೇನೆ ನನಗೆ ಮಾನಸಿಕವಾದಂಥ ಒಂದು ವ್ಯಭಿಚಾರ ಆಗುವುದಿಲ್ಲ ಗುರುಗಳೇ. ಆವಾಗ ನನ್ನ ಮಾತೆಯ ಮೇಲೆ ನಾನು ವ್ಯಭಿಚಾರ ಮಾಡಿದಾಗ ಆಗುವುದಿಲ್ಲ, ನನ್ನ ಮಾತಿನ ಮೇಲೆ, ನನ್ನ ಮಾತೆಯ ಮೇಲೆ ಅಲ್ವೋ? ಆವಾಗ ನನ್ನ ಮಾತೆ ಲಘುವಾಯಿತು ಅಂತ ಎನ್ನುವುದರಿಂದ ನಾನು ಅದನ್ನು ಆಚರಿಸಕೂಡದು. ಮತ್ತೆ ತಾವು ಹೇಳಿದಿ ತರುಣಿಯ ಕಣ್ಣೀರು. ನನಗೆ ನೀವು ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ನಾವು ಹೇಳ್ತೇವೆ, ಅಲ್ಲಿ ಭೂತ ಉಂಟು ಹೋಗಬೇಡ, ಗುಮ್ಮ ಉಂಟು ಅಂತ ಅಲ್ವಾ? ಗುರುಗಳೇ, ಹೆದರೇನು ಬೆದರೇನು ನದಿಸುತ್ತಗಿಲ್ಲ ವಿತ್ತಾಸೆ. ಯಾಕೆ ನಾನು ಸಂಗ್ರಹಿಸಬೇಕು ಹೇಳಿ? ಹರಣ ಆಗ್ಲಿಕ್ಕೆ ನಿನ್ನಲ್ಲಿ ವಿತ್ತವೇ ಇಲ್ಲ. ನನಗೆ ವಿತ್ತದಲ್ಲಿ ಆಶೆಯೇ ಇಲ್ಲ. ಆ ವಿತ್ತ ಇದ್ರೂ ನನ್ನ ಹತ್ರ ಧಾರ್ಮಿಕ ನೆಲೆಗಟ್ಟಿನ ವಿತ್ತ ಇರುವುದು. ಚಿತ್ತವೆನ್ನುವ ವಿತ್ತ ನಿನ್ನಲ್ಲುಂಟು. ಕಾಮ ನನ್ನಲ್ಲಿ ಉಂಟು ಅಂತ ಕೇಳಿದ್ರೆ ಧರ್ಮದ ಕುರಿತಾದ ಆಸಕ್ತಿ ಇರುವುದು ನನಗೆ ಕಾಮ. ಹೌದು. ಹೊರತು ನನಗೆ ಹೆಣ್ಣಿನ ಕುರಿತಾದ ಆಸಕ್ತಿ ಕಾಮ ಇಲ್ಲ. ಧರ್ಮದ ಕುರಿತಾಗಿ ಪುರುಷಾರ್ಥದಲ್ಲಿ ಕಾಮಕ್ಕೆ 3ನೇ ಸ್ಥಾನ, ಅರಿಷಡ್ವರ್ಗದಲ್ಲಿ ಕಾಮಕ್ಕೆ 1ನೇ ಸ್ಥಾನ. ಕಾಮ ಸಂಜಾಯತೆ ಕ್ರೋಧ. ನಾನು ಇದನ್ನೆಲ್ಲ ಧರ್ಮ ಮಾರ್ಗದ ವಿವೇಚನೆಯಲ್ಲಿ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ತಮ್ಮನ ಕಾಮ ಪುರುಷಾರ್ಥದಲ್ಲಿ ಅದು ಒದಗಬೇಕು, ಈ ಆಶಯದಿಂದ ನಾ ತಂದಿದ್ದೇನೆ ಗುರುಗಳೇ. ಸುಟ್ಟು ಹೋಗ್ಲಿಕ್ಕೆ ಏನುಂಟು? ಇದ್ರಲ್ವಾ? ಏನು ಇಲ್ಲ. ಬೆಂಕಿ ಉರಿಬೇಕಿದ್ರೆ ಅದಕ್ಕೆ ಅವಲಂಬನಕ್ಕೊಂದು ವಸ್ತು ಬೇಡುವ? ಇಂಧನ ಬೇಕು. ನನ್ನ ಹತ್ರ ಅವಲಂಬನದ ವಸ್ತುವೇ ಇಲ್ಲ. ಹಾಗೆ ಬೆಂಕಿ ಹಾಕಿದ್ರೆ ಉರಿಲಿಕ್ಕೆ ಏನೂ ಇಲ್ಲ. ಹಾಗಾದ್ರೆ ನನ್ನ ಬದುಕು ಕರ್ಪೂರದ ಹಾಗೆ. ಒಂದು ವೇಳೆ ಉರಿದ್ರು ಬೆಳಕು ಕೊಡ್ತದೆ, ಬೊಟ್ಟು ಹಾಕಿಕೊಳ್ಳಿಕ್ಕೆ ಮಸಿ ಉಳ್ಕೊಳ್ಳುವುದಿಲ್ಲ, ಕರ್ಮ ಮುಕ್ತ ಆಗ್ತದೆ ಅಲ್ವಾ? ಒಂದು ಸಿದ್ಧಾಂತದಲ್ಲಿ ಪುಣ್ಯವು ಮುಕ್ತ ಆಗಬೇಡ ಗುರುಗಳೇ. ಹೌದು. ಪಾಪ ಮಾತ್ರ ಮುಕ್ತ ಆಗುವುದಲ್ಲ, ಪುಣ್ಯವೂ ಮುಕ್ತ ಆಗಬೇಕು. ಆ ಮುಕ್ತತೆಯ ಕಡೆಗೆ ನಾನಿದ್ದೇನೆ. ಆ ಕಾರಣದಿಂದ ನೀವು ಕಣ್ಣು ಕೆಂಪು ಮಾಡಿದ್ರೆ ಇಲ್ಲ. ಹಾಗಾದ್ರೆ ನಿನಗೆ ಮಾತಾಗಲಿಕ್ಕಿಲ್ಲ. ಇಲ್ಲ. ಅರೆರೆ ಪಿಡಿ ಪಿಡಿ ಧನುವನ್ನು ನಾ ಬಾಸಿಂಗ ತೆಕ್ಕೊಂಡು ಬರ್ಲಿಲ್ಲ. ಅಲ್ಲವೇ? ಧನುವನ್ನು ಪಿಡಿ, ಅದು ಅಕೃತವರ್ಣನ ಅಂತ ತಾವೇ ಹೇಳಿದ್ದೀರಿ. ಅದು ಹೇಳಿದ್ದು ಅದು ಶೈಲಿ ಅಂತ ಭಾವಿಸು. ಆದ್ರೂ ಸಿದ್ಧತೆ ಮಾಡುವ ಗುರುಗಳು ಹೇಳಿದ್ದನ್ನು ಯಾವುದನ್ನು ಕೇಳುವುದಿಲ್ಲ ಅಂತ ಹಠ ಇಲ್ಲ ನನಗೆ. ಬ್ರಾಹ್ಮಣ ಕ್ಷತ್ರ ಬಂಧುವಾದ್ರೆ ಆಯುಧವನ್ನು ಹಿಡಿಬಹುದು ಅಂತ ಉಂಟು. ಆದ್ರೆ ನಿಮ್ಮ ಪಾದ ಮೂಲದಲ್ಲಿ ಇಟ್ಟಿದ್ದೇನೆ, ನಾನೇ ಕೊಡುತ್ತೇನೆ, ಹಿಡಿದುಕೊಳ್ಬೇಕು. ನೀನು ಧನುಸ್ಸನ್ನು ಹಿಡಿದುಕೊಳ್ಬೇಕು.
ಧರ್ಮ ಇದ್ದಲ್ಲಿ ಮಗು ಜಯವಾಗುತ್ತದೆ. ಪ್ರಕರಣದಲ್ಲಿ ನೀನು ಶುದ್ಧ ಅಂತಲ್ವ ನಿನ್ನ ಭಾವ, ಆ ಭಾವ ಇದೆ ಅಂತ ಆದ್ರೆ ಗುರು ಆದ್ರೇನು ಮತ್ಯಾರಾದ್ರೇನು, ಗುರುವೇ ಆಡ್ತಾ ಇದ್ದಾನೆ. ಭೀಷ್ಮ ಏನು ಎಷ್ಟು ಎನ್ನುವುದು ಮಾತಿನಿಂದ ಸ್ಪಷ್ಟ ಆಗಿದೆ. ಆದ್ರೆ ಉಳಿದವರಿಗೆ ಸಮಾಧಾನಕ್ಕೆ ಬೇಕೋ ಬೇಡವೋ? ಧರ್ಮ ನಿರ್ಣಯಕ್ಕೆ ಅಂತ ಆದ್ರೆ ಕ್ಷತ್ರಿಯತ್ವದಲ್ಲಿ ಅದು ಒಂದು ಕ್ರಮ ಅಲ್ವಾ? ಧರ್ಮದ ಪ್ರಾತಿನಿಧ್ಯ ನಿಮ್ಮ ಹತ್ರ ಉಂಟು ಅಂತ ತಿಳ್ಕೊಂಡಿದ್ದೇನೆ. ಆ ಮಂತ್ರಾಸ್ತ್ರಗಳನ್ನು ಹೊಡಿಲ ಹೊಡಿತಾರೆ ಹಾಗಾದ್ರೆ ಅಲಿತಾರೋಳು ಅಂಬರದಲ್ಲಿ ಗಗನವಾಣಿಯು ಕೇಳಲು ಚಿನುಮಯಾತ್ಮಕ ಕೇಳು ಕಲಹ ಬೇಡಲು ಈಗ ಕೇಳಿದೆ ಎಲ್ಲ ಭೀಷ್ಮ, ನಿನಗೆ ಸೋಲುವನಲ್ಲ ಭೀಷ್ಮ ಎಂದು ಕೇಳಲು ಪರಮ ಶಿಷ್ಯನೇ ನಿನ್ನ ಧುರಕಾನು ಮೆಚ್ಚಿದೆ. ತೆರಳುವೆ ನಿನಗೆ ನಾ ಸೋತೆ. ಹೊರಡು ಎಂದಕ್ಕೆ ನಿನ್ನ ಮನ ಬಂದ ತೆರದೊಳ ಇರು ಬೋಪೆಯನ್ನು ರಾಮ ಮೆಚ್ಚಿದೆ. ಕುರುಕ್ಷೇತ್ರದಲ್ಲಿ ಸುದೀರ್ಘ ಎನ್ನುವ 21 ದಿವಸಗಳ ಯುದ್ಧ ನಡೆಯಿತು. ಯುದ್ಧ ಮುಕ್ತಾಯ ಆಗುವುದಿಲ್ಲ ಎನ್ನುವುದು ಸ್ಪಷ್ಟ ಆದಾಗ ಮೇಲಿನಿಂದ ಒಂದು ಅಂಬರವಾಣಿ ಕೇಳಿದ್ದು. ಚಿನ್ಮಯಾತ್ಮಕ ಕೇಳು. ಹೌದು, ಹೇಳಿದ್ದು ನನಗೆ, ನಿಮಗೆ ನಾವು ಮೃಣ್ಮಯರು. ಆದರೆ ವಿಷಯ ಇರುವುದು ನಿನ್ನದ್ದೇ. ನೀನು ಸೋಲುವುದಿಲ್ಲ ಅಂತ ಅಂದ್ರೆ ಈ ಪ್ರಕರಣದಲ್ಲಿ ನಿನಗೆ ಸೋಲಿಲ್ಲ ಅಂತ. ಪ್ರಕರಣದಲ್ಲಿ ಶುದ್ಧನಾಗಿದ್ದಿ, ಬಿಳಿ ಬಟ್ಟೆ ನೀನು. ಕಪ್ಪು ಕಲೆಯನ್ನು ಅಂಟಿಸುವಲ್ಲಿ ಕೆಲವು ಪ್ರಯತ್ನ ನಡೆದದ್ದಷ್ಟೇ. ಆದರೆ ನಿನ್ನ ಬಟ್ಟೆ ಬಿಳಿ ಬಟ್ಟೆ, ನಡೆದ ದಾರಿ ಬಿಳಿಯ ದಾರಿ, ರಾಮನ ದಾರಿಯನ್ನು ಅನುಸರಿಸಿದ ನೀನು ರಾಮನ ಎತ್ತರವನ್ನು ಈ ನೆಲೆಯಲ್ಲಿಯೂ ಪಡೆದುಕೊಂಡವನಿದ್ದಿ. ಈ ಕಾಲದಲ್ಲಿ ನೀನಿನ್ನು ಈ ಪ್ರಕರಣದಿಂದ ವಿರಾಮ ಆಗಬಹುದು. ಹೇಳುತ್ತಿರುವವನು ಪರಶುರಾಮ, ನನಗೂ ಆರಾಮವಾಗಿರು. ಗಂಗೆಯ ಮಗನಿಗೆ ಕಲೆ ಆಯಿತೋ ಅಂತ ಸಂಶಯ. ನನಗೆ ಶುದ್ಧರಾಯಸ ಕೊಡಬೇಕಾದ್ದು ಗಂಗೆಯ ಅಪ್ಪ. ಹಾಗೆ ನಾನು ಆಗಾಗ ನಿಮ್ಮ ಬಲದ ಉಂಗುಷ್ಟ ನೋಡ್ತಿದ್ದದ್ದು. ನನ್ನ ತಾಯಿ ಹರಿದು ಬಂದ ಕ್ಷೇತ್ರ ಅಲ್ವಾ? ಹೌದು. ಹಾಗೆ ಅಲ್ಲಿಗೆ ನಮಸ್ಕರಿಸಿದ್ರೆ ಅದು ತಾಯಿಗೂ ಆಗ್ತದೆ, ಅಜ್ಜನಿಗೂ ಆಗ್ತದೆ ಒಟ್ಟಿಗೆ. ಮತ್ತೆ ಆಗ ಬಂದದ್ದು ಆಯ್ತು, ಗಂಗೆಯೇ ಸಾರಥ್ಯ ಮಾಡಿದ್ದು ಆಯ್ತು, ನಾರದರ ಆಗಮನ. ಅಯ್ಯೋ ನನಗೆ ಏನು ಉತ್ಸಾಹ ಬಂದದ್ದು, ಗಣಪತಿ ದೇವರು ಬಂದ ಗಣಪತಿ ದೇವರು ಬಂದದ್ದಾಯ್ತು. ಅಂತೂ ಕ್ಷೇತ್ರಕ್ಕೆ ಒಂದಷ್ಟು ದೈವ ಸಾನ್ನಿಧ್ಯ ಕಲ್ಪಿಸಿಕೊಟ್ಟೆ ನೀನು ಎಂಬಲ್ಲಿಗೆ ಈ ಪ್ರಕರಣದಲ್ಲಿ ಇದು ಭೀಷ್ಮ ವಿಜಯ. ಅರ್ಥಾತ್ ತಂದೆಗೋಸುಗ ಅಂತ ಆಡಿದೆ ನೋಡು. ಪಿತೃತ್ವದ ನೆಲೆಯಲ್ಲಿ ಪಡೆದುಕೊಂಡಂತಹ ಯಾವೆಲ್ಲ ಬೆಲೆ ಉಂಟೋ, 7 ಮಕ್ಕಳು ಕಳೆದ ಮೇಲೆ ಹುಟ್ಟಿದ 8ನೇ ಮಗುವಿನಲ್ಲಿ 7 ಮಕ್ಕಳ ಸುಖವನ್ನು ಕಂಡವರು ನಿನ್ನಲ್ಲಿ ಆ ಭಕ್ತಿ ಅವರು ಒಮ್ಮೆ ನನ್ನ ಮನಸ್ಸಿನಲ್ಲಿ ಬಂದು ಹೋದ್ರು ಅಂತ ಆಗುವಾಗಲೇ ಅಲ್ಲೇ ನಿನ್ನ ವಿಜಯ ಆಗಿದೆ. ನೀನ್ ಯಾರಿಗೂ ಹೆದರುವವನಲ್ಲ. ಧನುಸ್ಸು ಹಿಡಿದದ್ದು ಒಂದು ರೂಪಕಕ್ಕೆ ಅಷ್ಟೇ ಅಲ್ವಾ? ಮೊದಲೇ ಸಿದ್ಧ ಆಗಿದೆ. ಇದು ಧನುಸ್ಸಿನಿಂದ ಸಿದ್ಧ ಆಗಬೇಕಾದ ಪ್ರಕರಣ ಅಲ್ಲ, ಮಾತಿನಲ್ಲಾಗದ್ದು ಭೌತಿಕವಾದದ್ದು. ನಿಮಗೆ ಹೊಡಿಲಿಕ್ಕಿರುವುದು ಅಲ್ಲ ಅದು. ಹಾಗಾದ್ರೆ ಮಗು ಒಂದು ಯೋಚನೆ ಮಾಡಬೇಕು. ಅವಳಿಗೆ ಹೇಳಿದ್ದೇನೆ, ಇನ್ನು ನಿನ್ನ ಇಷ್ಟ ಬಂದಾಗೆ ಮಾಡಿಕೋ, ಮಾತಾಡಿಕೊಂಡಲ್ಲ ಹೋಗ್ಲಿ, ಇರ್ಲಿ, ಎಂಥದ್ದು ಇರ್ಲಿ, ಆ ಮಾತುಗಳು ಅದಕ್ಕೆ ಬೆಲೆ ಇಲ್ಲ ಮಗು. ಇನ್ನು ನಾನು ಚಿರಂಜೀವಿ ಅಲ್ಲ, ಇಚ್ಛಾಮರಣಿ. ಚಿರಂಜೀವಿಗಳಿಗೂ ಕಲ್ಪಾಂತ್ಯದಲ್ಲಿ ಎಲ್ಲ ಪ್ರಳಯದಲ್ಲಿ ಅವರು ಹೋಗುತ್ತಾರೆ, ಕಳಚಬೇಕಾಗ್ತದೆ. ಹೌದು, ನನಗೆ ಪಾತ್ರ ಕಳಚಬೇಕಿದ್ರೆ ನಾನೇ ಮನಸ್ಸು ಮಾಡಬೇಕು. ಆ ಇಚ್ಛಾ ನಿನ್ನಲ್ಲೇ ಇರುವುದು, ಮರಣದ ಇಚ್ಛೆ ನಿನ್ನಲ್ಲೇ ಇರುವುದು ಅಂತ. ಹೆಣ್ಣಿಗೆ ನಾ ಸೋಲುವುದಿಲ್ಲ ಗುರುಗಳೇ. ಹೆಣ್ಣಿಗೆ ನಾ ಸೋಲುವುದಿಲ್ಲ ಮಗು. ಇಚ್ಛಾ ಮರಣ ಎನ್ನುವುದು ನಿನಗೆ ವರವಾಗ್ಲಿ ಅಂತ ನನಗೆ ನನ್ನನ್ನು ಸೋಲಿಸುವ ಗಂಡಸಿಲ್ಲ. ಹೆಣ್ಣಿನ ಹೆಸರಿದ್ದು ಗಂಡಿನ ಸ್ವಭಾವ, ಗಂಡಾಗಿದ್ದುಕೊಂಡು ಹೆಣ್ಣಿನ ಹೆಸರು, ಅಥವಾ ಹೆಣ್ಣಾಗಿದ್ದು ಮತ್ತೆ ಗಂಡಾದವರು. ಹೆಣ್ತನ ಇದ್ದು ಗಂಡಸತನ ಇರಲಿ, ಗಂಡಸತನ ಇರಲಿ, ಹೆಣ್ತನ ಜಾಗೃತವಾಗಲಿ. ಹೆಣ್ಣು ಅಲ್ಲ ಗಂಡು ಅಲ್ಲದೆ ಇದ್ದದ್ದು
ಮಗು ಒಂದು ಅರ್ಥದಲ್ಲಿ ಹೆಣ್ಣು ಅಲ್ಲ ಗಂಡು ಅಲ್ಲದೆ ಇದ್ದದಲ್ವ? ಅದು ಅಷ್ಟೇ ಸಾಕು. ಮತ್ತೆ ಹೆಣ್ಣಲ್ಲ ಗಂಡಲ್ಲ ಹೇಳುವ ಅಗತ್ಯವೇ ಇಲ್ಲ. ಅದು ನಿನ್ನ ಮುಂದೆ ಬಂದಾಗ ಇದು ಏನು ಅಂತ ಅರ್ಥ ಮಾಡಿ. ಅದು ಬಂದ್ರೆ ಇದಿಲ್ಲ, ಇದು ಏನು ಅಂತ ಅರ್ಥ ಮಾಡಿಕೊ. ಇದಿಲ್ಲ ಆಗಬೇಕು ಅಂದ್ರೆ ಅದು ಬರಬೇಕಲ್ಲ. ಅದು ಬರುವುದಕ್ಕೆ ಇದೊಂದು ಪೀಠಿಕೆ ಆಗಲಿ. ಗುರುಗಳೇ, ಅದು ಇದು ಅಂತ ಹೇಳಿದೆ ಅಂತ ಭಾವಿಸಬೇಡ. ಪಾದ ಪೂಜೆ ಮತ್ತೆ ಮುಂದುವರೆ ಭಿಕ್ಷೆ ನೋಡುವ. ಮಹೇಂದ್ರ ಪರ್ವತಕ್ಕೆ ಹೋಗುವುದು ಅನಿವಾರ್ಯ ಇದೆ. ನೀನು ಕೊಟ್ಟದ್ದನ್ನು ಆಗಲೇ ಸ್ವೀಕರಿಸಿದ್ದೆ. ಆದ್ರೆ ಒಂದು ಸಂಕಲ್ಪ ಮಾಡಿದ್ದೇನೆ. ಏನು? ನೀವೊಮ್ಮೆ ಅರಮನೆಗೆ ಬಾರದೆ ನಾ ಹೋಗುದಿಲ್ಲ. ಆದೀತು, ನಿನ್ನದ್ದಾದ ಉಪಚಾರವನ್ನು ಸ್ವೀಕರಿಸಿ ಹಸ್ತಿನಾಪುರವನ್ನು ಶುದ್ಧ ಮಾಡಿ ಈಗ ಗೋಮಯ ಹಾಕಬೇಕು ಅಂತ ಆಡಿದ್ದೆ. ನಮ್ಮ ಪಾದದ ಧೂಳು ಬೀಳುತ್ತದೆ, ಏನು ಹೆದರಬೇಡ. ಒಳ್ಳೆಯದು. ಭೀಷ್ಮ ವಿಜಯ. ಧನ್ಯನಾದ. ಕರದುಳು ಪರಶು ಭಾಷಾಂಕುಶಧಾರಿಗೆ ಹರುಷದಿ ಭಕ್ತರ ಪುರವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಒಳ್ಳೆ ಪರಶುರಾಮ ಹೇಳಿದ್ರಿ ಅಂತ. ಕರ್ಮಬಂಧದ ಭೀಷ್ಮ ಕೃಷ್ಣ ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮವಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತುನಾ. ಭಟ್ಟರಿಗೆ ಶ್ರೀನಿವಾಸ್ ಪ್ರಭುಗಳು ಶಾಲನ್ನು ವಂದಿಸಿ ಪದ್ಯಾಣ ಶಂಕರನಾರಾಯಣ್ ಭಟ್ ಇವರಿಗೆ ರಮಾನಂದರಾವ್, ಉಜಿರೆ ಅಶೋಕ್ ಭಟ್ರಿಗೆ ಕರಸೇವಕ ತಂಡದ ಅಧ್ಯಕ್ಷರಾದ ಸುಧೀರ್ ಕಲ್ಲಾರೆ ಹಾಗೂ ರಾಧಾಕೃಷ್ಣ ಕಲ್ಚಾರಿ ಅವರಿಗೆ ನಾಕಾರಂದ್ ಪೇರಾಜಿ ಅವರಿಗೆ ಪುಷ್ಪರಾಜ್ ಹೆಗ್ಡೆ, ವಿದ್ವಾನ್ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಇವರಿಗೆ ಚಂದ್ರಶೇಖರ್, ಸಿಬ್ಬಂದಿ ಪದ್ಮನಾಭ ಇವರಿಗೆ ಕೃಷ್ಣ ರಾವ್,
ಎಲ್ಲದ ಕಾರ್ಯಕ್ರಮ ಗೊತ್ತು ಜಿ. धिं ताननननं ताननननं तानननं ऋतधामपराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरम् कनकासुखं नारीवरं शुभदमाङ्गल्यं तन्तुनानि. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ